ಸ್ವಾಗತಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ಪೂರ್ತಿ ಕೂತು ಕೇಳಿ ಆನಂದಿಸಬೇಕಾಗಿ ಕೇಳ್ಕೊಳ್ಳಿ. ಲೈಟ್ ಮಾಡಲ್ಲ, ಲೈಟ್ ಆನ್ ಸುಬ್ರಹ್ಮಣ್ಯ ಭಟ್ರು ಒಂದು ಮಾತು ಇತ್ತೀಚೆಗೆ ಹೇಳಿದ್ರು ನನ್ನ ಹತ್ರ. ಯಕ್ಷಗಾನದ ತಾಳಮದ್ದಲೆಗೆ ಎಲ್ಲಿಂದ ಎಲ್ಲಿಗೂ ಹೋಗ್ತಾರೆ ಮಾರ, ಎಂತ ಹುಚ್ಚು ಅಂತ ಅವರಿಗೊಬ್ರು ಹೇಳಿದ್ರಂತೆ. ಅದೇ ಹೇಳುವವನು ಬೆಳಿಗ್ಗೆಯಿಂದ ಸಂಜೆಯವರೆಗೆ ಒನ್ ಡೇ ಕ್ರಿಕೆಟ್ ಅನ್ನು ನೋಡ್ತಾ ಇದ್ದಾನಂತೆ. ಹಾಗಾದ್ರೆ ಅವನದ್ದು ಇಂಟ್ರೆಸ್ಟ್ ಈ ಯಕ್ಷಗಾನಕ್ಕೆ ಎಲ್ಲಿಂದ ಎಲ್ಲಿಗೆ ಹೋಗುವಂಥದ್ದು ಹುಚ್ಚು. ಈ ಆಸಕ್ತಿ ಮತ್ತು ಹುಚ್ಚು ಎಂತ ವ್ಯತ್ಯಾಸ ಅಂತ ನಾವು ನೋಡೋದು. ಹಾಗಾಗಿ ಯೋಗಿಗೆ ಭೋಗಿಯ ಬಾಳು ವ್ಯರ್ಥ, ಭೋಗಿಗೆ ಯೋಗಿಯ ಬಾಳು ವ್ಯರ್ಥ ಅಂತ ಹಾಗಿರ್ಬೋದೋ ಏನೋ. ಯಾಕಂದ್ರೆ ಯಕ್ಷಗಾನದ ಒಂದು ಪರಂಪರೆ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿಯನ್ನು ತಿಳ್ಕೊಳ್ಳಿ ಹೋಗುವಂಥದ್ದು ದೊಡ್ಡದವರೆಗೆ ಹೋಗ್ತಾರೆ ವಾ ಮರಲು ಅಂತ. ಆದ್ರೆ 5 ದಿನದ ಕ್ರಿಕೆಟ್ ಅನ್ನು ಬೇಕಾದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಟೆಸ್ಟ್ ಕ್ರಿಕೆಟ್ ಅನ್ನು ನೋಡ್ತಾರೆ. ಅದು ಆಸಕ್ತಿ, ಹುಚ್ಚಲ್ಲ, ಅದು ಆಸಕ್ತಿ. ಆ ದೃಷ್ಟಿಯಲ್ಲಿ ಬಹುಶಃ ಇಲ್ಲಿ ಸೇರಿದವರೆಲ್ಲ ಯಕ್ಷಗಾನದ ನಿಜವಾದಂತ ಸೊಗಡನ್ನು ಅರಿತುಕೊಂಡವರು. ಆದ್ರಿಂದ
ಇಲ್ಲಿ ಒಂದೆರಡು ಮಾತುಗಳನ್ನು ಆಡುವುದು ಉಚಿತ ಅಂತ ನಾನು ಅನಿಸ್ತದೆ. ಕಡೆ ರಾಮಕೃಷ್ಣ ಭಟ್ರು ಜನವರಿ 29, 1931ರಲ್ಲಿ ಕಾಸರಗೋಡಿನ ಧರ್ಮತರ್ಕ ಬಳಿಯ ನೆರಿಯದಲ್ಲಿ ಜನಿಸಿದವರು. 1964ನೇ ಇಸ್ವಿಯಲ್ಲಿ ಇಲ್ಲಿಗೆ ಬಂದವರು. ಕೃಷಿಕರು, ಸದ್ಗೃಹಸ್ಥರು, ಎಲ್ಲದಕ್ಕಿಂತ ಹೆಚ್ಚು ಹೇಳುವುದಿದ್ರೆ ಒಬ್ರು ಅಜಾತ ಶತ್ರು. ಯಾಕಂದ್ರೆ ಅಜಾತ ಶತ್ರು ಅಂದ್ರೆ ಅವರು ಇನ್ನೊಬ್ಬರನ್ನು ವಿರೋಧಿಸಲಿಲ್ಲ, ಅವರನ್ನು ವಿರೋಧಿಸೋರು ಇರ್ಬೋದೇನೋ ಅದು ಗೊತ್ತಿಲ್ಲ, ಧರ್ಮರಾಯನ ಹಾಗೆ. ಅದೇ ರೀತಿ ಹಲವರಿಗೆ ಬಹುಶಃ ತಿಳಿದಿರ್ಲಿಕ್ಕಿಲ್ಲ, ನಮ್ಮ ದೇಶದ ಪ್ರಥಮ ಪ್ರಧಾನಮಂತ್ರಿ ಆಗಿದ್ದಂತಹ ಜವಾಹರ್ಲಾಲ್ ನೆಹರು ಅವರ ಅಧಿಕೃತ ಕಾರು ಚಾಲಕರಾಗಿ ಸೇವೆ ಸಲ್ಲಿಸಿದವರು. ಇದು ಬಹುಶಃ ಯಾರಿಗೂ ಗೊತ್ತಿರದ ವಿಷಯ ಇದು. ಹಾಗೆ ಈ ಸಮಾಜದಲ್ಲಿ ಯಕ್ಷಗಾನದ ಬಗ್ಗೆ ಅವರಿಗಿರುವಂತಹ ಒಲವು, ನಾನು ಸುಮಾರು 25 ವರ್ಷದ ಹಿಂದೆ ಇಲ್ಲಿ ವೇಣೂರಿನಲ್ಲಿ ಯಕ್ಷಗಾನ ಕಾರ್ಯಕ್ರಮ ಆಗ್ತಾ ಇರಬೇಕಾದ್ರೆ, ಯಕ್ಷಗಾನದ ಆಟ ಆಗ್ತಾ ಇರಬೇಕಾದ್ರೆ ಅಲ್ಲಿ ರಂಗದ ಬಗ್ಗೆ ಮಾಹಿತಿಯನ್ನು ನಮಗೆಲ್ಲ ಕೊಡ್ತಾ ಇದ್ರು ಬಂದು. ಎಲ್ಲಿಯವರೆಗಂದ್ರೆ ತೆರೆ ಹಿಡಿಯುವುದು, ಆಮೇಲೆ ಯಾರ ಮೊದಲು ಪ್ರವೇಶ ಆಗಬೇಕು, ಹೇಗಾಗಬೇಕು ಎನ್ನುವುದರ ಬಗ್ಗೆ ನಮಗೆ ಆಗ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು. ನನಗೆ ಈಗ ಕೂಡ ನೆನಪಿದೆ. ಆಮೇಲೆ ಯಕ್ಷಗಾನದ ಅವರಿಗೆ ಇತ್ತೀಚೆಗೆ ದಿನಗಳಲ್ಲಿ ಯಕ್ಷಗಾನವನ್ನು ಹೋಗಿ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಇಲ್ಲೇ ಅವರು ನಡೆಸಿದವರು. ಹಿರಿಯರಾದಂತ ಬಲಿಪ ನಾರಾಯಣ ಭಾಗವತರ ಭಾಗವತಿಕೆಯಲ್ಲಿ ನಾವು ಇದೇ ಮನೆಯಲ್ಲಿ ಅವರು ಇರುವಾಗ ಭೀಷ್ಮಾರ್ ದಿನ ಒಂದು ತಾಳಮದ್ದಲೆ ಮಾಡಿದ್ದೆವು. ಮುಮ್ಮೇಳ ನಮ್ಮ ಮಾಲಿಂಗ ಯಕ್ಷಗಾನ ಸಂಘದ ಕಲಾವಿದರು, ಹಿಮ್ಮೇಳ ಬಲಿಪ ನಾರಾಯಣ ಭಾಗವತರ ಅಂತ ಹಿಮ್ಮೇಳ. ಅದು ಬಹುಶಃ ಅಂತಹ ಅವಕಾಶವನ್ನು ಮಾಡಿಕೊಟ್ಟದ್ದು ಶ್ರೀ ರಾಮಕೃಷ್ಣ ಭಟ್ರು. ಅದಕ್ಕೆ ನಾವು ಅವರಿಗೆ ನಿಜವಾಗಿ ಅಭಾರಿಗಳು. ಯಾಕಂದ್ರೆ ಅಂತ ಒಂದು ಹಿಮ್ಮೇಳಕ್ಕೆ ಮುಮ್ಮೇಳದ ಮಾತಾಡೋದು ಅಂದ್ರೆ ಅದು ನಮ್ಗೊಂದು ನಮ್ಮ ಒಂದು ಸಂತೋಷದ ವಿಷಯ ಅದು. ಆಮೇಲೆ ಹವ್ಯಕ ಕೂಟದಲ್ಲಿ ಅವರು ಶವದಹನ ಅಂದ್ರೆ ಯಾವುದು, ಎಲ್ಲೇ ಒಂದು ಮನೆಯಲ್ಲಿ ತೀರಿಕೊಳ್ಳಿ ಅಲ್ಲಿಗೆ ಶವದಹನದ ಕಾರ್ಯದ ಬಗ್ಗೆ ಸರಿಯಾದ ಅನುಭವ ಮಾಹಿತಿ ಹೊಂದಿದ್ದು ಸಮಾಜದ ಹಲವು ಉಪಯುಕ್ತ ಒಂದು ಮಾಹಿತಿಗಳನ್ನು ಕೊಡ್ತಾ ಇದ್ರು. ಮತ್ತು ಎಲ್ಲೇ ಆದ್ರಿ ಆ ಪ್ರಕ್ರಿಯೆಯಲ್ಲಿ ಅಲ್ಲಿಗೆ ಹೋಗಿ ಅವರು ಪೂರ್ತಿ ಭಾಗವಹಿಸ್ತಾ ಇದ್ರು. ಅದು ನಿಜವಾಗಿ ಆದ್ರೆ ಒಳ್ಳೆಯ ವಿಷಯ. ಯಾಕಂದ್ರೆ ರುದ್ರಭೂಮಿಯ ಕೆಲಸ. ಸಾಮಾಜಿಕ ಕಳಕಳಿಯ ಬಗ್ಗೆ ಹೇಳುವುದಿದ್ರೆ ವೇಣೂರಿನಲ್ಲಿ ವಿಶೇಷ ಮಕ್ಕಳ ಒಂದು ಶಾಲೆ ಆರಂಭಿಸುವುದಕ್ಕೆ ಅವರೇ ಮುತುವರ್ಜಿ ವಹಿಸಿ ಈಗ ಏನ್ ನಡೀತಾ ಇದೆ ವಿಶೇಷ ಮಕ್ಕಳ ಶಾಲೆ ಅಂದ್ರೆ ಬುದ್ಧಿಮಾಂದ್ಯರಿರ್ಬೋದು, ಅಂಗವಿಕಲರಿರ್ಬೋದು ಅಂತವರ ಒಂದು ಶಾಲೆ ಆರಂಭಿಸಲಿಕ್ಕೆ ಅವರು ಬಹಳಷ್ಟು ಮುತುವರ್ಜಿಯನ್ನು ವಹಿಸಿದವರು, ಪ್ರೇರೇಪಣೆಯನ್ನು ಕೊಟ್ಟವರು. 4 ಪುತ್ರಿಯರು, 2 ಪುತ್ರರು, ಎಲ್ಲರೂ ಕೂಡ ಸ್ನಾತಕೋತ್ತರ ಪದವೀಧರರು. ನಾನು ಹೇಳುತ್ತಿದ್ರೆ ಬಹುಶಃ ಅವರಿಗೆ ಸಂಪತ್ತಿನ ಒಡತಿ ಅಂತ ಲಕ್ಷ್ಮಿ ಅವರ ಕೈ ಹೆಚ್ಚು ಹಿಡಿಯದಿದ್ರು ಬಹುಶಃ ಸರಸ್ವತಿಯ ವರಪುತ್ರರು ಅವರು. ಯಾಕಂದ್ರೆ ಎಲ್ಲ ಮಕ್ಕಳು ಕೂಡ ಸ್ನಾತಕೋತ್ತರ ಪದವೀಧರರು. ಅವರಲ್ಲಿ ಒಬ್ಬರು MA ಪದವೀಧರರು, ಈಗ ಕೃಷಿಯನ್ನು ನೆಚ್ಚಿಕೊಂಡವರು. ಇನ್ನೊಬ್ಬರು BE MTech ಪದವೀಧರರು, ತುಮಕೂರಿನ ಸಿದ್ಧಗಂಗಾ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾರೆ ಸುಬ್ರಹ್ಮಣ್ಯ ಭಟ್ರು. ವೃತ್ತಿಯಿಂದ ಒಬ್ಬ ಅಧ್ಯಾಪಕ, ಪ್ರವೃತ್ತಿಯಿಂದ ಒಬ್ಬ ಒಳ್ಳೆಯ ಯಕ್ಷಗಾನ ಕಲಾವಿದ. ನಾನು ಕಲಾವಿದ ಹೇಳುವುದಕ್ಕಿಂತಲೂ ಬಹುಶಃ ಅವರು ಒಳ್ಳೆಯ ಸಂಘಟಕ ಅಂತ ಹೇಳ್ಬೋದು. ಯಕ್ಷಗಾನ ಕಲೆಯ ಬಗ್ಗೆ ಅವರಿಗೆ ವಿಶೇಷ ಆಸಕ್ತಿ. ಯಾರಿಗೆ? ರಾಮಕೃಷ್ಣ ಭಟ್ರಿಗೆ. ಅದು ಕೂಡ ಪುತ್ತಿಗೆ ರಾಮಕೃಷ್ಣ ಜೋಯಿಸರು, ಅಗರೆ ಶ್ರೀನಿವಾಸ ಭಾಗವತರು ಹಾಗೂ ಬಲಿಪ ನಾರಾಯಣ ಭಾಗವತರ ಒಂದು ರೀತಿಯಲ್ಲಿ ಕಟ್ಟಾಭಿಮಾನಿಗಳವರು. ಅವರ ಪದ ಅಂದ್ರೆ ಅಷ್ಟು ಅವರಿಗೆ ಇಂಪು ಮತ್ತು ಅವರಿಗೆ ಅಷ್ಟು ಅದು ಸಂತೋಷದ ವಿಚಾರ. ಹಾಗಾಗಿ ಇಲ್ಲಿ ಇದೇ ಮನೆಯಲ್ಲಿ ನಾವು ಪ್ರಸಾದ್ ಬಲಿಪರ ಪದ್ಯದಲ್ಲಿ ನಾವು ಭಾಗವತಿಕೆ ಮಾಡಿದ್ದೇವೆ. ಶಿವಶಂಕರ್ ಬಲಿಪರು ಬಂದಾರೆ, ನಾರಾಯಣ ಭಾಗವತರು ಬಂದಾರೆ. ಇವರೆಲ್ಲರೂ ಬಂದು ಇವ್ರ ಮನೆಯಲ್ಲಿ ಹಲವು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದುಂಟು. ಅವರ ದೃಷ್ಟಿ ಇದ್ದದ್ದು ಜನ ಸೇರಿಸುವುದಲ್ಲ. ಅವರಿಗೆ ಅವರಾಗ್ಲಿ ಅವರ ಮಕ್ಕಳಾಗ್ಲಿ ಹೇಳುದು ಒಂದೇ ಮಾತು, ನಮ್ಗೆ ಜನ ಮುಖ್ಯ ಅಲ್ಲ, ನಮ್ಗೆ ಕಾರ್ಯಕ್ರಮ, ನಮ್ಗೆ ಸಂತೃಪ್ತಿಗಾಗಿ ನಾವು ಮಾಡೋದು ಅಂತ ಅವ್ರು ಹೇಳೋದು. ಹಾಗಾಗಿ ಆ ನಿಟ್ಟಿನಲ್ಲಿ
ಅವರು ಮತ್ತು ಅವರ ಮನೆಯವರ ಯಕ್ಷಗಾನದ ಬಗ್ಗೆ ಇರುವಂತಹ ಒಲವು ಬಹಳಷ್ಟು ಹಿರಿದು ಅಂತ ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ತೇನೆ. ಆಮೇಲೆ ಇನ್ನೂ ಒಂದು ವಿಚಾರ ಅವರ ಮಕ್ಕಳ ಬಗ್ಗೆ ಹೇಳುವುದಿದ್ರೆ, ಸುಬ್ರಹ್ಮಣ್ಯ ಭಟ್ರು ನಿಜವಾಗಿ ವಿದ್ಯಾವಂತರು ಯಕ್ಷಗಾನ ಕ್ಷೇತ್ರಕ್ಕೆ ಬರಬೇಕು ಹೇಳುವಲ್ಲಿ ಸುಬ್ರಹ್ಮಣ್ಯ ಭಟ್ರನ್ನು ನೋಡಬೇಕು. BM.Tech ಪದವೀಧರ ಆದ್ರೂ ಕೂಡ ನಮ್ಮ ಶನಿವಾರದ ತಾಳಮದ್ದಲೆ ಕೂಟಕ್ಕೆ ತುಮಕೂರದಿಂದ ಬಂದದ್ದುಂಟು. ಅವರು ಯಕ್ಷಗಾನದ ಪ್ರತಿ ಶನಿವಾರ ನಮ್ಮ ಮಾಲಿಂಗಿ ಯಕ್ಷಗಾನ ಸಂಘದ ಕೂಟ ನಡೀತದೆ. ಅದಕ್ಕಾಗಿ ತುಮಕೂರಿನಿಂದ ವೇಣೂರಿಗೆ ಬಂದ ದಿನವೂ ಉಂಟು ಅವರು ತಾಳಮದ್ದಲೆಯಲ್ಲಿ ಭಾಗವಹಿಸಲಿಕ್ಕಾಗಿ. ಅಂದ್ರೆ ಅವರಿಗೆ ಯಕ್ಷಗಾನದ ಆಕರ್ಷಣೆ ಎಷ್ಟು ಅಂತ ಹೇಳಿ ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಆಮೇಲೆ ಬಲಿಪ್ರ ಹಾಗೂ ಬೊಟ್ಟಿಗೆರೆ ಪುರುಷೋತ್ತಮ ಪುಂಜರ ಹಲವಾರು ಕೃತಿಗಳನ್ನು ಈಗಾಗಲೇ ಅವರು ಪ್ರಕಟಿಸಿದ್ದಾರೆ. ಸುಮಾರು 10 ಕೃತಿಗಳನ್ನು ಅವರು ಪ್ರಕಟಿಸಿದುಂಟು. ಮೊನ್ನೆ ಕೂಡ ಒಂದು ಕೃತಿಯನ್ನು ಪ್ರಕಟಿಸಿದ್ರು, ಶ್ರೀಕೃಷ್ಣ ಗಾರುಡಿ ಹೇಳಿ ಪ್ರಿಂಟ್ ಮಾಡಿದ್ದಾರೆ. ಇನ್ನೂ ಕೂಡ ಒಂದೆರಡು ಕೃತಿಗಳನ್ನು ಪ್ರಕಟಿಸುವಂತ ಆಲೋಚನೆ ಇದೆ. 400 ಪ್ರಸಂಗಗಳು, ಇದೆಲ್ಲರೂ ನೆನಪಬೇಕು. 400 ಯಕ್ಷಗಾನ ಪ್ರಸಂಗಗಳ ಆ ಸಂಗ್ರಹ ಅವರಲ್ಲಿ ಉಂಟು. 250 ಅದಕ್ಕೆ ಬೇಕಾದಂತ ಆಕರ ಗ್ರಂಥಗಳು. ಇಷ್ಟೆಲ್ಲವನ್ನು ಹೊಂದಿಸಿಕೊಂಡಂತ ಒಬ್ರು ಆ ನಿಜವಾಗಿ ಆದ್ರೆ ಮಕ್ಕಳು ಹೇಗೆ ಹುಟ್ಟಬೇಕು ಎನ್ನುವುದಕ್ಕೆ ರಾಮಕೃಷ್ಣ ಭಟ್ರವಂತ ಮಕ್ಕಳು ಅಂದ್ರೆ ಆ ಸುಬ್ರಹ್ಮಣ್ಯ ಭಟ್ ಇರ್ಬೋದು, ಉದನೇಶ್ವರ ಭಟ್ ಇರ್ಬೋದು, ಅಥವಾ ಅವರ ಮಗಳಂದಿರ್ಬೋದು, ಇವರೆಲ್ಲರೂ ಕೂಡ ಸಮಾಜಕ್ಕೆ ಸಮಾಜಮುಖಿಯಾದಂತಹ ಕಾರ್ಯಕ್ರಮಗಳು ಮತ್ತು ಯಕ್ಷಗಾನ ಬಗ್ಗೆ ಇರುವಂತಹ ಒಲವು ಇದೆಲ್ಲವೂ ಕೂಡ ಬಹಳಷ್ಟು ಹಿರಿದು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮ ಈ ಕಾರ್ಯಕ್ರಮದಲ್ಲಿ ಇಂದು ನಾವು ಶಾರಂಗಪಾಣಿ ಶ್ರೀರಾಮ ಹೇಳುವಂತ ಒಂದು ಯಕ್ಷಗಾನ ಆಖ್ಯಾನವನ್ನು ಅವರು ಇವತ್ತು ನಾವು ನಡೆಸಿಕೊಡ್ಲಿಕ್ಕಿದ್ದಾರೆ. ಈಗಾಗಲೇ ಎಲ್ಲ ಕಲಾವಿದರು, ಯಾಕಂದ್ರೆ ಪ್ರೀತಿಯ ಕರೆಗೆ ಹೋಗೊಟ್ಟು ಎಲ್ಲ ಕಲಾವಿದರು ಇಲ್ಲಿಗೆ ಬಂದಿದ್ದಾರೆ. ಕಲಾಮಾತೆಯ ಕೈಂಕರ್ಯವನ್ನು ಕೈಗೊಳ್ಳುತ್ತಿರುವಂತಹ ಈ ಸಂದರ್ಭದಲ್ಲಿ ಅವರ ಪರವಾಗಿ ನಿಮಗೆಲ್ಲರಿಗೂ ಕೂಡ ನಾವು ಕೈ ಮುಗಿದು ವಂದನೆಗಳನ್ನು ಅರ್ಪಿಸುತ್ತಾ, ಆ ರಾಮಕೃಷ್ಣ ಭಟ್ರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಅದೇ ರೀತಿ ಆ ಯಕ್ಷಗಾನದ ಆ ಒಂದು ಒಲವು ಅದು ಮುಂದೆಯೂ ಕೂಡ ಅವರಲ್ಲಿ ಇರಲಿ. ನಮ್ಮ ಈ ಮಣ್ಣಿನ ಕಲೆ ಮುಂದೆಯೂ ಕೂಡ ಬೆಳವಣಿಗೆ ಆಗಲಿ, ವಿದ್ಯಾವಂತರು ಈ ಕ್ಷೇತ್ರಕ್ಕೆ ಬರಲಿ ಹೇಳುತ್ತಾ, ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವತರಾಗಿ ಹಿರಿಯರಂತ ಶ್ರೀ ಬಲಿಪ ನಾರಾಯಣ ಭಾಗವತರು, ಹಾಗೆ ಪುತ್ತಿಗೆ ರಘುರಾಮ್ ಹೊಳ್ಳರು, ಮದ್ದಳೆ ವಾದಕರಾಗಿ ಶ್ರೀ ಪದ್ಮನಾಭ ಉಪಾಧ್ಯಾಯರು, ಹಾಗೆ ಚಂದ್ರಶೇಖರ್ ಭಟ್ ಕೊಂಕಣಾಜೆ, ಕಲ್ಮರ್ಕ ಶಂಕರ ಭಟ್, ಪಾತ್ರವರ್ಗದಲ್ಲಿ ರಾವಣನಾಗಿ ಶ್ರೀ ಸುಮ್ನಂಬಳ ವಿಶ್ವೇಶ್ವರ ಭಟ್ರು, ಮಂಡೋದರಿಯಾಗಿ ಶ್ರೀ ಕೋಳಿಯೂರು ರಾಮಚಂದ್ರರಾವ್, ಶ್ರೀರಾಮನಾಗಿ ಶ್ರೀ ರಾಧಾಕೃಷ್ಣ ಕಲ್ಚಾರ್, ಮಾತಲಿಯಾಗಿ ಪ್ರಭಾಕರ್ ರಾವ್ ಪೆರಿಂಜೆ, ರಾವಣ ದೂತನಾಗಿ ಸುಬ್ರಹ್ಮಣ್ಯ ಭಟ್ ಇವರು. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ಕಾಳಜಿ ಅವ್ರದ್ದು ಎಷ್ಟಿದೆ ಅಂದ್ರೆ, ಸಾಮಾನ್ಯ ವಿಡಿಯೋಗ್ರಾಫಿಯನ್ನು ಕರ್ಕೊಂಡು ಬರೋದು ಆಗೋದಿಲ್ಲ. ಯಕ್ಷಗಾನದ ಬಗ್ಗೆ ಒಲವುಳ್ಳ ಯಕ್ಷಗಾನದ ಹಿಂದು ಮುಂದನ್ನು ಅರಿತ ಒಬ್ಬ ವಿಡಿಯೋಗ್ರಾಫರ್ ಆಗಬೇಕು ಎನ್ನುವ ದೃಷ್ಟಿಯಲ್ಲಿ ಮಿಜಾರು ದೇವಾನಂದ ಭಟ್ರು ಅವರು ನಿಜವಾಗಿ ಒಳ್ಳೆಯ ಚೆಂಡೆ ವಾದಕರು, ಅವರು ಹಿಮ್ಮೇಳ ವಾದಕರು. ಆದ್ರೆ ಇವತ್ತು ಅವರು ಹಿಮ್ಮೇಳ ವಾದಕರಾಗಿ ಇವತ್ತು ಕೆಲಸ ಮಾಡ್ತಾ ಇಲ್ಲ, ಅವರೊಬ್ಬರು ವಿಡಿಯೋಗ್ರಾಫರ್ ಆಗಿ. ಯಾಕಂದ್ರೆ ಯಕ್ಷಗಾನದ ಯಾವ ಅಂಗದಿಂದ ವಿಡಿಯೋ ಮಾಡಬೇಕು, ಹೇಗೆ ಮಾಡಬೇಕು, ಅದು ಎಷ್ಟು ಚೆನ್ನಾಗಿ ಬರಬೇಕು ಎನ್ನುವುದರ ಬಗ್ಗೆ ಮುತುವರ್ಜಿ ವಹಿಸಿ ಸುಬ್ರಹ್ಮಣ್ಯ ವಿಶೇಷವಾಗಿ ಕರೆಸಿದ್ದವರನ್ನು. ಆ ದೃಷ್ಟಿಯಲ್ಲಿ ಮಿಜಾರು ದೇವಾನಂದ ಭಟ್ರು ಕೂಡ ಬಂದಿದ್ದಾರೆ, ತಮ್ಮ ಕಾರ್ಯದಲ್ಲಿ ಈಗಾಗಲೇ ತೊಡಗಿಸಿಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ, ಸುಮಾರು ಈ ಕಾರ್ಯಕ್ರಮ 3 ಗಂಟೆ 10 ನಿಮಿಷ ಆಯ್ತು. ಈಗ ಇದು ಸಾಮಾನ್ಯ 6:30, ಆದ್ರೆ 5 ನಿಮಿಷ ಹಿಂದೆ ಮುಂದೆ 6:35 ಆಗ್ಬೋದು ಅಥವಾ 6:25 ಆಗ್ಬೋದು. ಆ ಸಂದರ್ಭದ ಒಳಗೆ ಕಲಾವಿದರೆಲ್ಲರೂ ಕೂಡ ಆ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡ್ಬೇಕು. ಹಾಗೆ ಕಾರ್ಯಕ್ರಮ ಚೆನ್ನಾಗಿ ಆಗಿದೆ, ರಾಮಕೃಷ್ಣ ಭಟ್ರ ಆಶಯ ಈಡೇರಿದೆ ಎನ್ನುವುದು ಎಲ್ಲರ ಬಾಯಿಂದ ಅನಿಸಬೇಕು ಅಂತ ಹೇಳುತ್ತಾ, ಇಲ್ಲಿ ಬರುವಂತಹ ಕಲಾವಿದರನ್ನು ಪ್ರತ್ಯೇಕವಾದ ವಿವರಣೆ ಕೊಡುವುದಕ್ಕೆ ಬೇಕಾಗಿಲ್ಲ. ಯಾಕಂದ್ರೆ ಯಕ್ಷಗಾನದ ಬಗ್ಗೆ ಎಲ್ಲರೂ ಕೂಡ ಚೆನ್ನಾಗಿ ತಿಳಿದವರಿಗೆ ನಾವು ಇನ್ನೊಮ್ಮೆ ಹೇಳುವುದಂದ್ರೆ ಅದು ಒಂದು ರೀತಿಯಲ್ಲಿ ಆಡಂಬರದ ಮಾತಾಡಿದ್ದು ಬರ್ತೇನೂ ಆಗ್ಲಿಕ್ಕಿಲ್ಲ. ಆದ್ರಿಂದ ಒಳ್ಳೆಯ ಹಿಮ್ಮೇಳ, ಒಳ್ಳೆಯ ಮುಮ್ಮೇಳ, ಒಳ್ಳೆಯ ಪ್ರೇಕ್ಷಕ ವರ್ಗ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಯಕ್ಷಗಾನಂ ಗೆಲ್ಗೆ. ಅದು ಮಂಗಲ ಪದ್ಯ. ಆದ್ರೆ ಈ ಪದ್ಯ ನಮ್ಮ ಅಪ್ಪನಿಗೆ ಬಹಳ ಪ್ರಿಯವಾದಂತಹ ಪದ್ಯ. ಪುತ್ತಿಗೆ ರಾಮಕೃಷ್ಣ ಜೋಯಿಸರು ಅಂದ್ರೆ ಪುತ್ತಿಗೆ ಹೊಳ್ಳರ ತಂದೆಯವರು ಈ ಪದ್ಯವನ್ನು ಹೇಳ್ತಾ ಇದ್ರು, ಬಹಳ ಸುಶ್ರಾವ್ಯವಾಗಿ ಹೇಳ್ತಾ ಇದ್ರು. ಹೇ ಜಯ ಜಯ ಕಂಸಾಸುರ ಮರ್ದನ ಅಂತ. ಆ ಪದ್ಯವನ್ನು ನಮ್ಮ ಕೋರಿಕೆಗೋಸ್ಕರ, ಪ್ರಸಂಗದ ಪದ್ಯ ಅಲ್ಲ, ಕೋರಿಕೆಗೋಸ್ಕರ ಅವರು ಹೇಳ್ತಾರೆ. ಆ ನಂತರ ಪ್ರಸಂಗ ಆರಂಭವಾಗ್ತದೆ.
ದಶಕಂಠ ಅಂತ. ನಮಗಾಗದೇ ಇದ್ದವರು ನಮ್ಮ ವಿರೋಧಿಗಳು ಆಕ್ಷೇಪಕ್ಕಾಗಿ ಹೇಳ್ತಾರೆ ಅಂತ ಇಂದಿನ ತನಕವೂ ಎಣಿಸಿದ್ದೆ ನಾನು. ಈಗ ನನಗೆ ಅರ್ಥ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ, ನಿಜವಾಗಿ ಮಂದಮತಿ ನಾನು. ಪ್ರಕೃತಿಯಲ್ಲಿ ಸಹಜವಾಗಿ ಕಾಣುವಂತಹ ಕಟು ಸತ್ಯ ಅರ್ಥವಾಗದೆ ಹೋಯ್ತಲ್ಲ ನನಗಿಷ್ಟರವರೆಗೆ. ತಲೆ ಹತ್ತಿದ್ರೇನು, ಬುದ್ಧಿ ಸರಿ ಇತ್ತು ಅಂತ. ಇಲ್ಲದೇ ಇದ್ದದ್ದರಿಂದಲೇ ಹೀಗಾದದ್ದಿರಬೇಕು. ಸೂರ್ಯೋದಯಕ್ಕೆ ಸರಿಯಾಗಿ ಆಗಸವನ್ನೇರಿದಂತಹ ಬಾಲಮಾರ್ತಂಡ ಬೆಳಗುತ್ತಾ ಬೆಳಗುತ್ತಾ ನಡು ಮಧ್ಯಾಹ್ನದ ಹೊತ್ತಿಗೆ ನೆತ್ತಿಯ ಮೇಲೆ ಬರ್ತಾನೆ. ಎಳೆಯ ಬಿಸಿಲಿಗೆ ಮೈಯೊಡ್ಡಿದಂತಹ ಮಂದಿಗಳಿಗೆ ತಡೆಯುವುದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತಹ ಪ್ರಖರತೆಯನ್ನು ತಾನು ಬೀರ್ತಾನೆ. ಓ, ಏನು ಬೆಳವಣಿಗೆ, ಏನು ಪ್ರವರ್ಧಮಾನ. ಮುಂದಕ್ಕೆ ಹೋಗುವಾಗ ಕ್ರಮವೇ ಹಾಗೆ, ಬೆಳವಣಿಗೆ ಬೆಳವಣಿಗೆ. ಆದ್ರೆ ಎಲ್ಲಿಯವರೆಗೆ? ಮಧ್ಯಾಹ್ನ ತಿರುಗಿದ ಮೇಲೆ ಕಡಿಮೆ ಆಗುತ್ತಾ ಬರ್ತದೆ. ಅದು ಪೂರ್ಣ ಕಡಿಮೆ ಆಗಿದೆ ಅಂತ ಗೊತ್ತಾಗುವಾಗ ಕತ್ತಲಾಗುತ್ತದೆ. ನನಗೂ ಆದದ್ದೇ ನನ್ನ ಜೀವನದಲ್ಲಿ. ನನ್ನ ಉತ್ಕರ್ಷವನ್ನು ಔನ್ನತ್ಯವನ್ನೆಲ್ಲ ಕಂಡು ನಾನೇ ನನ್ನ ಬೆನ್ನು ತಟ್ಟಿಕೊಳ್ಳುತ್ತಾ ಇದ್ದೆ. ಏನೂ ಅಲ್ಲದೆ ಇದ್ದಂತಹ ಸ್ಥಿತಿಯಲ್ಲಿದ್ದಂತಹ ರಾಕ್ಷಸರಿಗೆಲ್ಲ ಒಂದು ನೆಲೆ ಕಾಣಿಸಿದನಲ್ಲ. ಹಿಂದೆ ಉಳಿಯಬೇಕಾಗಿದ್ದಂತಹ ಪರಿಸರದಲ್ಲಿ ಬಹಳಷ್ಟು ಮುಂದಕ್ಕೆ ನಮ್ಮವರು ಬರುವ ಹಾಗೆ ನಾನು ನನ್ನ ಶ್ರಮವನ್ನು ಸಾರ್ಥಕಪಡಿಸಿದೆ ಅಂತ ಸಮಾಧಾನ ಹೊಂದಿದ್ದೆ. ಈಗ ನನಗೆ ಅರ್ಥ ಆಗುತ್ತದೆ ಆ ಬೆಳವಣಿಗೆ ಬಹಳ ಬೇಗ ಆಗಿ ಹೋಯಿತು ಅಂತ. ಆದ್ದರಿಂದಲೇ ಮಧ್ಯಾಹ್ನ ತಿರುಗಿದೆ, ಪಡುಗಡಲ್ನತ್ತ ವಾಲುವುದಕ್ಕೆ ಪ್ರಾರಂಭ ಆಗಿದೆ. ಸೀತಾ ಪ್ರಕರಣ ಎಲ್ಲಿಯ ತನಕ ಬಂದು ಮುಟ್ಟಿತ್ತು. ಎಲ್ಲವನ್ನೂ ಕಳಕೊಳ್ಳಬೇಕಾದಂತಹ ಸನ್ನಿವೇಶ ಆಗಿ ಹೋಯಿತು. ಆದ್ರೂ ಒಂದು, ಇಷ್ಟರವರೆಗೆ ಬಾಳಿ ಬದುಕಿದಂತಹ ನಮ್ಮ ದಾರಿ ಏನುಂಟು ಅದಕ್ಕೆ ಭಿನ್ನವಾಗಿ, ಅದಕ್ಕೆ ವಿರುದ್ಧವಾಗಿ ಪರಿಸ್ಥಿತಿಯನ್ನು ಒಪ್ಪಿಕೊಳ್ಳುವುದಕ್ಕೆ ನಮ್ಮ ಮನಸ್ಸು ಸಿದ್ಧವಾಗುವುದಿಲ್ಲ. ಆದ್ದರಿಂದ ಈ ಕ್ಷಣಕ್ಕೂ ಹಠವೇ, ಈ ಕ್ಷಣಕ್ಕೂ ಕಾತರವೇ, ಈಗಲೂ ನಿರೀಕ್ಷೆ. ಇವತ್ತು ಹಗಲಿಗೆ ಯುದ್ಧಕ್ಕೆ ಹೋದವರು ಏನಾಗಿದ್ದಾರೆ ಅಂತ. ಒಲಗದೊಳಿರುತ್ತಿರಲು ರಾವಣ ನಾಳುಗಳು ಬಲಗೆರಗಿ ನಡುಗುತ್ತ ಕಾಳಗದ ಪರಿಗಳನ್ನು ಬೀಳ್ದರು ಕೂಳನೊಡನೆ. ಒಡೆಯ, ಯಾರು? ನಾನು ವಾರ್ತಾವಾರ್ತ ಬಂದಿದ್ದೇನೆ. ಸಮರ ಕ್ಷೇತ್ರದಿಂದ. ಏನು? ಚಿತ್ತವಿಸಬೇಕು. ಚಿತ್ತವಿದು ಕಳಕುಲೋತ್ತಮ ಸಾರ್ವಭೌಮ ಚಿತ್ತವಿದು
ರಣರಂಗದ ವರ್ತಮಾನವನ್ನು ಕಾಲ ಕಾಲಕ್ಕೆ ತಂದು ಹಾ ಒಪ್ಪಿಸುತ್ತಿದ್ದಾರೆ ಜವಾಬ್ದಾರಿಯುಳ್ಳವರು ನಾವು. ಹೌದಾ, ಹೊಣೆ ನಿನಗೆ ಕೊಟ್ಟವನ. ಹೌದು. ಇಂದು ಕೂಡ, ಹ್ಮ್ ನಿನ್ನೆಯೂ ಕೂಡ, ಮೊನ್ನೆಯೂ ಕೂಡ ಹ್ಮ್ ಕಾಲ ಕಾಲಕ್ಕೆ ಸರಿಯಾಗಿ ಹ್ಮ್ ಅಲ್ಲಿ ನಡೆಯುತ್ತಿರುವಂತಹ ಎಲ್ಲ ವಿದ್ಯಮಾನಗಳ ಬಗ್ಗೆ ಸಂಪೂರ್ಣವಾದ ವಿವರವನ್ನು ಕೊಡುತ್ತಾ ಇದ್ದವನು ನಾನು. ಯುದ್ಧ ತೊಡಗಿದ ಮೇಲೆ ರಣಕ್ಷೇತ್ರಕ್ಕೆ ಹೋದದ್ದರಲ್ಲಿ ಕ್ಷೇಮದಲ್ಲಿ ಹಿಂದೆ ಬರುವವ ನೀನು. ಹೌದು, ಯಾಕಂದ್ರೆ ಬಿಳಿಯ ಶಾಲು ಹಾಕಿಕೊಂಡು ಬರುವವನ್ನ ಹ್ಮ್ ಆದ ಕಾರಣ ಯಾರು ನನ್ನ ತಂಟೆಗೆ ಬರುವುದು ಇಲ್ಲ. ಹ್ಮ್ ಹಾಗಾಗಿ ಬರುತ್ತಾ ಇದ್ದಾಗ ಒಳ್ಳೆಯ ಓ ಚಿತ್ತವಿಸ್ಲಿ ಹ್ಮ್ ಪೃಥ್ವಿಯೇ ಬಾಯಿ ಬಿಡುವಂತೆ, ಹ್ಮ್ ಅಂದ್ರೆ ಭಯಂಕರ ಸ್ವರೂಪದಿಂದ ಹಾ ನಮ್ಮ ಮೂಲಬಲವು ವೈರಿ ಪಾಳೆಯದ ಮೇಲೆ ಪ್ರಹಾರವನ್ನು ಮಾಡುತ್ತಿರುವಾಗ ಹ್ಮ್ ಮನಸ್ಸಿಗೆ ಆನಂದವೂ ಆಯಿತು. ಹ್ಮ್ ಮುಂದೆ ಹೊಟ್ಟೆ ಇರುತ್ತಿದ್ದಂತೆ, ಹಾ ಯುದ್ಧವು ಬಿರುಸೇರುತ್ತಿದ್ದಂತೆ ಹ್ಮ್ ಏನಾಗ್ತದೆ ಎಂಬಂತ ಕುತೂಹಲದಿಂದ ನೋಡುತ್ತಿದ್ದಾಗ ಹ್ಮ್ ಒಡೆಯ ನಿನ್ನೆ ಮೊನ್ನೆ ಯುದ್ಧದ ಹಾಗಲ್ಲ ಇಂದಿನ ಯುದ್ಧ. ಅಲ್ಲ, ನಿತ್ಯವೂ ಯುದ್ಧವನ್ನು ವೀಕ್ಷಿಸುತ್ತಿದ್ದವನು ನೀನು. ಹೌದು ಬಂದು ನನಗದರ ವರ್ತಮಾನವನ್ನು ಹೇಳುತ್ತಾ ಇದ್ದವನು. ಹೌದು. ಈಗ ಹೊಸತಾಗಿ ಒಂದು ಯುದ್ಧ ನೋಡುವವನಿಗ, ಒಂದು ಯಾವುದೇ ಕಾರ್ಯಕ್ರಮ ನೋಡುವವನಿಗೆ ಆ ಕುರಿತೊಂದು ಆಸ್ತೆ ಹುಟ್ಟುವುದೋ ಅಲ್ಲ, ಅಥವಾ ಕೌತುಕ ಮೂಡುವುದೋ ಹಾ. ಲೋಕದಲ್ಲಿ ಸಹಜ. ಯಾಕೆಂದರೆ ನಮ್ಮಲ್ಲಿರುವಲ್ಲಿ ಅತ್ಯಂತ ಹಿರಿಯ ವಾರ್ತಾವಾಹಕರಲ್ಲಿ ಅತ್ಯಂತ ಹಿರಿಯ ವಾರ್ತಾವಾಹಕ ನಾನು. ನಾನು ಬಂದದ್ದು ಯಾಕೆಂದ್ರೆ ನಿಜವಾಗಿ ಯುದ್ಧ ಮಾಡುವ ಯೋಧನಿಗಿಂತ ಹೆಚ್ಚು ಅನುಭವ ನಿನಗೆ ನೋಡಿದ್ದರಲ್ಲ. ಹೌದು. ಆದ್ದರಿಂದ ಯಾಕೆಂದ್ರೆ ನಿನಗೆ ಆಸಕ್ತಿ ಹುಟ್ಟಬೇಕು ಅಂತಾದ್ರೆ ಒಳ್ಳೆ ಹೋರಾಟ ಆಗಿರ್ಬೇಕು ಇವ. ಹೌದು ಹೌದು. ಯಾಕೆಂದರೆ ಪೃಥ್ವಿಯೇ ಬಾಯಿ ಬಿಡುವಂತಹ ಆ ರೀತಿಯ ಯುದ್ಧವು ಆಗುತ್ತಿರುವಂತಹ ಸಂದರ್ಭ ಒಂದೊಂದೇ ಪರಿಭವವು ನಮ್ಮ ಪಕ್ಷಕ್ಕೆ ಆಗುತ್ತಾ ಬಂತು. ಇಷ್ಟರವರೆಗೆ ಹೋದವರೆಲ್ಲ ನಮ್ಮ ಆಮೇಲಿನ ಬೆಳವಣಿಗೆಯ ಬಲ ಮಾತ್ರ ತೋರಿಸಿದವರು. ಹೌದು. ಇವತ್ತು ಹಾಗಲ್ಲ. ಹೋಗುವಾಗಲೇ ಅವರ ಕಿವಿಯಲ್ಲಿ ಒಂದು ಎಚ್ಚರಿಕೆಯ ಮಾತು ಹೇಳಿದ್ದೇನೆ. ಹಾ. ನಮ್ಮ ಮೂಲ ಬಲ ಹೌದು. ಕೇವಲ ಆಪತ್ತಿನ ಕಾಲದಲ್ಲಿ ಉಪಯೋಗಿಸುವುದಕ್ಕಿದ್ದ ಬಲ ಅನ್ನುವಂತಹ ನಿಲುಮೆಯಿಂದ ಅಷ್ಟೇ ಮೂಲ ಬಲ ಅಲ್ಲ. ಹೌದು. ನಾವು ಹೇಗೆ ಅಮೂಲ್ಯವಾದ ಬಲ ನಮ್ಮ ಲಂಕಾಪಟ್ಟಣದಲ್ಲಿ ಸ್ಥಾಪಿಸಿಕೊಳ್ಳುವಂತಹ ಕಾಲಕ್ಕೆ ಹೇಗೆ ಲೋಕವನ್ನು ದಮನಕಾರಿ ಪ್ರವೃತ್ತಿಯಲ್ಲಿ ಕಾಣುವಂತಹ ಸ್ವಭಾವ ಇತ್ತು, ಆ ಸ್ವಭಾವ ಇದ್ದ ಬಲ. ಹೊಡೆಯುವುದಕ್ಕೆ ಇದ್ದವರು. ಹೌದು. ಹೊಡೆಯುವುದಕ್ಕೆ ಹೋದವರು ಹಾ. ಸಿಕ್ಕಿದವರಿಗೆಲ್ಲ ಬಡ್ದದ್ದು. ಆದ್ರೆ ನಮ್ಮವರಿಗೆ ಆ ಮಂಗಗಳ ಪೆಟ್ಟು ತಿನ್ನುವುದಕ್ಕಾಗಿ ನೀನು ನಮ್ಮವರ ವಿಕ್ರಮ ಸರಿ ನೋಡ್ಲಿಲ್ವೋ ಅಂತ. ಒಬ್ಬೊಬ್ಬರು ಸಾಮರ್ಥ್ಯವಂತರು. ಹೌದು. ಒಬ್ಬೊಬ್ಬರ ಸಾಮರ್ಥ್ಯವನ್ನು ನೋಡಿ ಅವರು ಬಡಿದು ಕೆಳಗೆ ಹಾಕುವುದನ್ನು ನೋಡುವಾಗ ಸಂತೋಷವೂ ಆಗುತ್ತಿತ್ತು. ಈ ಮಂಗಗಳನ್ನು ಅಟ್ಟಿದಷ್ಟು ಮತ್ತು ಬರ್ತದೆ, ಏನು ಮಾಡುವುದು? ಹಾಗಾಗಿ ನೋಡುವಾಗ ಏನಾಯಿತು, ಸಂಪೂರ್ಣವಾಗಿ ನಮ್ಮ ಬಲವು ನಾಶವಾಗುವುದಕ್ಕೆ ತೊಡಗಿದಾಗ ಸೋಲು ನಮ್ಮಕ್ಕೆ ಬಂತು. ನಮ್ಮಿಂದ ಆಜ್ಞಾಪ್ತನಾಗಿ ಹೋದಂತಹ ನಮ್ಮ ಹುಡುಗ ಏನು ಕೆಲಸ ಮಾಡ್ಲಿಲ್ವೋ ಸ್ವಾಮಿ? ಅವನ ಕಲಿತನ ಪ್ರಯೋಜನಕ್ಕೆ ಬರಲಿಲ್ಲ. ಮಾಡಿದ್ದಾನೆ. ಆದರೆ ಆರು ಸರಿ ಕರೆದು ಬಾಳುಗಳು ಕರ್ಕಲದೊಳಗೆ ಭಾಷಣರು ಹೋಗಿದ್ದಾರೆ. ಸುಪಾರ್ಶ್ವಕರು ಒಂದು ದೇಹದ ಅಣುವನ್ನು ಛಿದ್ರಗೊಳಿಸಿ ಬಿಡುವಂತಹ ಅಣ್ವಸ್ತ್ರವನ್ನು ಪ್ರಯೋಗಿಸಿ
ಹೊಡೆದು ಬಡಿಯುವುದಕ್ಕೆ ಹ್ಮ್ ಮುಂದಾದ್ರೆ ನೀನು ಯುದ್ಧ ನೋಡಿ ನೋಡಿ ಹೊಸ ಹೊಸ ಸಂಶೋಧನೆ ಮಾಡ್ಲಿಕ್ಕೆ ತೊಡಗಿದ್ದಿ. ಹೌದು, ನಮ್ಮ ಮನಸ್ಸು ಯಾವತ್ತು ಸಂಶೋಧನಾತ್ಮಕವಾಗಿರ್ಬೇಕು. ನೀವೇ ಹೇಳಿದ್ದು. ಇವತ್ತಿನದ್ರಲ್ಲಿ ನಮಗೆ ಪ್ರಯೋಜನ ಆಗ್ತದ ಇಲ್ವೋ ಅಲ್ಲ. ಹೌದು, ನಾಳೆಗೆ ಲೋಕಕ್ಕೊಂದು ಹೊಸ ಹೆಸರು ಸಿಕ್ಕಿತಲ್ಲ ಒಂದು ನಿನ್ನಿಂದ. ಪದವಿ ಆದ್ರೂ ಬಂದಿತ್ತು ಎಂಬ ಆಸೆ. ಯಾವುದು ವಿರೋಧಿಗಳನ್ನು ಅಣುವಾಗಿ ಚಿತ್ರಗೊಳಿಸಬಲ್ಲದು ಅದಕ್ಕೊಂದು ಅಣ್ಣು ಅಸ್ತ್ರ ಅಂತ ನಿನ್ನದು ಹೊಸ ಹೆಸರು. ಹೌದು, ಹಾಗೆ ಹಾಗೆ ಸುಭಾಷಕರು ಹೋರಾಟವನ್ನು ಮಾಡಿದ್ರು. ಅಂತಿಂತವಲ್ಲ ಕಲಿಸುಪಾರ್ಶ. ಹೌದು, ಹ್ಮ್ ಕಲಿತನವನ್ನು ಮೆರೆದದ್ದು ಹೌದು. ಹ್ಮ್ ಆದರೆ ಒಂದೇ ಕ್ಷಣಕ್ಕೆ ಹ, ಏನು ಮಾಡಿದ ಹೋರಾಟವನ್ನೆಲ್ಲ ಮಾಡುತ್ತಾ ಮಾಡುತ್ತಾ ವಾನರರ ಸೇನೆ ಈಡಲ್ಲ ಅವನಿಗೆ. ಮಂಗಗಳು ಯಾವ ಲೆಕ್ಕ, ಹ್ಮ್ ಬಡಿದು ನೆಲಕ್ಕೆ ಹಾಕಿತ್ತು. ಹ, ಆಗ ಬಂದ್ಬಿಟ್ಟ, ಘೋರನೆ ಬಂದ್ಬಿಟ್ಟ ಯಾರು? ರಘುರಾಮ. ಹಾ ರಘುರಾಮ ಬಂದದ್ದೇ ಬಂದದ್ದು. ಹ್ಮ್ ಕಳೆ ಬೇರೆ, ಹ್ಮ್ ಅದ್ಭುತ ಕಳೆ. ಅವ ಕಳೆಯುವುದಕ್ಕೆ ಬಂದವ. ಅಲ್ಲ, ಕಳೆಯನ್ನು ಹೆಚ್ಚಿಸುವುದಕ್ಕೆ ಬಂದವ ಅಂತ ನಂಗೆ ಅನಿಸಿತ್ತು. ಹ? ಇದು ನನ್ನ ಮನಸ್ಸಿನಲ್ಲಿ ಅನಿಸಿತ್ತು. ಇಷ್ಟು ದಿವಸ ನಿನಗೆ ಆಗ ಅನ್ನಿಸಲಿಲ್ಲಲ್ಲ, ಇವತ್ತೇನು ಹೊಸ ಅನ್ನಿಸುವಿಕ ನಿನ್ನದು? ಆದ್ರೆ ಇಷ್ಟರವರೆಗೆ ಹೋಯ್ತು ಪ್ರಭು ಅಂತ ನೆತ್ತಿಯ ಮೇಲೆ ಕೈ ಹೊತ್ತು ಬರುತ್ತಿದ್ದವ, ಇವತ್ತು ರಘುರಾಮ ಬಂದದ್ರಿಂದ ಕಳೆಯಿರ್ತದೆ ಅಂತ ಹೇಳಿ ಹೊರಟಿದ್ದೆಲ್ಲ ನೀನು. ಒಡೆಯ, ಓ ಅಲ್ಲಿ ಆದದ್ದು ಏನು? ಏನು? ರಘುರಾಮ ಬಿಡುವ ಒಂದೊಂದು ಬಾಣಕ್ಕೂ ಹ, ನಮ್ಮ ಕಲಿ ಶುಭಾಷಕರು ಪಡೆಯುತ್ತಿದ್ದ ಒಂದೊಂದು ಪೆಟ್ಟುಗಳು ನೋಡಬೇಕಿತ್ತು. ಹ್ಮ್ ಹಾಗೆ ಆ ಯುದ್ಧದ ಕಳೆಯನ್ನು ಏರಿಸಿದ್ದು ಮೇಲೆ ಮಾತ್ರವಲ್ಲ, ಹ್ಮ್ ನಮ್ಮವರ ಯುದ್ಧದಲ್ಲಿ ಹ್ಮ್ ನಮಗೆ ಈ ಸಲವೂ ಸೋಲೆ ಆದದ್ದು. ನಮಗಂತೂ ಕಳೆಯುವುದಂದ್ರೆ ಮೊದಲನದ್ದೇ ಲೆಕ್ಕ. ಒಡೆಯ, ಹ್ಮ್ ಇದನ್ನೆಲ್ಲ ಗಮನಿಸುವಾಗ ಹ್ಮ್ ನನ್ನ ವೈಯಕ್ತಿಕ ಮನಸ್ಸಿಗೆ ಹ್ಮ್ ಸಾಮಾನ್ಯವಾಗಿ ಯೋಚನೆ ಮಾಡಿದಾಗ, ನಿನಗೆ ಇಷ್ಟರವರೆಗೆ ನಿನ್ನದ್ದು ಅಂತ ಇರಲಿಲ್ಲ. ಹೌದು ನೀನು ನನ್ನವಾಗಿ ಯುದ್ಧ ಭೂಮಿಗೆ ಹೋಗುತ್ತಿದ್ದ, ಹೌದು ನನ್ನವಾಗಿಯೇ ಹಿಂದೆ ಬರ್ತಿದ್ದ. ಹೌದು. ಈಗ ಒಂದೆರಡು ಮಾತುಗಳನ್ನು ಭಿನ್ನಯಿಸಬೇಕು ಅಂತ ಸ್ವಂತದ್ದುಂಟ ಇವತ್ತು. ಸ್ವಂತ ಸ್ವಲ್ಪ ಸೇರಿಸುವ. ಏನದು? ಗುಣಗೆ ಮಸರ ಉಂಡೆಯೇ ಗುಣಗೆ ಮಸರ ಉಂಡೆಯೇ ಗುಣಕ್ಕೆ ಮತ್ಸರ ಉಂಟೆ ಧನು ಜಗೀಳ ಘಮಶರಾಸನದ ವಿದ್ಯೆಯಲ್ಲಿ ಗುಣಗೆ ಮಸರ ಉಂಡೆ ಗುಣಗೆ ಮಸರ ಉಂಡೆ ಗುಣಗೆ ಮಸರ ಉಂಡೆ ಧನು ಜಗೀಳ ಘಮಶರಾಸನದ ವಿದ್ಯೆಯಲ್ಲಿ ಗುಣಗೆ ಮತ್ಸರ ಉಂಡೆ ಧನು ಜಗೀಳ ಘಮಶರಾಸನದ ವಿದ್ಯೆಯಲ್ಲಿ ಮನುಮಧಾರಿಯ ಬಗೆವನು ಮನುಮಧಾರಿಯ ಬಗೆವನಲ್ಲ ಮಿಕ್ಕಿನ ಧನುಜ ಮಿಕ್ಕಿನ ಧನುಜ ಮಿಕ್ಕಿನ ಧನುಜ ಬಣಗುಗಳು ಬಾಡೆ ಸಮರದಲ್ಲಿ ಮನುಮಧಾರಿಯ ಬಗೆವನಲ್ಲ ಮಿಕ್ಕಿನ ಧನುಜ ಬಣಗುಗಳ ಬಾಡೆ ಸಮರದಲ್ಲಿ ಗುಣಗೆ ಮಸರ ಉಂಡೆದನು ಯೋಗಿ ಘಮಶರ ಸಮದ ವಿದ್ಯೆಯಲ್ಲಿ ಚಿತ್ತರಿಸು ಖಳಗುವ ತಮ ಸಾರ್ವಭೌಮ ರಣ ವೃತ್ತಾಂತಗಳನ್ನು ಶೀಘ್ರದಲ್ಲಿ ಒಡೆಯ, ಹ್ಮ್ ಗುಣಕ್ಕೆ ಮಾತ್ಸರ್ಯವನ್ನು ಪಡಬಾರದಂತೆ ಹ, ಇಲ್ಲ, ನೀವೇ ಹೇಳಿಕೊಟ್ಟದ್ದು. ಹ್ಮ್ ಹಾಗಾಗಿ ಧನು ಶರಸ್ಸನ್ನು ಹಿಡಿದು
ಹೋರಾಟವನ್ನು ನಡೆಸುವುದನ್ನು ನೋಡುವಾಗ ಹಾ ಹೊಗಳುವುದು ಅಂತಲ್ಲ, ಹ್ಮ್ ಆ ಕ್ಷಾತ್ರ ತೇಜಸ್ಸನ್ನು ನೋಡುವಾಗ ಹ್ಮ್ ಶ್ರೀರಾಮಚಂದ್ರರನ್ನು, ಹ್ಮ್ ರಘುರಾಮನ ಹೋರಾಟವನ್ನು ಹ್ಮ್ ವರ್ಣಿಸುವುದಕ್ಕೆ ಆಗುವುದಿಲ್ಲ. ಹ್ಮ್ ಹಾಗಾಗಿ ಏನೇ ಆದರೂ ನಮ್ಮವರು ಯಾವುದೇ ರೀತಿಯ ಯುದ್ಧದ ವೈವಿಧ್ಯತೆಯನ್ನು ಪ್ರದರ್ಶಿಸಿದ್ರು ಹ್ಮ್ ಅದನ್ನು ಧೂಳೀಪಟ ಮಾಡುವುದಕ್ಕೆ ಹ್ಮ್ ಅಷ್ಟು ಅದ್ಭುತವಾದ ಶಕ್ತಿ ಸಂಚಯನ ಹೇಗಾಯಿತು ಅಂತ ಆಶ್ಚರ್ಯವಾಗುತ್ತದೆ. ಹೌದು, ಹ್ಮ್ ಇದನ್ನೆಲ್ಲ ಗಮನಿಸುವಾಗ ಹಾ ಆತ ಯಾರಿರಬಹುದು ಎಂಬಂತ ಕಲ್ಪನೆಯು ನಮಗೆ ಬಂತು. ಎಲ್ಲ ಎಲ್ಲ ಯಾಕಂದ್ರೆ ಈಗ ಊರಿಗೆ ಗೊತ್ತಾಗಿದೆ ರಾಮ ಅಂದ್ರೆ ಯಾರು ಅಂತ. ಇನ್ನು ಈಗ ಹೊಸತು ಗೊತ್ತಾಗಲಿಕ್ಕೆ ನಮಗೆ ಗೊತ್ತಾಗುವುದು ಸ್ವಲ್ಪ ತಡವಾಗಿದೆ. ದಶರಥನ ಮಗ ಸೀತಾ ಕಾಂತ. ಅದಕ್ಕಿಂತ ಆಚೆಗೆ ಏನು, ಹಾ ಮೊನ್ನೆ ನಿಮ್ಮ ಮಗ ಡಂಗೂರ ಸಾರಿಸುವಾಗ ಒಟ್ಟಿಗೆ ನಾನು ಇದ್ದೇನೆ. ಹ್ಮ್ ನಿಮ್ಮ ಮಗ ಅತಿಕಾಯ ಹ್ಮ್ ನಮ್ಮವರಿಂದಲೇ ಮಾಡಿಸಿದ್ದಾರೆ ಡಂಗೂರ. ಹ್ಮ್ ಬನ್ನಿರೈ ಸಂಸಾರ ಶರಧಿಯನ್ನು ದಾಟುವರು, ಬನ್ನಿರೈ ಮೋಕ್ಷಕಾಂಕ್ಷಿಗಳು. ಹ್ಮ್ ಆಗ ಡಂಗುರದ ವಾಕ್ಯವನ್ನು ಹೇಳುವುದಕ್ಕೆ ಹ್ಮ್ ಹೇಳಿಬಿಟ್ಟೆವು ನಾವು. ಹ್ಮ್ ಆದ್ರೆ ಈಗ ಅದು ಏನು, ಹ್ಮ್ ಅದರ ಶಬ್ದಕ್ಕೆ ಏನು ಅರ್ಥ ಇರಬಹುದು ಹ್ಮ್ ಎಂಬುದನ್ನು ಬುದ್ಧಿಯ ನಿಕಷಕ್ಕೆ ಒಡ್ಡಿದಾಗ ಹಾ ಗೊತ್ತಾಯಿತು. ಹೌದಾಗ ಯೋಚಿಸುವಷ್ಟು ಅವಕಾಶವೂ ಇಲ್ಲ, ವ್ಯವಧಾನವೂ ಇಲ್ಲ, ಯುದ್ಧಕ್ಕೆ ಹೋಗುವ ಅವಸರ. ಹೌದು ಒಟ್ಟು ಅವ ಏನು ಹೇಳಿದನು ಅದನ್ನು ಡಂಗುರ ಮಾಡಿದ್ವಿ ನೀವು. ಹೌದು ಮತ್ತೆ ಮನೆಗೆ ಬಂದು ಏನು ಕೆಲಸದಲ್ಲಿರುವಾಗ ತಲೆ ಓಡಿಸಿ. ಹೌದು, ಈಗ ಅರ್ಥ ಹುಟ್ಟಿತು, ಅರ್ಥ ಗೊತ್ತಾಯಿತು. ಹ್ಮ್ ಆದ ಕಾರಣ ಹಾ ಆತ ಯಾರೆಂಬುದು ಗೊತ್ತಾಯ್ತು ನಮಗೆ. ಯಾರೆಂಬುದು ಗೊತ್ತಾಯ್ತು ನಿಮಗೆ. ಗೂಢ ಬ್ರಹ್ಮನಿರಬಹುದು ಅಂತ. ಓಹೋ, ಗೂಢ ಬ್ರಹ್ಮನ. ಆಗ್ಲಿ, ಈಗ ಅವ ಗೂಢ ಬ್ರಹ್ಮನ ಅಂತ ಇಟ್ಟು ಹ್ಮ್. ಅವನದ್ದೇನು ಲಂಕಾಪಟ್ಟಣಕ್ಕೆ ಬಂದ ಮೇಲಿನ ಬೆಳವಣಿಗೆ ಅಲ್ಲಲ್ಲ. ಅಲ್ಲ, ಈಗ ಇಲ್ಲಿಗೆ ಬಂದ ಮೇಲೆ ಅಲ್ಲಿಂದ ಇಷ್ಟು ಹೆಕ್ಕಿಕೊಂಡು ಇಲ್ಲಿಂದಷ್ಟು ಸೇರಿಸಿಕೊಂಡು ಅವ ಗೂಢ ಬ್ರಹ್ಮ ಆದದ್ದಲ್ಲ. ಮೊದಲೇ ಅಲ್ವಾ? ಹ. ನಿನಗೆ ಗೊತ್ತಾಗುವಾಗ ತಡ ಆಗಿದೆ ಅನ್ನುವುದು ಬಿಟ್ರೆ ಹ. ಬಂದ ರಾಮನಲ್ಲಿ ಹೊಸ ಬೆಳವಣಿಗೆ ಏನಿಲ್ಲಲ್ಲ. ಹ, ಮೊದಲು ಹಳೆ ರಾಮನೇ ಅಲ್ವಾ ಅವ? ಹೌದು. ಈಗ ಇಷ್ಟು ದಿನ ವಿರೋಧ ಮಾಡಿದವಲ್ಲ, ಹ. ಈಗ ಯಾಕೆ ಗೂಢ ಬ್ರಹ್ಮನ ಸುದ್ದಿ? ಆದ್ರೆ ಹ್ಮ್ ಇಷ್ಟು ದಿನ ನಮಗೆ ಅದು ಏನು ಎಂಬಂತ ಪರೀಕ್ಷೆ ಇರಲಿಲ್ಲ. ಹ್ಮ್ ಈಗ ನಾವು ಒಂದೊಂದೇ ನಮ್ಮ ರಕ್ತಳಿಕೆಯಲ್ಲಿರುವಂತ ಶಬ್ದವನ್ನು ಪ್ರಯೋಗಿಸಿ ಹ್ಮ್ ಏನಿರಬಹುದು ಪ್ರಶ್ನೆಯನ್ನು ಮಾಡುತ್ತಾ ಹೋದವರು ನಾವು. ಹ್ಮ್ ದೇವನಿರಬಹುದು, ಹ್ಮ್ ದೇವಾಂತಕ. ಹ್ಮ್ ನರನಿರಬಹುದು, ಹ್ಮ್ ನರಾಂತಕ. ಹ್ಮ್ ನಮ್ಮದು ಪರೀಕ್ಷೆ ಆದದ್ದು ಹೌದು. ಹ್ಮ್ ನಮ್ಮವರೆಲ್ಲರೂ ಹೋರಾಟವನ್ನು ಮಾಡಿದ್ದು ಹೌದು. ಹ್ಮ್ ಅದರ ಪರಿಣಾಮ ಏನು ಅಂತ ನಮಗೆ ಗೊತ್ತಾಯ್ತಲ್ಲ. ಗೊತ್ತಾಗಿ ಗೊತ್ತಾದ ದೆಸೆಯಿಂದ ಹ್ಮ್ ನನಗೆ ಅನಿಸಿದಂತ, ಮನಸ್ಸಿಗೆ ಅನಿಸಿದಂತ ಎರಡು ಮಾತುಗಳನ್ನು ಹೇಳಬೇಕು. ಹ್ಮ್ ಇದು ನನ್ನ ಭಿನ್ನಹ ಮಾತ್ರ. ಏನ್ ಅಂಜಿಕೆ ಬೇಡ ನಿನಗೆ. ಹ, ಹೇಳಿಕೊಳ್ಳುವವರಿಗೆಲ್ಲ ಅವಕಾಶ ಈ ಸಲ ಅಂತ ಒಂದು ನಿರ್ಣಯಕ್ಕೆ ಬಂದಿದ್ದೇನೆ ನಾನು. ಹ. ಯಾರು ಯಾವುದನ್ನು ಹೇಳುವುದಕ್ಕೂ ಅಡ್ಡಿ ಇಲ್ಲ. ಹೇಳು. ಹಾಗಾದ್ರೆ ಕೆಲವೇ ಮಾತುಗಳನ್ನು ಹೇಳ್ತೇನೆ. ಹೇಳು. ಗೂಢ ಬ್ರಹ್ಮನಳು ಹಾಗೆ ಮಾಡಿ ಕೆಡದಿರು ಬರಿದೆ ಬೇಡು ಸುಖ ಭೋಗ ಮಾತನಲ್ಲಿ ಗೂಢ ಬ್ರಹ್ಮನಳು ಹಾಗೆ ಮಾಡಿ ಕೆಡದಿರು ಬರಿದೆ ಬೇಡು ಸುಖ ಭೋಗವಾತನಲ್ಲಿ ಬೇಡು ಸುಖ ಭೋಗವಾತನಲ್ಲಿ ನಾಡ ಮಾತ ದಯ ಮಾಡು ರಾಮನು ಅದಕ್ಕೆ ನೀಡು ದಶ ಶಿರವ ಭಕ್ತಿಯಲ್ಲಿ ನಾಡ ಮಾತಲ್ಲ ದಯ ಮಾಡು ರಾಮನ ಪದಗೆ ನೀಡು ದಶ ಶಿರವ ಭಕ್ತಿಯಲ್ಲಿ ಗೂಢ ಬ್ರಹ್ಮನು ಹಾಗೆ ಮಾಡಿ ಕೆಡದಿರು ಬರಿದೆ
ಸವೆಸೋ ಆ ಒಡೆಯ, ಗೂಢಬ್ರಹ್ಮ ಅಂತ ನಾನು ಹೇಳಿದೆ. ಬ್ರಹ್ಮವೆಂದರೇನು ಎಂಬುದನ್ನು ತಾವೇ ಕಲಿಸಿಕೊಟ್ಟವರು. ಏನು ಕಲಿಸಿದ್ದೇನೆ ನಾನು ಕೆಲವು ಕಲಿಸಿ ಹೌಗೆ ಮರೆತು ಹೋಗಿದೆ ಈಗ ಏನು. ಯಾಕೆಂದರೆ ನೀವು ಹೇಳಿದಂತಹ ಮಾತುಗಳು ಬ್ರಹ್ಮವೆಂದರೇನು, ಓಂ ಇತ್ಯೇಕಾಕ್ಷರಂ ಬ್ರಹ್ಮ ಅಗ್ನಿರ್ದೇವತಾ ಬ್ರಹ್ಮ ಇತ್ಯಾದಶಂ. ನಿತ್ಯವೂ ಇದನ್ನು ಮಾಡಬೇಕು. ನೀವು ಶಿವಪೂಜೆಯನ್ನು ಮಾಡದೆ ಯಾವ ಕಾರಣಕ್ಕೂ ನೀರನ್ನು ಕುಡಿಯುವಂತಿಲ್ಲ. ಈ ಕಟ್ಟಪ್ಪಣೆಯನ್ನು ಕೊಟ್ಟವರು. ಹೌದು, ನಮ್ಮಿಂದ ಯಥಾಸಾಧ್ಯ ಭಗವಂತನನ್ನು ಸ್ಮರಿಸುತ್ತಾ ಇದ್ದವರು ನಾವು. ಹಾಗಾಗಿ ಓಮಿತ್ಯೇಕಾಕ್ಷರಂ ಬ್ರಹ್ಮ ಪ್ರಣವ ಸ್ವರೂಪದಿಂದ ಆವಿರ್ಭವಿಸಿದಂಥದ್ದು ಅಂತ ನಮಗೆ ಅರ್ಥವಾದಾಗ ಅದೇನು ಆ ವಿಶೇಷ ಏನು ಎಂಬುದು ಯೋಚನೆ ಮಾಡಿದಾಗ ಅದು ಶ್ರೀರಾಮ ಎಂಬುದು ನಮ್ಮ ಮನಸ್ಸಿಗೆ ಅನಿಸಿತು. ಆದ್ದರಿಂದ ಇಷ್ಟರ ತನಕ ಬ್ರಹ್ಮದ ಕಲ್ಪನೆ ಇತ್ತು ನಿಮ್ಮಲ್ಲಿ. ಹೌದು, ಯಾಕೆಂದ್ರೆ ನನ್ನ ದಾರಿಯನ್ನು ಅನುಸರಿಸಿಕೊಂಡು ಬಂದವ. ಹೌದು, ಸ್ವಲ್ಪ ಗಟ್ಟಿ ಹೇಳ್ಬೇಕು ನೀನಿದ. ಹ, ಯಾಕೆ ಗೊತ್ತಾ, ಯಾಕೆ? ಲಂಕಾಪಟ್ಟಣದವರ ಸಂಸ್ಕಾರ ಯಾವ ಮಟ್ಟದ್ದು ಅನ್ನುವುದು ಉಳಿದವರಿಗಾದ್ರೂ ಗೊತ್ತಾಗಿದೆ. ಹ, ನೀನಿಲ್ಲಿಯ ಸಾರ್ವಭೌಮ ಅಲ್ಲ, ಅಲ್ಲ, ಅಥವಾ ಲಂಕಾಪಟ್ಟಣದ ಸಚಿವನ ಸ್ಥಾನವನ್ನು ಸೇರಿದವ ಅಲ್ಲ. ಅಲ್ಲ, ಸಾಮಾನ್ಯ ನಾಗರಿಕ. ಒಬ್ಬ ನಾಗರಿಕ ಯುದ್ಧಾವಾರ್ತನನ್ನು ತಂದಿಲ್ಲಿಗೆ ಒಪ್ಪಿಸುವಂತಹ ಒಬ್ಬ ದೌತ್ಯವನ್ನೆಸಗುವಂತಹ ವ್ಯಕ್ತಿ. ಹೌದು, ಆದ್ರೂ ನಿನಗೆ ಗೊತ್ತುಂಟಕ್ಕ ಓಂ ಇತ್ಯೇಕಾಕ್ಷರಂ ಬ್ರಹ್ಮ ಅಂತ ನೀವೇ ಹೇಳಿಕೊಟ್ಟದ್ದಲ್ವಾ? ಹೌದು. ಯಾಕೆಂದರೆ ಯಾರ ನೆರಳಿನಲ್ಲಿ ಬೆಳೆದದ್ದು ಅಂತ ಇದು. ಹೌದು, ನಿಮ್ಮ ವಿಶಾಲವಾದಂತಹ ವ್ಯಕ್ತಿತ್ವದಲ್ಲಿ ಒಬ್ಬ ದೂತನಿಗೆ ಇಷ್ಟು ಗೊತ್ತಾಗ್ತದೆ ಅಂತಾದ್ರೆ ನಾಥನ್ ಅಲ್ಲ ಹೇಳಿದ್ದು ನಾನು. ಹೌದು, ಅದೇ ವಿಶೇಷತರನ್ನು ಹೇಳುವುದು ನಾನು. ಯಾಕಂದ್ರೆ ರಾವಣ ಅಂದ್ರೆ ಏನು, ವರ್ತಮಾನ ಕಾಲದಲ್ಲಿ ಪ್ರಪಂಚದ ಮೂಲೆ ಮೂಲೆಗೆ ಹೋದ್ರು ಕೂಡ ಯಾರಲ್ಲಿ ಕೇಳಿದ್ರು ಕೂಡ ಪುಟಗಟ್ಟಲ ವಿವರಣೆ ಸಿಗ್ತದೆ. ಭಗವಾನ್ ಶಂಕರನನ್ನು ಧ್ಯಾನಿಸಿ ಅದು ವಿಶೇಷವಾದಂತಹ ಸಾಮಗಾನದಿಂದ ಭಜಿಸಿ ಒಲಿಸಿಕೊಂಡವರು ಮಾತ್ರವಲ್ಲ, ಆಯುರ್ವೇದ ಶಾಸ್ತ್ರಕ್ಕೆ ತನ್ನದೇ ಆದ ಕೊಡುಗೆ ನಾಡಿ ಶಾಸ್ತ್ರವನ್ನು ಕೊಟ್ಟವರು ಮಾತ್ರವಲ್ಲ, ಮಹಾನ್ ತಪಸ್ವಿಯ ಮಗ, ತಾನು ಮಹಾನ್ ತಪಸ್ವಿಯೇ ಹೌದು. ಶಂಕರನನ್ನು ಪ್ರತ್ಯಕ್ಷವಾಗಿ ಕಂಡು ಆತ್ಮಲಿಂಗವನ್ನೇ ಕೇಳಿ ಪಡೆದುಕೊಂಡು ಬಂದಂಥದ್ದು. ಹಾಗಾದ್ರೆ ಒಂದೊಂದು 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 ಘಟನೆಗಳಿಂದ ವಿಶಾಲವಾದಂತಹ ವ್ಯಕ್ತಿತ್ವವನ್ನು ರೂಪಿಸಿಕೊಂಡ ತಾವು ಇಂತಹ ಒಡೆಯ ದೂತನು ನಾವು, ಸಾರ್ವಜನಿಕರು ನಾವು ಅಂತವರ ಆಶ್ರಯದಲ್ಲಿದ್ದೇವೆ ಅಂತ ತಿಳಿದುಕೊಳ್ಳುವುದಕ್ಕೆ ನಮಗೆ ಪರಮ ಸೌಭಾಗ್ಯ ಅಂತ ನಾವು ತಿಳಿದುಕೊಂಡವರು. ಒಳ್ಳೆಯ ಇಷ್ಟೆಲ್ಲ ಹಿನ್ನೆಲೆ ಉಳ್ಳ ರಾವಣನನ್ನು ತಿಳಿದಿರುವ ನೀನೇ ಹೇಳ್ಬೇಕು ರಾಮ ಏನು ಅಂತ. ನೋಡ ಹೇಳು. ಇಷ್ಟೆಲ್ಲ ತಿಳಿದ ಮೇಲೆ ನಮ್ಮೊಡನೆ ಯಾಕೆ ಹೀಗೆ ಮಾಡುವುದಕ್ಕೆ ಹೋದ ಅಂತ ನಮ್ಗಾಗುತ್ತೆ. ಏನು ದೊಡ್ಡ ವ್ಯಕ್ತಿತ್ವ ಉಳ್ಳವರು, ಘನ ವ್ಯಕ್ತಿತ್ವ ಉಳ್ಳವರು ಒಂದು ಚಿಕ್ಕ ತಪ್ಪನ್ನ ಸಗಿದರೂ ಕೂಡ ನೋಡುಗರ ಕಣ್ಣಿಗೆ ಏನು ಅನ್ನಿಸ್ತದೆ, ಅವರೇನಂತಾರೆ ಎತ್ತರದಲ್ಲಿದ್ದ ದೊಡ್ಡದಾಗ್ತದೆ. ಎತ್ತರದಲ್ಲಿದ್ದಷ್ಟು ಉಳಿದವರ ಕಣ್ಣಿಗೆ ಬೀಳುವುದು ಹೆಚ್ಚು. ಆದ್ರೆ ಎತ್ತರದಲ್ಲಿ ಇದ್ದದಕ್ಕೆ ಸಿಡಿಲು ಬಡಿಯುವುದು ಬೇಗ. ಅದೇ ಹೇಳಿದ್ದು ನಾನು, ಎಲ್ಲವೂ ಅದಕ್ಕೆ ತಾಗುವುದು. ಹೌದು, ಆದ್ರೆ ಎತ್ತರದಲ್ಲಿ ಇದ್ದವರು ಎತ್ತರದ ಸ್ಥಾನವನ್ನು ಅದೇ ರೀತಿ ಉಳಿಸಿಕೊಂಡು ಹೋದ್ರೆ ಅದಕ್ಕೊಂದು ಪ್ರಪಂಚದಲ್ಲಿ ಅದಕ್ಕೊಂದು ಶೋಭೆಯೂ ಉಂಟು. ನನ್ನ ಔನ್ನತ್ಯ ಕುಸಿಯುವ ಕೆಲಸ ಯಾವುದು ಹೇಳುದು ನೀನೀಗ? ಕೇವಲ ಒಂದು ಸೀತಾ ವ್ಯಾಜ್ಯವೆಂಬುದರಿಂದ ಈ ಹೊತ್ತು ಭಯಂಕರವಾದ ಸಂಘರ್ಷವಾಗಿ ಎಷ್ಟು ಮಂದಿ ಪ್ರಾಣ ತೆತ್ತಿದ್ದಾರೆ, ಎಷ್ಟು ಮಂದಿಯ ಕಣ್ಣಲ್ಲಿ ನೀರಿಳಿಯುತ್ತಾ ಇದೆ. ಬೇಡ, ಆತ ಗೂಢ ಬ್ರಹ್ಮನೆಂಬುದು ನಮಗೆ ಅರಿವಾದದ್ದು ಹೌದು. ನಮ್ಮ ವಿನೀತವಾದಂತಹ ಭಿನ್ನ ಇಷ್ಟೇ, ಏನು ಇನ್ನಾದರೂ ಕೂಡ ಶ್ರೀರಾಮನಿಗೆ ಎರಗಿ ನಮ್ಮ ತಪ್ಪನ್ನು ಒಪ್ಪಿಕೊಂಡ್ರೆ ಇಷ್ಟು ವರ್ಷದಿಂದ ಕಟ್ಟಿ ಬೆಳೆಸಿದಂತಹ ಅಗಾಧವಾದಂತಹ ಈ
ಸುವರ್ಣ ಲಂಕೆಯ ಈ ಜೀವನ ನಮಗೆ ಹಾಗೆ ಉಳಿದಿರುತ್ತದೆ. ಹಾಗಾಗಿ ಇದಕ್ಕೆಲ್ಲದಕ್ಕಿಂತಲೂ ಅತ್ಯಂತ ದುಃಖವೆನಿಸಿದ್ದು ನಮಗೆ ಇಂದ್ರಜಿತುವಿನ ಹೋರಾಟ. ಇಂದ್ರಾರಿಯ ಮರಣದಿಂದ ನಿಜವಾಗಿಯೂ ನಮ್ಮ ಮನಸ್ಸಿಗೆ ಅತ್ಯಂತ ಖೇದವು ಉಂಟಾಗಿದೆ. ಈ ಖೇದದಿಂದಾಗಿ ಎಂಬುದಕ್ಕಿಂತಲೂ ಇಂದ್ರಾಣಿಯ ಆ ಮರಣ ಎಂಬಂತಹ ಒಂದು ವಿಚಾರದಲ್ಲೇ ಹೇಗಾಯಿತು ಎಂಬಂತಹ ಒಂದು ಆಶ್ಚರ್ಯವು ನಮ್ಮನ್ನು ಕೂಡ ಬ್ರಹ್ಮ ಶ್ರೀರಾಮ ಹೌದು ಎಂಬುದನ್ನು ಸ್ಪಷ್ಟವಾಗಿ ತಿಳಿಯುವ ಹಾಗೆ ಮಾಡಿದ್ದು. ದಯಮಾಡಿ ರಾಮನಿಗೆ ಎರಗಿ ಇನ್ನಾದರೂ ಸೇರಿಕೊಂಡು ನಮ್ಮೆಲ್ಲರನ್ನು ಉದ್ಧರಿಸಬೇಕು ಅಂತ ನನ್ನ ವಿಜ್ಞಾಪನೆ. ಸೀತಾವ್ಯಾಜ ತೊಡಗಿದಂದಿನಿಂದ ರಾಮನ ಕುರಿತಾಗಿ ನನ್ನ ಮುಂಭಾಗದಲ್ಲಿ ಹೇಳಿದವರಿಗೆಲ್ಲ ಕೊಟ್ಟ ಪ್ರತಿಕ್ರಿಯೆ ಎಂತದ್ದು ಅಂತ ನಿನಗೆ ಗೊತ್ತುಂಟೋ ಇಲ್ಲ? ಹೌದು, ನಿನಗದಲ್ಲ ಉತ್ತರ. ಸರಿ. ತಾನು ಹೇಳಿದ್ದು ರಾವಣನ ಮುಂಭಾಗದಲ್ಲಿ ಸ್ಥಿರ ಆಗುವುದಿಲ್ಲ, ಚರವೇ ಅದು. ಇವನಿಗಿಂತ ಹೆಚ್ಚಿನ ಸ್ಥಾನದಲ್ಲಿದ್ದವರು ಹೇಳಿದ್ದನ್ನು ಕೇಳಿಸಿಕೊಳ್ಳದೆ ಇದ್ದವನು ನಾನು. ಅಷ್ಟು ಗೊತ್ತಿದ್ದು ಹೇಳಿದನಲ್ಲ ಅವನು. ಯಾಕೆಂದ್ರೆ ಅವನಾಡಿದಂತಹ ನುಡಿಯನ್ನು ಕೇಳಿದಾಗ ಅಂತರಂಗದಲ್ಲೇ ನನಗೆ ದುಮ್ಮಾನವಾಗುವುದಕ್ಕೆ ತೊಡಗಿ. ಯುದ್ಧ ಪ್ರಕರಣದಲ್ಲಿ ನನಗೊದಗಿದಂತಹ ಸೋಲಿಗಾಗಿ ಎಲ್ಲ ದುಮ್ಮಾನ. ಸೋಲೋ ಗೆಲುವೋ ನನ್ನ ನಿರ್ಣಯಕ್ಕಲ್ವ ಬಿಟ್ಟದ್ದು. ಲೌಕಿಕರ ಅಳತೆಗೋಲಿನಲ್ಲಿ ಹೇಗೆ ಅಳತೆ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ ಅದನ್ನು? ಈಗ ದುಮ್ಮಾನಾದದ್ದು ಯಾಕೆ? ಇವನ ಮಾತು ಕೇಳಿದಾಗ ಇವನ ಆಶಯ ನನ್ನ ಅಂತರಂಗಕ್ಕೆ ಅರ್ಥ ಆದದ್ದರಿಂದ ನನಗೆ ದುಮ್ಮಾನ ಆದ. ಈಗ ಇನ್ನೊಬ್ಬಾದ್ರೆ ಏನ್ ಹೇಳ್ಬೇಕಿತ್ತು? ಹಾಳಾಗಿ ಹೋಗ್ಲಿ ಇವ, ನಮ್ಮ ಸಂಸಾರ ಕಣ್ಣೀರಿನಲ್ಲಿ ಕೈ ತೊಳೆಯುವಾಗ ಮಾಡಿದನಲ್ಲ ಮಾತು ಎಲ್ಲ ಹೇಳಿಕ್ಕೆ. ಇವರಿಗೆ ಸುಖ ಕೊಟ್ಟವ, ಇವರಿಗೆ ನೆಮ್ಮದಿ ಕಲ್ಪಿಸಿದವ, ಇವರಿಗೆ ಭವಿಷ್ಯ ರೂಪಿಸಿದವ, ಇವರಿಗೆ ಆಶಯ ಕಾಣಿಸಿದವ, ಇವರಿಗೆ ಆಸರೆಯಾದವ ಎಲ್ಲ ಹೌದು. ಆದ್ರೂ ಈ ಲೋಕದ ಸ್ವಭಾವ ಹೇಗೆ? ಧಾರಾಳವಾಗಿ ನಮಗೆ ಅನುಕೂಲತೆಗಳು ಒಬ್ಬಾತನಿಂದ ಹರಿದು ಬರ್ತದೆ ಅಂತ ಆದ್ರೆ ಅವನನ್ನು ಹಾಡಿ ಹೊಗಳುವುದು. ಯಾವಾಗ ಅವನಿಂದ ನಮಗೆ ಒಂದು ಕೂದಲೆಳೆ ಅಷ್ಟಾದ್ರೂ ನೋವು ಬರ್ತದೆ. ಹಾಳು ಮಾಡಿದಲ್ಲ, 10 ದಿವಸ ಒಳ್ಳೇದು ಮಾಡಿದ್ದೆ ನೆನಪಿರುವುದಿಲ್ಲ.
ಯುದ್ಧ ತೊಡಗಿದ ಪ್ರಥಮ ದಿವಸದ ವರದಿ ಅಲ್ವಲ್ಲ ಇದು. ಇನ್ನಾನು ಮೂಲ ಬಲವನ್ನು ಪರೀಕ್ಷಾರ್ಥವಾಗಿ ಸಮರ ಕ್ಷೇತ್ರಕ್ಕೆ ನಾನು ಒಡ್ಡಿಯಾಗಿದೆ. ಅಷ್ಟಾದ ಮೇಲೆ ಬಂದು ನನ್ನ ದೂತ ಒಬ್ಬ ಸಾಮಾನ್ಯತಮ ಹೇಳುವುದು, ಚಿತ್ತವಿಸು ಕಳಕುಲೋತ್ತಮ ಸಾರ್ವಭೌಮ. ಇವತ್ತಿಗೂ ಅಧಮ ಸಾರ್ವಭೌಮ ಆಗ್ಲಿಲ್ಲ ಅವನ ಬಾಯಿಯಲ್ಲಿ, ನಾನು ಅವನ ಮನಸ್ಸಿನಲ್ಲಿ. ಗೂಢ ಬ್ರಹ್ಮನಲ್ಲಿ ಹಾಗೆ ಮಾಡಿ ಕೆಡಬೇಡ. ರಾಮ ಏನು ಅನ್ನುವುದನ್ನು ಅವ ತಿಳಿದುಕೊಂಡಲ್ಲ ಅನ್ನುವುದಕ್ಕಾಗಿ ಎಲ್ಲ ನನಗೆ ಸಂತೋಷ ಆದದ್ದು. ನಾನು ಇಷ್ಟರ ತನಕ ಅವನಿಗೆ ಆಶ್ರಯ ಕೊಟ್ಟು ಅನ್ನ ಬಿತ್ತು ಸಾಕಿದ್ದು ಸಾರ್ಥಕ ಆಯ್ತಲ್ಲ ಅನ್ನುವುದಕ್ಕಾಗಿ ಸಮಾಧಾನ ಆಯಿತು. ಏನು ಆದಂತಹ ನಷ್ಟ ಕಡಿಮೆ ಲಂಕೆಯಲ್ಲಿ. ಕೇವಲ ರಾವಣನಿಗಲ್ವಲ್ಲ ಆದ ನಷ್ಟಗಳು, ನನ್ನನ್ನು ಹೊಂದಿಕೊಂಡವನಿಗಾದಂತಹ ನಷ್ಟ. ತಮ್ಮ ಬಂಧುಗಳನ್ನು, ತಮ್ಮ ಸಹವರ್ತಿಗಳನ್ನು, ಸಕುಟುಂಬವನ್ನು ಎಲ್ಲವನ್ನೂ ಕಳಕೊಂಡು ಉಳಿದವರು ಒಂಟಿಯಾಗಿ ಕಣ್ಣೀರಿಳಿಸುವಂತಹ ಸ್ಥಿತಿಗೆ ಕಾರಣ ಸ್ಥಾನದಲ್ಲಿರುವವನು ನಾನಾದರೂ ಇವತ್ತಿಗೂ ಅವನು ಹೇಳುವುದೇನು, ನೀನು ಹಾಳಾಗಬೇಡ ಪ್ರಭು, ನಿನಗೆ ಬದುಕುವ ದಾರಿ ಒಂದು ಉಂಟು. ಅವನ ಕಾಲಿಗೆ ಹೋಗಿ ತಲೆಗಳನ್ನು ಚಾಚಿ ಬದುಕು ಕಲ್ಪಿಸ್ತಾನೆ. ಅವನಲ್ಲಿ ವಿರೋಧ ಮಾಡಿ ಕೆಡಬೇಡ ಬರೀದೆ. ಈಗ ಇನ್ನೊಬ್ಬ ಆದ್ರೆ ಏನು ಮಾಡ್ತಿದ್ದ, ನನ್ನ ಆಳ್ವಿಕೆಯಲ್ಲಿಯೋ ನನ್ನ ಪ್ರಭುತ್ವದಲ್ಲಿಯೋ ವಿಶ್ವಾಸ ಇಲ್ಲದೆ ಇದ್ದವನಾದ ಹೇಗೂ ಹಾಳಾಗ್ಲಿಕ್ಕೆ ಹೊರಟಾಗಿದ್ದಾನೆ. ಹಾಳಾಗುವ ದಾರಿ ಇನ್ಯಾವುದು ಅಂತ ನೋಡಿ ಹೇಳುವ ಅಂತ ಹೇಳ್ತಾನೆ. ಇಂದಿಗೂ ಆ ಸ್ವಾಮಿ ನಿಷ್ಠೆ ಇವನಲ್ಲಿ ಉಂಟಾಯಿತು. ಸಂಬಂಧಗಳನ್ನೆಲ್ಲ ಆದಷ್ಟು ದೂರ ಮಾಡೋಣ ಅಂತ ಎಣಿಸಿದ್ದು ನಾನು. ಆಗೋದಿಲ್ಲ. ಇವ ನನಗೆ ಮಗ ಅಲ್ಲ, ನನಗೆ ಸಂಬಂಧಿಕ ಅಲ್ಲ, ಕೇವಲ ಲಂಕಾಪಟ್ಟಣದ ಒಬ್ಬ ಪ್ರಜೆ ಮಾತ್ರ. ಅವನ ಬಾಯಿಯಲ್ಲಿಯೂ ಬರುವುದು ರಾವಣನ ಆಳ್ವಿಕೆ ಇನ್ನೂ ಸ್ಥಿರವಾಗಬೇಕು, ರಾವಣ ಚಿರಂಜೀವಿಯಾಗಬೇಕು. ಈ ನಿರೀಕ್ಷೆಯನ್ನು ಅವ ಇಟ್ಟುಕೊಳ್ತಾನೆ ಅಂತಾದ್ರೆ ಅವರ ಮನಸ್ಸಿನಲ್ಲಿ ಏನು ಭಾವನೆ ಮೂಡಿಸಿದ್ದೇನೆ ಅನ್ನುವುದರ ಮೂಲಕವಾಗಿ ನನಗೆ ಧನ್ಯತೆ ಮೂಡುವುದಿಲ್ಲ. ಬದಲಾಗಿ ನನಗೆ ಕಳಚಿಕೊಳ್ಳಿಕ್ಕೆ ಕಷ್ಟ ಆಗುತ್ತದಲ್ಲ, ಇಂಥವರನ್ನೆಲ್ಲ ಬಿಟ್ಟು ಹೋಗಬೇಕಲ್ಲ ಕನಿಷ್ಠ. ಅದಕ್ಕಾಗಿ ದೂತನಾಡಿದಂತಹ ಮಾತನ್ನು ಕೇಳಿದಾಗ ಅಂತರಂಗದಲ್ಲಿ ದುಮ್ಮಾನ ಆಗುತ್ತದೆ. ಸಾಲ್ಕಯ್ಯ ನನ್ನ ಜೀವನದಲ್ಲಿ ಯೋಚನೆ ಮಾಡಿಸಿ ಸಾಲದೇ ಸಾಲದೆ ಒಬ್ಬ ಸಾಮಾನ್ಯ ವೇತನ ತೆಗೆದುಕೊಳ್ಳುವ ವೃತ್ತಿಯನಿಗೆ ಸಂಬಂಧ ಇಷ್ಟು ಗಾಢವಾಗಿ ಉಂಟು ನನ್ನಲ್ಲಿ ಅಂತಾದ್ರೆ, ನನ್ನನ್ನೇ ನಂಬಿ ಬಂದವಳೊಬ್ಬಳಿದ್ದಾಳಲ್ಲ ಮಯಜಾತೆ, ಅವಳ ಅಂತರಂಗ ಹೇಗಿರಬಹುದು? ಅಲ್ಲಿಗೆ ಹೋಗು ಮಯಜಾತೆ ಅಂತರಂಗದ ಗೃಹವನ್ನು ಸೇರಿಕೊಳ್ಳುತ್ತೇನೆ. ಹರನೇ ಬಂದಾಗ ಶಂಕರ ಪಾರ್ವತಿ ವರನೇ ಮುಂದೆ ಗೈಯರೇ
ಅದು. ಇಷ್ಟರ ತನಕವು ಮಂಡೋದರಿಯ ಗೃಹ ಅಂತ ನನ್ನ ಮನಸ್ಸಿಗೆ ಅನ್ನಿಸಲಿಲ್ಲ. ಯಾಕೋ ಏನೋ ಇವತ್ತಿನ ರಾವಣನೇ ಬೇರೆಯಾಗಿ ಹೋದ. ನನ್ನನ್ನೇ ಒಪ್ಪಿ ಬಂದವಳು, ನನ್ನೊಂದಿಗೆ ಜೀವನವನ್ನೇ ಹಂಚಿಕೊಂಡವಳಾದಂತಹ ಮಂಡೋದರಿ ನನಗಿಂದೀಗ ಮಯಜಾತೆಯಾಗಿ ಅಷ್ಟೇ ಕಾಣಿಸ್ತಾ ಇದ್ದ. ಯಾಕಪ್ಪ ಈ ಎಲ್ಲದಕ್ಕಿಂತ ಒಂದು ಬೇರೆಯಾಗಿ ಭಿನ್ನವಾಗಿ ಯೋಚಿಸುವಂತಹ ಸ್ಥಿತಿಯೊಂದು ನನ್ನಲ್ಲಿ ತನ್ನಿಂದ ತಾನಾಗಿ ಹುಟ್ಟಿಕೊಳ್ತದೆ, ಇದು ನನಗೆ ಅರಿವಾಗುತ್ತದೆ. ನಿಜವಾದ ಅರ್ಥದಲ್ಲಿ ಅರ್ಧಾಂಗಿಯಾಗಿ ಇಷ್ಟರ ತನಕ ನನ್ನೊಂದಿಗೆ ಸಹಬಾಳ್ವೆಯನ್ನು ನಡೆಸಿದಂತಹ ಮಂಡೋದರಿಯು ಮಯಜಾತೆಯಾಗಿ ಕಾಣಿಸಿಕೊಳ್ಳಬೇಕಾದ ಸ್ಥಿತಿ ಬಂತ. ಪಾರ್ವತಿ ರಮಣ ಅರ್ಧ ನಾರೀಶ್ವರನಾಗಿ ಪ್ರಪಂಚದಲ್ಲಿ ಕಾಣಿಸಿಕೊಂಡ. ಎಲ್ಲಿ ಗಂಡ ಹೆಣ್ಣಿರೊಳಗಿನ ಸಂಬಂಧದ ಅನುಬಂಧ ಕಡಿಮೆ ಆಗುತ್ತದೆ ಅಲ್ಲಿ ಪಾರ್ವತಿ ವರನೆ ಅಂತ ಹೇಳಿದರೆ ಸಾಕು. ಯಾಕೆಂದ್ರೆ ಅವ ಶರೀರಾರ್ಧವನ್ನೇ ಸತಿಗೆ ಕೊಟ್ಟವ ಅಂತ. ಅವನ ಕರುಣೆಯೇ ಕಡಿಮೆಯಾಗಿ ಹೋಯಿತೆ ನನ್ನ ಮೇಲೆ. ಎಂತಹ ನಿರೀಕ್ಷೆಯನ್ನಿಟ್ಟುಕೊಂಡು ಸಮರ ಕ್ಷೇತ್ರವನ್ನು ಪ್ರವೇಶಿಸಿದ್ದು ಲಂಕಾಪಟ್ಟಣದವರು. ನಮ್ಮ ನಿರೀಕ್ಷೆ ಎಲ್ಲ ತಲೆ ಕೆಳಗಾಗಿ ಹೋಯಿತು. ಮುಂದೇನು ಈ ಪ್ರಶ್ನೆ ನನ್ನ ನಿಷ್ಠರ ತನಕ ಕಾಡಿದ್ದೀನಿ. ಆದ್ರೆ ಈಗ ಕಾಡುವುದಕ್ಕೆ ತೊಡಗಿದೆ. ಬಹುಶಃ ಬಹಳಷ್ಟು ಹಿಂದೆ ಇದ್ದವನಿಗೆ ಮುಂದೇನು ಅನ್ನೋದರ ಬಗ್ಗೆ ಪ್ರಶ್ನೆ ಹುಟ್ಟುವುದಿಲ್ಲ. ಯಾವನು ಬಹಳ ಮುಂದೆ ಮುಂದುವರಿದು ಹೋಗುತ್ತಾನೋ ಆಗ ಅವನಿಗೆ ಪ್ರಶ್ನೆ ಹುಟ್ಟಿಕೊಡುದು ಇನ್ನು ಮುಂದೆ ಏನು ಅಂತ. ಹಿಂದೆ ಏನು ಅಂತ ನನಗೇ ಗೊತ್ತು. ಎಂತೆಂತಹ ಸಾಧನೆಯನ್ನು ಮಾಡಿದವ ನನ್ನ ಜೀವಿತದಲ್ಲಿ. ಯಾವ ಯಾವ ವಿಶಿಷ್ಟವಾದಂತಹ ವರವನ್ನೆಲ್ಲ ಹೊಂದಿದವ. ಲೋಕವನ್ನೇ ಕೂಗಿಸುವುದರ ಮೂಲಕವಾಗಿ ಬೆಳೆದು ಬಂದವನು. ಎಳವೆಯಲ್ಲಿ ಸಹಜವಾಗಿ ವ್ಯಕ್ತಿಯಲ್ಲಿ ಮನಸ್ಸಿನಲ್ಲಿ ಯಾವ ಭಾವನೆ ಬಲವಾಗಿ ಬೇರೂರುತ್ತದೆ ಅವ ಬೆಳೆದಿದ್ದಾಗ ಅದರದ್ದೇ ಪರಿಣಾಮ ತನ್ನ ಪರಿಸರದ ಸಮಾಜದಲ್ಲಿ ಅವ ಮೂಡಿಸ್ತಾನೆ ಅನ್ನುವುದಕ್ಕೆ ನಾನೇ ನಿದರ್ಶನ. ಪ್ರಪಂಚ ಎಂತೆಂತಹ ವೀರರು, ಎಂತೆಂತಹ ವೀರರು. ತುಂಗಬಲಾನ್ವಿತ ಸಚಿವಂತಿ ಕೇವಲ ಬುದ್ಧಿವಂತಿಗೆ ಮಾತ್ರ ಒಂದಲ್ಲ ಇದ್ದದ್ದು, ಸಾಮರ್ಥ್ಯವೂ ಇತ್ತು ರಾಕ್ಷಸರಲ್ಲಿ. ದಮನಕಾರಿ ಪ್ರವೃತ್ತಿ, ಲೋಕವನ್ನೆಲ್ಲ ಬಗ್ಗು ಬಡಿಯುವಂತಹ ಸಾಮರ್ಥ್ಯ, ಎಲ್ಲವನ್ನೂ ಕೂಡಿಸಿಕೊಂಡಿದ್ದವರು. ದೇವತೆಗಳಂಜುತ್ತಿದ್ರು ನಮ್ಮ ರಾಕ್ಷಸರಲ್ಲಿ ಕಾಳಗಕ್ಕೆ. ಸೋತ್ರಲ್ಲ ಯುದ್ಧದಲ್ಲಿ, ಸೋಲ್ಲಿ ಸ್ಪರ್ಧಾ ಮನೋಭಾವದಿಂದ ಬದುಕಿದವನು ರಾವಣ. ಸೋಲು ಅಂದ್ರೆ ಸಾವಲ್ಲ ಅಂತ ನನಗೆ ಮೊದಲೇ ಅರ್ಥ ಆಗಿದೆ. ಸೋತದ್ದಕ್ಕೆ ಕಣ್ಣೀರಾಕೋ ಜಾಯಮಾನ ಇಲ್ಲ ನನ್ನಲ್ಲಿ. ಆದ್ರೆ ಯಾರಲ್ಲಿ ಸೋತದ್ದು? ಬರೀ ಮಂಗಗಳು. ವಿಶಿಷ್ಟವಾದ ವರವನ್ನು ಹೊಂದಿರುವ, ವಿಶೇಷವಾದ ಸಾಧನೆಯನ್ನು ಗೈದಿರುವ, ಲೋಕದಲ್ಲಿ ಸಾಹಸಿಗಳಲ್ಲಿ ಸಾಹಸಿಗಳೆಂದು ಸ್ಥಾಪಿತನಾದ ಒಬ್ಬಾತ ವ್ಯಕ್ತಿಯಲ್ಲಿ ಸೋಲನ್ನು ಅನುಭವಿಸಲಿ. ಯಮನ ದಂಡಕ್ಕೆ ಎಷ್ಟಾಗ್ತದೆ ಕ್ರಯ ಅಂತ ಕೇಳಿದ ಗಂಡು ಮಗನ. ಐರಾವತದ ಆಘಾತವನ್ನಾದರೂ ಎದೆಯೊಡ್ಡಿ ಸಹಿಸಿಕೊಂಡಂತಹ ಸಾಮರ್ಥ್ಯ ಇದ್ದವ ನಾನು. ನನ್ನೊಂದಿಗೆ ತ್ರಿಲೋಕದ ದಿಗ್ವಿಜಯದ ಕಾಲದಲ್ಲಿ ನನ್ನನ್ನು ಅನುಸರಿಸಿಕೊಂಡು ಬಂದು ಅಜೇಯರಾಗಿ ಹಿಂದಿರುಗಿದಂತಹ ರಾಕ್ಷಸರು ಇಂದಿನ ದಿನ ಸೋತದ್ದು ಕೇವಲ ವನವು ಕಸನ. ಅವರು ಹೌದಾ ಅಲ್ವೋ ಅದು ಆಮೇಲಿನ ಪ್ರಶ್ನೆ. ಈಗ ಹೌದಲ್ಲ ಮಂಗಗಳು ನೋಡಿದ್ರಷ್ಟೇ, ಮರದಿಂದ ಮರಕ್ಕೆ ಹಾರುವುದಕ್ಕಿಂತ ಆಚೆಗೆ ಗೊತ್ತಿಲ್ಲ. ಅಂತಹ ಮಂಗಗಳು ಬರಿದಾಗುವ ಸೇನೆಯೇ ರಾವಣನನ್ನು. ಇಂದೀಗ ಬರಿದಾಯಿತು ಅಂತಾದ್ರೆ ಅರ್ಥ ಏನು? ನಾನು ಲೆಕ್ಕಾಚಾರದಲ್ಲಿ ಕಟ್ಟಿದ್ದಲ್ಲ. ಇಷ್ಟೆಲ್ಲ ಇಟ್ಟುಕೊಂಡವ ಸಾಮಾನ್ಯ ಒಬ್ಬ ಮನುಷ್ಯನಾಗಿ ಕಾಣಿಸಿಕೊಂಡಂತಹ ರಾಮನನ್ನೋ ಲಕ್ಷ್ಮಣನನ್ನೋ ಎದುರಿಸುವುದಕ್ಕೆ ಮುಂದಾಗುವುದರಲ್ಲಿ ಅತಿಶಯ ಅಂತ ಗುರುತಿಸಲಿಕ್ಕೆ ಯಾರಾದ್ರೂ ಏನು? ರಾಮ ಅಂದ್ರೆ
ಮೊನ್ನೆ ಅಯೋಧ್ಯೆಯಲ್ಲಿ ಹುಟ್ಟಿಕೊಂಡಂತಹ ಹುಡುಗ, ಕೈ ಹಿಡಿಯುವಂತಹ ಸತಿಯನ್ನು ಕಳಕೊಂಡಂತಹ ಕಾಲದಲ್ಲಿ ಶೋಷಿತನಾಗಿ ಶುಷ್ಕನಾಗಿ ನಾಶವಾಗಿ ಹೋಗಬೇಕಾದಂತಹ ಒಬ್ಬಾತ ಸಾಮಾನ್ಯ ಮನುಷ್ಯ ಕೇವಲ ವನೌಕಸರ ಬಲವನ್ನು ಹಿಡಿದುಕೊಂಡು ಲಂಕಾಪಟ್ಟಣವನ್ನು ಸೇರಿ ಲೋಕೋತ್ತರವಾದಂತಹ ಕೀರ್ತಿಯನ್ನು ಗಳಿಸಿರುವ ರಾಕ್ಷಸರನ್ನು, ವರವಿಶಿಷ್ಟತೆಯನ್ನು ಹೊಂದಿರುವಂತಹ ನಮ್ಮನ್ನು ಸೋಲಿಸಲಿಕ್ಕುಂಟು ಅಂತ ಯಾವನಾದ್ರೂ ಕನಸಿನಲ್ಲಾದ್ರೂ ಯೋಚಿಸಲಿಕ್ಕುಂಟ? ಎಚ್ಚರದಲ್ಲಿ ಬಿಡಿ. ಹಾಗಿದ್ದೆ ಇಲ್ಲಿ ತಪ್ಪಿದ್ದು ನನ್ನ ಎಣಿಕೆ ತಪ್ಪಿದ್ದಲ್ಲ. ಬಹುಶಃ ಯಾವುದಕ್ಕಾದ್ರೂ ಬೆಳವಣಿಗೆಗೊಂದು ಮಿತಿ ಇದ್ದವು. ಅಮಿತವಾಗಿ ನಾವು ಶೀಘ್ರವಾಗಿ ಬೆಳೆದದ್ದರಿಂದಲೇ ಇರಬೇಕು. ಇನ್ನು ಬೆಳವಣಿಗೆಗೆ ಅವಕಾಶವೇ ಇಲ್ಲದೆ ಇದ್ದಂತಹ ಸ್ಥಿತಿಯಲ್ಲಿ ಅವಸಾನವೋ ಅವನತಿಯೋ ಸಹಜವಾಗಿಯೇ ನಮಗೆ ಬಂದೊದಗಿದೆ. ಅವರ ಸಾಮರ್ಥ್ಯದಿಂದ ಅವರು ಗೆದ್ದಿದ್ದಾರೆ ಅಂತ ಹೇಳಲಿಕ್ಕೆ ನಮ್ಮ ದೌರ್ಬಲ್ಯ ಅವರ ಪಾಲಿಗೆ ವರ ಆಗಿದೆ, ಅವರ ಶಕ್ತಿಯಾಗಿದೆ. ನನ್ನ ಜೀವಿತದಲ್ಲಿ ಎಷ್ಟು ವರ ಸಂಪಾದಿಸಿದ್ದೇನೆ, ಅಷ್ಟೇ ಶಾಪವೂ ಸಂಪಾದಿಸಿದ್ದೇನೆ. ಬಗಲಿನಲ್ಲಿ 2 ಜೋಳಿಗೆ ಹಾಕಿಕೊಂಡು ತಿರುಗಾಡಿ, ಒಂದು ವರ ತುಂಬಿಸಲಿಕ್ಕೆ, ಮತ್ತೊಂದು ಶಾಪ ತುಂಬಿಸಲಿಕ್ಕೆ ಅಂತ. ವರ ಪಡೆದಷ್ಟೇ ಶಾಪವನ್ನು ಪಡೆದಿದ್ದೇನೆ. ನನ್ನ ವರವು ನನ್ನ ಶಾಪವು ರಾಮನಿಗೋ ನೌಕಸರಿಗೋ ಇಂದಿನ ದಿನ ವರವಾಗಿ ಪರಿಣಮಿಸಿ, ಆದ್ದರಿಂದಲೇ ಅವರಲ್ಲಿ ಸೋಲಬೇಕಾದಂತಹ ಸ್ಥಿತಿ ನನ್ನದ್ದಾಗಿ ಹೋಯಿತು ಅಂತ ನನಗೆ ಮನವರಿಕೆ ಆಗುತ್ತಾ ಇದೆ. ನಾನು ಅದರ ಬಗ್ಗೆಲ್ಲ ಚಿಂತಿಸು, ನಮ್ಮ ವೃತ್ತಿಯನ್ನೇ ಆಡಿ ತೋರಿಸಿದೆ. ನಾನು ಆಯುರ್ವೇದ, ನಾಡಿಶಾಸ್ತ್ರ ಎಲ್ಲ ಗೊತ್ತಿಲ್ಲ. ನಾಳೆ ಪ್ರಪಂಚ ಒಪ್ಪಿತು, ನಾಡಿಶಾಸ್ತ್ರ ಗೊತ್ತಿದ್ದವನಿಗೆ ರಾಮನ ನಾಡಿ ಮಿಡಿತ ಗೊತ್ತಾಗ್ಲಿಲ್ಲ ಅಂತ ಹೇಳಲಿಕ್ಕಿಲ್ವ? ನಾಳೆ ನನಗೆ ಗೊತ್ತಾಗಿದೆ ಇಲ್ಲ ಅನ್ನುವುದಲ್ಲ ಪ್ರಶ್ನೆ. ಪ್ರಪಂಚಕ್ಕೆ ಮೇಲಿಂದ ಮೇಲೆ ನೋಟಕರಿಗೆ ಹೇಗೆ ಕಾಣಿಸುವುದೀಗ? ಏನು ಬುದ್ಧಿವಂತ ರಾವಣ, ಸಾಮಗಾನ ಹಾಡಿದವನು, ವೇದಕ್ಕೆ ಭಾಷ್ಯ ಬರೆಯುವಷ್ಟು ಮೇಧಾಶಕ್ತಿ ಇದ್ದವನು, ಆ ವನೌಕಸರ ಸಾಮರ್ಥ್ಯವನ್ನು ತಿಳಿಯುವುದಕ್ಕೆ ಸಾಧ್ಯ ಇಲ್ಲದೆ ತನ್ನವರನ್ನೆಲ್ಲ ನಾಶ ಮಾಡಿಕೊಂಡನಲ್ಲ, ಕೇವಲ ತಂಗಿಯಾದಂತಹ ಶೂರ್ಪಣಕೆಯ ಸವಿಮಾತುಗಳಿಗೆ ಮರುಳಾಗಿ. ಯಾವುದು ಕಿವಿಗೆ ಸಿಹಿಯಾಗಿರ್ತದೆ ಅದು ಒಡಲಿಗೆ ಕಹಿಯಾಗಿರ್ತದೆ. ಇಷ್ಟನ್ನು ತಿಳಿದುಕೊಳ್ಳುವುದಕ್ಕೆ ಸಾಮರ್ಥ್ಯ ಸಾರದೆ ಹೋಯ್ತಲ್ಲ ದಶಕಂಠನಿಗೆ ಅನ್ನೋ ಹಾಗೆ ನಾಳೆ ಪ್ರಪಂಚದವರು ಆಕ್ಷೇಪಿಸುವ ಹಾಗಾಗಿ. ಹೌದು, ಏನು ಶೂರ್ಪಣಕೆಯ ಮಾತಿಗೆ ಕಿವಿ ಕೊಡದೆ ವಿಧಿಯೂ ಇರಲಿಲ್ಲ ನನಗೆ. ಬಾಳಿ ಬದುಕುವಂತಹ ಅವಕಾಶವಿದ್ದಾಗ ಬೇಗನೆ ಅವಸಾನವನ್ನು ಕಾಣಬೇಕು ಅನ್ನುವಂತಹ ಇಚ್ಛೆ ಮೂಡುವಷ್ಟು ವೈರಾಗ್ಯ ನನಗೆ ಜೀವನದಲ್ಲಿ ಬರಲಿಲ್ಲ. ಇಷ್ಟು ಬೇಗ ಸಾಯಬೇಕು ಅಂತ ನಾನು ಮನಸ್ಸು ಮಾಡಿದವನು. ಒದಗಿದ್ದು ಹೇಗೆ? ತಂಗಿಯ ಮಾತನ್ನು ಕೇಳಿ ಅದಕ್ಕೆ ಬೇಕಾದ ಹಾಗೆ ವರ್ತಿಸುವಂತಹ ಸ್ಥಿತಿ ನನಗೆ ಒದಗಿದಾಗ ಕೇಳದೆ ಉಪಾಯ ಇಲ್ಲ. ಹಂಗಿಗನಾಗಿ ಹೋಗಿದ್ದೆ ನಾನು ಶೂರ್ಪಣಕೆಗೆ. ಮೊನ್ನೆ ಅವಳು ಬಂದು ಹೇಳಿದ ಮಾತಿಗಲ್ಲ, ಅದಕ್ಕಿಂತ ಮೊದಲೇ ಹಂಗಿಗನಾಗಿದ್ದೇನೆ. ಆಕೆಯ ಹಣೆಯ ತಿಲಕವನ್ನು ಒರೆಸಿದವನು ನಾನು. ಒಬ್ಬ ಅಣ್ಣನಾಗಿ ತಂಗಿಗೆ ಬಾಳು ಕೊಟ್ಟದ್ದನ್ನು ಪ್ರಪಂಚ ಹಾಡಿ ಹೊಗಳುವುದಿಲ್ಲ. ನೋಡಿ, ಇದನ್ನೇ ಹೇಳ್ತದೆ ಪ್ರಪಂಚ. ತಂಗಿಯ ಕುಂಕುಮ ಒರೆಸಿದವ, ಕುಂಕುಮ ಹಾಕಿಸಿದವನು ನಾನು. ಅದನ್ನು ಹೇಳುವ ಮಕ್ಕಳಿಲ್ಲ. ಆಕ್ಷೇಪ ಮಾಡುದಿ ಉದ್ದೇಶಪೂರ್ವಕವಾಗಿ ಅಲ್ಲದೆ ಹೋದ್ರು. ಆಕೆಯ ಸೌಭಾಗ್ಯ ನನ್ನಿಂದ ಕಿತ್ತಸೇರಲ್ಪಟ್ಟದ್ದು ಸುಳ್ಳಲ್ಲ ತಾನೆ. ಆದ್ದರಿಂದಲೇ ಆಕೆಯ ಮನಸ್ಸಿನ ಸಾಂತ್ವನಕ್ಕಾಗಿ ಆಕೆಗೆ ಹಂಗಿಗನಾಗಿ ನಾನು ವ್ಯವಹರಿಸಬೇಕಾದ ಅನಿವಾರ್ಯತೆ ಬಂತು ನನಗೆ. ಒಬ್ಬ ಸಮಾಜಮುಖಿಯಾದಂತಹ ಬದುಕನ್ನು ಒಪ್ಪಿಕೊಂಡವನಿಗೆ 10 ಹಲವು ಹಂಗುಗಳು ಸಹಜವಾಗಿಯೇ ಒದಗುತ್ತದೆ. ಕೇವಲ ವೈಯಕ್ತಿಕ ನಿಲುಮೆಯೊಂದನ್ನೇ ಕಟ್ಟಿಕೊಂಡರೆ ಸಾಕಾಗುವುದಿಲ್ಲ. ಚತುರ್ದಶ ಭುವನದಲ್ಲಣನಾಗಿ ಸ್ಥಾಪಿತನಾಗಿ ಓಲಗಸ್ಥನಾಗಿದ್ದಂತಹ ಕಾಲಕ್ಕೆ ಬಂದಾಡಿದಂತಹ ನುಡಿ ತಂಗಿ ಶೂರ್ಪಣಕೆ. ಅಣ್ಣ, ನಿನ್ನ ತಂಗಿಯ ಮೂಗು ಹೋಯಿತು. ತಂಗಿಯದ್ದು ಮೂಗು ಹೋದ್ದು, ರಾಕ್ಷಸ ಸಮುದಾಯದ ಮೂಗು ಹೋಯಿತು ಅನ್ನುವಂತಹ ನಿಲುಮೆಯಿಂದ ಪ್ರತಿಭಟಿಸಬೇಕಾದಂತಹ ಅನಿವಾರ್ಯತೆ ಸಹಜವಾಗಿಯೇ ಬಂತು. ಆಮೇಲೆ ಕಷ್ಟ ನಷ್ಟದ ಯೋಚನೆ ಇಲ್ಲ, ಅಲ್ಲಿ ಅಭಿಮಾನದ ಪ್ರಶ್ನೆ.
ಇಲ್ಲದಿದ್ದರೆ ನಿಜವಾಗಿಯೂ ಲಂಕೆಯ ಮೂಗು ಹೋಯ್ತು ಅಂತ ಒಪ್ಪಿಕೊಂಡಾಗಲಿಲ್ವಾ ನಾನು? ಬದುಕಿದ್ದಷ್ಟು ದಿವಸ ಮೂಗುಂಟು ಅಂತ ತೋರಿತು ಅಂತ ಹೊರಟಾಗ್ತದೆ. ವಾಸನೆ ಪರಿಮಳ ಗುರುತಿಸುವುದಕ್ಕೆ ಸಾಮರ್ಥ್ಯ ಇಲ್ಲದೆ ಹೊರಟದ್ದಲ್ಲ, ಎಲ್ಲವನ್ನೂ ಕಳಕೊಂಡೆ, ಶೂನ್ಯವಾಯಿತು. ಕೊನೆಗೂ ನನ್ನಲ್ಲಿ ಉಳಿದದ್ದು ಇದು ಮಾತ್ರ, ಕಣ್ಣೀರು. ಬಹುಶಃ ಇದೊಂದು ಭತ್ತದ ಹೊರತೆ ರಾವಣನಲ್ಲಿ. ಯಾಕೆ ಇಷ್ಟರವರೆಗೆ ಲೋಕದವರ ಕಣ್ಣೀರು ಮಾತ್ರ ನಾನು ಹಾಕಿಸಿದ್ದು, ನಾನು ಒಂದು ಬಿಂದು ಕಣ್ಣೀರು ಹಾಕಿದ್ದೆ. ರಾವಣ ಲೋಕ ರಾವಣ ಅನ್ನುವುದು ಅದಕ್ಕಲ್ವ? ಲೋಕವನ್ನೆಲ್ಲ ಬೊಬ್ಬಿಡುವ ಹಾಗೆ ಮಾಡಿದವ ರಾವಣ. ಊರಿನವರೆಲ್ಲ ಕಣ್ಣೀರು ಹರಿಸುವ ಹಾಗೆ ಮಾಡಿದೆ. ಆ ಕಣ್ಣೀರೆಲ್ಲ ಒಟ್ಟಾಗಿ ಸಂಗ್ರಹ ಆಗಿ ಇವತ್ತಿಗೆ ನನ್ನ ಕಣ್ಣಿನಲ್ಲಿ ಹರಿಯುವುದಕ್ಕೆ ತೊಡಗಿರುತ್ತದೆ. ಕಪೋಲ ಒದ್ದೆಯಾಗಿದೆ, ಮುಂದೇನು ಅನ್ನುವುದರ ಯೋಚನೆ. ಶಿವನೇ ಶಿವನೇ, ಹೀಗಾಗಿ ಹೋಯ್ತಲ್ಲ ನನ್ನ ಕೆನ್ನೆಗೆ, ನನ್ನ ಕೈಯೇ ಆಗಿ ಹೋಯ್ತಲ್ಲ ಇವತ್ತಿನ ದಿನ, ಏನು ಮಾಡೋದು? ಮತಿಯುತರಾಡಿದ ನುಡಿಗಳ ಮದಿಕರಿಸದೆ ಬೆದರಿಸಿದೆನು. ಮತಿಯುತರಾಡಿದ ನುಡಿಗಳ ಅಧಿಕರಿಸಿದೆ ಬೆದರಿಸಿದೆನು. ಜೊತೆಯಲ್ಲಿ ಮುಂದಕ್ಕೆ ಪಶುಪತಿ ನೀ ತೋರೆನಗೆ, ಪಶುಪತಿ ನೀ ತೋರೆನಗೆ. ಶತಯಾಗಾಂತಕ ಮುಖ್ಯರ ಮಥಿಸಿದ ಲಕ್ಷ್ಮಣದೇವನು, ಪ್ರತಿಭಟ ಕುಂಭಕವಣನ ಗತಿಗಿಳಿಸಿದ ಮಾವ. ಹರನೇ ಶಂಕರ ಪಾರ್ವತಿ ಬರನೆ ಮುಂದೆ ದಯ್ಯರೇ. ಸುರದುಳು ರಕ್ತದ ಸೇನೆಯು ಬರಿದಾಯಿನಿ ಶಿವನೇ. ಹರನೇ ಅನೇಕ ಮಂದಿ ಹಿರಿಯರು ಕಿರಿಯರು ಅನ್ನುವ ಭೇದವಿಲ್ಲದೆ ಈ ಪ್ರಕರಣದಲ್ಲಿ ನನಗೆ ಹೇಳುವುದಕ್ಕೆ ಉಪಕ್ರಮಿಸಿದವು. ಅಜ್ಜ ಮಾಲ್ಯವಂತನಿಂದ ತೊಡಗಿ ನನ್ನ ಮಕ್ಕಳು ಮೊಮ್ಮಕ್ಕಳಲ್ಲಿವರೆಗೆ ಮುಂದುವರಿಯಿ ಬಿಡಿ. ಒಬ್ಬ ಸಾಮಾನ್ಯ ರಣವರ್ತಮಾನವನ್ನು ದಿನನಿತ್ಯವೂ ತಂದು ಬಿತ್ತರಿಸುವವನು ಇಂದಿನ ದಿನ ಗಂದಾಡಿದ ಗೂಢ ಬ್ರಹ್ಮನಲ್ಲಿ ಹಾಗೆ ಬೇಡ ಅಂತ ಇಷ್ಟೆಲ್ಲ ಮಂದಿಗಳು ಹೇಳಿದ್ರು. ರಾಮನ ವಿರೋಧದ ಕುರಿತಾಗಿ ನನ್ನಲ್ಲಿದ್ದಂತಹ ನಿಲುಮೆ ಬದಲದೇ ಹೋಯಿತಂತೆ. ಯಾಕೆಂದ್ರೆ ಇಷ್ಟೆಲ್ಲ ಮಂದಿಗಳು ಹೇಳಿದ್ದರ ಹಿನ್ನೆಲೆಯಲ್ಲಿರುವ ಧ್ವನಿ ಏನು ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಅವರು ಬದುಕುವ ಹಂಬಲದಿಂದ ಮಾತಾಡಿದರು. ನಾನು ಬದುಕು ಹೇಗಿರಬೇಕು ಅನ್ನುವುದನ್ನು ತೋರಿಸಿಕೊಡುವುದಕ್ಕೆ ಹೊರಟವನು. ಆದದ್ದರಿಂದಲೇ ನಮ್ಮ ಆಯ್ಕೆ ಒಂದೇ ಆಗುವುದಿಲ್ಲ. ಅವರಿಗೆ ಹೇಗಾದ್ರೂ ಸರಿ ಬದುಕಿದ್ರೆ ಸಾಕು. ಗಾಳಿ ಬಂದ ದೆಸೆಗೆ ಛತ್ರವನ್ನು ತಿರುಗಿಸಿ ಬದುಕುವವಲ್ಲ ರಾವಣ. ಅವರು ಬೇಕಾದಲ್ಲಿಗೆ ಕೊಡೆ ತಿರುಗಿಸ್ತಾರೆ, ನಾವು ತಿರುಗಿಸಿ ತಿರುಗಿಸಿ ಕೊಡೆಯನ್ನು. ಇಷ್ಟೇ ಅವರಿಗೂ ನನಗೂ ಇರುವಂತಹ ವ್ಯತ್ಯಾಸ. ಎಲ್ಲರೂ ಲೌಕಿಕವಾದಂತಹ ಈ ಸಾಮ್ರಾಜ್ಯದಲ್ಲಿ ತಾವು ಸ್ಥಿರವಾಗಿ ಉಳಿಯುತ್ತೇವೆ ಅನ್ನುವಂತಹ ಭ್ರಮೆಗೆ ಒಳಗಾಗಿ ಆಡಿದವರು. ಒಂದಲ್ಲದಿದ್ರೆ ಒಂದು ದಿನ ಹೊರಡ್ಲಿಕ್ಕುಂಟು. ಹಾಗಾಗಿ ಇದ್ದಷ್ಟು ದಿವಸ ಮರ್ಯಾದೆಯಲ್ಲಿ ಇರುವಂತ ಒಬ್ಬರಿಗೆ ಯೋಚನೆ ಬರಲಿಲ್ಲ. ಅವ ದೊಡ್ಡವನು ಕಾಲಿಗೆ ಬೀಳ್ದ. ನಿನಗಿಂತ ಸಣ್ಣವರಿದ್ದಾರೆ, ಅವರ ತಲೆ ಮೆಟ್ಟು. ಅದೇ ಅಲ್ವ ಅದರ ಮತ್ತೊಂದು ಧ್ವನಿ. ನಾವು ಸಣ್ಣವರ ತಲೆ ಮೆಟ್ಲಿಕ್ಕೆ ಹೊರಟದ್ದಲ್ಲ, ಮೊದಲಿನಿಂದಲೂ ದೊಡ್ಡವರ ತಲೆ ಮೆಟ್ಲಿಕ್ಕೆ ಹೊರಟದ್ದು. ಕುಬೇರನನ್ನು ದೇವೇಂದ್ರಾದಿಗಳನ್ನು ಹೊಡೆದು ಹಿಂದಿರುಗಿಸುವಲ್ಲಿ
ನಮ್ಮಲ್ಲಿದ್ದ ಉದ್ದೇಶ ಅವರು ನಮಗಿಂತ ಬಡವರು ಅನ್ನುವ ಕಾರಣಕ್ಕಲ್ಲ, ನಮಗಿಂತ ದೊಡ್ಡವರು ಅನ್ನುವ ಕಾರಣಕ್ಕೆ. ಯಾರೆಲ್ಲ ರಾಕ್ಷಸರ ತಲೆ ಮೆಟ್ಟಿ ವಿಜೃಂಭಿಸಿದ್ರು ಅಂತವರೆಲ್ಲ ತಲೆ ಕೆಳಗೆ ಮಾಡುವ ಹಾಗಾಗಬೇಕು. ಇದು ರಾವಣನಲ್ಲಿದ್ದಂತಹ ವೃತ್ತಿ. ನನ್ನೊಟ್ಟಿಗೆ ನಾನು ಕೊಟ್ಟದ್ದನ್ನು ತಿಂದು ಬದುಕಿದವರಿಗೆ ಆ ಬುದ್ಧಿ ಬರಲಿಲ್ಲ. ಅವರು ಹೇಳುವುದು ಸಮಯ ಬಂದ ಹಾಗೆ ತೂರಿಕೊಳ್ಳುವ, ಅವಕಾಶ ಸಿಕ್ಕಿದಲ್ಲಿ ಸೇರಿಕೊಳ್ಳುವ, ಈ ಉದ್ದೇಶದಿಂದ ನನಗೆ ಆಡುತ್ತಾ ಬಂದದ್ದು. ಯಾಕೆ ನನ್ನನ್ನು ರೂಪಿಸಿದ, ನನಗೊಂದು ಹೊಸ ದಾರಿಯನ್ನು ಕೊಟ್ಟ. ನನ್ನ ಅಮ್ಮನಿಗೂ ರಾವಣ ಅರ್ಥ ಆಗಲಿಲ್ಲ ಕೊನೆಗೂ. ಮೊನ್ನೆ ಹೇಳಿದ್ದದನ್ನೆಲ್ಲ, ಮಗನೇ ಯಾಕಿದೆಲ್ಲ ಸುಮ್ಮನೆ ಮಧುಬಿಂದು ಕಲಹ, ನೀನು ಹೀಗೆ ನೀತಿಗೆಟ್ಟು ನಡೆಯುವುದು, ಹೀಗೆ ಮಾಡುವುದು. ನಾನು ಹೆತ್ತ ಮಗನೇ ಅಲ್ವೋ ವಿಭೀಷಣ. ನಾನು ಕೇಳಬೇಕಾದ ಪ್ರಶ್ನೆ ಅಮ್ಮ ಉತ್ತರ ಹೇಳಿದ್ರು. ನಾನು ಹೆತ್ತ ಮಗನೇ ಅಲ್ವೋ ವಿಭೀಷಣ. ನಾನು ಕೇಳಬೇಕಿದ್ರು ನೀನು ಹೆತ್ತ ಮಗ ಹೌದಾ ವಿಭೀಷಣ ಅಂತ. ಎಲ್ಲರೂ ರಾವಣನ ಮೂರ್ಖತನವನ್ನು ದೌಷ್ಟ್ಯವನ್ನಷ್ಟೇ ಗುರುತಿಸುವುದಕ್ಕೆ ಸಮರ್ಥರಾದರು. ನನಗದು ಬೇಸರ ತರುವುದು. ಕಳ್ಕೊಂಡದ್ದಕ್ಕೆ ಬೇಸರ ಮಾಡುವುದಿಲ್ಲ. ನಾನು ನನ್ನನ್ನು ಅರ್ಥ ಮಾಡಿಕೊಳ್ಳದೆ ಹೋದ್ರಲ್ಲ ನನ್ನೊತ್ತಿಗಿದ್ದವರು ಅಂತ ನನಗೆ ಬೇಸರ ಆಗುವುದು. ಎದ್ದು ಯುದ್ಧಕ್ಕೆ ಹೊರಟ್ರ ಲೋಕದಲ್ಲಿ ಇದಿರು ನಿಲ್ಲುವವರಿಲ್ಲ ತಮ್ಮ ಕುಂಭಶ್ರವಣದಲ್ಲಿ. ಹೇಳುವುದು ಯಾವಾಗ ಅಂತ ಇರುವುದು, ಯಾವಾಗ ನುಡಿಯುವುದು ಇದ್ದೆ. ಎದ್ದು ಹೋದರೆ ಯುದ್ಧದಲ್ಲಿ ಇದಿರಿಲ್ಲ ಅವನಿಗೆ. ಎಬ್ಬಿಸಿ ಕಳಿಸ ಕೂಡ ಇದು ಗೊತ್ತಿಲ್ಲದೆ ಅಲ್ಲ ಅವನನ್ನು ಎಬ್ಬಿಸಿ ಕಳಿಸಿ. ಕದನ ಕರ್ಕಶನಾದಂತಹ ಕುಂಭಶ್ರವಣನ ಪರಾಕ್ರಮ ನನಗೆ ಗೆಲುವು ತಂದುಕೊಡಲಿಲ್ಲ. ಮಿಕ್ಕುಳಿದಂತಹ ಅನೇಕ ವರ ವಿಶೇಷವನ್ನು ಹೊಂದಿದಂತಹ ರಾಕ್ಷಸರು ಯಾರು ಬದುಕಿ ಹಿಂದೆ ಬರಲಿಲ್ಲ. ಎಲ್ಲ ರಾಮನ ಕಾಳಗದಲ್ಲಿ ಇನ್ನಿಲ್ಲವಾಗುವಂತಹ ಸ್ಥಿತಿಯನ್ನೇ ಹೊಂದಿದ್ರು ಅಂತ ಅದರ ಅರ್ಥ ಏನು? ಅವರಿಗೆ ಬಂದ ಪರಾಭವ ಅಲ್ಲ ಅದು. ಕಾಲ 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 ಪಶುಪತಿ, ನೀನೇ ಇದಕ್ಕೆ ಸಮಾಧಾನ ಕೊಡಬೇಕಷ್ಟೇ, ನನಗೆ ಉತ್ತರ ಸಿಕ್ಕುವುದಿಲ್ಲ. ಕೈಲಾಸ ಪರ್ವತವನ್ನೇ ಎತ್ತಿದ ದಿನಗಳು ನನಗೆ ನೆನಪಾಗುತ್ತದೆ. ಕೈಲಾಸ ಎತ್ತಿದವನಿಗೆ ಶಿವಧನುಸ್ಸು ಎತ್ತಲಿಕ್ಕಾಗಲಿ. ಆಲೋಚನೆ ಮಾಡಿ, ರಟ್ಟೆಯ ತ್ರಾಣ ಕಡಿಮೆ ಆಗಿದೆ ಅಂತ ಅರ್ಥ ಅಲ್ಲ. ಅನುಕೂಲ್ಯ ಇರಲಿಲ್ಲ ಅಂತ ಅರ್ಥ. ಈಗಲೂ ಎಲ್ಲವೂ ತಪ್ಪಿ ಹೋಯ್ತಲ್ಲ. ಏನು ಮಾಡಲಿ ಶಿವನೇ, ಏನು ಮಾಡಲಿ? ಇಲ್ಲ, ಯಾವ ಯೋಚನೆಯೂ ಬೇಡ. ಅರೆಕ್ಷಣ ನನ್ನನ್ನೇ ನಾನು ಮರೆಯುತ್ತೇನೆ. ಶಿವನ ಆತ್ಮಲಿಂಗವನ್ನು ತರುವಾಗ ನನ್ನಲ್ಲಿದ್ದಂತಹ ತಪಸ್ಸಿನ ಬುದ್ಧಿ, ಕೈಲಾಸ ಪರ್ವತವನ್ನು ಎತ್ತುವಾಗ ಇದ್ದಂತಹ ಏಕಾಗ್ರತೆಯ ಚಿತ್ತ, ಇದೆಲ್ಲವನ್ನು ಮೇಳೈಸಿ ಅರೆಕ್ಷಣದಷ್ಟು ಕಾಲ ನಾನೇ ನಾನಾಗಿ ಚಿಂತಿಸ್ತೇನೆ. ಹೊರಗಿಂದ ಏನು ಬರುವ ಲಕ್ಷಣ ಕಾಣುವುದಿಲ್ಲ. ನೋಡ, ಒಳಗಿಂದ ಏನಾದ್ರೂ ಬರ್ತದೆ. ದುರ್ಮೀದೆರಗಳು ತರಹರೆಗಳು ದೀಪ ಪರಿಯಾತ ನರೆತು ಬೇಗ ದೂತಿಯೊಬ್ಬಳು ಬಂದು ಹೇಳುತ್ತಿದ್ದಾಳೆ, ನನ್ನ ಸ್ವಾಮಿಯ
ನಾನಿಲ್ಲದಂತಹ ಸಂದರ್ಭದಲ್ಲಿ ನನ್ನ ಅಂತಃಪುರವನ್ನು ನನ್ನ ಸ್ವಾಮಿ ಯಾಕೆ ಪ್ರವೇಶಿಸಿದ್ದಾರೆ? ನಮ್ಮದೇನು ಒಂದೆರಡು ದಿನಗಳ ವರ್ಷಗಳ ದಾಂಪತ್ಯವಲ್ಲ, 100 ವರ್ಷಗಳ ದಾಂಪತ್ಯ. ಇಂದಿನವರೆಗೆ ನನ್ನ ಅಂತಃಪುರವನ್ನು ಸೇರಬೇಕಾಗಿದ್ದರೆ ಮೊದಲಾಗಿ ಪೂರ್ವ ಸೂಚನೆ ಕೊಟ್ಟೇ ಕೊಡುತ್ತಿದ್ದರು. ಇದು ಅಂತಃಪುರದ ಗೌರವ. ಗಂಡನಾಗಲಿ ತಂದೆ ತಾಯಿಗಳಾಗಲಿ ರಾಣಿಯ ರಾಜಕುಮಾರಿಯ ಅಂತಃಪುರವನ್ನು ಪ್ರವೇಶಿಸಬೇಕಾಗಿದ್ದರೆ ಮೊದಲಾಗಿ ಪೂರ್ವ ಸೂಚನೆ ಕೊಟ್ಟೇ ಕೊಡಬೇಕು. ಯಾಕಂದ್ರೆ ಅಂತವರು ಬರುವಾಗ ನಾವು ಅವರ ಸ್ವಾಗತಕ್ಕೆ ಸಿದ್ಧರಾಗಿರ್ತೇವೆ, ಇರಬೇಕು. ಇಂದೇನಿಲ್ಲ, ಬರ್ತಾರೆ ಎಂಬ ನಿರೀಕ್ಷೆ ಇಲ್ಲವಲ್ಲ. ಇದ್ದಕ್ಕಿದ್ದಂತೆ ಪ್ರವೇಶಿಸಿದ್ದಾರಂತೆ. ಅದರಲ್ಲಿ ಇವು ಚಿಂತಾಭಾರದಿಂದ ಇದ್ದಾರೆ ಅಂತ ಹೇಳ್ತಾ ಇದ್ದಾಳೆ. ಇದನ್ನು ಕೇಳಿ ನಾನು ಕಾಲಾವಕಾಶ ಮಾಡುವುದಲ್ಲ. ಯಾಕೆ ಬಂದಿದ್ದಾರೆ, ಏನಾಗಿರಬಹುದು, ಚಿಂತೆಯ ಕಾರಣವೇನು, ಇದನ್ನು ಮತ್ತೊಬ್ಬರಿಗೆ ಕೇಳುವುದಕ್ಕೆ ಅಧಿಕಾರ ಇಲ್ಲ, ಅಥವಾ ಚಿಂತೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಮತ್ತೊಬ್ಬರಿಗೆ ಅಧಿಕಾರವಿಲ್ಲ. ಅವರ ಅರ್ಥ ಶರೀರ ಯಾದ ಈ ಮಂಡೋದರಿ ಅದನ್ನು ಕೇಳುವವರು, ಅವರಿಂದ ಕೇಳಿಸಿಕೊಳ್ಳಬೇಕಾದವರು. ಆದ್ದರಿಂದ ಅಂತಃಪುರವನ್ನು ಸೇರಿ ಅವರನ್ನು ನೋಡಿಕೊಳ್ಳುತ್ತೇನೆ. ಮಹಾಪ್ರಭು, ಯಾರು? ನಾನು ಮಂಡೋದರಿ. ಈಗ ಬಂದೆಯಾ? ಸ್ವಾಮಿ, ನೀವು ಬರುವ ನಿರೀಕ್ಷೆಯಲ್ಲಿ ನಾನು ಇರಲಿಲ್ಲ. ಆಕಸ್ಮಿಕವಾಗಿ ತಮ್ಮ ಆಗಮನವಾಗಿದೆ. ತಿಳಿದ ಬಳಿಕ ಅವಸರದಿಂದ ಬಂದಿದ್ದೇನೆ. ಇಲ್ಲಿಗೆ ಹೋಗಬೇಕು ಅಂತ ನಿರ್ಣಯದಿಂದ ಹೊರಟದ್ದಲ್ಲ, ಬಂದು ಮುಟ್ಟಿದ್ದೀವಿ. ಏನಿದು ಏನಿದು ಈ ಸ್ಥಿತಿ? ವಿಶೇಷ ಚಿಂತಿಸುವುದ್ಯಾತಕ್ಕಿಂತು ಪ್ರಾಣಕ ಮಂಡೋದರಿ, 100 ವರ್ಷಗಳ ನಮ್ಮ ದಾಂಪತ್ಯ ಜೀವನದಲ್ಲಿ ಇಂತಹ ಸ್ಥಿತಿಯನ್ನು ನಾನು ಕಂಡದ್ದೇ ಇಲ್ಲ. ನನ್ನ ಸ್ವಾಮಿಯಾದಂತಹ ನಿಮ್ಮ ದಶಮುಖಗಳಲ್ಲಿ ಕಣ್ಣೀರು, ಆದ್ರೆ ಕಣ್ಣೀರ ಧಾರೆ ಅಲ್ಲ ಅದು. ಯಾವನಾದರೂ ಕೂಡ ಕಣ್ಣೀರ ಧಾರೆಯನ್ನು ಸುರಿಸಿದರೆ ಹೃದಯದ ಭಾರ ಕಡಿಮೆಯಾಗ್ತದೆ. ನಿಮ್ಮ ಸಾಲಾಗಿರುವಂತಹ 10 ಮುಖಗಳ 20 ಕಣ್ಣುಗಳಲ್ಲಿ ನೀರು ತುಂಬಿದೆ. ಸರೋವರದಲ್ಲಿ ಸಾಲಾಗಿ ಅರಳಿದಂತಹ ಕಮಲಗಳಲ್ಲಿ ಮಂಜುವನೆ ಕುಳಿತರೆ ಹೇಗೆ ಕಾಣಬಹುದು, ಹಾಗೆ ನಿಮ್ಮ ದಶಮುಖಗಳು ನಮಗೆ ಕಾಣಿಸುತ್ತಿವೆ. ಹೃದಯದಲ್ಲಿ ಎಷ್ಟು ದುಃಖವಿದೆ, ಎಷ್ಟು ಭಾರವಿದೆ ಎಂಬುದು ಈ ಕಣ್ಣಿನಲ್ಲಿ ನೀರು ತುಂಬಿದ್ದರಿಂದ ಅರ್ಥವಾಗುತ್ತಾ ಇದೆ. ಸ್ವಾಮಿ, ಚಿಂತೆ ಚಿಂತೆ ಎಂಬುದು ಮನುಷ್ಯನಿಗೆ ದೊಡ್ಡದಾದಂತಹ ರೋಗ. ಆ ಚಿಂತಾ ರೋಗಕ್ಕೆ ಪರಿಹಾರವಿಲ್ಲ, ಔಷಧವಿಲ್ಲ ಈ ಜಗತ್ತಿನಲ್ಲಿ. ವಿವೇಕಿಯಾದವನು ಆ ಚಿಂತೆಯನ್ನು ಎಳೆದುಕೊಳ್ಳುವುದಿಲ್ಲ, ಭರಿಸಿಕೊಳ್ಳುವುದಿಲ್ಲ. ಆದಷ್ಟು ದೂರ ಮಾಡುವುದಕ್ಕೆ ಪ್ರಯತ್ನಿಸ್ತಾನೆ. ಅದರಲ್ಲಿಯೂ ರಾವಣೇಶ್ವರ ಚಿಂತಿಸ್ತಾನೆ ಅಂದ್ರೆ ಇದು ಆಶ್ಚರ್ಯದ ವಿಚಾರ. ಈವರೆಗೆ ನಿಮ್ಮ ಕಣ್ಣಂಚಿನಲ್ಲಿ ನೀರನ್ನು ಕಂಡವಳು ನಾನಲ್ಲ. ಪ್ರಪಂಚದಲ್ಲಿ ಧೀರ ಯಾರು,
ರಾವಣೇಶ್ವರ. ಬಲವಂತ ಯಾರು? ರಾವಣೇಶ್ವರ. 14 ಲೋಕಗಳನ್ನು ಗೆದ್ದವರು, ತ್ರಿಜಗದಲ್ಲಣ. ಸ್ವಾಮಿ ದೇವಲೋಕಕ್ಕೆ ಹೋಗಿದ್ದಾಗ ಆ ಐರಾವತ ತನ್ನ ದಾಡೆಯಿಂದ ನಿಮ್ಮ ಎದೆಯನ್ನು ತಿವಿಯಿತಂತೆ. ಬಂದು ನನಗೆ ತೋರಿಸಿದ್ದುಂಟು, ನೋಡಿಕೊಂಡು ಹೋದರಿಗೆ ಇದು ನನಗೆ ಆ ಇಂದ್ರನ ಐರಾವತ ತನ್ನ ದಾಡೆಯಿಂದ ಎದೆ ತಿಳಿದಂತಹ ಗಾಯ ಅಂತ ನಗು ನಗುತ್ತಾ ಸಂತೋಷದಿಂದ ತೋರಿಸಿದ್ದೀರಲ್ಲ. ಐರಾವತ ದಾಡಿಯಿಂದ ನಿಮ್ಮ ಎದೆಯನ್ನು ತಿವಿದಾಗ ನೀವು ಕಣ್ಣೀರು ಹಾಕಿದವರಲ್ಲ. ಕೈಲಾಸಗಿರಿಯನ್ನು ಲೀಲಾಜಾಲವಾಗಿ ಎತ್ತಿದರಂತೆ. ಅದರಡಿಯಲ್ಲಿ ಕೈಗಳು ಸಿಕ್ಕಿದಾಗ ಕಣ್ಣೀರು ಹಾಕದೆ ಸಾಮಗಾನವನ್ನು ಹಾಡಿ ಪರಮೇಶ್ವರನ್ನು ಒಲಿಸಿಕೊಂಡು ಚಂದ್ರಹಾಸವನ್ನು ಪಡೆದಂತಹ ರಾವಣೇಶ್ವರ ಅಳ್ತಾನೆ ಅಂದರೆ ಆಶ್ಚರ್ಯವಲ್ಲ. ಯಾಕೆ ಚಿಂತೆ ಸ್ವಾಮಿ? ನಾನು ಕೇಳಿದ್ರಿಂದ ತಾವು ಬೇಸರಿಸಬಾರದು. ನಾನು ಕೇಳುವುದೇ ತಪ್ಪಾದೀತು. ಯಾಕೆ ಎಂಬುದನ್ನು ಹೇಳಬೇಕೇ ಕೇಳಬೇಕೇ? ಹೆಂಡತಿಯಾದ ನಾನೇನು, ಪ್ರಪಂಚವೇ ಇಂದು ತಿಳಿದಿದೆ ನಮ್ಮ ಪರಿಸ್ಥಿತಿಯನ್ನು. ಲಂಕಾ ನಗರ ಹೇಗಾಗಿದೆ ಅಂತ. ಒಂದು ಕಾಲದಲ್ಲಿ ಸಾವಿರಾರು ಲಿಂಗಗಳನ್ನು ಪ್ರತಿಷ್ಠಿಸಿ ಇದೇ ಕೈಲಾಸ, ಇದೇ ಭೂ ಕೈಲಾಸ ಅಂತ ಮಾಡಿದವರು ತಾವು. ಇನ್ನು ನೋಡಿದರೆ ಇದು ಸ್ಮಶಾನ ಭೂಮಿಯಾಗಿ ಹೋಗಿದೆ. ಇದಕ್ಕೆಲ್ಲ ಕಾರಣ ಒಂದೇ ಒಂದು, ಸೀತಾಪಹಾರ. ಬೇರೆ ಹೇಳಬೇಕಾದ್ದಿಲ್ಲ. ಅದನ್ನು ತಿಳಿದ ಬಳಿಕ ನಾನು ಮತ್ತು ಒತ್ತಿ ಒತ್ತಿ ಚಿಂತೆಯ ಕಾರಣ ಏನು ಅಂತ ಕೇಳಿದರೆ, ಹೆಂಡತಿಯಾದ ನಾನೇ ನಿಮಗೆ ದುಃಖವನ್ನು ಕೊಟ್ಟ ಹಾಗಾದೀತು. ನಿಮ್ಮನ್ನು ನೋಯಿಸುವುದಕ್ಕೆ ಬಂದವಳಲ್ಲ, ನಿಮ್ಮ ದುಃಖದಲ್ಲಿ ಪಾಲ್ಗೊಳ್ಳುವುದಕ್ಕೆ ಬಂದವಳು. ನಾನು ಅರ್ಧಾಂಗಿ, ನಾನು ಧರ್ಮಪತ್ನಿ, ನಿಮ್ಮ ಸುಖಕ್ಕಾಗಿ ಮಾತ್ರ ಇರುವವಳಲ್ಲ. ನಿಮ್ಮ ದುಃಖದಲ್ಲಿಯೂ ನಾನು ಪಾಲ್ಗಾರ. ಆದ್ದರಿಂದ ದುಃಖದ ಭಾರವನ್ನು ಹೊರುವುದಕ್ಕೆ, ಅದನ್ನು ಹಂಚಿಕೊಳ್ಳುವುದಕ್ಕೆ ನಾನು ಬಳಿಗೆ ಬಂದವಳಿದ್ದೇನೆ. ದುಃಖ ಏನು, ಯಾಕೆ ವಿವರಿಸಬೇಕು ಅಂತ ಹೇಳ್ತೇನೆ. ಸೀತಾಕಾಂತ ಹೇಳಿದ್ರಲ್ಲ, ರಾಮ ಅಂದ್ರೆ ಒಬ್ಬ ಮನುಷ್ಯ, ಅವ ಸೀತೆಯ ಗಂಡ ಸೀತಾಕಾಂತ ಅಂದೇ ನಾನು ಹೇಳಿದೆ. ಹಾಗೆ ಭಾವಿಸಬಾರದು. ಸೀತೆಯ ಕಾಂತ ಅಂದರೆ ಒಬ್ಬ ಬರೆಯ ಮನುಷ್ಯನಲ್ಲ. ಅವನ ಯೋಗ್ಯತೆ, ಅವನ ಗೌರವ, ಸಾಮರ್ಥ್ಯ ಪ್ರಪಂಚ ತಿಳಿದಿದೆ ಎಂಬಾಗಿ ಹೇಳಿದೆ. ಕಡೆಗಣಿಸಿದಿರಿ. ಹೆಂಡತಿಯ ಮಾತು ಅಂತ ತಾತ್ಸಾರವೋ ಏನು, ತೊಲಗಾಚೆ. ಹೀಗೆ ನನ್ನ ತಿರಸ್ಕರಿಸಿ ಕಡೆಗಣಿಸಿ ಹೋಗಿ ಸೀತೆಯನ್ನು ತಂದಿರಿ. ಈಗ ಪರಿಣಾಮ ಇಷ್ಟೆಲ್ಲ ಆಯಿತು. ಇಷ್ಟೆಲ್ಲ ಅನರ್ಥಕ್ಕೆ, ಈ ದುಃಖದ ಪರಂಪರೆಗೆ ಕಾರಣ ಹೀಗಾಗಿ ಆಯಿತು. ಇನ್ನೇನಾಗಬೇಕು? ಪಂಥ ಅಳಿಯಿತು. ಅದಕ್ಕಾಗಿ ಅಳಬೇಡಿ. ಸೀತೆಯ ಕಾಂತನಾದಂತಹ ಸಾಮಾನ್ಯ ರಾಮ ಮನುಷ್ಯನಿಂದ ನನಗೆ ಹೀಗಾಯಿತು. ಅದಕ್ಕಾಗಿ ಚಿಂತಿಸಬೇಡಿ. ಸ್ವಾಮಿಯೇ, ಸ್ವಲ್ಪ ಸಮಾಧಾನ ತಂದುಕೊಳ್ಳಿ. ಇನ್ನು ವಿಚಾರ ಮಾಡುವುದಕ್ಕುಂಟು. ಹೀಗೆಲ್ಲ ಆಯ್ತಲ್ಲ ಮಂಡೋದರಿ? ಆಯ್ತೆ, ನಾವು ಮಾಡಿಕೊಂಡೆವು. ಹೇಗೆ? ಈ ಮೊದಲೇ ನಮಗೆ ಹಿರಿಯವರು ಹೇಳಿದಿಲ್ಲವೇ? ಹಿರಿಯರಿಂದ ಮಾತ ಮೀರಿ ಪ್ರಾಣಕಾಂತ ಹಿರಿಯರಿಂದ
ಪ್ರಾಣಕ ಪ್ರಾಣೇಶ್ವರ, ಕಾಂತೆ. ಸೀತೆಯನ್ನು ತಂದಲ್ಲಿ ಪರಿಣಾಮ ಹೀಗಾಗುತ್ತದೆ ಎಂಬುದನ್ನು ಹ್ಮ್ ಈ ಭವಿಷ್ಯವನ್ನೆಲ್ಲ ತಿಳಿದಂತಹ ಜ್ಞಾನಿಗಳು ಮೊದಲೇ ತಿಳಿಸಿದ್ದಾರೆ. ಹ್ಮ್ ಮಾಲ್ಯವಂತ ಹ್ಮ್. ನಿಮ್ಮ ಅಜ್ಜ, ಆಮೇಲೆ ಮಾವ ಮಾರೀಚ ಮಹಾಶಯ, ಹ್ಮ್ ಹೆತ್ತಂತಹ ತಾಯಿ ಕೈಕಸಾದೇವಿ, ಹ್ಮ್ ಬೇಡ ಕಿರಿಯವರು, ವಯಸ್ಸಿನಲ್ಲಿ ಕಿರಿಯವರಾಗಿರಬಹುದು, ಆದರೆ ಶಾಸ್ತ್ರಾದಿಗಳನ್ನು ತಿಳಿದಲ್ಲಿ ಅವರು ಜ್ಞಾನಿಗಳಾದಲ್ಲಿ ಆ ಕಿರಿಯವರನ್ನು ಹಿರಿಯವರಾಗಿ ನಾವು ಗೌರವಿಸಬೇಕು ಅಂತಲೂ ಇದೆಯಲ್ಲ. ಹಾಗಿರುವಾಗ ಹಿರಿಯವರೋ ಕಿರಿಯವರು ನಿಮಗೆ ಬೇಕಾದಷ್ಟು ಹೇಳಿದ್ದಾರೆ. ಬೇಡ ಬೇಡ ಬೇಡ, ಸೀತಾಪಹಾರ ಮಾಡುವುದು ಚಿದವಲ್ಲ, ಪರದಾರಾಪಹಾರದಿಂದ ಹಾಗೆ ರಾಮನ ಹಗೆತನದಿಂದ ಸರ್ವನಾಶವಾಗ್ತದೆ ಹೇಳಿದ್ರಲ್ಲ. ಕೇಳಿ ಹೇಳಿದ್ದಲ್ಲ. ಆಗಮಾದಿಗಳನ್ನು ತಿಳಿದವನು ಮಾರೀಚ ಮಹಾಶಯ, ಶಾಸ್ತ್ರಾದಿಗಳಿಂದ. ಆಮೇಲೆ ಸ್ವಾನುಭವ ಅಂತ ಒಂದುಂಟು. ನಮ್ಮ ಹಿರಿಯವರು ಅಜ್ಞರೇ ಆಗಿರಲಿ, ಅಶಿಕ್ಷಿತರೇ ಆಗಿರಲಿ, ಅವರಲ್ಲಿ ಲೋಕಾನುಭವ ಅಂತ ಒಂದಿರ್ತದೆ. ಅದು ಶಾಸ್ತ್ರಕ್ಕಿಂತ ದೊಡ್ಡದು, ಶಾಸ್ತ್ರಕ್ಕಿಂತ ಹೆಚ್ಚು. ಅವರು ಅನುಭವಿಸಿದರು. ಅದನ್ನು ಹೇಳಿದಾಗ ನಾವು ಒಪ್ಪಲೇಬೇಕು, ನಂಬಲೇಬೇಕು. ಮಾರೀಚ ಮಾವ ಹೇಳಿಲ್ಲವೇ, ರಾವಣ ಬೇಡ, ರಾಮನ ಒಂದು ಬಾಣದಿಂದ ಆ ಉತ್ತರದ ಈ ದಕ್ಷಿಣಾಪಥಕ್ಕೆ ಬಂದು ಬಿದ್ದವನು ನಾನು. ನನ್ನನ್ನು ಬದುಕಿಸಿದ್ದ ದೊಡ್ಡದವನು, ಯಾಕೆ ಉಳಿಸಿದ್ದಾನೋ ಗೊತ್ತಿಲ್ಲ. ಇದು ನನ್ನ ಸ್ವಾನುಭವ. ಮುಸುಡ ಕಂಡರೆ ರಾಮ ಶರ ಖಂಡಿಸದೆ ಬಿಡುವುದೇ ನಮ್ಮ ನಕಟ. ಇದು ಮಾರೀಚ ಮಾವನ ಮಾತು. ಇಂತಹ ವೇದಾಂತವನ್ನು ತಿಳಿದ ಪರಮಜ್ಞಾನಿ ಆದಂತಹ ಮಾವ ಮಾರೀಚ ಇಂಥವರೆಲ್ಲ ನಿಮಗೆ ಹೇಳಿದ್ದಾರೆ. ಆ ಹಿರಿಯವರ ಮಾತನ್ನೆಲ್ಲ ಕಡೆಗಣಿಸಿದ್ರಲ್ಲ, ಪರಿಣಾಮ ಏನಾಯಿತು? ಅವ್ರು ಹೇಳಿದಂತೆ ನಡಿ. ಆದ್ದರಿಂದ ಇನ್ನು ಚಿಂತಿಸಿದರೆ ಏನು ಪ್ರಯೋಜನ ಇಲ್ಲ, ಯಾವ ಪರಿಣಾಮವೂ ಆಗುವಂತಿಲ್ಲ, ಪ್ರಯೋಜನವೂ ಇಲ್ಲ. ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ. ಇನ್ನೇನು ಮಾಡೋಣ ಎಂಬುದರ ಕುರಿತು ಚಿಂತಿಸಿ ಸತಿಯಾದಂತಹ ನನಗೂ ಆ ದುಃಖದಲ್ಲಿ ಪಾಲನ್ನು ಕೊಡಿ ಅಂತ ಕೈ ಮುಗಿದು ಬೇಡ್ತಾ ಇದ್ದೇನೆ, ಕಾಲ್ಬುಡದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಸ್ವಾಮಿಯೇ ಹೇಳಿ, ನನ್ನಲ್ಲಿ ಹೇಳಿ. ಮಂಡೋದರಿ, ಪ್ರಭು, ಕ್ಷಣಕಾಲದ ಏಕಾಂತವನ್ನು ಬಯಸಿ ನಿನ್ನ ಅಂತರಂಗದ ಗೃಹವನ್ನು ಪ್ರವೇಶಿಸಿದ್ದು ನಾನು. ಹಾ, ಏನು ಮಾಡುವ, ನಾವು ಹಾಕಿಕೊಂಡಂತಹ ಮುಖವಾಡಕ್ಕೆ ಸರಿಯಾಗಿ ವ್ಯವಹರಿಸಬೇಕಾಗ್ತದೆ. ಆ, ಆ ಸ್ಥಾನದಲ್ಲಿ ಒಲಗಸ್ತನಾಗಿದ್ದಂತಹ ಕಾಲಕ್ಕೆ ಲಂಕಾನಾಥನ ಲಂಕಾನಾಥನಾಗಿ ದಶಕಂಠನಿಗೆ ಪ್ರಪಂಚಕ್ಕೆ ಕಾಣಿಸಬೇಕಾದಂತಹ ಮುಖವೇ ಬೇರೆ ಈ ಪ್ರಜ್ಞೆ ನನಗೂ. ಹಾ, ಹಾಗೆಂತ ದಶಕಂಠನಿಗಾದ್ರೂ ಒಂದು ಅಂತರಂಗ ಅನ್ನುವುದೊಂದುಂಟೋ ಇಲ್ಲ. ಸರಿಯೇ. ಆದ್ದರಿಂದಲೇ ತೀವ್ರವಾದಂತಹ ಮಾನಸಿಕವಾದಂತಹ ಹಿಂಸೆಯಾದ ಕಾಲಕ್ಕೆ ನಿನ್ನಂತಪುರವನ್ನೇ ನಾನು ಆಶ್ರಯಿಸುತ್ತಿದ್ದೆ. ಆ, ಯಾಕೆ? ನನ್ನ ಮನಕ್ಕೊಪ್ಪಿದ ಸತಿನಿ, ನನ್ನ ಪಟ್ಟದ ರಾಣಿಯಾಗಿ ಲಂಕಾ ರಾಷ್ಟ್ರವನ್ನು ಸೇರಿದವರು. ಉಪಪತ್ನಿಯರು ಸಾವಿರಾರು ಮಂದಿಗಳಿರಬಹುದು. ಆ, ಅವರೆಲ್ಲ ಕೇವಲ ಭೋಗಪತ್ನಿಯರೇ ಹೊರತು ಆ, ನಿನ್ನ ಹಾಗೆ ಧರ್ಮಪತ್ನಿಯ ಸ್ಥಾನವನ್ನು ಸೇರಿದವರನ್ನು. ಆ, ಅವರೆಲ್ಲ ನಮ್ಮಿಂದ ಹೊಂದುವುದಕ್ಕಿದ್ದವರು. ಹ್ಮ್, ಆದ್ದರಿಂದಲೇ ನಮ್ಮ ಕುಂದು ಅಲ್ಲಿ ಕಾಣಕೂಡದು. ಆ, ನೀನು ನಮ್ಮ ಕುಂದನ್ನು ಏಳ್ಗೆಯನ್ನು ಸಮಾನವಾಗಿ ಅನುಭವಿಸುವುದಕ್ಕೆ ಅರ್ಹತೆ ಇದ್ದವಳು. ಆದ್ದರಿಂದಲೇ ಆದಷ್ಟು ಮಾನಸಿಕವಾಗಿ ಒಳಮುಖವಾಗಿ ಚಿಂತಿಸಬೇಕಾದಂತಹ ಸನ್ನಿವೇಶ ಬಂದಾಗಲೆಲ್ಲ ನಿನ್ನ ಬಳಿಗೆ ಬರ್ತಾ ಇತ್ತು. ಮಂಡೋದರಿ, ಪ್ರಭು, ನನ್ನ ದುಃಖಕ್ಕೆ ನೀನು ಮಾಡಿಕೊಂಡ ಅರ್ಥ ಬೇರೆಯೇ ಆಗಿ ಹೋಯ್ತಲ್ಲ. ಯಾಕೆ? ಕಳಕೊಂಡದ್ದಕ್ಕಾಗಿ ದುಃಖ ಅಂತ ಯೋಚಿಸಿದೆಯೇನೆ? ಅಲ್ಲವೇ? ಚತುರಂಗ ಸೇನೆಗ ಮರುಗುವ ಭೀಮದವಲ್ಲ ಕೇಳದಾಗೆ
ಜಿತುವ ಕೊಂದುದು ಮಂಡೋದರಿ ದೇವ ಸುತನಿಂದ ಜಿತುವ ಕೊಂದು ಕಳೆದುದಕ್ಕೆ ವ್ಯಥೆ ಪಡುವೆ ಮನದೊಡಿಂದು ಆ, ಸುತನಿಂದ ಜಿತುವ ಕೊಂದು ಕಳೆದುದಕ್ಕೆ ವ್ಯಥೆ ಪಡುವೆ ಮನದೊಡಿಂದು ಚತುರಂಗ ಸೇನೆಗಾಗಿ ಮರುಗುವ ಅಭಿಮತ ಬಲ್ಲ ಆ, ಹೇಳದಾಗಿ ಮಂಡೋದರಿ ದೇವ ಸ್ವರ್ಣಲಂಕೆಗೆ ಸೌಭಾಗ್ಯ ಲಕ್ಷ್ಮಿಯಾಗಿ ಕಾಲಿರಿಸಿದವಳು ನೀನು. ಆ, ಆದ್ದರಿಂದಲೇ ಇಂದಿನ ಬಡತನ ನಿನಗೆ ಕಣ್ಣೀರಿಗೆ ಕಾರಣವಾಗಿ ಹೋಗಿತ್ತು. ಕಷ್ಟ ಸುಖ ಎರಡನ್ನೂ ಸಮಾನವಾಗಿ ಅನುಭವಿಸಿದಂತಹ ಯಾವನೇ ವ್ಯಕ್ತಿಗೆ ಎರಡರ ಅನುಭವವು ಸರಿಯಾಗಿಯೇ ಒದಗುತ್ತದೆ. ಆ, ಮಯಜಾತೆಯಾಗಿ ಪ್ರಪಂಚದ ಬೆಳಕನ್ನು ಕಂಡ ನೀನು ಸುಖ ಸಂತೋಷ ನೆಮ್ಮದಿಯನ್ನೇ ಉಂಡು ಬೆಳೆದವಳು ಬದುಕಿದಳು. ನೀನು ಲಂಕಾಪಟ್ಟಣಕ್ಕೆ ಸೊಸೆಯಾಗಿ ಕಾಲಿರಿಸುವ ದಿನಕ್ಕೆ ಇದು ಕನಕಲಂಕೆ ಎಂದೇ ಪ್ರಪಂಚದಲ್ಲಿ ಸ್ಥಾಪಿತವಾಗಿ ಆ, ಅದಕ್ಕಿಂತ ಹಿಂದಿನ ಬಡತನದ ಬೇಗೆಯ ಅನುಭವ ನಿನಗಾಗ್ಲಿಕ್ಕೆ ಇಷ್ಟರವರೆಗೆ ಬಿಡ್ಲಿಲ್ಲ ನಾನು. ಆದ್ದರಿಂದಲೇ ಸಕಲ ವೈಭವದಿಂದ ಒಪ್ಪುತ್ತಿರುವಂತಹ ಲಂಕೆಯಲ್ಲಿ ಇಷ್ಟು ದಿನ ಬಾಳಿದ ನೀನು ಲಂಕಾನಾಥನಾದ ನಾನು ಇಂದಿನ ದಿನ ಕಣ್ಣೀರು ಹಾಕುತ್ತಿರುವುದಕ್ಕೆ ಕಾರಣ ಕಳಕೊಂಡದ್ದು ಅಂತ ಯೋಚನೆ ಮಾಡುತ್ತಾ ಇದ್ದೆ. ಚತುರಂಗ ಸೇನೆಗಾಗಿ ಅಥವಾ ಚತುರಂಗ ಸೇನೆಗಾಗಿ ಸೇನೆ ಆನೆ ಇದ್ದ ನಾನು ಮೊದಲು ದಿಗ್ವಿಜಯ ಮಾಡಿದ್ದು ಹುಟ್ಟಿದ ಸಮಯದಲ್ಲಿ. ಲೋಕ ಗೆಲ್ಲುವ ಕಾಲಕ್ಕೆ ಏನೂ ಇರಲಿಲ್ಲಲ್ಲ ನನ್ನಲ್ಲಿ. ನನ್ನ ಸಾಧನೆಯಿಂದ ನನ್ನ ತಪಸ್ಸಿನಿಂದ ನಾನು ಪಡಕೊಂಡಂತಹ ವಿಶಿಷ್ಟವಾದಂತಹ ವರಬಲದಿಂದ ಆಮೇಲೆ ನಾನೇ ಒಂದೊಂದು ಇರ್ಲಿ ಜಾಗಕ್ಕೆ ಅಂತ ಮಾಡಿಟ್ಟದಿದ್ದು. ಇದು ಚತುರಂಗ ಸೇನೆಗಾಗಿ ಲೋಕದಲ್ಲಿ ಲಂಕಾನಾಥನಾಗಿ ನಾನು ಕಾಣಿಸಿಕೊಳ್ಳುವ ಕಾಲಕ್ಕೆ ರಾಜ್ಯಾಂಗದ ವ್ಯವಸ್ಥೆಗೆ ಕೊರತೆಯಾಗಕೂಡದು ಅನ್ನುವುದಕ್ಕಾಗಿ ನಾವು ಸ್ಥಾನಭರ್ತಿಗೆ ತುಂಬಿಟ್ಟದ್ದೇ ಹೊರತು ಅನಿವಾರ್ಯಕ್ಕಾಗಿ ತುಂಬಿಟ್ಟದ್ದಲ್ಲ. ಅದನ್ನು ಮಾಡಿದವನು ರಾವಣನು. ಹೋದ್ರೆ ಹೋಗ್ಲಿ, ಬೇಕಾದ್ರೆ ಮಾಡಿಕೊಳ್ಳಬಲ್ಲ ಸಾಮರ್ಥ್ಯ ಇದ್ದವನು ರಾವಣನು. ಅದಕ್ಕಾಗಿ ಎಲ್ಲ ನಾನು ಕಣ್ಣೀರಿಳಿಸುತ್ತಿರುವುದು. ಮಂಡೋದರಿ, ಕೇಳಿಸಿಯೂ ಕೇಳಿಸದ ಹಾಗೆ ಇದ್ದಂತಹ ಒಂದು ಅಂತರಂಗದ ಕೂಗು ನನ್ನ ಕಿವಿಯನ್ನು ಈಗಲೂ ಕೊರೆಯುತ್ತಾ ಉಂಟು. ಯಾವುದು? ಪ್ರತ್ಯಕ್ಷವಾಗಿ ಕೇಳಿದರೆ ಅದು ಕೇಳಿಸುವುದಿಲ್ಲ ಕಿವಿಗೆ. ಹಾಗೆಂತ ಕಿವಿಯಿಂದ ಯಾವ ಕ್ಷಣಕ್ಕೂ ಮರೆಯಾಗುವುದಿಲ್ಲ ಆ ಪುತ್ರ ಶೋಕದ ಧ್ವನಿ. ಕಳಕೊಂಡಂತಹ ಸೇನೆಯನ್ನು ಸಂಪತ್ತನ್ನು ಬೇಕೆಂದಾದರೆ ನಾಳಿನ ದಿನ ಮತ್ತೆ ನಾನು ಸಂಪಾದಿಸಿಕೊಂಡೇನು ಅನ್ನುವಂತಹ ವಿಶ್ವಾಸ ಇವತ್ತಿಗೂ ಜೀವಂತ ಉಂಟು ನನ್ನಲ್ಲಿ. ಕೊರತೆಯಾದದ್ದು ಎಲ್ಲಿ ಗೊತ್ತು? ರಾವಣನ ಜೀವನಕ್ಕೆ ಬಲವಾದಂತಹ ಒಂದು ಕೊಡಲಿ ಏಟು ಒಂದೇ ಒಂದು. ಮಂಡೋದರಿ, ನನ್ನನ್ನೇ ನಂಬಿ ಬಂದಂತಹ ನಿನ್ನ ಹೊಟ್ಟೆಗೆ ನಾನೆರಡೆಣಿಸಿದೆ. ನಿನಗನ್ಯಾಯ ಮಾಡಿದ್ದೆ. ಏನು? ಈ ಪ್ರಪಂಚದಲ್ಲಿ ನಮ್ಮ ವಿರೋಧಿಗಳೂ ಮೆಚ್ಚಬಹುದಾದಂತಹ ಗುಣವನ್ನು ಹೊಂದಿದ್ದವ, ಸಾಹಸವನ್ನು ಹೊಂದಿದ್ದವ ಮಗನಾದಂತಹ ಇಂದ್ರಜಿತ್. ಯಾವ ತಂದೆ ಅಭಿಮಾನ ಪಡಲಾರ ಹೇಳುವ ಮಗನ ಉಚ್ಚಾಯವನ್ನು ನೋಡಿ ಈಗಲೂ ಕಣ್ಣಿಗೆ ಕಾಣುತ್ತದೆ. ಮಂಡೋದರಿ, ಈಗಲೂ ಕಣ್ಣಿಗೆ ಕಾಣಿಸ್ತದೆ. ದೇವಲೋಕವನ್ನು ಸೇರಿ ದಿಗ್ವಿಜಯವನ್ನು ಸಾಧಿಸುವಂತಹ ಉದ್ದೇಶಕ್ಕಾಗಿ ಮುನ್ನುಗ್ಗಿದ ಅವಸರದಲ್ಲಿ ಒಂದೊಮ್ಮೆಗೆ ಕೈ ಸೆರೆ ಸಿಕ್ಕಿದ್ದೆ ನಾನು ದೇವೇಂದ್ರನಲ್ಲಿ. ನನ್ನ ಮಗ ಇಂದ್ರ, ಮೇಘನಾದನ ಮಗ. ಅಪ್ಪನಿಗೊದಗಿದಂತಹ ಪರಿಭವವನ್ನು ಅರ್ಥ ಮಾಡಿಕೊಂಡು ನಾಕಲೋಕಕ್ಕೆ ದಾಳಿಗೈದು ಸುರಪಾಲಜಿತವಾಗಿ ವಿಜೃಂಭಿಸಿದವನು. ತಂದೆಯೇ ಇಷ್ಟು
ಮತ್ತು ತಂದೆಗಿಂತ ಒಂದು ತೂಕ ತಾನು ಹೆಚ್ಚು ಅನ್ನುವುದನ್ನು ತೋರಿಸಿಕೊಟ್ಟಂತಹ ಧೀಮಂತ ಮಗ. ನಮ್ಮ ಕನಸುಗಳನ್ನೇ ಜೋಗುಳ ಮಾಡಿ ತೂಗಿದ್ದೆವು ನಾವು. ಕೈಲಾಸ ಪರ್ವತವನ್ನು ಎತ್ತಿ ತೂಗಿದ ಈ ಬಾಹುದಂಡೆಯಿಂದ ಇಂದ್ರಜಿತುವಿನ ತೊಟ್ಟಿಲನ್ನು ತೂಗಿದ್ದೇನೆ ಮಂಡೋದರಿ. ಭರವಸೆಯ ಮಹಾಪೂರವನ್ನೇ ಅವನ ಮೇಲಿಟ್ಟಿತ್ತು. ಎಲ್ಲವೂ ಶೂನ್ಯವಾಗಿ ಹೋಯಿತು, ಎಲ್ಲವೂ ಶೂನ್ಯವಾಗಿ ಹೋಯಿತು. ಇದು ಕೇವಲ ನಾನು ಅವನಿಗೆ ಮಾಡಿದ ಅನ್ಯಾಯ ಅಲ್ಲ, ನನ್ನ ಸೊಸೆಗೆ ನಾನು ಎಸಗಿದ ಅನ್ಯಾಯ ಅಲ್ಲ, ನನಗೇ ನಾನು ಮಾಡಿಕೊಂಡ ಅನ್ಯಾಯ ಅಲ್ಲ, ಹೆತ್ತ ತಾಯಿಯಾದಂತಹ ನಿನ್ನ ಕರುಳಿಗೆ ಮಾಡಿದ ಅನ್ಯಾಯ. ಮಿಕ್ಕುಳಿದದ್ದನ್ನೆಲ್ಲ ನಾಳೆಗೆ ನಾನು ಕಳ್ಕೊಂಡದ್ದನ್ನು ಸಂಪಾದಿಸಿಕೊಂಡೆ ಅನ್ನುವ ವಿಶ್ವಾಸವು. 1000 ವರ್ಷಗಳ ತಪಸ್ಸಿನ ಸಾಧನೆ ಮಾಡಿದ್ರು ಇಂದ್ರಜಿತುವಿನಂತಹ ಒಬ್ಬ ಮಗನನ್ನು ಪಡೆಯುವುದಕ್ಕೆ ನನಗಲ್ಲ, ಈ ಪ್ರಪಂಚದಲ್ಲಿ ಯಾವನಿಗೂ ಸಾಧ್ಯ ಇಲ್ಲ. ಅಂತಹ ಮಗನನ್ನು ಕಳಕೊಂಡೆನಲ್ಲ ಮಂಡೋದರಿ. ಅದಕ್ಕಾಗಿ ಹಾಕುತ್ತಿರುವ ಕಣ್ಣೀರು, ಅದಕ್ಕಾಗಿ ಹಾಕುತ್ತಿರುವ ಕಣ್ಣೀರು. ಪ್ರಭು, ಕ್ಷಮಿಸಬೇಕು. ತಮ್ಮ ಮಾತನ್ನು ಸ್ವಲ್ಪ ತಿದ್ದಿಕೊಳ್ಳಬೇಕು. ಏನೋ ನನ್ನ ಮಗ, ನನ್ನ ಮಗ ಹಾಗೆ ಹೇಳಬೇಡಿ, ನಮ್ಮ ಮಗ ಅಂತ ಹೇಳಿ. ಹೆತ್ತವಳು ನಾನಿದ್ದೆ ನಿಮ್ಮ ಕಣ್ಣ ಮುಂದೆ. ನೀವು ತಂದೆ ಆದರೂ ಪಡೆದವಳು, ಹೆತ್ತವಳು ನಾನು. ಲೋಕದಲ್ಲಿ ಪುತ್ರ ಶೋಕ ತಂದೆಗೆ ಹೆಚ್ಚೋ ತಾಯಿಗೆ ಹೆಚ್ಚು? ತಂದೆಗಿಂತ ತಾಯಿಗೆ ಹೆಚ್ಚಲ್ಲವೇ? ತಂದೆಯಾದರೂ ಕೆಲವು ಸಂದರ್ಭದಲ್ಲಿ ಮರೆಯುತ್ತಾನಂತೆ. ಹೆತ್ತ ತಾಯಿ ಯಾವ ಕಾಲದಲ್ಲಿಯೂ ಪ್ರಾಣ ಹೋಗುವ ತನಕ ಆ ಮಗನನ್ನು ಮರೆಯುವುದಿಲ್ಲ, ಪುತ್ರ ಶೋಕವನ್ನು ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಉಣ್ಣುವಲ್ಲಿ, ತಿನ್ನುವಲ್ಲಿ, ನಿಂತಲ್ಲಿ, ಕುಳಿತಲ್ಲಿ, ಕನಸಿನಲ್ಲಿ, ಮನಸ್ಸಿನಲ್ಲಿ 10 ಮಂದಿ 100 ಮಂದಿ ಮಕ್ಕಳಿರಲಿ, ಅವರ ಕುರಿತು ಯೋಚಿಸುವುದಿಲ್ಲ. ಯಾವ ಮಗ ಸತ್ತಿದ್ದಾನೆ ಅವನ ಕುರಿತು ಚಿಂತೆ ಆ ತಾಯಿಗೆ ಇದ್ದೇ ಇರುತ್ತದೆ. ಹಾಗಾದರೆ ಇಂದ್ರಜಿತವನ್ನು ಪಡೆದಂತಹ ತಾಯಿ ನಾನು, ನನಗೆ ದುಃಖ ಇಲ್ಲವೇ? ನಿಮ್ಮ ಮುಂದೆ ಆ ದುಃಖವನ್ನು ನಾನು ಪ್ರಕಟಿಸಿದ್ದೇನೆಯೇ? ಇಂದ್ರಜಿತು ಸತ್ತ, ಅಯ್ಯೋ ನನ್ನ ಮಗ ಸತ್ತ ಅಂತ ಮುಂದೆ ನಾನು ಅತ್ತದ್ದಿಲ್ಲ. ಯಾಕೆ ತಡೆದುಕೊಂಡಿದ್ದೇನೆ? ನಾನು ಅತ್ತರೆ ನನಗಿಂತ ಹೆಚ್ಚಿನ ದುಃಖ ನಿಮಗಾದೀತು. ಆ ದುಃಖ ನಾನು ಕೊಡಬಾರದು ಅಂತ ಸಹಿಸಿಕೊಂಡಿದ್ದೆ. ಈಗ ಮಾತ್ರ ನಿಮಗೆ ತಡೆಯಲಾರದೆ ಅದು ಆ ದುಃಖ ಸ್ಫೋಟವಾಯಿತು. ಸ್ವಾಮಿಯೇ, ಅನುಭವಿಸೋಣ, ಅನುಭವಿಸೋಣ. ಉಳಿದ ಮಕ್ಕಳು ಸತ್ತಿದ್ದಾರೆ ನೀವಂದಂತೆ, ಅವರೆಲ್ಲ ಲೆಕ್ಕಕ್ಕಿರುವವರಲ್ಲ. ಇಂದ್ರಜಿತು ಒಬ್ಬ ಹೌದು, ಈ ಜನ್ಮದಲ್ಲೇಕೆ ಮುಂದಿನ ಜನ್ಮದಲ್ಲಾದರೂ ಅವನನ್ನು ಮಗನನ್ನಾಗಿ ಪಡೆಯುವುದಕ್ಕೆ ನಾವು ತಪಸ್ಸು ಮಾಡಬೇಕಾದ ಅಂತಹ ಮಗನನ್ನು ಕಳೆದುಕೊಂಡಿದ್ದೇವೆ. ಕಾರಣ ಅನ್ಯರಲ್ಲ, ನಾವೇ ತಾನೆ. ನಮ್ಮ ತಪ್ಪೇ ತಾನೆ. ಪರದಾರಾಪಕಾರ ಅದರ ಪಾಪದ ಫಲ. ಅದಕ್ಕಾಗಿ ಚಿಂತಿಸಿದ್ದೇನೆ. ಎಷ್ಟು ಚಿಂತಿಸಿದರೂ ಸತ್ತಂತಹ ಮಗ ಮತ್ತೆ ಬದುಕಿ ಬರುವುದಕ್ಕುಂಟೆ. ಮರೆತು ಬಿಡೋಣ, ಸಮಾಧಾನ ಮಾಡಿಕೊಳ್ಳೋಣ. ಮುಂದೇನು ಅಂತ ಯೋಚಿಸಬೇಕಲ್ಲ. ಮಂಡೋದರಿ ಮಗನಾದಂತಹ ಇಂದ್ರಾರಿಯ ಅಳಿವಿನ ಮೂಲಕವಾಗಿ ಕ್ಷಣ ಕಾಲದ ವ್ಯಥೆ ಆವರಿಸಿರಬಹುದು. ತೀರಾ ಹತಾಶಾಭಾವ ಹೊಂದಿದ್ದಾನೆ ರಾವಣ ಅಂತ ತಪ್ಪಾಗಿ ಕಲ್ಪಿಸಿಕೊಳ್ಳಬೇಡ. ಕೈಲಾಸ ಪರ್ವತದ ತಳದಲ್ಲಿ ಕರ ಸಿಕ್ಕಿದ ಕಾಲಕ್ಕೂ ನೀನು ಹೇಳುವಂತಹ ದಾರಿಯನ್ನು ಅನುಸರಿಸುವವನಾದ್ರೆ ಕಣ್ಣೀರು ಹಾಕುತ್ತಿದ್ದೆ. ಸಾಮಗಾನದಿಂದ ಪಶುಪತಿಯನ್ನು ಪ್ರಸನ್ನೀಕರಿಸಿಕೊಳ್ಳುವುದಕ್ಕೆ ಮುಂದಾಗುತ್ತಿರಲಿಲ್ಲ. ಸೋಲಿಗೆ ಪರಾಭವಕ್ಕೆ ಸೆಟೆದು ನಿಲ್ಲುವಂತಹ ಪ್ರವೃತ್ತಿ ಇವತ್ತಿಗೂ ರಾವಣನಲ್ಲಿ ಜೀವಂತವಾಗಿ ಉಂಟು ಅನ್ನುವುದನ್ನು ಮರೆಯಬೇಡ. ಇಂದ್ರಜಿತುವನ್ನು ನಾವು ಕಳಕೊಂಡದ್ದೆಷ್ಟು ಸತ್ಯವೋ, ನಮ್ಮ ಮಗನ
ಲಕ್ಷ್ಮಣರು ಕೊಂದು ಕಳೆದಿದ್ದಾರೆ ಅನ್ನುವುದಷ್ಟೇ ಸ್ಪಷ್ಟ. ಇದಕ್ಕೆ ತಕ್ಕುದಾದಂತಹ ಪ್ರತೀಕಾರ ಆಗಲೇಬೇಕು. ರಾಮ ಲಕ್ಷ್ಮಣರುಗಳ ಸಹಿತವಾಗಿ ಕಪಿಸ್ತೋಮವನ್ನೇ ರಣಮಾರಣದಲ್ಲಿ ನಾಶ ಮಾಡುತ್ತೇನೆ. ಅಳಿದು ಹೋದಂತಹ ಮಗ ಇಂದ್ರಾರಿ ಆತ್ಮ ಯಾವನ ಆತ್ಮದೊಳಗೆ ಸೇರಿಕೊಂಡಿದೆ ಅನ್ನುವುದರ ಶೋಧನೆ ನಡೆಸ್ತೇನೆ. ಕೇವಲ ರಣಮಾರಣದಿಂದ ಸಾಧ್ಯವಾಗದೆ ಹೋದ್ರೆ ಮಾರಣವನ್ನಾದರೂ ಮಾಡಿ ಅಳಿದಂತಹ ರಾಕ್ಷಸ ವೀರರನ್ನು ಮತ್ತೆ ಎಬ್ಬಿಸಿ ಲಂಕಾ ನಗರದ ಪುನರುತ್ಥಾನವನ್ನು ನಿನ್ನ ಕಣ್ಣ ಮುಂಭಾಗದಲ್ಲಿ ಮಾಡಿ ತೋರಿಸ್ತೇನೆ. ಇದು ರಾವಣನ ಛಲ ಹಠ. ಇನ್ನೂ ಛಲವೇ ಬೇಡ ಬೇಡ. ಇನ್ನು ಬಿಡು 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 ಛಲವಾ ಎಲ್ಲ ನುಡಿಯೋ ಮನ್ನಿಸ ರಾಘವನ ಪದಕ್ಕೆ ರಘು ಮುನ್ನ ಸಾಕು. ಬಿಡು ಬಿಡು ಛಲವನು ಎನ್ನ ನುಡಿಯೊಂದ ಮನ್ನಿಸ ರಾಘವನ ಪದಕ್ಕೆ ರಘು ಮುನ್ನ. ಇನ್ನು ಬಿಡು ಬಿಡು ಛಲವ ನಿನ್ನ ನುಡಿಯೊಂದ ಮನ್ನಿಸ ರಾಘವನ ಪದಕ್ಕೆ ರಘು ಮುನ್ನ. ರಕ್ಷಿಸುವನ ರಾಮಚಂದ್ರ ಯಾರು? ಆ ರಾಮಚಂದ್ರ. ಆ ರಾಮಚಂದ್ರ. ರಕ್ಷಿಸುವನ ರಾಮಚಂದ್ರ ಶ್ರೀರಾಮಚಂದ್ರ. ರಕ್ಷಿಸುವನ ರಾಮಚಂದ್ರ ರಕ್ಷಿಸುವನ ರಾಮಚಂದ್ರ. ನಿಮಗೆನ್ನುಪೇಕ್ಷಿಸಲು ಇಲ್ಲ ಸಹಜ ವಿಭೀಷಣ ಸುಗುಣ ಸಾಂದ್ರ. ನಿಮಗೆನ್ನುಪೇಕ್ಷಿಸಲು ಸಹಜ ವಿಭೀಷಣ ಸುಗುಣ ಸಾಂದ್ರ. ರಕ್ಷಿಸುವನ ರಾಮಚಂದ್ರ. ನಿಮಗೆನ್ನು ಪೇಕ್ಷಿಸಲು ಸಹಜ ವಿಭೀಷಣ ಸುಗುಣ ಸಾಂದ್ರ. ಈ ಕ್ಷಣದು ಅವನಿ ಜಯ ಕೊಟ್ಟು ಕೊಡೋಣ. ಈ ಕ್ಷಣದ ಅವನಿ ಜಯ ಕೊಟ್ಟು ಮನ್ನಿಸಿರಿ ಈ ಸುಮನ ಕರುಣಿ ನಿಜ ದಯವನಿಟ್ಟು. ಈ ಕ್ಷಣದು ಅವನಿ ಜಯ ಕೊಟ್ಟು ಮನ್ನಿಸೆನೆ ಏಕೆ ಸುವನ ಕರುಣಿ ನಿಜ ದಯವನಿಟ್ಟು. ನಿಜ ದಯವನಿಟ್ಟು. ಇನ್ನು ಬಿಡು ಬಿಡು ಛಲವ ಇನ್ನು ಬಿಡು ಬಿಡು ಛಲವದು ಎನ್ನ ನುಡಿಯೊಂದ ಮನ್ನಿಸ ರಾಘವನ ಪದಕ್ಕೆ ರಘು ಮುನ್ನ. ಇನ್ನು ಬಿಡು ಬಿಡು ಛಲವನು
ಮಂಡೋದರಿ ಸತ್ತವರನ್ನು ಬದುಕಿಸುತ್ತೇನೆ, ಮಾರಣವನ್ನು ಮಾಡುತ್ತೇನೆ, ರಾಮ ಲಕ್ಷ್ಮಣನನ್ನು ಕೊಲ್ತೇನೆ. ಇದು ನಿಮ್ಮ ನಿರ್ಧಾರ. ಹಠಮಾರಿತನ, ಛಲ. ಹಠ ಬೇರೆ, ಛಲ ಬೇರೆ. ಹಠ ಅಂದ್ರೆ ಎಳೆಯ ಮಕ್ಕಳು ಮಾಡುವಂತದ್ದು, ತಿಳಿಯದೆ ಮಾಡುವಂತ. ಗೊತ್ತಿಲ್ಲ ಅವಕ್ಕೆ. ಛಲ ಅಂದ್ರೆ ಆಗಲ್ಲ, ಗೊತ್ತಿದ್ದು ಮಾಡೋದು. ಓಹೋ, ಹಾಗಾದ್ರೆ ನಿಮ್ಮದಿದ್ದು ಛಲ, ತಿಳಿದೇ ಮಾಡುವಂತಹದ್ದು. ಬಂದದ್ದೆಲ್ಲ ಅವರಲ್ಲಿ ಮಾಡ್ತೇನೆ. ಮಾಡಿದರೆ ಏನಾಗ್ತದೆ? ಇನ್ನು ಏನಾಗ್ತದೆ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲ, ಉತ್ತರ ಬೇಕಾಗಿಲ್ಲ. ಅನುಭವಿಸಿ ಆಯ್ತು. ನಾವು ರಾಮನಲ್ಲಿ ಛಲವನ್ನು ಮಾಡಿದರೆ ಪರಿಣಾಮ ಏನು ಅಂತ ಇಂದಲ್ಲ ಹಿಂದಿನಿಂದಲೇ ನಾವು ಪ್ರತ್ಯಕ್ಷವಾಗಿ ಅವನ ಪರಾಕ್ರಮವನ್ನು ಪರೀಕ್ಷಿಸಿದ್ದೇವೆ. ಹೇಳಿದರೆ ತಮ್ಮ ಮನಸ್ಸಿಗೆ ನೋವಾಗಬಹುದು, ತಮ್ಮ ಗೌರವಕ್ಕೆ ಕೊರತೆಯಾಗಬಹುದು. ಸೀತಾ ಸ್ವಯಂವರಕ್ಕೆ ಹೋಗಿದ್ದಿರಂತೆ, ಶಿವಧನುಸನ್ನು ಬಣವಾಗಿ ಇಟ್ಟಿದ್ದರಂತೆ. ಅದನ್ನು ಮೊಣಕಾಲಿನ ಪರ್ಯಂತರ ಎತ್ತಿ ಎದೆ ಮೇಲೆ ಹಾಕಿಕೊಂಡು ಸಭೆಯಲ್ಲಿ ಹೆಂಡತಿಯಾಗಿ ನಾನು ಹೇಗೆ ಹೇಳಬೇಕು ಅದನ್ನು? ಹೌದಷ್ಟೇ, ಅದು ಸತ್ಯವಷ್ಟೇ. ಇದ್ದಂತಹ ನೀವು ಅಪಮಾನವನ್ನು ಅನುಭವಿಸಿದ್ದೀರಿ. ಅದೇ ಧನುಸ್ಸನ್ನು ಲೀಲಾಜಾಲವಾಗಿ ಶ್ರೀರಾಮಚಂದ್ರನು ಎತ್ತಿ ಮದ್ದಾನೆಯು ಕಬ್ಬಿನ ಕೋಲನ್ನು ಮುರಿಯುವಂತೆ ಹೊಡೆದು ಸೀತಾ ಸ್ವಯಂವರ ಮಾಡಿಕೊಂಡಿದ್ದಾರೆ. ಇದು ನಿಮ್ಮ ಪ್ರತ್ಯಕ್ಷ ಪ್ರಮಾಣ, ಮತ್ತೊಬ್ಬರು ಹೇಳಬೇಕಾದಿಲ್ಲ. ಹಾಗಾದ್ರೆ ಅಲ್ಲೇ ನಿರ್ಧಾರವಾಯ್ತಲ್ಲ, ನಿಮ್ಮಿಂದ ಆಗದ್ದನ್ನು ಶ್ರೀರಾಮಚಂದ್ರ ಮಾಡ್ತಾನೆ ಮಾಡಿದ್ದಾನೆ. ಶ್ರೀರಾಮ ಮಾಡುವಂತಹದ್ದು ನಿಮ್ಮಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮಂತೆ ದುರ್ಬಲರೆಂಬುದು ಸ್ಪಷ್ಟವಾಗಿ ತಿಳಿಯುತ್ತದೆ. ಆಮೇಲೆ ಎಷ್ಟೋ ಪ್ರಕರಣಗಳು ನಡೆದು ಬಂದಿವೆ. ಒಂದಿನ ಇಂದಿನವರೆಗೆ ನಾವು ಸೋಲನ್ನೇ ಅನುಭವಿಸಿದ್ದೇವೆ. ಬೇಡ, ನಿಮ್ಮ ನೀತಿಯನ್ನು ಹೇಳಿದಂತ ತಮ್ಮ ವಿಭೀಷಣ ಅಂತಹ ಒಬ್ಬ ಬಂಧು ತಮ್ಮ ಅವನನ್ನು ಪಡಿಬೇಕಾಗಿದ್ರೆ ಪುಣ್ಯ ಬೇಕು. ಸಿಟ್ಟಿನಿಂದ ಹೊರಗೆ ಹಾಕಿದ್ದೀನಿ, ನಡೆ ಇಲ್ಲಿಂದ. ಅವನು ಶ್ರೀರಾಮನು ಸೇರಿಕೊಂಡ. ನೋಡಿ, ಸೇರಿದ್ದಕ್ಕೆ ಕೊಂಡದ್ದರಿಂದ ಸುಖವಾಗಿ ಬದುಕಿಕೊಂಡಿದ್ದಾನೆ. ಕಾಣುತ್ತಾ ಉಂಟು ನಮಗೆ. ಸ್ವಾಮಿಯೇ, ಇನ್ನು ನಮಗಿಷ್ಟೆಲ್ಲ ಅನರ್ಥವಾಯಿತು, ಕಳೆದುಕೊಂಡಿದ್ದೇವೆ ಅಂತ ರಾಮನಿಂದ ಆಯ್ತು, ರಾಮನಿಂದ ಆಯ್ತು, ಲಕ್ಷ್ಮಣನಿಂದ ಆಯ್ತು, ಮಂಗಗಳಿಂದ ಆಯ್ತು ಅಂತ ಹೇಳ್ತೇವೆ. ಸುಳ್ಳದು, ತಪ್ಪದು. ಮಂಗಗಳು ಅಲ್ಲ, ರಾಮನೂ ಅಲ್ಲ, ಲಕ್ಷ್ಮಣ ಪರಾಕ್ರಮವೂ ಅಲ್ಲ, ಯಾರದು ಅಲ್ಲ. ಇದಕ್ಕೆ ಒಂದೇ ಕಾರಣ, ಏನು? ಸೀತಾದೇವಿಯ ಕಣ್ಣೀರು. ಪರಮ ಪತಿವ್ರತೆ ಸೀತಾಮಾತೆ. ಯಾವ ಪತಿವ್ರತೆಯ ಕಣ್ಣಿಂದ ನೀರು ಹರಿಸ್ತಾನೋ ಒಬ್ಬ, ಅಂತಹ ಪತಿವ್ರತೆಯ ಕಣ್ಣೀರು ಭೂಮಿಗೆ ಬಿದ್ದರೆ ಅದು ಕುಲಕ್ಷಯವಾಗ್ತದೆ ಎಂಬುದು ಶಾಸ್ತ್ರದ ಮಾತಲ್ಲವೇ? ಹಾಗಾದ್ರೆ ಸೀತಾದೇವಿಯ ಕಣ್ಣೀರಿಂದ ನಮ್ಮ ಕುಲಕ್ಷಯವಾಯಿತು. ಯಾರು ಕೊಂದದ್ದು ಅಲ್ಲ, ಗೆದ್ದದ್ದು ಅಲ್ಲ, ರಾಮನ ಬಾಣವೂ ಅಲ್ಲ. ಇದನ್ನು ನಾವು ಒಪ್ಪಲೇಬೇಕು. ಕಾಣ್ತಾ ಇದ್ದೇವಲ್ಲ, ಕೇಳ್ತಾ ಇದ್ದೇವಲ್ಲ. ತಂದು ನೀವು ಅಶೋಕವನದಲ್ಲಿ ಇರಿಸಿದ್ದೀರಿ. ರಾತ್ರಿ ಹಗಲು ನಮಗೆ ಘಂಟಾನಾದಂತೆ ಒಂದೇ ಒಂದು ಧ್ವನಿ ಕೇಳಿಸ್ತಾ ಇದೆ, ರಾಮ ಶ್ರೀರಾಮ ಶ್ರೀರಾಮ ಶ್ರೀರಾಮ. ಆ ರಾಮ ಎಂಬ ನಾಮದ ಬಲದಿಂದ ಅವಳು ಬದುಕಿದ್ದಾಳೆ. ಅವಳಿಗೆ ಆಹಾರ ಅದು, ಆಧಾರ ಅದು. ಅವಳ ಬಳಿ ಸಾರಿ ನೋಡಿದರೆ ಕಾಲ್ಪಡದಲ್ಲಿ ಧೂಳಿನ ಮೇಲೆ ರಾಮ ರಾಮ ಎಂಬ ಅಕ್ಷರ ಕೆತ್ತಲ್ಪಟ್ಟಿದೆ. ಎಂತಹ ಪತಿವ್ರತೆ, ಎಂತಹ ಸಾತ್ವಿಕರು ಸ್ವಾಮಿಯೇ. ಅಂತಹ ಪತಿವ್ರತೆಗೆ ಕಣ್ಣೀರು ಕೊಟ್ಟವರು ನಾವು. ನಮ್ಮ ಸಂಸಾರ, ನಮ್ಮ ಸಂತಾನ ಉಳಿದೀತೆ ನೋಡಿ. ಅದರಿಂದಾಗಿ ಎಷ್ಟು ಮಂದಿ ಇಲ್ಲಿ ತಾಯಂದಿರು ಮಕ್ಕಳನ್ನು ಕಳೆದುಕೊಂಡು ದುಃಖಿತರಾಗಿದ್ದಾರೆ. ಎಷ್ಟು ಮಂದಿ ಹೆಂಗಸರು ಗಂಡಂದಿರನ್ನು ಕಳೆದುಕೊಂಡು ವಿಧವೆಯರಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ನಾವು ಪ್ರಜೆಗಳಿಗೆ ಈ ಕಷ್ಟವನ್ನು ಕೊಟ್ಟಿದ್ದೇವೆ. ಈ ಸೀತಾ ವ್ಯಾಜದಿಂದ, ಸೀತಾಪಹಾರದಿಂದ, ಬರದಾರಾಪಹಾರದ ಪರಿಣಾಮದಿಂದ ಇಷ್ಟು ಅನರ್ಥವನ್ನು ಮಾಡಿದ್ದಾಗಿದೆ. ಇನ್ನು ಮಾಡೋದಕ್ಕೆ ಏನೂ ಉಳಿದಿಲ್ಲ. ತಂದಾಗಿದೆ ಅಲ್ಲ ಈಗ. ಅದಕ್ಕೆ ಪರಿಹಾರ ಒಂದೇ, ಆ ಸೀತೆಯನ್ನು ಕೊಂಡು ಹೋಗಿ, ನಾನು ಮೊದಲೇ ಹೇಳಿದಂತೆ ಬರೀ ಹೆಣ್ಣಲ್ಲ ಅವಳು, ಸೀತೆ ಲಕ್ಷ್ಮಿ ಅಂತ ನಾನು ಹೇಳಿದ್ದೇನೆ, ಶ್ರೀರಾಮ ಲಕ್ಷ್ಮಿ ನಾರಾಯಣ ಅಂತ ಹೇಳಿದ್ದೇನೆ. ತಿಳಿದೋ ತಿಳಿಯದೆಯೋ ನೀವಂತೂ ಕಡೆಗಣಿಸಿದ್ದೀರಿ, ಬಿಡೋಣ. ಇಂದಾದ್ರೂ ನಮ್ಗೆ ಅನುಭವ ಆಯ್ತಲ್ಲ. ದಯಮಾಡಿ ಅವಳ ಕಣ್ಣೀರನ್ನು ಒರೆಸೋಣ. ಅವಳ ಕಣ್ಣೀರು ಆಗ್ತಾ ಇರುವುದು ಪತಿ ವಿಯೋಗದಿಂದ. ಆ ಗಂಡ ಹೆಂಡಿರನ್ನು ಅಗಲಿಸಿದ್ದೀರಿ. ನಾವಿಬ್ಬರು ಗಂಡ ಹೆಂಡಿರು ಅರಮನೆಯ ಮೇಲೆ ಸುಖವಾಗಿ ಸುಪ್ಪತ್ತಿಗೆ ಮಲಗಿಕೊಂಡಿರು. ನಾನು ಅವಳಂತೆ ಹೆಣ್ಣು, ನನಗದು ಕೇಳ್ತಾ ಇದೆ, ಕಾಣ್ತಾ ಇದೆ, ನಾನು ಅನುಭವಿಸ್ತಾ ಇದ್ದೇನೆ. ನಮಗೇನು ಸುಖ? ಮತ್ತೊಬ್ಬರಿಗೆ ಸುಖ ಕೊಟ್ಟರೆ ಅದು ನಮಗೆ ಸುಖ ಹೊರತು ಮತ್ತೊಬ್ಬರಿಗೆ ದುಃಖ ಕೊಟ್ಟು ನಾವು ಸುಖವನ್ನು ಅನುಭವಿಸುವುದಕ್ಕೆ ಆಗುವುದಿಲ್ಲ ಈ ಲೋಕದಲ್ಲಿ. ಇಷ್ಟನ್ನು ನೀವು ತಿಳಿದುಕೊಂಡಿದ್ದೀರಿ. ಆದ್ದರಿಂದ ಅವಳು ದುಃಖವನ್ನು ದೂರ ಮಾಡುವ, ಅವಳನ್ನು ಕೊಂಡು ಹೋಗಿ ಶ್ರೀರಾಮನ ಪಾದಕ್ಕೆ ಒಪ್ಪಿಸಿ. ಆ ತಮ್ಮ ವಿಭೀಷಣ ಅವನು ನಮ್ಮ ಜೊತೆಯಲ್ಲಿ ಬರ್ತಾನೆ. ಸಹಜ, ನಿಮ್ಮ ಸಹಜ, ರಾಮನ ಸಹಜ ಅಲ್ಲ. ಅವನ ಗುಣ ಏನು ಅಂತ ನಮಗೆ ಗೊತ್ತು. ನಿಮ್ಮ ಮೇಲೆ ಕೋಪಿಸುವನಲ್ಲ. ನಾವು ಹಾಗೆ ಮಾಡಿದಂತ ತಪ್ಪನ್ನು ಒಪ್ಪಿಕೊಂಡ್ರೆ ರಾಮ ಕೋಪಿಸುವನಲ್ಲ, ನಮ್ಮನ್ನು ಕ್ಷಮಿಸ್ತಾನೆ. ಏನು ಮಾಡ್ತಾನೆ ರಾಮಚಂದ್ರ? ನಮ್ಮನ್ನು ಮನ್ನಿಸ್ತಾನೆ, ರಕ್ಷಿಸ್ತಾನೆ.
ಆದ್ದರಿಂದ ಸೀತಾದೇವಿಯನ್ನು ಕೊಡೋಣ. ಈ ಹೌದು, ಛಲವನ್ನು ಇದೆಲ್ಲ ನೀನು ಹೇಳುದು ಬದುಕಲಿಕ್ಕೆ ದಾರಿಯಲ್ಲು. ಬದುಕು ಯಾಕಾಗಿಂತ ಬೇಡುವ? ಬೇಕು. ಯಾಕೆ? ಒಬ್ಬ ಮಗನಿದ್ದಾನೆ. ಸಾಕೋರ್ವ ಮಗ ವಿರೂಪಾಕ್ಷ ಓರ್ವ ಮಗ ಸಾಕು. ಇರಬಹುದು. ಶಿಕ್ಷಾ ಸಾಕೋರ್ವ ಮಗ ವಿರೂಪಾಕ್ಷ ಇವನಿಂದ ಬೇಕಾದ ಸುಖದೊಳಿರಬಹುದು ಸುರಕ್ಷಾ ಎಲ್ಲಾದಿನವಳ ಮಗುವನ್ನು ಆ ಕುಲ ಕುಠಾರಳಿಂದೇನು ಆ ಶೂರ್ಪಣಖಿ ಆ ಕುಲ ಕುಠಾರಳಿಂದೇನು ಏನು ಸುಖ ಬಂತು ಆ ಕುಲ ಕುಠಾರಳಿಂದೇನು ಸುಖ ಬಂತು ಲೋಕದೊಳು ಹಿಂದಿನಂತಿರಲು ಕುಂದೇನೋ ಲೋಕದೊಳು ಹಿಂದಿನಂತಿರಲು ಕುಂದೇನು ಸಾಕು 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 ಸಾಕು. ಇಷ್ಟರವರೆಗೂ ಸಾಕಿದ್ದೆ ಅಲ್ವ ಮತ್ತೆಂತದ್ದು? ಓರ್ವ ಮಗ ವಿರೂಪಾಕ್ಷ ಸಾಕೋರ್ವ ಮಗ ವಿರೂಪಾಕ್ಷ ಇವನಿಂದ ಬೇಕಾದ ಸುಖದೊಳು ಇರಬಹುದು ಸುರ ಶಿಕ್ಷಾ. ಶಿಕ್ಷಾ ಇನ್ನು ಬಿಡು ಬಿಡು ಛಲವನು ಇನ್ನು ಬಿಡು ಬಿಡು ಛಲವನು ಎಲ್ಲ ಮುಟೆಯೊಂದ ಮನ್ನಿಸ ಭವನ ರಾಘವನ ಪದಗೆರಗೊಮ್ಮೆ ಮುನ್ನ ಎಲ್ಲ ನುಡಿಯೊಂದ ಮನ್ನಿಸ ರಾಘವನ ಪದಗೆರಗು ಮುನ್ನ ಇನ್ನು ಬಿಡು ಬಿಡು ಛಲವನು ಬಿಡು ಬಿಡು ಸಾಕು. ಬಿಡು ಬಿಡು ಛಲವನು ಅವನು ಆ ಪ್ರಾಣೇಶ್ವರ, ಪ್ರಾಣಕಾಂತೆ, ಎಷ್ಟೋ ಮಂದಿ ಮಕ್ಕಳನ್ನು ಕಳೆದುಕೊಂಡಿದ್ದರೂ ಕೂಡ ಆ, ಒಬ್ಬ ಮಗ ಉಳಿದಿದ್ದಾನೆ. ಅವನೇ ಕಿರಿಯವನಾದಂತಹ ವಿರೂಪಾಕ್ಷ. ಹಾ ಒಬ್ಬ ಇದ್ದಾನಲ್ಲ. ಕುಲವನ್ನು ಬೆಳೆಸಬೇಕಾದರೆ ಉಳಿಸಬೇಕಾಗಿದ್ರೆ 10 ಮಂದಿ ಮಕ್ಕಳು ಬೇಕಾಗಿಲ್ಲ. ಹಾ. ಒಬ್ಬ ಮಗ ಸಾಕು, ಅವನನ್ನಾದರೂ ಉಳಿಸಿಕೊಳ್ಳುವ. ಹಾ. ಇನ್ನು ನಾವು ಛಲದಿಂದ ಮುಂದೆನೆಯುವಂತಾದರೆ ಹಾ. ಶ್ರೀರಾಮನ ಬಾಣಕ್ಕೆ ಅವನನ್ನೂ ನಾವು ಬಲಿ ಕೊಡಬೇಕಾಗಿತ್ತು.
ಅಲ್ಲಿಗೆ ನಮ್ಮ ಕುಲ ಕ್ಷಯವಾಗ್ತದೆ. ಉಳಿಸಿದಂತಹ ಬೆಳೆಸಿದಂತಹ ಕುಲವನ್ನು ನೀವೇ ನಾಶ ಮಾಡಿದಾಗ ಆಗ್ತದೆ. ಅದರಿಂದ ಆ ಮಗನನ್ನು ಉಳಿಸಿಕೊಳ್ಳೋಣ. ನಾವು ಸತ್ತ ಮೇಲೆ ನಮಗೆ ಪಿಂಡ ಹಾಕುವುದಕ್ಕೆ ಆ ಮಗನೊಬ್ಬ ಇರಲಿ, ನಮ್ಮ ವಂಶವನ್ನು ಉಳಿಸುವುದಕ್ಕೆ ಅವನೊಬ್ಬ ಉಳಿಯಲಿ, ಉಳಿಸಿಕೊಳ್ಳಿ ಅಂತ ಕೈ ಮುಗಿದು ಬೇಡ್ತಾ ಇದ್ದೇನೆ. ಬಿಡಿ ನಿಮ್ಮ ಛಲವನ್ನು ಬಿಡಿ ಸ್ವಾಮಿಯೇ, ಬಿಡಿ. ರಾಮನ ಯುದ್ಧ ಕಂಜಬೇಕೇನೆ ನಾನು. ಸುರಪ ಮುಖ್ಯರಾಯ್ ತುರಕೆ ಮಣಿ ಶರಣೆಲ್ಲರೂ ಬಳಿಗೆ ದಶಮುಖ ಗೆಲ್ಲಡಾಗದೆ ಮಂಡೋದರಿ ಅಯೋಧ್ಯೆಯ ರಾಜಕುಮಾರನಾದಂತಹ ರಾಮ ಕಪಿಸ್ತೋಮವನ್ನು ಕೂಡಿಕೊಂಡು ಲಂಕಾ ರಾಷ್ಟ್ರಕ್ಕೆ ಅಭಿಯೋಗವನ್ನು ನಡೆಸುವುದರ ಮೂಲಕವಾಗಿ ನಮಗೊದಗಿಸಿದಂತಹ ನಷ್ಟ ಅಪಾರವಾದದ್ದು. ಆದ್ದರಿಂದಲೇ ಬದುಕು ಉಳಿಯುವಂತಹ ದಾರಿ ಹೀಗೆ ಅನ್ನುವ ಹಾಗೆ ನನಗೆ ಸೂಚನೆಯನ್ನು ನೀನು ಮುಂದಿಡ್ತಾ ಇದ್ದಿ. ಕಾಮಧೇನುವಿನ ಹಾಲಲ್ಲಿ ನಿತ್ಯ ಕೈ ತೊಳೆಯುತ್ತಿದ್ದವಳು ಇವತ್ತು ಹುಳಿ ಮಜ್ಜಿಗೆ ಆದ್ರೂ ಸಾಕು ಅಂತ ಹೇಳುವ ಮಟ್ಟಕವನ್ನು ಮುಟ್ಟಿದೆಯಲ್ಲ ನೀನು. ಇಂದ್ರಾರಿಯಲ್ಲಿ ವಿರೂಪಾಕ್ಷಯಲ್ಲಿ ಇಂದ್ರಜಿತುವಿನಂತಹ ಮಗನನ್ನು ಕಳಗೊಂಡಂತಹ ಒಬ್ಬಳಕ್ಕೆ ತಾಯಿಯಾಗಿ ನೀನು ಹೇಳುವುದೇನು? ವಿರೂಪಾಕ್ಷ ಆದ್ರೂ ಒಬ್ಬ ಸಾಕು, ನಾಳೆ ಪಿಂಡೋದಕಕ್ಕೆ ಕೊರತೆ ಇಲ್ಲದ ಹಾಗಾದಿಲ್ಲ. ಸತ್ತ ಮೇಲಲ್ವ ಪಿಂಡೋದಕ? ಬದುಕಿರುವಾಗ ಪಿಂಡೋದಕಕ್ಕೆ ತಕ್ಕುದಾದ ಅರ್ಹತೆಯನ್ನು ಪ್ರಕಟಿಸಬೇಕೋ ಹೇಳು. ಹರ ಪಿತಾಮಹ ಸುರಪ ಮುಖ್ಯರ ಧುರಕ್ಕೆ ಬೆದರುವನಲ್ಲ, ದಶಶಿರ ಮನೋಭಾವ ಉಳ್ಳವನಲ್ಲ. ಕೈತಡಿಬೇಡ ನನ್ನ ಇದು ನಿರ್ಧಾರವೇ? ನಿರ್ಧಾರವೇ. ಬಿಡಲಾರೆ ಬಿಡಲಾರೆ. ಬೇಡ ರಾಮನು ಅಳವಿಗೆ ಇದಿರಾಗದಿರು ಆಗದಿರು. ರಾಮನು ಅಳವಿಗೆ ಇದಿರಾಗದಿರು ಎನ್ನುತ್ತ ಬಲು ಬಳಲಿ ಯಾಕಿಷ್ಟು ದೈನ್ಯಾವಸ್ಥೆ ನಿನಗೆ? ರಾಮನು ಬೇಡ ಬೇಡ ಬೇಡ. ರಾಮನು ನಳವಿಗಿದಿರಾಗದಿರು ಇದಿರಾಗದಿರು ಇದಿರಾಗದಿರು. ಓಹೋ, ಅಳವಿಗಿದಿರಾಗದಿರು 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 ಎನ್ನುತ್ತ ಬಲು ಬಳಲಿ. ಅಯ್ಯೋ ಬೇಡ ಬೇಡ ಗೊತ್ತ ಯಾಕಿಷ್ಟು ಬಳಲಿ? ಚರಣದಲ್ಲಿ ಅಳಲಿದಳು ಬೇಡ ಬೇಡ ಬೇಡವೇ ಬೇಡವಾ? ಬೇಡ 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 ಗಡ ರಾಮನಲ್ಲಿ ಯುದ್ಧ ಬೇಡ ಬೇಡ. ರಾಮನೊಳವಿಗಿದಿರಾಗದಿರು ಆಗದಿರು. ಬೇಡ ಗಡ ಬೇಡ ಕಟ. ರಾಮನೊಳವಿಗಿದಿರಾಗದಿರು ಬೇಡ ಬೇಡ
ಅಡವಿಗಿದಿರಾಗದಿರು ಅಡವಿಗಿದಿರಾಗದಿರು ಎದುತ ಬಾಳಲಿ ಬೆಂದಾಗಿ ಬೇಡಲು ಬೇಡ್ತಾ ಇದ್ದೀನಿ, ಕಾಡ್ತಾ ಇದ್ದೀನಿ, ಕಾಲ ಚರಣದಲ್ಲಿ ಬಿದ್ದು ಅಗಡ 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 ಬೇಡ ಬೇಡ ಬೇಡಕಟ ಬೇಡಗಟ ಬೇಡಕಟ ಬೇಡಗಟ ಪ್ರಭೋ ಶ್ರೀರಾಮನಲ್ಲಿ ಯುದ್ಧ ಬೇಡ ಬೇಡ. ಇದು ನನ್ನ ಕಣ್ಣೀರಿಂದ ನಿಮ್ಮ ಸರ್ವಾಂಗವನ್ನು ತೊಳೆಯುತ್ತಾ ಇದ್ದೇನೆ. ನಿಮ್ಮ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೇನೆ. ನಿಮ್ಮ ಕೈ ಹಿಡಿದಂತಹ ಧರ್ಮಪತ್ನಿ ನಾನು. ಹೆಣ್ಣಾದವಳಿಗೆ ಪ್ರಾಣ ಇರೋ ತನಕ ಬೇಕಾದ ಮುತ್ತೈದೆ ಭಾಗ್ಯ. ಪತಿಯನ್ನು ಕಳೆದುಕೊಂಡಂತಹ ಹೆಂಡತಿ ಅವಳು ಜೀವದ ಹೆಣ. ಆ ಸ್ಥಿತಿಗೆ ನನಗೆ ದೂಡಬೇಡಿ, ಜೀವದ ಹೆಣವನ್ನಾಗಿ ಮಾಡಬೇಡಿ. ಶ್ರೀರಾಮನಿ ಇದರಾಗಿ ಸ್ವಾಮಿಯೇ, ಅಮಂಗಳವನ್ನು ನಾನು ಆಡುವುದಿಲ್ಲ. ನಿಮ್ಮನ್ನು ಕಳೆದುಕೊಂಡರೆ ನಾನು ವಿಧವೆಯಾಗುತ್ತೇನೆ ಅಂತ ವಿಧವತ್ವ ನನಗೆ ಒದಗಿಸಬೇಡಿ. ರಾಮನಲ್ಲಿ ಯುದ್ಧ ಬೇಡ ಬೇಡ ಬೇಡ. ಬಳಲಿ ಬೆಂಡಾಗಿ ಪಾದಮೂಲದಲ್ಲಿ ಬಿದ್ದು ಕಣ್ಣೀರಿನಿಂದ ನನ್ನ ಪಾದ ತೋಯಿಸುವುದಕ್ಕೆ ತೊಡಗಿದೆಯೇನೆ. ಮಂಡೋದರಿ ದೇವ ಲಾಲಿದು ಮಯತನೂಜ ಮಚ್ಚರಿತವ ಲಾಲಿಸು ಯಾವುದು ಮಯತನುಜೆ ಮಚ್ಚರಿತವ ಲಾಲಿಸು 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 ಕೇಳೋಣ. ನಾವು ವರಪಾಲಕರಾಗಿ ಮುದದಿ ಮುದದಿ ಮಾರಮಣನ ಕಾಬು ಸಹದಿ ಯಾರು ಮಾರಮಣನ ಕಾಬು ಸಹದಿ ಏನೋ ಮುನಿ ಯಾರು ಸನಕ ಸನಂದ
ಇಷ್ಟರ ತನಕವು ನನ್ನ ಅಂತರಂಗದ ಸತಿಯಾಗಿ ನನ್ನೊಂದಿಗೆ ವ್ಯವಹರಿಸುತ್ತಿದ್ದವಳು ನೀನು. ಕಣ್ಣೀರಿನಿಂದ ನನ್ನ ಪಾದವನ್ನು ನೀನು ತೋಯಿಸಿದ ಕ್ಷಣವೇ ಯಾಕೋ ಏನೋ ನೀನು ಬಹಳ ಕೆಳಗಿದ್ದಿ, ನಾನು ಬಹಳ ಮೇಲೆ ಇದ್ದೇನೆ ಅನ್ನುವಂತಹ ಕಲ್ಪನೆ ಸಹಜವಾಗಿಯೇ ನನ್ನಲ್ಲಿ ಬರುವುದಕ್ಕೆ ತೊಡಗಿದ. ಇನ್ನೂ ನಿನ್ನನ್ನು ನಾನು ವಂಚಿಸಬಹುದು. ಅನೇಕ ಮಂದಿ ಹಿರಿಯರಿಂದ ಹೇಳಿಸಿಕೊಂಡು ಅನೇಕ ಮಂದಿ ನನಗಿಂತ ಕಿರಿಯರು ಆಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟರು. ನನ್ನ ಅಂತರಂಗದಲ್ಲಿ ತುಂಬಿದ್ದಂತಹ ಗೂಢತೆಯನ್ನು ಇಷ್ಟರ ತನಕ ನಾನು ಎಲ್ಲೂ ಪ್ರಕಟಿಸಿದ್ದಿಲ್ಲ. ಒಟ್ಟು ಸ್ವರ ಏರಿಸಿ ಮಾತಾಡಿ ಬಾ, ಬಿಡುವುದಿಲ್ಲ ರಘುರಾಮನಲ್ಲಿ ಹೋರಾಟ. ಯಾಕೆ, ಏನು, ಇದರ ಹಿನ್ನೆಲೆ ಯಾವುದು ಅನ್ನುವುದರ ಬಗ್ಗೆ ನನ್ನ ಅಂತರಂಗವನ್ನು ಎಲ್ಲೂ ಸ್ಫುಟಗೊಳಿಸಿ. ಮಯತನುಜೆ, ಬಹುದೀರ್ಘ ಕಾಲದ ನಮ್ಮ ಸಂಸಾರದಲ್ಲಿ ನನ್ನೊಂದಿಗೆ ಒಡನಾಡಿಯಾಗಿ ಬೆಳೆದು ಬಂದಂತಹ ನಿನ್ನ ಗುಣ ನನ್ನನ್ನು ಕರಗಿಸಿದೆ. ಮಿಕ್ಕುಳಿದವರ ಮುಂದೆ ಎಷ್ಟೂ ಕಠೋರನಾಗ್ತೇನೆ, ಯಾವ ದೃಢತೆಯನ್ನು ನಾನು ತಳೆಯುತ್ತೇನೆ, ನಿನ್ನ ಮುಂದಾಗುವುದಿಲ್ಲ. ನಿನ್ನ ಸಾಂಗತ್ಯ ನನ್ನನ್ನು ಮೃದುವಾಗಿಸಿದೆ. ಆದ್ದರಿಂದಲೇ ಆಚರಿಸಲ್ಪಟ್ಟಂತಹ ಆವರಣ ಸಹಜವಾಗಿಯೇ ಕಳಚಿಕೊಂಡಿದೆ. ನನ್ನ ಅಂತರಂಗದ ಸ್ಫುಟೀಕರಣಕ್ಕೆ ಇದಕ್ಕಿಂತ ಹೆಚ್ಚಿನ ಪಾತ್ರತ್ವದವರು ಇನ್ನೊಬ್ಬರಿಲ್ಲ ಅನ್ನುವಂತಹ ದೃಢತೆ ನನಗೆ ಬಂದಿದೆ. ನಿಷ್ಕಲ್ಮಶವಾದ ಮನಸ್ಸಿನಿಂದ, ನಿರ್ವಂಚನೆಯಿಂದ ಇಷ್ಟರ ತನಕ ನನ್ನೊಂದಿಗೆ ಜೀವನವನ್ನು ಹಂಚಿಕೊಂಡವಳು ನೀನು. ಸಾಂಸಾರಿಕವಾದ ದೃಷ್ಟಿಯಿಂದಿರಲಿ, ಲೌಕಿಕವಾದ ವ್ಯವಹಾರಗಳಲ್ಲಿರಲಿ, ನಿನಗೂ ನಾನು ಯಾವ ಮೋಸವನ್ನು ಮಾಡಲಿಲ್ಲ. ಈಗಲೂ ನನ್ನ ಅಂತರಂಗವನ್ನು ಹೇಳದೇ ಉಳಿದರೆ ನಾಳೆ ಭವಿಷ್ಯದಲ್ಲಿ ನಿನಗೆ ನಾನು ಬಹುದೊಡ್ಡ ಮೋಸ ಮಾಡಿದ ಅಪರಾಧಿ ಆಗುತ್ತೇನೆ. ಹಾಗಾಗಕೂಡದು. ಆದ್ದರಿಂದಲೇ ನನ್ನ ಕೈ ಹಿಡಿದ ನನ್ನ ಅರ್ಧಾಂಗಿಯಾಗಿ ನನ್ನ ಸುಖ ದುಃಖಗಳಲ್ಲಿ ಸಮಾನವಾದಂತಹ ಪಾಲನ್ನು ಹೊಂದಬಹುದಾದಂತಹ ಅಧಿಕಾರ ಇದ್ದವಳಾಗಿ ನೀನು ನನ್ನ ಅಂತರಂಗವನ್ನು ಕೇಳುವುದಕ್ಕೆ ಈಗ ಮುಂದಾಗಕೂಡದು. ಈಗ ಕ್ಷಣಕಾಲಕ್ಕೆ ನೀನು ಕೇವಲ ಮಯಜಾತೆ ಮಾತ್ರ. ರಾವಣನೊಂದಿಗೆ ಭೌತಿಕವಾದಂತಹ ಸಂಬಂಧ ಏನು ನಿನಗೆ ಕಲ್ಪಿತವಾಗಿದೆ, ಅದನ್ನು ಕ್ಷಣಕಾಲಕ್ಕೆ ಕಳಚಿಟ್ಟು ಬೇರೆ ಆಗಿ ಯೋಚಿಸುವಂತಹ ಅವಕಾಶ ನಿನ್ನಲ್ಲಿ ಜಾಗೃತವಾಗಲಿ ಅನ್ನುವುದಕ್ಕಾಗಿ ಹಾಗೆ ನಿನ್ನಲ್ಲಾಡಿ ನಿನ್ನ ದುಃಖಕ್ಕೆಲ್ಲ ಪರಿಹಾರವನ್ನು ಗೊತ್ತಿದ್ದು ಛಲದಿಂದ ಹಠದಿಂದ ಯಾಕೆ ಮುಂದುವರಿಯಿದ್ದೇನೆ, ಯಾಕೆ ರಾಮಚಂದ್ರನೊಂದಿಗೆ ವಿರೋಧ. ನಿನಗೊಂದು ಕತೆ ಹೇಳಿದರೆ ಸ್ಪಷ್ಟ. ಕ್ಷೀರಸಾಗರ ವೈಕುಂಠ ಲೋಕ ಅಲ್ಲ ಹೇಳಿದೆಯಲ್ಲ, ಅಂತದ್ದೊಂದು ಇರುವುದು ಹೌದು. ಸದಾಕಾಲ ಶೇಷಶಯನನಾಗಿ ಲಕ್ಷ್ಮೀದೇವಿಯಿಂದ ಸೇವ್ಯನಾಗಿ ರಾರಾಜಿಸುತ್ತಿರುವವನು ನಾರಾಯಣ ಪದ್ಮನಾಭ ಮೂಲ. ಬ್ರಹ್ಮಮಾನಸ ಪುತ್ರರಾದಂತಹ ನಿತ್ಯ ಸೂರಿಗಳಾದ ಬ್ರಹ್ಮಚಾರಿಗಳಾದ ಸನಕ, ಸನಂದ, ಸನತ್ಕುಮಾರ, ಸನತ್ಸುಜಾತರು ವೈಕುಂಠ ಲೋಕಕ್ಕೆ ನಾರಾಯಣ ದರ್ಶನಾಪೇಕ್ಷೆಗಳಾಗಿ ಅನವರತವು ಆಗಮಿಸುವವರು. ಅಂದೂ ಒಂದು ದಿನ ಹಾಗೆ ಬಂದರು, ಎಂದಿನ ಹಾಗೆ. ಆದರೆ ಅಂದವರಿಗೆ ಮುಕ್ತ ಪ್ರವೇಶ ಕಲ್ಪಿತವಾಗಲಿಲ್ಲ ಮೊದಲಿನ ಹಾಗೆ. ವೈಕುಂಠ ಲೋಕದ ದ್ವಾರಪಾಲಕರಾಗಿದ್ದಂತಹ ಜಯ ವಿಜಯರು ಮದಯೇರಿ ಗರ್ವದಿಂದ ಆ ನಿತ್ಯ ಜೀವರನ್ನು ವೈಕುಂಠ ಲೋಕದಲ್ಲಿ ತಡೆದರಂತೆ ತಾಮಸಿ ವೃತ್ತಿಯಿಂದ. ನಮ್ಮ ಅನುಮತಿ ಇಲ್ಲದೆ ನೀನು ಶ್ರೀಹರಿಯನ್ನು ದರ್ಶಿಸುವ ಹಾಗಿಲ್ಲ ಅನ್ನುವ ಹಾಗೆ ಅವರನ್ನು ನಿರೋಧಿಸಿದರಂತೆ. ವೈಕುಂಠ ಲೋಕದಲ್ಲಿ ಸಾತ್ವಿಕತೆಯೇ ವಿಜೃಂಭಿಸಬೇಕಾದಲ್ಲಿ ಜಯ ವಿಜಯರು ಅಹಂಕಾರಿಗಳಾಗಿ ಹೋದರು. ಯಾವ ಕಾರಣಕ್ಕೂ ಯಾರಲ್ಲೂ ಮುನಿಸನ್ನು ಹೊಂದದೇ ಇದ್ದಂತಹ ಸನಕಾದಿಗಳು, ನಿತ್ಯ ಸೂರಿಗಳು, ನಿತ್ಯ ಜೀವರು, ಅವರು ಕೋಪಕ್ಕೆ ಒಳಗಾದ. ಆದ್ದರಿಂದಲೇ ಈ ಜಯ ವಿಜಯರನ್ನು ಶಪಿಸಿದ್ರಂತೆ. ರಾಕ್ಷಸಿ ವೃತ್ತಿಯನ್ನು ತೋರಿದ್ರಲ್ಲ ವೈಕುಂಠದಲ್ಲಿ, ನೀವು ಭೂಲೋಕದಲ್ಲಿ ರಾಕ್ಷಸನಾಗಿ. ಶ್ರೀಹರಿಯ ಮುಂಭಾಗದಲ್ಲಿ ಕಣ್ಣೀರಿಸಿ ಬೇಡಿದ್ರು ಈ ಜಯ ವಿಜಯ. ಏನು, ಹೇಗೆ, ಆ ಸಮಯಕ್ಕೆ ಅವನೇ ಒಂದು ನಿರೂಪವನ್ನು ಕೊಡ್ತಾನೆ. ಶ್ರೀಹರಿಯನ್ನೇ ಅನನ್ಯವಾಗಿ ಆರಾಧಿಸುತ್ತಾ
ಸತ್ಸಂಗದ ಮೂಲಕವಾಗಿ ಜೀವನ ಸಾರ್ಥಕ್ಯವನ್ನು ಪಡಿಸಿಕೊಳ್ಳುತ್ತಾ ಭೂಲೋಕದಲ್ಲಿ 7 ಜನ್ಮಗಳನ್ನು ಉತ್ತರಿಸುವುದರ ಮೂಲಕ ಮತ್ತೆ ವೈಕುಂಠ ಲೋಕವನ್ನು ಸೇರುವ ಒಂದು ಅವಕಾಶ. ಶ್ರೀಹರಿಯೊಂದಿಗೆ ಬದ್ಧ ವಿರೋಧವನ್ನೇ ಹೊಂದಿ ಲೋಕದಲ್ಲಿ ಅನ್ಯಾಯ ಕೃತ್ಯಗಳ ಮೂಲಕವಾಗಿ ಭೂಭಾರಕರಾಗಿಯೇ ವಿಜೃಂಭಿಸಿ ಲೋಕಪಾಲಕನಾದ ಲೋಕಾಧ್ಯಕ್ಷನಾದಂತಹ ಶ್ರೀಹರಿಯನ್ನೇ ತೆಗೆದಿರಿಸಿ ಅವನಿಂದಲೇ ಹತರಾಗಿ ವೈಕುಂಠ ಲೋಕವನ್ನು ಸೇರಿಕೊಳ್ಳುವಂತಹ 3 ಜನ್ಮಗಳ ಅವಕಾಶ ಆಯ್ಕೆಗೆ ಮುಂದಿಟ್ರೆ ಈ ಭ್ರಾಂತರು ಆಯ್ದುಕೊಂಡದ್ದು ಯಾವುದನ್ನು ಸಜ್ಜನರಾಗಿ 7 ಜನ್ಮ ಬೇಡ ಅಂತ ಕಂಡಿದ್ದಾರೆ. ಬಹುದೀರ್ಘಾದೀತು ಅಂತ ಉದ್ದೇಶ ಸರಿ, ವೈಕುಂಠ ಲೋಕ ಬಿಟ್ಟು ಹರಿಯ ಸಂಪರ್ಕವನ್ನು ಬಿಟ್ಟು ಬಹುದೀರ್ಘ ಕಾಲ ಭೂಲೋಕದಲ್ಲಿ ಹುಟ್ಟಬೇಕಾಗ್ತದಲ್ಲ. 3 ಅಂದ್ರೆ 4 ಕಡಿಮೆ ಉಂಟಲ್ಲ 7ಕ್ಕೆ, ಹಾಗಾಗಿ 3 ಜನ್ಮ ಆದೀತು ಅಂತ ಹೇಳಿ ಆ ಪಾಮರರಿಗೆ ಆಗ ತಲೆಗೆ ಹೋಗಲಿಲ್ಲ. ಜನ್ಮ ಮಾತ್ರ 3, 7 ಅಂತ ಹೇಳಿದ್ದಲ್ಲದೆ ಒಂದೊಂದು ಜನ್ಮಕ್ಕೆ ಆಯುಷ್ಯ ಎಷ್ಟು ಅಂತ ಹೇಳಿಲ್ಲ. ಪುಣ್ಯ 7 ಜನ್ಮ 3ಕ್ಕಿಂತ ಬೇಗ ಮುಗಿಲಿಕ್ಕೂ ಸಾಧ್ಯ ಆಗುತ್ತೆ ಅಂದ್ರೆ ಆಯುಷ್ಯ ಕಲ್ಪಿತ ಆಗ್ಲಿ. ಇವರ ಸಾಧನೆಯಲ್ಲಿ 3 ಜನ್ಮವನ್ನು ಆಯ್ದುಕೊಂಡು ಹುಟ್ಟಿದ್ರು ಭೂಮಿಯಲ್ಲಿ. ಕನಕ ಕಶ್ಯಪ, ಕನಕಾಕ್ಷ ಎಷ್ಟು ಅನ್ಯಾಯ ಮಾಡಿದ್ರು ಅಂದ್ರೆ ಹರಿಯನ್ನೇ ಧರೆಗಿಳಿಸುವಷ್ಟು ಮಾಡಿದ್ರು. ನೃಸಿಂಹನಾಗಿ ವರಾಹನಾಗಿ ಅವರಿರುವರನ್ನು ಕೊಂದು ಕಳೆದ. 1 ಜನ್ಮ ಮುಗಿಯುತ್ತಾ ಮತ್ತೊಂದು ಮುಗಿಯುತ್ತಾ ಬಂತು. ಈ ಧರೆಯಲ್ಲಿ ಹುಟ್ಟಿದ್ರು, ಶ್ರೀಹರಿಯನ್ನೇ ವಿರೋಧಿಸಿದ್ರು, ಸಜ್ಜನ ಕಂಟಕರಾದರು, ದೌಷ್ಟ್ಯದಿಂದಲೇ ವಿಜೃಂಭಿಸಿದರು. ತಾವು ಸೇರಬೇಕಾದಂತಹ ಅವಕಾಶಕ್ಕಾಗಿ ಕಾತರದಿಂದ ಹೆಜ್ಜೆಯನ್ನು ಮುಂದೆ 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 ಇಡುತ್ತಾ ಮುಂದುವರಿದು ಯಾರು ಅಂತ ಇನ್ನೂ ಅರ್ಥ ಆಗಲಿಲ್ಲ. ಇಲ್ಲವಲ್ಲ, ಮೊನ್ನೆ ಯುದ್ಧಕ್ಕೆ ಹೋಗಿ ಸತ್ತನಲ್ಲ ಕುಂಭಕರ್ಣ, ಅವ ಸೋತ ಅಂತ ಎಣಿಸಿದೀಯ ನೀನು ಅಲ್ವಾ? ಅವನಿಗೆ ವಿಜಯವೇ. ಯಾಕೆ ಗೊತ್ತೋ? ನಾನು ಜಯ ಜಯವೆಂದು ಎನ್ನ ವಿಜಯ ಕುಂಭಕರ್ಣ ಸೋದರನ ವನಿತೆ ಕೇಳಿದು ಮಧ್ಯ ಜನನ ದೇಹ ದ್ವಯವೆಂದು ಮಧ್ಯ ಜನನ ಮಧ್ಯ ಜನನ ಮಧ್ಯ ಜನನ ಹಿಂದೆ ಮಯಗೆ ಕೀಳ ಹಿರಣ್ಯಗ ಹಿರಣ್ಯಾಕರ ಹಿರಣ್ಯಾಕರಾಗಿಯೇ ಜನಿಸಿದೆವ ಮೊದಲ ಜನ್ಮವನು ಬಾಳೆ ಲಾಲಿಸು ಮಯ ತನುಜ ಮಧ್ಯರಿತವಲಾಲಿಸು ವೈಕುಂಠನಾಥನಾದಂತಹ ಶ್ರೀಹರಿಯ ದ್ವಾರಪಾಲಕರಾಗಿದ್ದಂತಹ ಜಯ ವಿಜಯರಲ್ಲಿ ಹಿರಿಯನಾದ ಜಯನೆಂದರೆ ನಾನೇ. ನನ್ನ ಸೋದರನಾದಂತಹ ಮೊನ್ನೆ ರಾಮನಿಂದಲೇ ಅಳಿದು ಹೋದಂತಹ ಕುಂಭಶ್ರವಣ ಅವ ವಿಜಯ. ಈ ಮೊದಲೊಂದು ಜನ್ಮವನ್ನು ಕಳೆದಾಗಿ ಹೋಗಿ ಇದು ಮಧ್ಯ ಜನನ. ಇನ್ನೊಂದು ಜನ್ಮಕ್ಕೆ ನಾವು ಸೇರಲೇಬೇಕು. 3 ಜನ್ಮಗಳನ್ನು ಉತ್ತರಿಸಿದ ಮೇಲೆ ವೈಕುಂಠ ಲೋಕದಲ್ಲಿ ಮೊದಲಿನಂತೆ ನಿತ್ಯ ವೈಭವದಿಂದ ಶ್ರೀಹರಿಯ ದ್ವಾರಪಾಲಕರಾಗಿಯೇ ವಿಜೃಂಭಿಸುವಂತಹ ಅವಕಾಶ ನಮಗೆ ಕೈಗೂಡುತ್ತದೆ. ಆದ್ದರಿಂದಲೇ ಶ್ರೀಹರಿಯೊಂದಿಗೆ ವಿರೋಧವನ್ನೂ ಮಾಡಬೇಕಾಗಿ ಬಂತು. ನಮ್ಮ ಹುಟ್ಟಿನ ಹಿನ್ನೆಲೆಯೇ ಹಾಗೆ ಬಂದೋದರಿ. ಇಂದೀಗ ನೀನು ರಾಮನ ಕಾಲಿಗೆ ದಶಶಿರವನ್ನು ಚಾಚುವಂದ್ರು ಚಾಚುವುದಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಯಾಕೆ? ಒಳಿತಿರಲಿ ಕೆಡುಕಿರಲಿ
ಯಾವನೇ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ಜೀವಂತವಾಗಿ ಉಳಿಸಿಕೊಳ್ಳುವುದು ಹೇಗೆ ಗೊತ್ತುಂಟು? ಆಡಿದ್ದಕ್ಕೆ ತಪ್ಪಲಿಕ್ಕೆ ಇಲ್ಲ. ಬಾರದು ಆಡಿ ತಪ್ಪಲು ಬಹುದೇ, ಬಾರದು ಆಡಿ ತಪ್ಪಲು ಬಹುದೇ, ಮಾತಿನೋಳ್ ಓಡಿ ಸಿಕ್ಕಲಬಹುದೇ ಶಪಥದಿ ಕೂಡಿ ಕಾಡಲು ಬಹುದೇ ಲೋಕದುಳಿನುಗೆ ಅಬಲೆ ಇನ್ನು ಕೇಳಬಲೆ ತರಳೆ ಆಡಿ ತಪ್ಪಲು ಬಹುದೇ ಮಾತನು ಓಡಿ ಸಿಕ್ಕಲು ಬಹುದೇ ಬಾರದು ಶಪಥದಿ ಕೂಡಿ ಕಾಡಲು ಬಹುದೇ ಲೋಕದುಳಿನ್ನು ಕೇಳಬಾಲೆ ಅಬಲೆ ತರಳೆಯ ಅಬಲೆ ಮಾಡಿ ಕೀಳಲು ಬಹುದೇ ಕಾರ್ಯಪ್ಪ ನಾಡ ಮಾತುಳ್ಳಬಲೆ ಚಿಂತಿಸಬೇಡೆನುತ ಇಲ್ಲ ಸಂತೈಸಿದನು ಮಂಡೋದರಿಯ ವ್ಯಥೆಯ ಇದು ಮಂಡೋದರಿಯ ವ್ಯಥೆ. ಆಡಿ ತಪ್ಪಲು ಬಹುದೇ. ಬಾರದು ಒಂದು ಮಾತನ್ನು ನಾವು ಕೊಡುವುದು ದೊಡ್ಡದಲ್ಲ. ಕೊಟ್ಟ ಮೇಲೆ ಯಾವ ನಷ್ಟ ಬರಲಿ ಏನು ಕಷ್ಟ ಬದಗಲಿ ಅದಕ್ಕಾಗಿ ತಪ್ಪಿದ್ರೆ ತನ್ನನ್ನು ತಾನೇ ನಾಶ ಮಾಡಿಕೊಂಡ ಹಾಗಲ್ವೇನೆ ಯೋಚನೆ ಮಾಡಿ. ನಿಜ ಶ್ರೀಹರಿಯಲ್ಲಿ ಪ್ರಮಾಣ ಪೂರ್ವಕವಾಗಿ ಒಪ್ಪಿಕೊಂಡಿದ್ದೇನೆ. 3 ಜನ್ಮಗಳಲ್ಲಿ ನಿನ್ನೊಂದಿಗೆ ಬದ್ಧ ವಿರೋಧ. ಯಾವ ಕಾರಣಕ್ಕೂ ಅಲ್ಲಿ ಸ್ನೇಹ ಭಾವ ಇಲ್ಲ, ಮೈತ್ರಿ ಬಂಧ ಇಲ್ಲ, ಅವನ ಕುರಿತಾದ ಭಕ್ತಿ ಇಲ್ಲ. ವಿರೋಧ ವಿರೋಧ ವಿರೋಧ. ಇಂದೀಗ ನಿನ್ನ ಕಣ್ಣೀರಿಗಾಗಿ, ನನ್ನವರ ಸುಖಕ್ಕಾಗಿ, ಲಂಕಾರಾಷ್ಟ್ರದ ನೆಮ್ಮದಿಗಾಗಿ ನಾನು ಮಾತು ತಪ್ಪಲಿಕ್ಕೆ ಬರ್ತದೋ ಯೋಚನೆ ಮಾಡಿ. ಬಾರದು ಓಡಿ ಸಿಕ್ಕಲು ಬಹುದೇ ಪಂಥದಿ. ಆಗದು ಒಂದೋ ಓಡ್ಲೇಬಾರದು, ಓಡಿದ ಮೇಲೆ ಮತ್ತೆ ಸಿಕ್ಕಬಾರದು. ಕೂಡಿ ಕಾಡಲು ಬಹುದು. ಮಂಡೋದರಿ, ಪ್ರಭು ಇಷ್ಟರ ತನಕ ನನ್ನೊಂದಿಗೆ ಜೀವನವನ್ನು ಹಂಚಿಕೊಂಡವಳು ನೀನು. ನನ್ನನ್ನು ಕೂಡಿಕೊಂಡವಳು ಅಂತ ಅರ್ಥ. ನ್ಯಾಯವೋ ಧರ್ಮವೋ ಸತ್ಯವೋ ಸುಳ್ಳೋ ಅನ್ಯಾಯವೋ ಅಕ್ರಮವೋ ಇದೆಲ್ಲ ನಿನ್ನ ಪ್ರಶ್ನೆ ಇದ್ದದ್ದು ಜೀವನದಲ್ಲಿ. ನನಗೇನು ಸುಖ, ನನಗೆ ಯಾವುದು ಪ್ರೀತಿ, ಪತಿಯ ಇಷ್ಟ ಏನು, ಇಷ್ಟನ್ನು ಅರ್ಥ ಮಾಡಿಕೊಂಡು ವ್ಯವಹರಿಸಿದವಳು. ಲೋಕದ ದಿಗ್ವಿಜಯದಲ್ಲಿ ಸಾವಿರಾರು ಮಂದಿ ಬಾಲಿಕೆಯರನ್ನು ಬಲಾತ್ಕಾರದಿಂದ ತನ್ನ ಅಂತಃಪುರಕ್ಕೆ ಸೇರಿಸುವ ಕಾಲದಲ್ಲಿಯೂ ನಿನ್ನ ಕಣ್ಣೀರನ್ನು ಅಂತರಂಗದಲ್ಲೇ ಅಳಿಸಿ ಹಾಕಿದವಳು ನೀನು. ಯೋಚನೆ ಮಾಡು. ನಾನು ತಡೆದವಳಲ್ಲ, ತಡೀಲಿಲ್ಲ. ಯಾಕೆ ತಡೀಲಿಲ್ಲ? ಅವರ ಇಷ್ಟ ನನಗೂ ಇಷ್ಟ ಅಷ್ಟೇ, ಅದಕ್ಕಿಂತ ಆಚೆಗೆ ವ್ಯಾಖ್ಯಾನ ಇಲ್ಲ. ನಾನು ಬಲಾತ್ಕಾರದಿಂದ ತಂದದ್ದು ತಪ್ಪು ಅಂತಾದ್ರೆ ಅಂದು ತಂದದ್ದು ತಪ್ಪೇ ಅಲ್ವೇನೆ? ತಂದವರೆಲ್ಲ ನನ್ನನ್ನು ಒಪ್ಪಿ ಬಂದವರನ್ನು ಮಾತ್ರ ಅಲ್ವಲ್ಲ. ಎಷ್ಟು ಮಂದಿಗಳನ್ನು ಬಲಾತ್ಕಾರದಿಂದ ತಂದು ಸೇರಿಸಿದ್ದೇನೆ. ಆಗ ಬಾರದಿದ್ದ ಕಣ್ಣೀರು ಇಂದೀಗ ಸೀತಾವ್ಯಾಜಕ್ಕಾಗಿ ನಿನ್ನಲ್ಲಿ ಬರ್ತದೆ ಅಂತಾದ್ರೆ ಅರ್ಥ ಏನು? ಮೊದಲು ನಿನಗೂ ಭರವಸೆ ಇತ್ತು, ತೊಂದರೆ ಇಲ್ಲ, ಇವರೊಟ್ಟಿಗೆ ಕೂಡಿದ್ರೆ ನಮಗೆ ನೆಮ್ಮದಿ ಉಂಟು. ಈಗ ನಿನಗೆ ಅಭದ್ರತೆ ಬಂದಿದೆ. ನಾಳೆಗೆ ಇವರೇ ಇಲ್ಲದಿದ್ದ ಸ್ಥಿತಿ ಬರ್ತದೆ ಅಂತ ಆ ಸಮಯಕ್ಕೆ ಕಣ್ಣೀರು ಹಾಕಿ ಹೇಳ್ತೀವಿ ಪರದಾರಾಪಹಾರದ ದೋಷ. ಹೌದೇ, ನನಗೆ ಅರ್ಥ ಆಗುತ್ತದೆ. ಕೇವಲ ಸೀತಾದೇವಿಯನ್ನು ತಂದಲ್ಲಿಗೆ ಮಾತ್ರ ಅಲ್ಲ ಪರದಾರಾಪಹಾರದ ದೋಷ.
ಹೋದಡೆಯಿಂದೆಲ್ಲ ಹೆಣ್ಣು ಮಕ್ಕಳನ್ನು ತಂದದ್ದೇ ಪರದಾರಾಪಹಾರದ ದೋಷ ನನ್ನಲ್ಲಿ ಸಂಗ್ರಹ ಆಗ್ಲಿ ಅಂತ, ಹೆಣ್ಣು ಮಕ್ಕಳು ಸಂಗ್ರಹ ಆಗ್ಲಿ ಅಂತಲ್ಲ. ಆವತ್ತಿನಿಂದ ಕೂಡಿಸಿದ್ದು ಇವತ್ತು ದೊಡ್ಡ ಗಂಟಾಗಿ ಇಷ್ಟೆಲ್ಲ ಕೂಡಿ ಈಗ ಅದು ಬೇಡವೇ ಬೇಡ ಅಂತ ನೀನು ಕಾಡಲೂಬಹುದು. ಇಷ್ಟರ ತನಕ ನನ್ನ ಜೀವನದಲ್ಲಿ ನನಗನುಕೂಲಳಾಗಿ ನನ್ನೊಂದಿಗೆ ಕೂಡಿ ಬದುಕಿದ ನೀನು ಇವತ್ತು ನೀನೇ ಕಣ್ಣೀರಾಗಿ ಸ್ವಾಮಿ ಹೀಗೆ ಮಾಡಿದ್ರೆ ಹೇಗೆ ಅಂತ ಕೇಳಿದ್ರೆ ನನಗೂ ಅತಂತ್ರತೆ ಬರ್ತದೆ, ನಾನು ಅಧೀರನಾಗುತ್ತೇನೆ. ಹಾಗೆ ನೀನು ಕಾಡಲು ಬಹುದು ಕೂಡು ಅಲೆ. ನಾಡ ಮಾತನ್ನು ಚೆನ್ನಾಗಿ ಆಲೋಚನೆ ಮಾಡಿ. ಒಳಿತು ಕೆಡುಕು ಅನ್ನುವುದು ತೀರ್ಮಾನಿಸಲ್ಪಡುವುದು ಹೇಗೆ? ಸಮಷ್ಟಿ ದೃಷ್ಟಿಯಿಂದಲ್ಲ, ವ್ಯಷ್ಟಿ ದೃಷ್ಟಿಯಿಂದ. ಅವನವನ ಆತ್ಮದ ಉತ್ಕರ್ಷಕ್ಕೆ ಕಾರಣವಾಗುವಂತಹ ದಾರಿಯಲ್ಲಿ ಕರ್ಮದಲ್ಲಿ ಅವ ಮುಂದುವರಿಯಬೇಕೇ ಹೊರತು ಸಮಷ್ಟಿ ಚಿಂತನೆಯಿಂದ ಮುಂದುವರಿಯುವುದಕ್ಕೊಂದು ಪರಿಧಿ ಉಂಟು, ಒಂದು ಮಿತಿ ಉಂಟು. ನನ್ನ ಅಮ್ಮನ ಆಶಯವನ್ನು ಹೊತ್ತು ಬರಿದಾಗಿದ್ದಂತಹ ಈ ಭೂಮಿಯಲ್ಲಿ ಕನಕಲಂಕೆಯನ್ನೇ ಸೃಷ್ಟಿಸಿ ಸ್ಥಾಪಿಸಿ ಅವರ ಆಶಯ ಕನಸನ್ನು ಇಷ್ಟರ ತನಕ ನನಸಾಗಿಸಿಕೊಟ್ಟಿದ್ದೇನೆ. ಇನ್ನು ಇದಕ್ಕಿಂತ ಹೆಚ್ಚಿದನ್ನು ಸ್ಥಿತಗೊಳಿಸುವುದಕ್ಕೆ ನನಗೂ ಸಾಮರ್ಥ್ಯ ಇದೆ. ಯಾಕೆಂದ್ರೆ ನಾನು ಇಲ್ಲೇ ಇರ್ಲಿಕ್ಕಿದ್ದವಲ್ಲ, ಅಲ್ಲಿಗೆ ಹೋಗುವ ಬಗ್ಗೆ ಯೋಚನೆ ಉಂಟು ನಾನು. ಆದದ್ದರಿಂದಲೇ ಆ ಕಡೆಗೆ ನಾನು ಹೋಗುವಾಗ ನಿಮ್ಮನ್ನೆಲ್ಲ ಕೂಡಿಕೊಂಡು ಹೋಗ್ಲಿಕ್ಕೆ ಆಗ್ತದೋ ಇಲ್ಲ, ಅಧಿಕಾರ ನನಗಿಲ್ಲ. ಪರಮಪಾವನವಾದಂತಹ ವೈಕುಂಠಧಾಮವನ್ನು ಸೇರಬೇಕು ಅಂತಾದ್ರೆ ಅವನವನ ಸಾಧನೆಯಿಂದ ಸೇರಬೇಕು. ನನ್ನನ್ನು ಕೂಡಿದ್ದಕ್ಕೇನು ಇಷ್ಟರ ತನಕ ಲೌಕಿಕವಾಗಿ ಭೌತಿಕವಾಗಿ ನಿಮಗಷ್ಟ ಸುಖವನ್ನು ಒದಗಿಸಿಕೊಟ್ಟಿದ್ದೇನೆ. ಇನ್ನು ಅಲ್ಲಿಗೆ ಹೋಗುವಾಗ ನಾನೊಬ್ಬನೇ ಹೋಗುದು, ನೀವು ನಿಮ್ಮ ಸಾಧನೆಯಲ್ಲಿ ಬರಬೇಕು. ನಿಮ್ಮನ್ನು ಕರ್ಕೊಂಡು ಹೋಗೋ ವ್ಯವಸ್ಥೆ ಇಲ್ಲ. ಆದ್ದರಿಂದ ನಾನೊಬ್ಬನೇ ಅತ್ತ ಕಡೆಗೆ ತೆರಳುವುದಕ್ಕೆ ಸಿದ್ಧನಾಗಿ ನಿಂತವ. ಕಣ್ಣೀರಿಳಿಸಬೇಡ, ಬಾಲೆ ಅಬಲೆ. ನೀನು ಅಬಲೆ ಮಾತ್ರ, ಸಿಟ್ಟಾಗ್ಲಿಕ್ಕಿಲ್ಲ. ಈಗ ದುರ್ಬಲೆ ಅಲ್ಲ, ಹೆಣ್ಣು ಅಬಲೆ ಹೌದು, ಹಾಗೆಂತ ದುರ್ಬಲೆ ಅಂತ ಅರ್ಥ ಅಲ್ಲ ಅದಕ್ಕೆ. ನೀವು ಅಬಲೆಯರಾಗಿರುವುದೇ ನಾವು ಸಬಲರಾಗಲಿಕ್ಕೆ ಆತ, ಅಲ್ಲಂದ್ರೆ ನಾವು ಸಬಲರಾಗಿ ನನ್ನನ್ನು ನಿಜವಾದ ಅರ್ಥದ ಸಬಲನನ್ನಾಗಿಸಬೇಕು ಅಂತಾದ್ರೆ ನೀನು ನನಗಾಗಿ ಕಣ್ಣೀರು ಹರಿಸುವುದನ್ನು ಸಾಧ್ಯ. ನಿನಗೂ ನನಗೂ ಸಂಬಂಧ ಈ ಕ್ಷಣಕ್ಕೆ ಮುಗಿದು ಹೋಯಿತು. ಯಾಕೆ? ಇದು ಕೇವಲ ಒಂದು ರಂಗದ ಮೇಲಿನ ನಾಟಕದ ಸಂಬಂಧ ಮಾತ್ರ. ಯಾಕೆಂದ್ರೆ ನಾನು ಅಲ್ಲಿಂದ ಬಂದವ ಅನ್ನೋ ಪ್ರಜ್ಞೆ ನನಗುಂಟು, ನಾನು ಇಲ್ಲಿಗೆ ಹೋಗಬೇಕಾನವನ್ನುವ ನೆನಪು ನನಗುಂಟು. ಆದ್ದರಿಂದ ಇಲ್ಲಿ ನನ್ನ ಶಾಶ್ವತವಾದ ಜಾಗ ಅಲ್ಲ ಅಂದ ಮೇಲೆ ಪ್ರವಾಹದಲ್ಲಿ ಒಂದಾದಂತಹ ವಸ್ತುಗಳ ಹಾಗೆ ಒಮ್ಮೆ ಸೇರ್ತದೆ, ಒಮ್ಮೆ ಬಿಟ್ಟು ಹೋಗುತ್ತದೆ. ಈ ಕ್ಷಣಿಕವಾದ ಅವಧಿಯಲ್ಲಿ ನನ್ನೊಂದಿಗೆ ನೀನು ವ್ಯವಹರಿಸಿದಂತಹ ಬಗೆಯಿಂದ ಮನಸ್ಸಿಗೆ ಸಮಾಧಾನ ಆಗಿದೆ, ಸಂತೃಪ್ತಿ ಸಿಕ್ಕಿದೆ. ಇಷ್ಟರ ತನಕ ಬೇಕಾದ್ದನ್ನು ಕೇಳಿದವರಿಗೆ ಕೊಟ್ಟು ರಕ್ಷಣೆ ಮಾಡಿದ. ಹಾಗೆ ಅಂತ ನನ್ನಲ್ಲಿ ಬಡತನವೇ ಇಲ್ಲ ಅಂತ ಅರ್ಥ ಅಲ್ಲ, ಒಂದು ಬಡತನ. ಶ್ರೀಹರಿಯಲ್ಲಿ ವೈಕುಂಠ ಲೋಕದಲ್ಲಿ ನಾವು ಮಾಡಿದಂತಹ ನಿಲುಮೆಯಂತೆಯೇ ಮುಂದುವರಿಯುವಲ್ಲಿ ಇಷ್ಟರ ತನಕ ನನ್ನ ಜನ್ಮದಿಂದ ನಾನು ಸಾಧಿಸಿಕೊಂಡು ಬಂದಂತಹ ಶ್ರೀಹರಿಯ ವಿರೋಧದಲ್ಲಿ ಇನ್ನು ಒಂದು ದಿಟ್ಟ ಹೆಜ್ಜೆಯನ್ನು ನಾನು ಊಡಬೇಕು ಅಂತಾದ್ರೆ ನನ್ನ ಕಷ್ಟ ಸುಖಗಳಲ್ಲಿ ಸಮಾನ ಭಾಗಿಯಾಗಿ ಇಷ್ಟರ ತನಕ ಸಹಕರಿಸಿದ ನಿನ್ನ ಪರಿಪೂರ್ಣವಾದ ಒಪ್ಪಿಗೆ ಬೇಕು ಮಂಡೋದರಿ. ಈಗಲೂ ನೀನು ಕತ್ತು ತಿರುಗಿಸಿದ್ರೆ ನನಗೆ ಮುಂದೆ ಹೋಗ್ಲಿಕ್ಕೆ ಆಗುವುದಿಲ್ಲ ದೇವಾ. ಆ ಒಂದು ಸಂಬಂಧವನ್ನು ನಿನ್ನಲ್ಲಿ ಕೇಳಿಕೊಳ್ತೇನೆ. ಹೇಗೆ ನಾನು ವೈಕುಂಠಕ್ಕೆ ಹೋಗ್ಲಿಕ್ಕೆ ನಿನಗೆ ಇಷ್ಟವ? ಸ್ವಾಮಿ, ವೈಕುಂಠಕ್ಕೆ ಹೋಗುವ ಮೋಕ್ಷಕ್ಕೆ ಹೋಗುವಂತಹ ಗಂಡವನ್ನು ಯಾವ ಹೆಂಡತಿ ತಡೆಯುವುದಿಲ್ಲ, ತಡೆಯಬಾರದು. ಈವರೆಗೆ ನಾನು ಸುರಿಸಿದ್ದು ಕಣ್ಣೀರು ಇನ್ನಿದೆವು, ಅದನ್ನು ಒರೆಸಿದ್ದೇನೆ. ಈಗ ಸುರಿಸಿದ್ದು ಆನಂದ ಭಾಷೆ. ನನ್ನ ಪತಿಯ ಯೋಗ್ಯತೆ ಇಂಥದ್ದು. ರಾವಣನು ಸರಿಯಾಗಿ ತಿಳಿದುಕೊಂಡದ್ದು ನನ್ನ ಗಂಡನೊಬ್ಬನೇ, ಇದು ಸ್ಪಷ್ಟವಾಯಿತು. ಮಾತ್ರವಲ್ಲ, ಪತ್ನಿ ಪ್ರೇಮ ಅಂದ್ರೆ ಇದು. ಲೋಕದಲ್ಲಿ ಎಲ್ಲರಿಗೂ ಇರಬಹುದು ಗಂಡ ಹೆಂಡರಲ್ಲಿ ಪ್ರೀತಿ ಎಲ್ಲ ಸುಳ್ಳೇದು. ನಿಜವಾದ ಪ್ರೀತಿ ಇರುವುದು ರಾವಣನಿಗೆ ಮಂಡೋದರಿ ಎಷ್ಟೊಂದು. ಮಗನಲ್ಲಿ ಹೇಳದ, ತಂದೆಯಲ್ಲಿ ಹೇಳದ, ತಾಯಿಯಲ್ಲಿ ಹೇಳದ, ಯಾರಲ್ಲಿಯೂ ಹೇಳದಂತಹ ರಹಸ್ಯವನ್ನು ಇಂದು ಹೆಂಡತಿರು ಹೇಳಬೇಕಾಗಿದ್ದರೆ ಎಂತ ಪತ್ನಿ ಪ್ರೇಮ. ಆದ್ದರಿಂದ ವೈಕುಂಠಕ್ಕೆ ಹೋಗಿ ಸ್ವಾಮಿಯೇ ಹೋಗಿ, ಆದ್ರೆ ನಾನು ಇಲ್ಲೇ ಉಳಿದು ಕಣ್ಣೀರಾಗಿಯೇ ಸಾಯಬೇಕು. ಹೆಂಡತಿಗೆ ಮೋಕ್ಷಕ್ಕೆ ಬರುವುದಕ್ಕೆ ಅಧಿಕಾರ ಇಲ್ಲ. ಇದು ನನ್ನ ಪ್ರಾರಬ್ಧ. ಬೇಸರಿಸಬೇಡಿ, ಬರ್ತೇನೆ. ನನ್ನನ್ನು ಕೈ ಹಿಡಿದ್ರಲ್ಲ, ಯಾರನ್ನು ಕೈ ಹಿಡಿದ ಹೆಣ್ಣಿಗೂ ಅದೇ ಗತಿ.
ಇದ್ದಷ್ಟು ಕಾಲ ಗಂಡ ಹೆಂಡಿರು ಜೊತೆಯಾಗಿರ್ತಾರೆ, ಹೋಗುವಾಗ ಒಬ್ಬರೇ ಹೋಗುವುದು, ಮತ್ತೆ ಇಂಥವರು ಬರಿತಂಬಿಸಬೇಕು. ಹೆಣ್ಣಿನ ಪ್ರಾರಬ್ಧ. ಸತಿಯನ್ನು ಸಂತೈಸಿದ್ದೇನೆ. ಸತಿಯ ಸಂತೈಸಿ ದಾನವರು ಅತಿ ಹಿತದಿಂದ ನಿದ್ರೆ ಮಾಡಿದ್ದೇನೆ. ಉದಯ ಕಾಲಕ್ಕೆದ್ದು ಪ್ರಾತರ್ ವಿಧಿಗಳನ್ನು ಪೂರೈಸಿ ಪಶುಪತಿಯನ್ನು ಮನಸಾರೆ ಆರಾಧಿಸಿ ಪ್ರಸಾದವನ್ನು ಸ್ವೀಕರಿಸಿದ್ದೇನೆ. ಸಂತೋಷದಿಂದ ಬೇಕಾದಷ್ಟು ದಾನ ಮಾಡಿದ್ದೇನೆ. ನಾನು ನನ್ನ ಸಾಮರ್ಥ್ಯದ ಮೂಲಕವಾಗಿ ಏನನ್ನೆಲ್ಲ ಸಂಪಾದಿಸಿ ಇದನ್ನು ಕನಕಲಂಕೆಯನ್ನಾಗಿಸಿದನು. ನಾಳೆ ಅದರ ವಾಸನೆಯು ಆ ವಿಭೀಷಣನಿಗೆ ಬರುವುದು ಬೇಡ. ಯಾಕೆ? ಇದು ಅಕ್ರಮವಾಗಿ ಯಾರ್ಯಾರ ತಲೆ ಹೊಡೆದು ನಾನು ಮಾಡಿದಂತಹ ಸಂಪಾದನೆ. ಧರ್ಮಾತ್ಮನಾದಂತಹ ವಿಭೀಷಣ ನಾಳೆ ಅಧಿಕಾರಕ್ಕೆ ಬರುವ ಕಾಲಕ್ಕೆ ನನ್ನ ಅಕ್ರಮದ ಮೂಲಕವಾಗಿ, ನನ್ನ ಜಟಿನ ಮೂಲಕವಾಗಿ ನಾನು ಸಂಪಾದಿಸಿದಂತಹ ದ್ರವ್ಯ ಉಂಟು ಅಂತಾದ್ರೆ ಆ ದ್ರವ್ಯ ಅವನ ಮನಸ್ಸಿನ ಮೇಲೆ ಪರಿಣಾಮ ಮಾಡುವಂತಹ ಸ್ಥಿತಿಯೊಂದಾಗುವುದು ಬೇಡ. ಆದ್ದರಿಂದಲೇ ಸಂತೋಷದಿಂದ ಕರೆಕೈದು ದಾನವನ್ನು ಮಾಡಿದ ಹಾಗಾಗಿ ಅನೇಕ ಮಂದಿಗಳನ್ನು ಸೆರೆಮನೆಯಲ್ಲಿ ಇಟ್ಟಿದ್ದೇನೆ. ದಂಡಕಾರಣ್ಯದಲ್ಲಿ ಸನ್ಯಾಸಿ ವೇಷಧಾರಣೆ ಮಾಡಿ ಕಾವಿ ವಸನವನ್ನುಟ್ಟು ನಾನು ಹೊರಡುವ ಕಾಲಕ್ಕೆ ಎಲ್ಲೋ ಮರೆಯಲ್ಲಿ ನನಗೊಂದು ಸ್ವರ ಕೇಳಿಸಿತ್ತು. ದೇವತೆಗಳಿಗೆ ಸೆರೆಯ ಬಿಡುವ ಕಾಲ ಬಂತು. ನಮಗೆ ಈ ಸೆರೆಮನೆಯಿಂದ ಬಿಡುಗಡೆ ಆಗ್ತದೆ ಅಂತಾದ್ರೆ ಮತ್ತೆ ದೇವತೆಗಳಿಗೆ ಸೆರೆಮನೆ ಅಂತ. ಆದ್ದರಿಂದಲೇ ಸೆರೆಮನೆಯಲ್ಲಿ ನಾವು ತಂದಿರಿಸಿದಂತಹ ಅನೇಕ ಮಂದಿಗಳನ್ನೆಲ್ಲ ಮುಕ್ತರನ್ನಾಗಿಸಿದ್ದೇನೆ. ಯಾಕೆ? ನಾನು ಹೊರಟಿರುವಂತಹ ಉದ್ದೇಶ ಅಷ್ಟು ಗುರುತರವಾದದ್ದು. ಯಾವ ಬಂಧನಕ್ಕೂ ಸಿಲುಕದೇ ಇದ್ದಂತಹ ಒಂದು ಲೋಕದ ಸಂಬಂಧ ನನಗೆ ಬೇಕು ಅನ್ನುವಂತಹ ಉದ್ದೇಶದ ಹಿನ್ನೆಲೆ ಹುಟ್ಟಿದರೆ, ಆದ್ದರಿಂದಲೇ ನಾನು ಬಂಧನದಲ್ಲಿರಿಸಿದವರನ್ನೆಲ್ಲ ಕಳಿಸಿದ ಹಾಗಾಗಿ ವರ ವಿಭೀಷಣ ನಿಮಗೆ ಮುಂದಿನ ರಸನಾಗು. ಲಂಕಾ ರಾಷ್ಟ್ರಕ್ಕೊಂದು ಅನಾಥ ಸ್ಥಿತಿ ನಾಳೆ ಬರಕೂಡದು. ಇಷ್ಟರ ತನಕ ರಾಕ್ಷಸರ ಆವಾಸವಾಗಿ ವಿಜೃಂಭಿಸಿದಂತಹ ಲಂಕೆಗೆ ನಾಳೆ ಏನು? ನಾನು ಹೋದ್ರೇನು? ನನಗಿಂತ ಹೆಚ್ಚಿನವನನ್ನು ಈ ಜಾಗಕ್ಕೆ ಇರಿಸಿಯೇ ಹೊರಟು ನಿಂತ ವಿಭೀಷಣ ರಾಮಪಾಳಯಕ್ಕೆ ಹೋಗುವಾಗ ಯಾವ ನಿರ್ಬಂಧ ಹೇರದೆ ನಾನು ಸುಮ್ಮನುಳಿದದ್ದೇ ಅದಕ್ಕೆ. ಅಲ್ಲದಿದ್ರೆ ನಮ್ಮ ಗುಟ್ಟು ಹೇಳುವ ತಮ್ಮನನ್ನು ಅಲ್ಲಿ ಹೋಗ್ಲಿಕ್ಕೆ ಬಿಡ್ತೇನೆ. ನಾನು ಹಿಡಿದು ಇಲ್ಲಿ ಕಟ್ಟಿ ಹಾಕುವುದಿಲ್ಲ. ಬಿಟ್ಟದ್ದು ಯಾಕೆ? ರಾಮಪಾಳಯವನ್ನು ಸೇರಿಕೊಂಡು ರಾಮಾನುಗ್ರಹದಿಂದ ಮತ್ತೆ ಪುನೀತನನ್ನಿಸಿಕೊಂಡು ಬಂದು ಲಂಕೆಯ ಸಿಂಹಾಸನ ಏರ್ಲಿ, ಈ ಯಮ ಸ್ಥಿರವಾಗ್ಲಿ, ಚಿರಂಜೀವಿಯಾದ ನಾವು ಹೊರಟು ಹೋಗುವುದಾದ್ರೆ ಸ್ಥಿರವಾದಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿಗೆ ಸಿದ್ಧಗೊಳಿಸಿಯೇ ಹೋಗಬೇಕು. ನಮ್ಮಮ್ಮನ ಆಶಯ ಅಷ್ಟು ಇದಾದದ್ದು. ಆದ್ದರಿಂದಲೇ ವಿಭೀಷಣ ನಮಗೆ ಮುಂದೆ ಅರಸಾಗ್ತಾನೆ. ಎಲ್ಲರೂ ನೆಮ್ಮದಿಯಿಂದ ಬದುಕುವಂತ ಅವಕಾಶ ಆಗುತ್ತದೆ. ಸಂತೋಷದಿಂದ ಅಳಿದುಳಿದ ಬಲ ಸಹಿತ ಹನುಮ
ಎಂದು ಸುರಮದಿ ನುಡಿಯ ಮಾತಲಿ ಶಬ್ದ ನದಿ ಪೀಯೂಷವಿದ್ದ ಆನಂದದಲ್ಲಿ ಧರೆಗೈದಿ ರಾಮನ ಚರಣ ಕಭಿರಮಿಸಿ ಹೌದು, ಬಹಳ ಸಂತೋಷದ ಒಂದು ಪ್ರಸಂಗ ಇದು. ಅಂತ ಅವಸರದ ಸನ್ನಿವೇಶ ಇದು. ಯೋಚಿಸುವುದು ನಾನು, ನಾರಾಯಣನ ಪರಮಾನುಗ್ರಹದ ಕೊನೆಯ ನಿರ್ಣಾಯಕವಾದ ಅಂತಿಮ ಘಟ್ಟಕ್ಕೆ ಬರುತ್ತಿದೆ. ರಾಮರಾವಣರ ಯುದ್ಧ. ನಾಕಲೋಕದಲ್ಲಿ ನಾವೇನು, ಯಕ್ಷ ಗಂಧರ್ವ ದಾನವ ಎಲ್ಲರೂ ನಾವು ಮೊದಲೇ ಬಿಡುಗಣ್ಣರು ಅಂತ ಹೇಳುವ ರಾಮರಾವಣರ ಯುದ್ಧವನ್ನು ನಿರೀಕ್ಷಿಸುತ್ತಲೇ ಇದ್ದೇವೆ. ಎಂಥ ಅಪೂರ್ವವಾದ ಅಮೋಘವಾದಂತಹ ಒಂದು ಧರ್ಮ ಸಂಗ್ರಾಮ, ಮೋಕ್ಷ ಸಂಗ್ರಾಮ ಇದು. ಮೋಕ್ಷ ಸಂಗ್ರಾಮವೂ ಹೌದು, ಧರ್ಮ ಸಂಗ್ರಾಮವೂ ಹೌದು. ಧರ್ಮ ಸಂಸ್ಥಾಪನೆಯಾಗಬೇಕಾದ್ರೆ, ಇವತ್ತು ಶ್ರೀರಾಮನ ಸಂಕಲ್ಪ ಪೂರ್ತಿಯಾಗಬೇಕಾದ್ರೆ ಅಲ್ಲಿ ರಾವಣನ ನಿಗ್ರಹ ಆಗಲೇಬೇಕಾದ್ದು ಅನಿವಾರ್ಯ. ಸುರಪತಿಯ ಆಜ್ಞೆಯಾಗಿದೆ. ದೇವದೇವೋತ್ತಮನಾದಂತಹ ಶ್ರೀರಾಮಚಂದ್ರಮ ಆ ಚತುರ್ದಶ ಭುವನಗಲ್ಲಣ ಬ್ರಹ್ಮ ರಾಕ್ಷಸ ದುಷ್ಟ ಆ ದುರುಳ ದಾನವನ ಎದುರು ಅವ ರಥವೇರಿ ಯುದ್ಧಕ್ಕೆ ನಿಂತಿದ್ದಾನೆ. ಸ್ವಾಮಿ ನೆಲದ ಮೇಲೆ ನಿಂತೇ ಹೋರಾಡಬೇಕಾದಂತಹ ಸನ್ನಿವೇಶ ಇದು. ಇದನ್ನು ಮನಗಂಡಂತ ನಮ್ಮೆಲ್ಲರ ಬೇಡಿಕೆ, ಸುರಪನ ಅನುಮತಿ. ಈ ಸ್ವರ್ಣ ರಥವನ್ನು ಸಾರಥಿಯಾದ ನಾನು ಭೂಲೋಕಕ್ಕೆ ಕೊಂಡು ಹೋಗಿ ಶ್ರೀರಾಮನಿಗೆ ಅರ್ಪಣೆ ಮಾಡಬೇಕು. ಶ್ರೀರಾಮನ ರಥೋತ್ಸವ ಆಗಬೇಕು, ಪರ್ಯಾಯವಾಗಿ ಸ್ವರ್ಣ ರಥೋತ್ಸವ. ಯೋಚನೆ ಮಾಡುವುದು ನಾನು. ಸ್ವಾಮಿಯ ಆಜ್ಞೆ ಆದ ಕೂಡಲೇ ನಾವು ಅದನ್ನೇ ಕಾಯ್ತಾ ಇದ್ದವನ. ಹೌದು, ಈ ಸ್ವರ್ಣ ರಥವಾದ್ರೂ ಬಹಳ ವಿಶಿಷ್ಟವಾಗಿದೆ. ವೈಡೂರ್ಯದಿಂದ ಇದರ ಮೂಕಿ ಪೂರ್ಣ ಸ್ವರ್ಣಮಯ. ಹಾಸು ಹೊದಿಕೆ, ಮೇಲು ಹಾಸುಗಳು ಸ್ವರ್ಣದ್ದು, ಎಲ್ಲವೂ ಸ್ವರ್ಣಮಯ, ನವರತ್ನಗಳಿಂದ ಖಚಿತವಾದುದು ಎನ್ನುವುದರಲ್ಲಿ ಸಂದೇಶ ಇದೆ. ಇಂಥ ಪರಿಪೂರ್ಣವಾದ ಭವ್ಯವಾದ ದಿವ್ಯವಾದಂತಹ ರಥ, ಇದರಲ್ಲಿ ಅಮೃತವನ್ನು ಇರಿಸಿಯೂ ಆಗಿದೆ. ಅಮೃತ ಬೇಕು ಅಂತಲೇ ಇಟ್ಟುಕೊಂಡದ್ದು. ಸ್ವಾಮಿ ಇದ್ದಲ್ಲಿಗೆ ಬೇಕಾಗಿಲ್ಲ, ಕೆಲವೊಂದು ಘಟನೆಗಳು ಅಲ್ಲಿ ಸಂಭವಿಸಿವೆ. ಹಾಗಾಗಿ ಇಲ್ಲಿ ಅಮೃತದ ಅವಶ್ಯಕತೆಯು ಇದೆಯೋ ಎಂದು ನೋಡೋಣ. ಅಷ್ಟೇ ಅಲ್ಲ, ಇದಕ್ಕೆ ಕಟ್ಟಿದಂತಹ ಅಶ್ವಗಳು ಹಸುರು ವರ್ಣದವು. 100 ಚಿನ್ನದ ಕಿರುಗಂಟೆಗಳು ತೂಗಾಡುತ್ತಾ ಇವೆ. ಸುರಪ್ಪನು ಕೊಟ್ಟಿದ್ದಾನೆ, ಸ್ವಾಮಿಗೆ ಸಮರ್ಪಿಸಬೇಕು ಎಂಬುದಾಗಿ. ಒಂದು ಮಹಾಧನುಸ್ಸು ಇದೆ, ಆ ಕಡೆಯಿಂದ ಬತ್ತಳಿಕೆ ಇದೆ. ಸೂರ್ಯ ಸಮಾನವಾದ ಪ್ರಕಾಶಮಾನವಾದ ಬಾಣಗಳು, ಶರಾವಳಿಗಳು ಇವೆ. ಒಂದು ದಿವ್ಯವಾದ ಕವಚ ಇದೆ, ಶಕ್ತಿಯಾಯುಧವಿದೆ. ಇವೆಲ್ಲವನ್ನು ಪರಿಪೂರ್ಣವಾಗಿ ಅಲ್ಲಿ ಸ್ವಾಮಿಯ ಸನ್ನಿಧಾನಕ್ಕೆ ಕೊಂಡು ಹೋಗಬೇಕು ಎಂಬುದಾಗಿ. ಇದೆಲ್ಲವೂ ಸ್ವಾಮಿಯ ಅರ್ಪಣೆಗೆ. ಹಾಗಾಗಿ ಮಾತಿನಲ್ಲಿ ವಿಳಂಬ ಸಲ್ಲದು. ಇವತ್ತಿನ ದಿನ ಸೂರ್ಯ ಅಸ್ತಮಾನ ಆಗುವುದರೊಳಗೆ ಅಲ್ಲಿ ಆಗಬೇಕಾಗಿದೆ ಕಾರ್ಯಕ್ರಮದ ಕೊನೆಯ ಹಂತ ರಾವಣ ನಿಗ್ರಹ. ಅದಕ್ಕಾಗಿ ಭೂಮಿಗೆ ತೆರಳುತ್ತೇನಂತೆ. ಸ್ವಾಮಿಯ ಸನ್ನಿಧಾನಕ್ಕೆ ರಣಕಣದಲ್ಲೇ ವಂದಿಸಿ ಮಾತಾಡುತ್ತೇನೆ. ಸ್ವಾಮಿ ಶ್ರೀರಾಮಚಂದ್ರಮ ಪಾದಾರವಿಂದಗಳಿಗೆ ಶರಣು ಶರಣು. ಒಳ್ಳೆಯದು ಸ್ವಾಮಿ, ದೇವ ಲಾಲಿಸಬೇಕು. ದೇವನಿ ಲಾಲಿಸಿ ಕೇಳು ಬಿನ್ನಪ.
ಈ ರಣಾಂಗಣದಲ್ಲಿ ಒಮ್ಮಿಂದೊಮ್ಮೆಗೆ ನಾನು ರಥ ಸಮೇತ ಬಂದು ತಮ್ಮ ಸನ್ನಿಧಾನದಲ್ಲಿ ಭಿನ್ನವಿಸಿಕೊಳ್ಳುತ್ತಾ ಇದೆ. ಒಂದು ರೀತಿಯ ಅಪೂರ್ವವಾದಂತಹ ಕ್ಷಣ ಇದು. ತಾವು ಸರ್ವಜ್ಞರು, ಸರ್ವಶಕ್ತರು. ಕೆಲವೊಮ್ಮೆ ಹೀಗೂ ಆಗುವುದಿದೆ. ಜೀವನದಲ್ಲೋ ಜೀವನ ಪಥದಲ್ಲೋ ಕಾರ್ಯೋನ್ಮುಖವಾದ ಸಂದರ್ಭದಲ್ಲಿ ಕೆಲವೊಮ್ಮೆ ಕೆಲವು ಕಹಿ ಘಟನೆಗಳು, ಸಿಹಿ ಘಟನೆಗಳು ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿಯುತ್ತದೆ. ಗೊತ್ತು ನಮಗೆ, ಸುರಪ್ಪ ಹೇಳಿದ್ದ. ಕೆಲವೊಂದು ಮಾಯಾ ಪ್ರಕರಣಗಳಿಂದಾಗಿ ತಮಗೆ ಒಂದು ರೀತಿಯ ಅಲ್ಲೋ ತೊಂದರೆಯಾಗಿದೆ. ಇಲ್ಲಿ ರಣಕಣದಲ್ಲೂ ಹಾಗೆ ಇಂದ್ರಾರ್ಯ ದೆಸೆಯಿಂದ ಒಂದು ಕ್ಷಣ ಕಾಲ ತಾವು ಅಲ್ವೋ ವಿಚಲಿತರಾಗಿದ್ದೀರಿ ನೋಡ್ತಾ ಇದ್ದವರು ನಾವು. ಹಾಗಾಗಿ ಮಾಯಾವಿಗಳ ಈ ಒಂದು ಒಕ್ಕೂಟದಲ್ಲಿ ಏನೋ ಇದ್ದಕ್ಕಿದ್ದ ಹಾಗೆ ಒಂದು ಸ್ವರ್ಣ ರಥ ಸಾರಥಿ ಸಮೇತವಾಗಿ ಬಂದಿದೆ, ಸಮ್ಮುಖದಲ್ಲಿದೆ ಅನ್ನುವಾಗ, ಸ್ವಾಮಿ ನಾವು ನಾಲ್ಕಲೋಕದಿಂದ ನಾನು ಬಂದವ, ಸ್ವರ್ಣ ರಥ ಸಮೇತ. ಹೌದು, ನಾಗಪತಿ ಸುರಪತಿ ಕಳಿಸಿಕೊಟ್ಟದ್ದು, ಮತ್ತೇನು ಅಲ್ಲ. ಆ ದುಷ್ಟ ದುರುಳ ರಾವಣನಲ್ಲಿ ಕಾದಾಡುವಂತ ಈ ಸನ್ನಿವೇಶ. ಸ್ವಾಮಿ, ತಮಗೆ ಏನೂ ಬೇಡ, ಯಾವುದೂ ಬೇಡ, ಏನು ಇಲ್ಲದೆಯೂ ಎಲ್ಲವನ್ನೂ ಮಾಡಬಲ್ಲಂತ ಸಾಮರ್ಥ್ಯ ತಮ್ಮದು. ಒಂದು ಕಡೆ ತಾವೇನೋ ಹೇಳಿದ್ದೀರಿ ಅಂತ ಒಂದು ಮಾತು, ಅಂಗುಲ್ಯಾಗ್ರೇಣ ಹನ್ಯಾಮಿಚ್ಛನ್, ರಾಕ್ಷಸರೇನು ತನ್ನ ಬೆರಳ ತುದಿಯಿಂದ ನಿಗ್ರಹಿಸಿ ಏನು ಎಂದು ಹೇಳಿದವರಂತೆ. ಯಾರ ಸಹಾಯವೂ ಬೇಡ, ಯಾವುದೂ ಬೇಡ, ಏನೂ ಬೇಡ, ಎಲ್ಲವೂ ಸಾಧ್ಯ ಉಂಟು ಎಂಬ ನೆಲೆಯಲ್ಲಿ ಆ ಪೂರ್ಣ ಶಕ್ತಿಯ ವಿಜೃಂಭಿಸುವಿಕೆಯ ಪರಾಕಾಷ್ಠೆ. ಸ್ವಾಮಿ, ಇದು ನಾಗಪತಿ ಕಳುಹಿ ಕೊಟ್ಟ ರಥ ಇದು. ಯಾಕೆ ಗೊತ್ತು? ಯಾಕೋ? ಇದ್ದುಕೊಂಡು ದೇವರಿಗೆ ಸ್ವರ್ಣ ರಥ ಸಮರ್ಪಣೆ ಮಾಡಬೇಕೆಂಬುದು ನಮ್ಮೆಲ್ಲ ಒಂದು ಸಂಕಲ್ಪ. ಸ್ವರ್ಣ ರಥದಲ್ಲಿ ತಾವು ಶೋಭಿಸಬೇಕು ಅಂತ, ಅದಕ್ಕಾಗಿಯೇ ಸುರಪತಿಯ ಅವನ ಆಜ್ಞಪ್ತನಾಗಿ ಬಂದವು. ಆ ಲೋಕಕಂಟಕನಾದಂತ ಮಹಾದುಷ್ಟನಾದಂತ ಆಗ ಹೇಳಿದ ಮಾತು, ಬ್ರಹ್ಮ ರಾಕ್ಷಸ ರಥವನ್ನೇರಿ ತಮ್ಮೆದುರಿಗೆ ವಿಜೃಂಭಿಸಿದ್ದಾನೆ ಸಂಗ್ರಾಮ ಕಣದಲ್ಲಿ ಎನ್ನುವಾಗ, ಪರಮಾತ್ಮ ನೀವು ಸ್ವಾಮಿನ್, ನೀವು ನೆಲದ ಮೇಲೆ ನಿಂತುಕೊಂಡು ಯುದ್ಧ ಮಾಡೋದು ನಿಮಗೆ ಸರಿ ಅನ್ನಿಸಿತು, ಸಂತೋಷ ಕೊಟ್ಟಿತು. ಆದ್ರೆ ನಿಮ್ಮ ಭಕ್ತರಾದ ನಮಗೆ ದೇವೋತ್ತಮನಾದ ನೀನು ಈ ಹಾಗೆ ಸಲ್ಲದು, ಯುದ್ಧಕ್ಕೂ ಒಂದು ಸಮಾನತೆ ಅಂತ ಬೇಕು. ಅದಕ್ಕಾಗಿ ರಥವನ್ನು ಏರಬೇಕು. ಅಂತಿಂತ ರಥ ಅಲ್ಲ, ಇಂತಹ ಮಹಾರಥ, ದಿವ್ಯ ವರೂತ ಇದು ಸ್ವರ್ಣ ರಥ. ಇದನ್ನು ಏರಿ ಯುದ್ಧ ಮಾಡಲಿ ಸ್ವಾಮಿ ಎಂಬುದಾಗಿ ನಮ್ಮೆಲ್ಲರ ಕಾಂಕ್ಷೆ. ಸ್ವರೂಪನ ಆಣತಿ ನಮಗೆ, ನನಗೆ. ಅಯ್ಯ ದೇವಪುರುಷ, ಎತ್ತರದಿಂದ ರಥ ಸಮೇತನಾಗಿ ಇಳಿದು ಬಂದಿದ್ದೆ. ನೀನು ಯಾರು ಎನ್ನುವುದನ್ನು ನಾನು ತರ್ಕಿಸುವುದಕ್ಕೆ ಬರುತ್ತದೆ ಹೊರತು ತರ್ಕ ಸತ್ಯವಾಗಬೇಕು ಅಂತೇನೂ ಇಲ್ಲ. ಆದ್ರಿಂದಲೇ ಈ ರೀತಿಯಾಗಿ ಭಿನ್ನಮಿಸಿಕೊಳ್ಳುತ್ತಾ ಇರುವ ನೀನು ಯಾರಪ್ಪ? ಸ್ವಾಮಿ, ನಾನು ಸುರಪದ ಸಾರಥಿಯಾಗಿ ಹೇಳಬೇಕು.
ಕಾಣುತ್ತದೆ. ಹಾ ಏನು ಹೇಳಬೇಕು, ಎಲ್ಲಿಂದ ಹೇಳಬೇಕು, ಹೇಗೆ ಮುನ್ನಡೆಯಬೇಕು, ಏನನ್ನು ಹೇಳಬೇಕು, ಹಾ. ಹೇಗೆ ಹೇಳಬೇಕು, ಯಾವಾಗ ಹೇಳಬೇಕು, ಗಡಿಬಿಡಿಯಲ್ಲಿ ಕೆಲವೊಂದು ಗೊಂದಲದಲ್ಲಿ ಹಾ ವಿಷಯಾಂತರವಾಗಿಲ್ಲ, ಹಾ. ಹೇಳು ಸ್ಪಷ್ಟವಾಗಿಲ್ಲ. ತಾವೇ ಕೇಳಿದ್ರಿ, ಎಲ್ಲ ಹೇಳಿದ್ದು ಹೌದು, ಕಣ್ಣಿಗೆ ಕಾಣುತ್ತದೆ ಹೌದು, ನೀನು ಯಾರು ಅಂತ ನಿಂಗೆ ಗೊತ್ತಾಗ್ಲಿಲ್ಲ, ಮೇಲಿಂದ ಬಂದ ಹಾಗಾಯಿತು ಅಂತ ಹಾ ಅಲ್ಲವೇ ಸ್ವಾಮಿ? ಹಾ ಹೌದು. ಸುರಪತಿಯ ಸಾರಥಿ ನಾನು. ಓಹೋ ಯಾಕೋ ಯಾವ ಜನ್ಮದ ಪುಣ್ಯದ ಫಲವೋ ಏನು ಹಾ ಅಂತೂ ಅವನ ಸಾರಥಿ ನಾನು. ಹಾ ಮಾತಲಿ ಅಂತ ನನ್ನ ನಾಮಧೇಯ. ಪ್ರಸಿದ್ಧವಾದದ್ದು ಇದು. ಮಾತಲಿ ಹ್ಮ್ ಹೌದು. ಅಷ್ಟೇ, ಅಷ್ಟು ಹೊತ್ತಿಗೆ ಹಾ ಸ್ವಾಮಿಯ ಆಜ್ಞೆಗಾಗಿ ನಾವು ಕಾಯೋದು. ಹಾ ಈಗ ನಾವು ಕೈಂಕರ್ಯಕ್ಕೆ ಬಂದವರು, ಹಾ. ಸೇವೆಗೆ. ಹಾ. ಈ ಸಮರ್ಪಣೆ ಅನ್ನುವುದು ಪರಿಪೂರ್ಣವಾಗಿ ಆಗಬೇಕಾದ್ರೆ ಹಾ ಸ್ವಾಮಿ ಹಾ ಅಲ್ಲಿ ಸ್ವೀಕರಿಸುವ ಮನೋಭಾವವು ಬೇಕು ಹಾ ಅಲ್ಲೋ. ಹೌದು. ಕೆಲವೊಮ್ಮೆ ಕೆಲವೊಂದು ವಿಷಯಗಳನ್ನು, ವಸ್ತುಗಳನ್ನು ಬೇರೆಯವರು ಕಳುಹಿ ಕೊಡ್ತಾರೆ, ಇಂಥವರಿಗೆ ಕೊಂಡು ಹೋಗಿ ಒಪ್ಪಿಸುವ. ಹ್ಮ್ ಈ ಒಪ್ಪಿಸುವಂತ ಹೊಣೆಗಾರಿಕೆ ಬಹಳ ಇರುತ್ತದೆ. ಹಾ ವಸ್ತು ಅವರದ್ದು, ಹೇಳಿಕೆ ಅವರದ್ದು, ಕಾರ್ಯ ನಮ್ಮದು. ಆ ಕಾರ್ಯದಲ್ಲಿ ಏನೋ ಎಡವಟ್ಟು ನಮ್ಮಿಂದ ಆಗಲಬಹುದು, ಕೆಲವು ಹಾ ಮಾತಿನಿಂದಲೋ ಅಥವಾ ವಿಷಯಗಳು. ಹಾ ಅದು ಆಗದ ಹಾಗೆ ಬಹಳ ಎಚ್ಚರದಿಂದ ಜತನೆಯಿಂದ ನಾನು ಅದು ನಡೆಸಿಕೊಂಡು ಬಂದ. ಹಾ ಯಾಕೆ ಸ್ವಾಮಿಯ ಸನ್ನಿಧಿಗೆ ಸ್ವರ್ಣರಥವನ್ನು ಸಮರ್ಪಿಸಿ ಹಾ ನಾವೆಲ್ಲರೂ ಧನ್ಯರಾಗಬೇಕು. ಅನಂತರ ಸ್ವರ್ಣರಥವನ್ನೇರಿದಂತಹ ಸ್ವಾಮಿಯ ಯುದ್ಧದ ಮಹೋತ್ಸವವನ್ನು ಕಣ್ತುಂಬ ನೋಡಬೇಕು, ಹಾ ಆ ದುಷ್ಟ ನಿಗ್ರಹ ಆಗಬೇಕೆನ್ನುವ ಸಂಕಲ್ಪದಿಂದ ಇದು ಒಂದು ರೀತಿ ನಮ್ಮ ಅಲ್ಲಿಂದ ಸಂಕಲ್ಪ ಯಾತ್ರೆ. ಹಾ ಇದು ಸ್ವರ್ಣ ರಥೋತ್ಸವ ಸ್ವಾಮಿ. ಹಾಗಾಗಿ ಸ್ವಾಮಿ ಹಾ ತಡ ಮಾಡುವುದು ಬೇಡ. ಹಾ. ಈ ರಥವನ್ನು ನಾವು ದೇವರು ಬೇಗ ಏರಬೇಕು. ಅಲ್ಲಿ ದುರುಳ ದುಷ್ಟ ನೋಡಿ ಆರ್ಭಟಿಸ್ತಾ ಈ ಕಡೆಗೆ ಬೊಬ್ಬಿಡುತ್ತಾ ಬರುತ್ತಿದ್ದಾನೆ. ಹಾಗಾಗಿ ಸ್ವಾಮಿ ರಥವೇರಬೇಕು ಅಂತ ಸಾರಥಿಯಾದ ಮಾತಲಿಯ ಭಿನ್ನ ಮಾತಲಿ ವರುಥ ಸಹಾರ ಹಕ್ಕಿಗೊಳಗಾಗುವುದು ನಾವಲ್ಲ. ನೀ ತೆರಳು ನಭ ಕಲ್ಲದಡೆ, ನೀ ತೆರಳು ನಭ ಕಲ್ಲದಡೆ, ನಮ್ಮೀ ತೆರನ ಸಮರಾಂಗಣದ ಸತ್ವ ಅತಿಶಯ ಪರೀಕ್ಷಿಸುವ ಮನವಿದೆ ಪಿತ್ತೆ ಸಾವಿರುತ್ತ. ಮಾತಲಿ ಸ್ವಾಮಿ ದೇವ ಸಾರಥಿಯಾಗಿ ಪ್ರಪಂಚದಲ್ಲಿ ಪ್ರಖ್ಯಾತಿಯನ್ನು ಹೊಂದಿದವನು ನೀ. ಸುರಪಾಲನ ಅಭಿಮತ ಏನುಂಟೋ ಅದನ್ನು ಹೊಂದಿ ಈ ರಥಾದಿಗಳನ್ನು ನನಗರ್ಪಿಸುವುದಕ್ಕಾಗಿ ಬಂದಿದ್ದೆ. ಸ್ವೀಕರಿಸುವವನ ಮನೋಧರ್ಮ ಮುಖ್ಯವಾಗ್ತದೆ ಅನ್ನೋ ಒಂದು ಮಾತನ್ನು ಆಡಿದೆ ನೋಡು. ಇಲ್ಲಿಯೂ ಅದೇ ಸಮಸ್ಯೆ. ನಿನಗೇನೋ ಕೊಡಬೇಕು ಎನ್ನುವ ಅಪೇಕ್ಷೆ ಉಂಟು, ಆದ್ರೆ ಸ್ವೀಕರಿಸುವ ಮನಸ್ಸು ನನಗೆ ಬೇಕೋ ಬೇಡವೋ, ನನ್ನ ಮನೋಧರ್ಮ ಏನು, ನನ್ನ ಜೀವನ ಗತಿಯನ್ನು ಅವಲೋಕಿಸಿದರೆ ನಿಮಗೆ ಅರ್ಥವಾಗ್ತದೆ. ನಾನಾಗಿ ಯಾವುದನ್ನು ಅಪೇಕ್ಷಿಸಿದವನಲ್ಲ, ತಾನಾಗಿ ಬಂದರೂ ನನ್ನ ಸ್ವಯಂಬಲದಿಂದ ನಾನು ನಿಭಾಯಿಸಬಲ್ಲೆ ಎನ್ನುವ ಸಮಸ್ಯೆಯನ್ನು ಉಳಿದವರ ಸಹಕಾರದಿಂದ ಮಾಡುತ್ತೇನೆ ಅಂತ ಹೊರಟವನಲ್ಲ. ಇವತ್ತಾದರೂ ಅಷ್ಟೇ ರಾವಣನೊಂದಿಗಿನ ಹೋರಾಟ ಇದು ಕೇವಲ ವ್ಯಕ್ತಿತ್ವದ ಘರ್ಷಣೆ ಮಾತ್ರವಲ್ಲ, ಆಯುಧಗಳ ಘಟ್ಟನೆ ಮಾತ್ರವಲ್ಲ, ಒಂದು ತಾತ್ವಿಕವಾದಂತಹ ಸೈದ್ಧಾಂತಿಕವಾದ ಹೋರಾಟ ಇದು. ಈ ಕಾಲಕ್ಕೆ ನಾನು ದೇವೇಂದ್ರನ ರಥಾದಿಗಳನ್ನು ಅಂಗೀಕರಿಸಿದೆ ಅಂತಾದ್ರೆ ಅಪರಾಧವನ್ನೆಸಗಿದ ಹಾಗೆ ಆಗ್ತದೆ. ನಾನೊಲ್ಲೆ ಅವರ ಹಂಗಿಗೆ ಒಳಗಾಗಿ ರಾವಣನನ್ನು ಗೆಲ್ಲುವಂತಹ ಸ್ಥಿತಿಯೊಂದನ್ನು ನಾನು ಮನಗಂಡಿದ್ದೇನೆ ಎನ್ನುವುದು ಪ್ರಪಂಚದಲ್ಲಿ ಕಾಣಿಕೆಯಾಗುವುದು ಬೇಡ. ಆ ಕಾರಣಕ್ಕಾಗಿ ಮತ್ತೆ ಇನ್ನೊಂದುಂಟು, ಈ ವಾನರರೆಲ್ಲ ಸದಾ ನನ್ನ ಕೈಂಕರ್ಯಕ್ಕೆ ಸಿದ್ಧರಾದವರು ಅಗತ್ಯ ಬಿದ್ದಾಗ ತಮ್ಮ ಹೆಗಲನ್ನು ಕೊಟ್ಟು ನನ್ನನ್ನು ಹೊತ್ತು ತಾವೇ ರಥಗಳಾಗಿ ನನ್ನ ಮನೋರಥದ ಈಡೇರಿಕೆಗೆ ಮಾಧ್ಯಮಗಳಾಗಿ ಒದಗಿದವರು. ಹಾಗಿರುತ್ತಾ ನಾನಿದನ್ನು ಹೇಗೆ ಸ್ವೀಕರಿಸುವುದಕ್ಕೆ ಸಾಧ್ಯವಾಗುತ್ತದೆ ಹೇಳು?
ನೀನು ತಂದೊಪ್ಪಿಸುವುದಕ್ಕಿದ್ದ ಮಾಧ್ಯಮ ಮಾತ್ರ. ನೀನು ದೇವೇಂದ್ರನಲ್ಲ, ಅಥವಾ ಒಪ್ಪಿಸಲೇಬೇಕು ಎನ್ನುವ ಒತ್ತಾಯವೂ ನಿನಗಿಲ್ಲ. ಅಪೇಕ್ಷೆ ಹೀಗುಂಟು, ಆದ್ರಿಂದ ಅದನ್ನು ಒಪ್ಪಿಸುವುದಕ್ಕೆ ಬಂದವು. ಹಾಗಾಗಿ ನಿನಗೆ ಹೊಣೆಗಾರಿಕೆ ಕಡಿಮೆ ಇರುವುದರಿಂದ ನೀನು ಹಿಂದಕ್ಕೆ ಹೋಗುವುದೇ ಉಚಿತ. ಒಂದು ವೇಳೆ ಹಾಗೆ ಹೋಗುವುದಕ್ಕಿಲ್ಲ, ರಾಮ ರಾವಣರ ಯುದ್ಧವನ್ನು ಭೂಮಿಯ ಮೇಲೆ ನಿಂತು ನೋಡಬೇಕು ಎನ್ನುವ ಅಪೇಕ್ಷೆ ಉಂಟು ಅಂತಾದ್ರೆ ಈ ಸಂಘರ್ಷವನ್ನು ನೋಡುವುದಕ್ಕಾಗಿ ರಣಭೂಮಿಯಿಂದ ಸ್ವಲ್ಪ ಹಿಂದೆ ಸರಿದು ವೀಕ್ಷಕನಾಗಿ ನಿಂತುಕೋ, ಯುದ್ಧವನ್ನು ನಾನು ಮಾಡುತ್ತೇನೆ. ಇದೇನಾಶ್ಚರ್ಯ? ಸುಷೇಣ ಜಾಂಬವ ಮುಖ್ಯ ಕಂಡು ರಘುಪತಿಯು ಮತವಿಡಿದು ನಾಗಿರ್ವಾಣಪತಿ ಹಗ್ಗಿದಲ್ಲಿ ಗೆಲುವ ವಿಧಾನ ತಪ್ಪದು ಎನ್ನುತ್ತ ರಥವೇರಿದನು ಕರವೈರಿ. ಒಂದು ಚೋದ್ಯವನ್ನು ಕಂಡೆಯ ಮಾತಲ್ಲಿ. ಏನು ಸ್ವಾಮಿ? ನಾನು ರಥವನ್ನು ತಿರಸ್ಕರಿಸುತ್ತಾ ಇದ್ದ ಹಾಗೆ ಯಾರು ನನಗೆ ರಥವಾಗಿ ಒದಗಿದ್ದಾರೋ ಆ ಹನುಮನೇ ಮುಖ್ಯರಾದಂತಹ ವಾನರರೆಲ್ಲ ನನ್ನ ಸಮೀಪಗತರಾದ. ಮಾತ್ರವಲ್ಲ, ನೀನು ರಥವನ್ನೇರಬೇಕು ಎನ್ನುವ ಅಭಿಲಾಷೆಯನ್ನು ಅವರು ಪ್ರಕಟಿಸಿದರು. ನಾನು ಪ್ರಪಂಚದಲ್ಲಿ ಏನಾಗಿ ಗುರುತಿಸುವುದಕ್ಕೆ ಬಯಸುವುದಿಲ್ವೋ ಅದನ್ನೇ ಆಗಿ ಕಾಣಿಸಬೇಕು ಎನ್ನುವ ಛಲವನ್ನು ಹೊತ್ತವರು ಇವರೆಲ್ಲ. ಹಾಗೆ ಅಂತ ಆದರೆ ನಾನು ಅದನ್ನು ತಿರಸ್ಕರಿಸಿ ಆದ್ರೂ ಇವರಿಗೆ ನಾಯಕನೆನಿಸುವುದಕ್ಕೆ ಹೇಗೆ ಸಾಧ್ಯವಾಗುತ್ತದೆ? ಭಕ್ತಾಭೀಷ್ಟ ಪ್ರದಾಯಕನಾಗಿ ಆ ನೆಲೆಯಿಂದ ಕೈಂಕರ್ಯ ಭಾವದಿಂದ ಹೀಗೆ ನಿವೇದಿಸುತ್ತಿರುವ ಈ ವಾನರರನ್ನು ನಿರಾಶೆಗೊಳಿಸುವುದಕ್ಕೂ ಇಲ್ಲ. ಮೇಲಾಗಿ ನಾರದರೇ ಇಳಿದು ಬಂದ್ರಲ್ಲ, ರಾಮ ನೀನು ಈ ರಥವನ್ನು ಏರಬೇಕು ಎನ್ನುವ ಹೊಸಗೆಯನ್ನು ಒಪ್ಪಿಸುವುದಕ್ಕೆ ಈ ಕಾಲಕ್ಕೆ ನನಗೂ ಅನ್ನಿಸ್ತದೆ. ಬಹುಶಃ ದೇವೇಂದ್ರನ ಅಪೇಕ್ಷೆಯನ್ನು ಮನ್ನಿಸದೆ ನನಗೆ ಅನ್ಯಥಾ ವಿಧಿ ಇಲ್ಲ. ನಾವೆಲ್ಲ ದೇವತೆಗಳು ಆಡಿದಂತೆ ನಡೆಯಬೇಕಾದ ಮಾನವ ವರ್ಗದಲ್ಲಿ ಹುಟ್ಟಿಕೊಂಡವು. ಆದ್ರಿಂದ ಅವರ ಅಪೇಕ್ಷೆ ಈಡೇರಿಸುವಲ್ಲಿ ಯಾವ ತಪ್ಪೂ ಇಲ್ಲ ಎನ್ನುವುದನ್ನು ಮನಗಂಡು ಮಾತಲ್ಲಿ ರಥವನ್ನೇರುತ್ತೇನೆ, ಸರಿಯಾದ ಸಾರಥ್ಯವನ್ನು ಮಾಡು, ನೋಡು ನನ್ನ ಶೌರ್ಯವನ್ನು. ದಶಕಂಠ, ನಿನ್ನೆ ತನಕ ಕಂಡಂತಹ ರಾಮ ಅಲ್ಲ ಇಂದು ರಾವಣನಿಗೆ ಕಾಣುತ್ತಿರುವ ದಿವ್ಯ ರಥವೇರಿದ್ದಿ. ಹೌದು, ಮಾತಲಿಯ ಸಾರಥ್ಯವನ್ನು ಹೊಂದಿಸಿಕೊಂಡಿದ್ದೆ. ವಿಶಿಷ್ಟವಾದಂತಹ ಆಯುಧಗಳ ಸಿದ್ಧತೆ ನಿನ್ನಲ್ಲಾಗಿ ಹೋಗಿದೆ. ರಘುರಾಮ, ಅಂತೂ ನಿನಗೆ ಕೊನೆಗೂ ರಾವಣನನ್ನು ಎದುರಿಸುವಲ್ಲಿದ್ದ ಕೊರತೆ ಅರ್ಥ ಆಯ್ತಲ್ವ? ಓಹೋ, ನಿನ್ನೆ ತನಕ ರಾವಣನಿಗೆ ಸಮದಂಡಿಯಾಗಿ ತಾನು ಕಾಣಿಸಿಕೊಳ್ಳಿಲ್ಲ ಅನ್ನುವಂತಹ ಕೀಳರಿಮೆ ಒಂದು ಎಲ್ಲೋ ನಿನ್ನ ಮನಸ್ಸಿನ ಮೂಲೆಯಲ್ಲಿದ್ದದ್ದು ಇವತ್ತು ಪ್ರಕಟಗೊಂಡದ್ದಿರಬೇಕು. ರಥವೇರಿ ಯುದ್ಧ ಕ್ಷೇತ್ರವನ್ನು ಸೇರಿರುವಂತಹ ದಶಕಂಠನನ್ನು ಎದುರಿಸುವಲ್ಲಿ ತನಗುವಂತಹದೊಂದು ಬೇಕಾಗುತ್ತದೆ ಅನ್ನುವಂತಹ ನಿನ್ನ ಅಂತರಂಗದ ಹಾರೈಕೆ ಅವನಿಗೆ ಅರ್ಥ ಆಯ್ತೋ ಏನೋ? ಕಳುಹಿದ ನಿನಗೆ ಈ ರಥವನ್ನು ಏರುವಂತಹ ಅನಿವಾರ್ಯತೆ ಒಂದನ್ನು ಉಂಟು ಮಾಡಿಕೊಂಡೆ ನೀನು. ಆಗ್ಲಿ, ಆ ಮಟ್ಟಿಗಾದ್ರೂ ನನಗೆ ಹೆಮ್ಮೆ ಉಂಟು. ಏನು? ವನವಾಸದ ದೀಕ್ಷೆಯನ್ನೊಪ್ಪಿಕೊಂಡು ಎಲ್ಲ ಬಿಟ್ಟು ರಾಜವೈಭವಗಳನ್ನು ಅಯೋಧ್ಯೆಯಲ್ಲಿ ನಾರುಡೆಯನ್ನುಟ್ಟು ಕಾಡು ಸೇರಿದಂತಹ ರಾಮನಿಗೆ
ಕೊನೆಗೂ ಕನಕಲಂಕೆಯಲ್ಲಿ ಒಂದು ಸ್ವರ್ಣ ರಥೋತ್ಸವ ಆಯ್ತಲ್ಲ. ಇಷ್ಟು ಬರ್ಬೇಕಾಗಿ ಬಂತಪ್ಪ, ನೀನು ಇಷ್ಟು ಏರ್ಬೇಕಿದ್ರೆ. ರಾವಣನನ್ನು ವಿರೋಧಿಸಿದ್ದರಿಂದ ನಿನಗೂ ಒಂದು ಔನ್ನತ್ಯ, ನಿನಗೂ ಒಂದು ಮನ್ನಣೆ ಕೊಡಲ್ಪಟ್ಟಿತ್ತು ಈ ಪ್ರಪಂಚದಲ್ಲಿ. ಕಾಡಾಡಿಯಾಗಿ ಕಾಲ್ನಡಿಗೆಯಲ್ಲೇ ಇಷ್ಟರ ತನಕ ವ್ಯವಹರಿಸುತ್ತಿದ್ದವನು ದೇವಲೋಕದ ರಥವನ್ನೇ ಏರುವಂತಹ ಒಂದು ಅವಕಾಶ. ಯಾಕೆಂದ್ರೆ ನನ್ನ ಕೊಳುಗುಡ, ನನ್ನ ಕೊಳುಗುಡ ನೀನಾಯ್ದುಕೊಂಡಂತಹ ಕೊಳುಗುಡ ಅಲ್ಲ. ನಿನ್ನ ಹಿನ್ನೆಲೆಯನ್ನು, ನಿನ್ನ ಸಾಮರ್ಥ್ಯ ಕೊರತೆ ಪ್ರಪಂಚಕ್ಕೆ ಕಾಣುವ ಹಾಗೆ ಮಾಡಿದನಲ್ಲ. ನಿನ್ನ ಮನಸ್ಸಿನಲ್ಲಿರಬಹುದು ದೇವೇಂದ್ರಾದಿಗಳೆಲ್ಲ ನನ್ನ ಅನುಕೂಲಕ್ಕಿದ್ದಾರೆ ಅಂತ. ನಾನು ಕಾಣದೇ ಇದ್ದ ರಥವೋ ಅಥವಾ ನನಗೆ ಗೊತ್ತಿಲ್ಲದೆ ಇದ್ದ ಮಹಾತ್ಮೆಯ ಮಾತಲ್ಲಿ ಎರಡು ಅನುಭವ ಇರುವುದು. ಮೊದಲಿಗೆ ನಿನ್ನನ್ನು ಗೆಲ್ಲುವೆ, ಆಮೇಲೆ ದೇವೇಂದ್ರ ಅಮರೌರಾತಕ್ಕೆ ಸೇರಿದವನು, ಅವನನ್ನಾದರೂ ಕೊಲ್ಲುವೆ. ಅದು ರಾವಣ. ದಶಕಂಠ, ಯಾವುದು ಹೇಗೆ ಏನು ವಿಶ್ಲೇಷಿಸುವಲ್ಲಿ ದೃಷ್ಟಿಕೋನವೇ ಪ್ರಧಾನವಾದದ್ದು. ಬಹಳ ಸಣ್ಣವನಾಗಿ ಹೋದಿಯಲ್ಲ ನನ್ನ ಎದುರಿಗೆ. ನೀನು ದೊಡ್ಡವಾದಿಯ ಈಗ. ಆದ್ರೆ ಆಕ್ಷೇಪವೇ ಪ್ರಧಾನವಾದದ್ದಲ್ಲ. ನನ್ನ ವಿರೋಧಿಯಾಗಿ ರಾವಣನನ್ನು ಕಾಣುವಲ್ಲಿ ರಾವಣನ ಔನ್ನತ್ಯವನ್ನು ಗುರುತಿಸದೇ ಇದ್ದವನಲ್ಲ ನಾನು. ಆದ್ರೆ ನೀನಾಗಿಯೇ ಸಣ್ಣವನಾಗಿ ಹೋದೆಯಲ್ಲ. ಹೇಗೆ? ಯಾವ ರಾಮನಲ್ಲಿ ಕೊಳುಗುಳಕ್ಕಾಗಿ ಮುಂದಾಗಿ ಬಂದೆಯೋ ನಾನು ರಥ ಏರಿರಲಿಲ್ಲ. ಈ ಕೊರತೆಯನ್ನು ದೇವತೆಗಳು ಗುರುತಿಸಿದ್ರು ಹೌದು. ವಿರೋಧಿಯಾಗಿ ಪ್ರತಿಭಟನಾಗಿ ನೀನು ಯೋಧ ಧರ್ಮವನ್ನು ಪಾಲಿಸುವವನೇ ಹೌದಾಗಿದ್ರೆ, ಗಂಡುಗಲಿ ಅಂತ ಪ್ರಪಂಚ ಮುಖದಲ್ಲಿ ಪ್ರಕಟಿಸಿಕೊಳ್ಳುವುದಕ್ಕೆ ಹೊರಟ ನೀನು ನಿಜವಾದ ಗಂಡುಗಲಿ ಹೌದು ಅಂತಾಗಿದ್ರೆ ರಾಮನಿಗೆ ರಥ ಇಲ್ಲ ಎನ್ನುವ ಕೊರತೆಯನ್ನು ನೀನು ಮನಗಾಣಬೇಕಾಗಿ. ನೀನು ಮನವಿ ಕೊಡ್ತಿದ್ರೆ ಸಾವಿರ ರಥ ಕೊಡ್ತಿದ್ದೆ. ನಾನು ಮನವಿ ಕೊಟ್ಟು ಈ ರಥ ಬಂದದ್ದು ಅಲ್ಲ. ಮನವಿ ಕೊಡಬೇಕು ಅಂತ ನಿರೀಕ್ಷೆ ಮಾಡುವಲ್ಲೇ ನಿನ್ನ ಅಲ್ಪತನ ಪ್ರದರ್ಶನವಾಗಿ ಹೋಗಿ ಇದ್ದ ಸಣ್ಣತನ ಒಪ್ಪಿಕೊಳ್ಳಿಕ್ಕೆ ನಿನಗೆ ಸಂಕಟ ಅಂತದ್ದು. ನನಗೆ ಸಣ್ಣತನ ಅಲ್ಲೋ, ನೀನು ಅಲ್ಪನಾಗಿದ್ದಿ ಅಂತ ನಾನು ಕೊರತೆಯನ್ನು ಕಾಣಬೇಕಾದ ಕಣ್ಣು ಕಾಣದೇ ಹೋದ ಮೇಲೆ ಯಾರು ಗುರುತಿಸಿದ್ರೇನು ಯಾರು ಕೊಟ್ರೇನು ನಿನಗೆ ಸಂಬಂಧ ಪಡದೇ ಇದ್ದ ವಿಷಯ. ಕೊರತೆ ನಿನಗೆ ಇಂದು ಗೊತ್ತಾದ್ದು ಹೇಳಿದ್ದು, ನನಗೆ ಇಂದು ಗೊತ್ತಾದ್ದು ಅಂತ ಹೇಳಿದ್ದಲ್ಲ. ನಿನಗೆ ಇನ್ನೂ ಗೊತ್ತಾಗ್ಲಿಲ್ಲ. ಹಾಗಾದ್ರೆ ನನ್ನಲ್ಲಿ ಕೊರತೆ ಇಲ್ಲ ಅಂತ ನಿನ್ನ ಭಾವನೆಯೋ? ಏನು ನಿನ್ನ ಮಾತಿನ ಧ್ವನಿಯೇ? ಕೊರತೆ ಉಂಟು ಅನ್ನುವುದು ನಿನಗಲ್ಲ, ಪ್ರಪಂಚಕ್ಕೆ ಗೊತ್ತಾಗ. ನಿನಗೆ ನನ್ನಲ್ಲಿ ಕೊರತೆ ಉಂಟು ಎನ್ನುವುದು ನಿನಗೆ ಗೊತ್ತಿತ್ತೋ ಇಲ್ವೋ? ಮೊದಲೇ ಗೊತ್ತುಂಟು ಅಂತ ಅದನ್ನು ಗುರುತಿಸುವಲ್ಲಿ ಹಿಂದುಳಿದಿದ್ದಿ ಯಾಕೆ? ನಿನ್ನ ಈ ಕೊರತೆಯನ್ನು ಪೂರ್ಣಗೊಳಿಸಿದೆ ಅಂತ ಆದ್ರೆ ಎಲ್ಲಿ ನನಗೆ ಸೋಲು ಬರುತ್ತದೋ, ರಾಮನೆದುರು ನಾನೆಲ್ಲಿ ಕೈಗಡಬೇಕಾಗುತ್ತದೋ ಎನ್ನುವ ಭೀತಿಯೋ? ಕೊರತೆ ತುಂಬಿಕೊಳ್ಳಿಕ್ಕೆ ವಿಭೀಷಣ ಅಲ್ಲ, ನಾನು ರಾವಣ. ಅರ್ಥವಾಗಿದೆ ನನಗೆ. ಕೊರತೆ ಮಾಡ್ಲಿಕ್ಕೆ ಆದ್ರಿಂದಲೇ ನೀನು ಸಣ್ಣವನಾಗಿದ್ದಿ ಅಂತ ಆಡಿದ್ದು ನಾನು. ದೊಡ್ಡಸ್ತಿಗೆ ಇದ್ದದ್ದರಿಂದ ನಿನಗೆ ಕಡಿಮೆ ಮಾಡ್ಲಿಕ್ಕೆ. ಉಳಿದವರಲ್ಲೆಲ್ಲ ಕೊರತೆಯನ್ನು ಕಾಣಬೇಕಾಗಿ ತನ್ನಲ್ಲಿ ತುಂಬಿಸಿಕೊಳ್ಳಬೇಕಾಗಿ ಬಂದಂತಹ ಜೀವನಗತಿ ಏನುಂಟು, ಜೀವನ ಪಥ ಏನುಂಟು, ಅದೇ ಅಲ್ಪತನದ್ದು. ನನಗೆ ಕಡಿಮೆ ಆಗಿದೆ ಅನ್ನುವುದಕ್ಕೆ ತುಂಬಿಸಿಕೊಂಡದ್ದಲ್ಲ, ನಿಮಗೆ ಕಡಿಮೆ ಮಾಡಬೇಕು ಅಂತ ತುಂಬಿಸಿಕೊಂಡ. ಇಲ್ಲಯ್ಯ, ನಮ್ಮಲ್ಲಿ ಏನು ಕಡಿಮೆ ಆಗಿದೆ ಅದು ನೀನು ತುಂಬಿಸಿಕೊಳ್ಳುವುದರಿಂದ ನಿನ್ನಲ್ಲಿ ತುಂಬಲ್ಪಡುತ್ತದೋ ಹೇಳು. ಅದು ನಿಮಗೆ ಕಡಿಮೆ ಆಗದು. ಸೂರ್ಯನಲ್ಲಿ ಪ್ರಖರತೆ ಉಂಟು ಎನ್ನುವ ಕಾರಣಕ್ಕೆ ಅವನ ತೇಜಸ್ಸನ್ನು ನಿನ್ನಲ್ಲಿ ತುಂಬಿಸಿಕೊಳ್ಳುವುದಕ್ಕೆ ಬರುತ್ತದೋ? ನಾವು ಸೂರ್ಯ ಕೇವಲ ವಾಸ್ತವಿಕವಾದಂತಹ ತುಂಬಿಸಿಕೊಳ್ಳುವಿಕೆಯಿಂದ ಯಾವನು ಶ್ರೀಮಂತನಾಗುವುದಿಲ್ಲ, ಯಾವನು ಧೀಮಂತನೂ ಆಗುವುದಿಲ್ಲ. ಸ್ವಯಾರ್ಜಿತವಾಗಿ ತನ್ನಲ್ಲಿ ಏನುಂಟು ನಿಜತ್ವ ಅದನ್ನು ಕಾಣಿಸಿಕೊಳ್ಳುವಲ್ಲಿ ಒಬ್ಬ ವ್ಯಕ್ತಿತ್ವವನ್ನು ಉದ್ಘಾಟಿಸಿಕೊಳ್ಳುವುದಕ್ಕೆ ಬರುತ್ತದೆ. ಪ್ರಪಂಚ ಮುಖಾರ್ಥ್ಯ ನನ್ನಲ್ಲಿ ಉಂಟು,
ದೇವತೆಗಳು ಯಾಕೆ ಕೊಟ್ರು ಯಾಕೆ? ಅದನ್ನು ನೀನು ಗಮನಿಸು. ಅದು ನಿನ್ನಲ್ಲಿ ಕೊರತೆ. ಯಾವ ಸ್ವಾಮಿತ್ವವನ್ನು ದೇವತೆಗಳ ಮುಂದೆಲ್ಲ ಸ್ಥಾಪಿಸಿಕೊಳ್ಳುತ್ತಾ ಬಂದೇ ಅಲ್ಲ, ಈ ಕಾಲಕ್ಕೆ ನಮ್ಮಿಬ್ಬರನ್ನು ಗೆಲ್ಲುತ್ತೇನೆ ಅಂತ ಆಡಿದೆಯಲ್ಲ, ಈ ಬಗೆಯಾದ್ರೂ ಇನ್ನೇನು? ಆಶ್ರಯವೇ ತಾನೇ ಪರಾಶ್ರಯ. ಇಲ್ಲದೇ ಇದ್ರೆ ಒಂದು ಕಾಲದಲ್ಲಿ ದೇವೇಂದ್ರನಿಂದಲೇ ಬಂಧಿಸಲ್ಪಟ್ಟ ನೀನು ಬಿಡುಗಡೆ ಹೊಂದಬೇಕು ಅಂತಾದ್ರೆ ಇನ್ನೊಬ್ಬನ ಬಾಹುಬಲವನ್ನು ಆಶ್ರಯಿಸಬೇಕು. ನನ್ನ ಮಗನದ್ದೇ ಅಲ್ವಾ? ಇರ್ಲಿ, ಏನಾಯ್ತು ಈಗ? ರಥವನ್ನು ಹೊಂದಿದೆ ಅಂತಾದ್ರೆ ನನ್ನಲ್ಲಿ ಕಿಂಕರ ಭಾವವನ್ನು ಹೊಂದಿದ ದೇವತೆಗಳದ್ದೇ ಅಲ್ವ? ಹಾಗಾದ್ರೆ ಅಲ್ಲಿ ಪ್ರತ್ಯೇಕಿಸಲ್ಪಡಬೇಕಾದ ಅಗತ್ಯ ಏನು? ನಾನೊಂದು ವೇಳೆ ಬೇಕಾದ್ರೆ ಅಯೋಧ್ಯೆಯಿಂದಲೂ ತರಿಸಿಕೊಳ್ಳಬಲ್ಲೆ, ಅದು ನನ್ನ ಯೋಗ್ಯತೆ. ದೇವತೆಗಳಿಂದಲೂ ಪಡೆಯಬಲ್ಲೆ, ಅದು ನನ್ನ ಯೋಗ್ಯತೆ. ಇದು ತಾನು ತಾನಾಗಿ ಒಪ್ಪಿಸಲ್ಪಟ್ಟದ್ದು, ನಾನು ಅಪೇಕ್ಷಿಸಿದ್ದಲ್ಲ ಎಂಬಲ್ಲಿ ನನ್ನಲ್ಲಿ ಶೌರ್ಯಕ್ಕೋ ಪ್ರತಾಪಕ್ಕೋ ಪೌರುಷಕ್ಕೋ ಕೊರತೆ ಉಂಟು ಅಂತ ನೀನು ಗಣಿಸಬೇಡ. ನಮ್ಮನ್ನು ಗೆಲ್ಲುತ್ತೇನೆ ಎನ್ನುವಲ್ಲಿಯೂ ನೀನು ಇನ್ನೇನನ್ನು ಆಶ್ರಯಿಸ್ತೀಯೇ ಹೊರತು ಕೇವಲ ಬಾಹುಬಲ ಪ್ರಧಾನವಾದಂತಹ ಹೋರಾಟವನ್ನಲ್ಲ. ಒಂದು ವೇಳೆ ಗಂಡುಗಲಿ ಎನ್ನಿಸಿಕೊಳ್ಳುವುದಕ್ಕೆ ಮನಸ್ಸುಳ್ಳವನು ಹೌದು ಅಂತಾದ್ರೆ ನಿಜವಾದ ಹೋರಾಟವನ್ನು ಕೊಡುತ್ತೇನೆ ಅಂತ ಮುಂದಾಗಬೇಕಾಗಿತ್ತು. ನೀನು ಮೊದಲಿನಿಂದಲೂ ವಕ್ರಬುದ್ಧಿಯಿಂದಲೇ ವ್ಯವಹರಿಸಿದವ. ಯಾವುದು ಅಪಹರಣ, ಮಾರಣ, ಮಂತ್ರ ಇವುಗಳ ಮೂಲಕವಾಗಿ ವಿರೋಧಿಗಳನ್ನು ಬಗ್ಗುಬಡಿಯುವಲ್ಲಿ ಅಲ್ಪತನ ತೋರಿಸಿದ್ಯೋ ಹೊರತು ಎಲ್ಲಿಯೋ ನೀನು ಗಂಡುಗಲಿಯಾಗಿ ನನ್ನೆದುರು ವಿಜೃಂಭಿಸಿದ್ದು ಅದು ನಮ್ಮ ಪರಾಭವ ಅಲ್ಲ ರಾಮ. ನಾವು ಯಾವ ಜಾತಿ ಏನುಂಟು? ವಿಶಾಲವಾದಂತಹ ಈ ಪ್ರಪಂಚದಲ್ಲಿ ಬದುಕುತ್ತಿರುವಂತಹ ಬೇರೆ ಬೇರೆ ವಿಭಾಗದ ಆಚರಣೆಯ ಕುರಿತಾಗಿ ಸ್ವಲ್ಪ ಅನುಭವವನ್ನು ರೂಢಿಸಿಕೊ. ಆಗ ನಮ್ಮನ್ನು ಆಕ್ಷೇಪಿಸುವಂತಹ ಬುದ್ಧಿ ಸಹಜವಾಗಿಯೇ ನಿನ್ನಲ್ಲಿ ಅಡಗಿ ಹೋಗುತ್ತದೆ. ಮಾಯೆಯನ್ನು ತೋರ್ತೇವೆ, ವೇಷ ಮಾಡ್ತೇವೆ, ಮೋಸ ಮಾಡ್ತೇವೆ, ಮುಖಾಮುಖಿಯಾದ ಹೋರಾಟವನ್ನು ಮಾಡ್ತೇವೆ. ಯಾಕೆಂದ್ರೆ ನಾವು ಕ್ಷತ್ರಿಯರಲ್ಲ, ನಾವು ಧನುಜರು. ಧನುಜರು ನಿಜ ಮಾಯಾವಿಗಳು. ನಮಗೆ ಎರಡೂ ಉಂಟು. ನಿಮಗೆಲ್ಲ ಒಂದೇ ಇರುವುದು, ನಿಜ ಮಾತ್ರ ಮಾಯ ಇಲ್ಲ. ನಿಮ್ಮ ಆ ಬಗ್ಗೆ ಹೆಮ್ಮೆ ಉಂಟು ನಮಗೆ. ಏನು ಮಾಯ ಇಲ್ಲಲ್ಲ ನಮ್ಮಲ್ಲಿ? ನೀವು ಬಟ್ಟು ಹೇಳಿಕೊಳ್ತೀರಿ ನಿಮ್ಮದು ಹೆಮ್ಮೆ ಅಂತ. ನಾವು ನಿಮ್ಮನ್ನು ಬೆರಳು ತೋರಿಸಿ ಹೇಳುತ್ತೇವೆ, ಅವರಿಗೆ ಅನುಭವ ಕಡಿಮೆ. ಯಾಕೆ? ನಮಗೆ ಎರಡು ಉಂಟು, ನಿಜವೂ ಉಂಟು, ಮಾಯೆಯೂ ಉಂಟು. ಆದ್ದರಿಂದಲೇ ನಮ್ಮದು ಬೆಳವಣಿಗೆ ಹೆಚ್ಚು ಅಂತ ನಾವು ಹೇಳುವುದು. ಅದನ್ನು ಅನುಕರಿಸುವ ಅಥವಾ ಅದನ್ನೇ ಅನುಸರಿಸುವ, ಜೀವನದಲ್ಲಿ ಅಳವಡಿಸುವ ಅವಕಾಶವನ್ನು ಈ ಪ್ರಪಂಚ ನಮಗೆ ಒದಗಿಸಿಕೊಟ್ಟದ್ದು. ಏನು ಹೊಸತಾಗಿ ನಾನೇನಾದ್ರೂ ಮಾಡಿದ ಶಾಸನವಾದು? ಧನುಜರು ಮಾಯಾವಿಗಳು, ಘನತರದ ಅಷ್ಟಸಿದ್ಧಿಗಳು, ಇದನ್ನು ನಾವು ಕರಗತ ಮಾಡಿಕೊಳ್ತೇವೆ. ಉಪಯೋಗಕ್ಕಾಗಿ ಅಲ್ಲೂ ಇರುವುದು. ವೇಷವೂ ಮಾಡ್ತೇವೆ, ಇನ್ನೊಬ್ಬರಿಗೆ ಮೋಸ ಮಾಡಿದ್ರು ಗೊತ್ತಾಗದಾಗೆ ಮೋಸ ಮಾಡ್ತೇವೆ. ಮೋಸ ಹೋಗುವವರು ಎಷ್ಟರವರೆಗೆ ಇರ್ತಾರೋ ಈ ಪ್ರಪಂಚದಲ್ಲಿ ಅಷ್ಟರವರೆಗೆ ಮೋಸ ಮಾಡುವವನದೇನು ತಪ್ಪು? ಅದಷ್ಟೇ. ಮೋಸ ಹೋಗುವುದು ಯಾಕೆ? ನೀವು ಬುದ್ಧಿವಂತರಲ್ವ? ಮೋಸ ಹೋಗದೇ ಇದ್ದವರಲ್ವ? ಯಾಕೆ ರಾಕ್ಷಸರ ಮೋಸಕ್ಕೆ ಒಳಗಾಗಿ ಸೋಲಬೇಕಾದಂತಹ ಸ್ಥಿತಿ ಬರ್ತದೆ? ಸೋಲು ಕ್ಷಣಿಕವಾದದ್ದಿದ್ದೀತು, ಶಾಶ್ವತವಾದದ್ದಿದ್ದೀತು. ಕ್ಷಣಿಕವಾಗಿ ಒದಗಿದ್ದು ಅಂತ ಮಾತ್ರಕ್ಕೆ ಸೋಲಲ್ಲ ಅಂತ ಅರ್ಥವ. ಕ್ಷಣಿಕವಾಗಿ ಆದ್ರೂ ಸೋಲೆ ತಾನೆ. ಕ್ಷಣಿಕವಾಗಿ ಬಂದದ್ದರಿಂದ ಗೆಲುವು ಅಂತ ಗುರುತಿಸಲ್ಪಡ್ತದ. ಆದ್ದರಿಂದಲೇ ಹಲವು ಸಲ ನೀನೂ ನಮ್ಮ ಮಾಯೆಗೆ ಸಿಕ್ಕಿ ಸೋತಿದ್ದಿ. ಸೀತಾಪಹಾರವನ್ನೇ ನೆನಪು ಮಾಡಿ ಪ್ರತ್ಯಕ್ಷವಾಗಿ ತರುವುದಕ್ಕೆ ಸಾಮರ್ಥ್ಯ ಸಾಲದೆ ಅಲ್ಲ. ದಂಡಕಾರಣ್ಯ ಹುಡಿ ಮಾಡಿ ನಿನ್ನನ್ನು ಹೊಡೆದು ಹಾಕಿ ಮರಕ್ಕೆ ಕಟ್ಟಿ ತರಬಹುದಿತ್ತು ಸೀತೆ. ಕೂಡುದು ನಮ್ಮ ಉದ್ದೇಶ ಅದಲ್ಲ. ನೀನು ಶುಷ್ಕ ಆಗಿ ಹೋಗಬೇಕು, ನೀನು ಒಣಗಬೇಕು. ನೋಡ, ಸೀತಾವಿಯೋಗದ ಗಾಳಿ ಬಡೀಲಿ ನಿನಗೆ, ಆ ಗಾಳಿಗೆ ಒಣಗುದಿಲ್ವ? ನೀನು ನೋಡ್ತೇನೆ ನಾನು. ಸೀತಾವಿಯೋಗದಿಂದ ಕಣ್ಣೀರು ಹಾಕು, ಆ ಕಣ್ಣೀರಿನಲ್ಲಿ ಒದ್ದೆ ಆಗುದಿಲ್ವ? ನೀನು ನೋಡ್ತೇನೆ ನಾನು. ಸೀತಾವಿಯೋಗದ ಬೆಂಕಿಗೆ ಬೀಳು, ಆ ಬೆಂಕಿಯಲ್ಲಿ ಸುಡುವುದಿಲ್ವ? ನೀನು ಎಂತದ ಅದಕ್ಕಿಂತ ಆಚೆಯವನು ನೋಡ್ತೇನೆ ಅವನು. ಆದ್ದರಿಂದಲೇ ಅಂತಹ ಪರೀಕ್ಷೆಯನ್ನು ನಿನಗೊಡ್ಡಿ ನಿನಗೆ ತಾಗುತ್ತದೆ ಬೆಂಕಿ. ಹೌದು, ಕಣ್ಣೀರು ನಿನ್ನ ಮೈಯನ್ನು ಒದ್ದೆ ಮಾಡ್ತದೆ, ನಿನಗೆ ಶುಷ್ಕತೆ ಬರ್ತದೆ. ಸೀತಾವಿಯೋಗದ ಗಾಳಿ ಬರ್ತದೆ. ಕಲ್ಲು ಮರ ಮಣ್ಣು ಅಲ್ಲಿ ಇಲ್ಲಿ ಎಲ್ಲ ಜಾನಕಿಯನ್ನು ಕಾಣುವಂತಹ ಬುದ್ಧಿವಂತು. ಭ್ರಾಂತನಾಗಿ ಹೋದೆ. ಯಾಕೆ? ಸೂರ್ಯವಂಶೀಯನಿಗೆ ವಿವೇಕ ಇದ್ದವನಿಗೆ, ಕಾರ್ಯಕಾರಿಗಳ ವಿವೇಚನೆ ಇದ್ದವನಿಗೆ, ಗುರು ಲಘುಗಳ ಅನುಭವ ಇದ್ದವನಿಗೆ ಯಾಕೆ ವ್ಯತ್ಯಾಸ ಗೊತ್ತಾಗಲಿಲ್ಲ? ಹಾಗಿದ್ರೆ ನೀನು ಸೋತದ್ದು
ಪರಿಭವವನ್ನು ಅನುಭವಿಸುತ್ತಾ ಬಂದು ಹೋಗಿ ಹೋಗಿ ವಾನರರ ಸಖ್ಯ ಮಾಡಿ ನಿನ್ನ ಜಾತಿಗಿಂತ ಮೇಲ್ಜಾತಿಯವರ ಸ್ನೇಹ ಮಾಡಿ ದೊಡ್ಡ ವಿಷಯ ಅಲ್ಲ. ಹೋಗಿ ಹೋಗಿ ಆ ಮಂಗಗಳ ಸ್ನೇಹ ಮಾಡುವ ಸ್ಥಿತಿ ಬಂತಲ್ಲ. ಕೇವಲ ನಿನ್ನ ಕಾರ್ಯಲಾಭಕ್ಕಾಗಿ ಸುಗ್ರೀವನಿಗೆ ಪ್ರಲೋಭನೆಯನ್ನು ವಾಲಿಯನ್ನು ಕೊಂದು ಕಳೆದು ವಾನರರ ಸಖ್ಯ ಹಿಡಿದು ಸೀತಾನ್ವೇಷಣೆಯ ಮೂಲಕವಾಗಿ ಮುಂದುವರಿದು ಹೇಗಾದರೂ ಲಂಕಾಪಟ್ಟಣಕ್ಕೆ ಬಂದಿದ್ದು. ಏನು ದುರ್ಬುದ್ಧಿ ಧೀಮಂತಿಗೆ ಉಂಟು ನಿನ್ನ ಹತ್ರ? ಯಾಕೋ ನನ್ನ ವರ್ಚಸ್ಸಿನಿಂದ ಗೆದ್ದದ್ದು ಅಂತ ಹೇಳ್ತೀಯಲ್ಲ, ಇನ್ನೊಬ್ಬರನ್ನು ಆಮಿಷದಿಂದ ನಾವು ಕೈವಳ ಮಾಡಿಕೊಳ್ಳುವವರಲ್ಲ ಅನ್ನೋ ಹಾಗೆ ಆಡ್ತೀಯಲ್ಲ. ನಿನ್ನೊಟ್ಟಿಗಿದ್ದ ವಿಭೀಷಣನಿಗೆ ಏನರ್ಥ ಮತ್ತೆ? ಏನು ಆಮಿಷಕ್ಕೊಳಗಾಗಿ ಬಂದವನು ವಿಭೀಷಣ? ಅಲ್ಲದಿದ್ರೆ ಅವನಿಗೆ ಲಂಕಾ ರಾಜ್ಯದ ಬಟ್ಟ ನಿನಗೆ ಅಂತ ಅವನ ತಲೆಯ ಮೇಲೆ ಸಮುದ್ರದಲ್ಲಿ ಇರುವ ಹಾಗೆ ಅಭಿಷೇಕ ಮಾಡುವ ಕೆಲಸ ನಿನಗೆ ಬಟ್ಟ ಇಲ್ಲ ಒಂದು ಸ್ಥಿರವಾದ. ಅವ ಏನನ್ನು ಕೊಡ್ತೇನೆ ಅಂತ ನನಗೆ ಆಡಿದವನಲ್ಲ, ಆ ಆಮಿಷಕ್ಕೊಳಗಾಗಿ ನಾನು ಮಾಡಿದ್ದಲ್ಲ. ನನ್ನ ಪಕ್ಷಕ್ಕೆ ಬಾ ಅಂತ ನಾನು ಒಲೆ ಕೊಟ್ಟು ಕರೆಸಿಕೊಂಡದ್ದಲ್ಲ. ಅವನು ತಾನಾಗಿಯೇ ಶರಣಾಗತನಾಗಿ ಬಂದವ. ಹೌದಪ್ಪ, ಶರಣಾಗತರನ್ನು ಬರೆಯುತ್ತೇನೆ ಎನ್ನುವುದಷ್ಟೇ ಅರ್ಥ. ಯಾವ ಕಡೆಯಿಂದ ಬಂದ್ರು ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳುವರು ಇರುವುದರಿಂದ ಅಲ್ವಾ ಪಕ್ಷಕ್ಕೆ ಬರುವುದು. ಅವನಿಗೆ ನಿನ್ನ ಬುದ್ಧಿ ಮೊದಲೇ ಗೊತ್ತಾಗಿದೆ, ನಿನಗೆ ಯಾರೂ ಆಗ್ತದೆ, ನಿನ್ನ ಪಕ್ಷ ಬಲ ಆದ್ರೆ ಸಾಕು. ಪಕ್ಷದ ನಾಯಕತ್ವ ಬೇಡದೇ ಇದ್ದದ್ದನ್ನು ಮಾಡುವಾಗ ಬಿಡುವ ಸ್ವಾತಂತ್ರ್ಯವೂ ಪಕ್ಷೀಯರಿಗೆ ಇರುತ್ತದೆ. ಅಲ್ಲ, ಅಷ್ಟು ವಿವೇಚನೆ ನಿನಗುಂಟು ಅಂತಾದ್ರೆ ನೀನು ಪಕ್ಷಕ್ಕೆ ಸೇರಿಸಿಕೊಳ್ಳಿಕ್ಕಿಲ್ಲ. ಅವನ ಯಾಕಿಲ್ಲ? ಒಂದು ಪಕ್ಷ ಬಿಟ್ಟು ಬಂದವ ಹೌದು ಅಂತಾದ್ರೆ ನಾಳೆ ಇಲ್ಲಿಂದ ಬಿಟ್ಟು ಹೋಗ್ತಾನೆ ಅಂತ ನಿನಗೆ ನೆನಪು ಬೇಡ. ಅಲ್ಲ, ಬಿಟ್ಟು ಹೋಗುವ ಸ್ವಾತಂತ್ರ್ಯ ಉಂಟು. ಅವನ ಕಾರ್ಯಕ್ಕಾಗಿ ಬಂದ ಇರ್ಲಿ, ಅದರ ಮೇಲೆ ಅವನಿಗೆ ಆಸೆ ತೋರಿಸಿ ನೀನು ಸುಗ್ರೀವನಲ್ಲಿಯೂ ಮಾಡಿದ್ದದ್ದು ಮುಂದೆ ಕಿಷ್ಕಿಂಧೆಯ ಮಣ್ಣು ನಿನಗೆ ಕೂಡಿಸ್ತೇನೆ, ಇಲ್ಲಿಯೂ ಹೇಳಿದ್ದದ್ದು ಲಂಕೆಯ ಪಟ್ಟ ನಿನಗೆ ಕೊಡಿಸ್ತೇನೆ, ಇಲ್ಲದ ಪ್ರಲೋಭನೆಯನ್ನು ಅವರಿಗೆ ಒಡ್ಡಿ ಅವರಿಂದ ಯಥೇಚ್ಛವಾದ ಲಾಭವನ್ನು ಪಡೆದು ಹಾಗೆಂತೇಳಿ ಲಾಭ ನೀನು ಕೇಳಲಿಕ್ಕಿಲ್ಲ. ಎಲ್ಲ ಕಡೆಯೂ ಹಾಗೆ ಅಪವಾದಕ್ಕೆ ಇನ್ನೊಬ್ಬರನ್ನು ಹಾಕುದು. ಇಲ್ಲಿಯೂ ಹಾಗೆ ವಾನರರ ಮತವಿದೆ. ದೇವರೇ ನಿನಗೆ ಮತ ಕೊಡ್ಲಿಕ್ಕೆ ಸಿಕ್ಕಿದವರೇ ಆ ಮತಗಳಲ್ಲೂ ಅಂತವರ ಮತ ತೆಕ್ಕೊಂಡ್ರೆ ಮತ್ತೆ ನೀನು ನಾಯಕ ಆಗದೆ ಇರ್ತೀವಿ. ಅವರ ಮತ ತೆಕ್ಕೊಂಡಲ್ಲ ಈಗ ದೊಡ್ಡ ಮಾತಾಗಿ ವಿರೋಧಿಗೆ ಮತ ಕೊಡುವವರೆಲ್ಲ ವಾನರರು ಅಂತ ನಿರ್ಣಯ ಮಾಡಬೇಡ. ಅಲ್ವಪ್ಪ, ನಿನಗೀಗ ಮತ ಕೊಟ್ಟದ್ದು ವಾನರರು ಹೌದಲ್ವ? ಕೇವಲ ವಾನರರ ಮತ ಹಿಡಿದು ನಿನಗೆ ಮಾತಲಿಯ ಮಾತು ಮನ್ನಣೆಗೆ ಯೋಗ್ಯ ಅಲ್ಲ ಅಂತ ಕಂಡಿದ್ದ. ಅವನ ಮಾತು ಕೇಳಿ ರಥ ಎರ್ತಿದ್ರೆ ಅದು ಸ್ವಲ್ಪ ಮರ್ಯಾದೆ ಉಳಿಯಿತು. ದೇವೇಂದ್ರ ಹೇಳಿ ಕಳಿಸಿದ್ದಕ್ಕೆ ಬಂದು ಏರಿದ್ದಾನೆ ರಥ. ಮಾತಲಿಯ ಮಾತಿನ ಹಾಗೆ ಮಾತಲಿಯ ಮರ್ಯಾದೆಯು ತೆಗೆದ. ಮಂಗಗಳಿಗಿಂತ ಕಡೆ ಎಂತ ಮಾಡಿದ್ದೇವೆ? ಮಂಗಗಳ ಮತ ತೆಕ್ಕೊಂಡು ರಥ ಏರಿ ಈಗ ನನ್ನೊಡನೆ ಸಮದಂಡಿಯಾಗಿ ಹೋರಾಟಕ್ಕೆ ನಿಂತಿದ್ದಿ. ಏನು ದಿವ್ಯ ಚಾರಿತ್ರ್ಯ ಉಳ್ಳ ರಥವಾದು. ಈ ರಥ ಏರಿ ಎಷ್ಟು ಬೇಡದ ಕೆಲಸ ಮಾಡಿದ್ದಾನೆ ಆ ದೇವೇಂದ್ರ ನನಪುಂಟ. ಮಾಡ್ಲಿ, ನಿನ್ನ ಹೆಂಡತಿಯನ್ನು ನಾನು ಅಪಹರಿಸಿದ್ರೆ ರಥದ ದೋಷವು ಪರದಾರಾಪಹಾರದ ದೋಷವನ್ನು ನನ್ನಲ್ಲಿ ಗುರುತಿಸ್ತೀನಿ. ಇನ್ನೊಬ್ಬನ ಹೆಂಡತಿಯನ್ನು ಕದ್ದುಕೊಂಡು ಬಂದದ್ದು ಅಪರಾಧ ಅನ್ನುವುದಕ್ಕೆ ಶಾಸನ ಮಾಡ್ಲಿಕ್ಕೆ ಬರುತ್ತೆ. ಅಲ್ಲೇ ಆಶ್ರಮಕ್ಕೆ ಹೋಗುವಾಗ ಬಹುಶಃ ಇದೇ ರಥದಲ್ಲಿ ಹೋದ ಏನು ಅವ ಯಾರ್ಯಾರ ಹೆಂಡತಿಯ ಬಳಿಗೆ ಹೋಗುವಾಗ ಈ ರಥ ಏರಿ ಹೋದ. ಆ ರಥದಲ್ಲಿ ಈಗ ನೀನು ಕುಳಿತುಕೊಂಡಿದ್ದ. ಆಲೋಚನೆ ಮಾಡಿ. ರಥಕ್ಕೆ ಮಹತ್ವವೋ ರಥ ಏರಿದವನಿಗೆ? ರಥಕ್ಕೂ ಸ್ವಲ್ಪ ಆದ್ರೂ ಅದರದ್ದು ತಟ್ಟದೆ ಉಳಿ. ಅದು ಹೇಗೆ? ಆ ರಥ ಅಲ್ಲೋ ನೀನು ಏರಿ ಬಂದ? ಇಲ್ಲಯ್ಯ, ನಾನು ಏರಿದ್ರಿಂದ ಇದಕ್ಕೆ ದೋಷ ಬರುವುದಕ್ಕೂ ಇಲ್ಲ, ಅಥವಾ ಈ ರಥಕ್ಕೆ ದೋಷ ಉಂಟು ಎನ್ನುವುದರಿಂದ ನಾನು ಏರದೇ ಇರುವುದಕ್ಕೂ ಇಲ್ಲ. ಆದ್ರೆ ಒಂದುಂಟು, ಅದಕ್ಕೆಲ್ಲ ಉಪಯೋಗಿಸಿದ ಪಾತ್ರೆ ಹೌದಾ ಅಲ್ವಾ? ಪಾತ್ರೆ ಸ್ವರ್ಣ ಪಾತ್ರೆ ಹೌದು ಅಂತ ಆದ್ರೆ ಅದನ್ನು ಯಾವ ಉದ್ದೇಶಕ್ಕೆ ಅವನು ಬಳಸ್ತಾನೆ ಎನ್ನುವುದು ಮುಖ್ಯವಾಗುತ್ತದೆ ಹೊರತು ಯಾರೋ ಒಂದು ಕಾಲದಲ್ಲಿ ಯಾವುದಕ್ಕೆ ಬಳಸಿದ್ದಾರೆ ಎನ್ನುವುದು ಮುಖ್ಯ ಆಗುವುದಿಲ್ಲ. ಆದ್ರೆ ಒಂದುಂಟು, ಏನು? ಪಾತ್ರೆ ಒಂದು ಶುದ್ಧೀಕರಣ ಆದ್ರೂ ಆಗಬೇಕು. ಆಗಲಿ, ಈಗ ಇದಕ್ಕೆ ಮತ್ತೆ ಶುದ್ಧೀಕರಣ ಆಗ್ಲಿಲ್ಲಲ್ಲ. ಶುದ್ಧೀಕರಣ ಆಗದೆ ಇದ್ದ ಮದ್ಯ ತುಂಬಿದ ಪಾತ್ರೆಯಲ್ಲಿ ನೀನು ತೀರ್ಥ ತುಂಬಿದ ತೀರ್ಥಕ್ಕೂ ಮದ್ಯದೇ ವಾಸನೆ ಬರುವುದು. ಇದಕ್ಕೆ ಶುದ್ಧೀಕರಣ ಆಗಲಿಲ್ಲ ಅಂತ ಯಾರು ಹೇಳಿದ್ದು ನಿಮಗೆ? ಆಗಿದೆ ಅಂತಾದ್ರೆ ದೇವೇಂದ್ರನಿಗೆ ಮತ್ತೆ ಈಗ ಗೊತ್ತಿಲ್ಲ ಅಂತಾದ್ರೆ ನೀನು ಆಕ್ಷೇಪಿಸುವುದಕ್ಕೆ ಬರುವ. ಈಗ ಶುದ್ಧೀಕರಣ ಆಗಿದೋ ಇಲ್ವೋ ಅನ್ನೋದು ಸ್ಪಷ್ಟ ಇಲ್ಲ ನಿನಗೆ, ಮತ್ತೆ ಯಾಕೆ ಆಕ್ಷೇಪ ಮಾಡುತ್ತೀವಿ? ಹೇಗಿಲ್ಲ? ಇಂದ್ರನಿಗೆ ಆ ಪ್ರಕರಣಕ್ಕಾಗಿ ಶಿಕ್ಷೆ ಆಗಿದೆ ಹೌದು ಅಂತ ಆದ್ರೆ ರಥಕ್ಕೆ ಶುದ್ಧೀಕರಣ ಆಗಿದೆ ಅಂತ ಅರ್ಥ. ಇಂದ್ರನ ಶಿಕ್ಷೆ ಎಲ್ಲಿವರೆಗಾಗಿದೆ? ಎಲ್ಲರಿಗಾಗಿದೆ. ಎಲ್ಲರಿಗಾಗಿದೆ. ಶಿಕ್ಷೆ ಎನ್ನುವ ಮಟ್ಟಕ್ಕಾಗಿದೋ ಇಲ್ವೋ? ಹೌದಪ್ಪ, ಅದು ಹೇಗೂ ಇರ್ಲಿ. ಈಗ ದೇವೇಂದ್ರ ಬದುಕಿದ್ದಷ್ಟು ದಿವಸ ಅವನಿಗೆ ಆ ಶಿಕ್ಷೆ ಉಂಟು ಅಂತಾದ್ರೆ ಅವನ ಒದಗಿದಂತಹ ಪರಿಕರಗಳಿಗೆಲ್ಲ ಉಂಟು ದೋಷ ಅಂತಲ್ಲೂ ಅರ್ಥ. ಅದು ಹೇಗಾಗ್ತದೆ? ಇಲ್ಲದಿದ್ರೆ ಶಿಕ್ಷೆಗಾದ್ರೂ ಒಂದು ಮಿತಿ ಇಲ್ವೋ ರಾಮ? ಏನು? ಈಗ ಆಲೋಚನೆ ಮಾಡು. ಏನು ಎಂತ ಅಪರಾಧ ಮಾಡಿದವನಿಗಾದ್ರೂ ಶಿಕ್ಷೆಗೆ ಒಂದು ಮಿತಿ ಉಂಟು. ಇಂತಿಷ್ಟು ವರ್ಷ ಅಲ್ಲದ್ರೆ ಮರಣ ಪರ್ಯಂತ, ಅಥವಾ ಅವನನ್ನು ಆಗ್ಲೇ ತಲೆಗಡಿಯುವುದು. ಈಗ ಒಂದು ನಿಯಮ ಇಲ್ವೋ? ದೇವೇಂದ್ರನಿಗೆ ಅಜೀವವಾಗಿ ಸಹಸ್ರಾಕ್ಷ ಆಗುವ ಮರಣ ಪರ್ಯಂತ. ಹಾಗಿದ್ರೆ ಅವನು ಬದುಕಿದ್ದಷ್ಟು ದಿವಸ ದೋಷ ಹೋಗ್ಲಿಲ್ಲ ಅಂತಲ್ವ ಅದರ ಶಿಕ್ಷೆಯನ್ನು ಅನುಭವಿಸ್ತಾನೆ ಅಂದ್ರೆ ದೋಷ ಹೋಗ್ಲಿಲ್ಲ ಅಂತ ಅರ್ಥ ಅಲ್ಲ. ಒಂದು ವೇಳೆ ಅಪರಾಧಿಯಾದವನು ಶಿಕ್ಷೆ ಹೊಂದಿದ ಅಂತಾದ್ರೆ ಶಿಕ್ಷೆಯನ್ನು ಅನುಭವಿಸುವುದು ದೋಷ ಕಳ್ಕೊಂಡ ಮೇಲೆ. ದೋಷ ಕಳ್ಕೊಂಡ ಮೇಲೆ ಆದ್ರೆ ಮತ್ತೆ ಶಿಕ್ಷೆ ಯಾಕೆ? ದೋಷ ಮಾಡಿದ್ದಾನಲ್ಲ ಭಾವಕ್ಕೆ. ಅಲ್ಲ, ಕಳ್ಕೊಂಡಿದ್ದಾನೆ ಅಂತಾದ್ರೆ ಶಿಕ್ಷೆ ಯಾಕೆ ಕೇಳುದು ನಾನು? ಪಶ್ಚಾತ್ತಾಪವೇ ಸಾಕಲ್ಲ? ಹೌದು, ಪಶ್ಚಾತ್ತಾಪ ಉಂಟಾಗಬೇಕು ಎನ್ನುವುದಕ್ಕೆ ಶಿಕ್ಷೆ ಇರುವುದು. ಹಾಗಿದ್ರೆ ಈಗ ಜೀವನ ಪರ್ಯಂತ ಅನುಭವಿಸಬೇಕು ಅಂತಾದ್ರೆ ಅರ್ಥ ಏನು? ಇವತ್ತಿಗೂ ಅವನಿಗೆ ಬುದ್ಧಿ ನೆಟ್ಟಗಾಗ್ಲಿಲ್ಲ ಅಂತಲ್ವ?
ಪಶ್ಚಾತ್ತಾಪ ಪಡಬೇಕು ಅನ್ನುವಲ್ಲಿವರೆಗೆ ಶಿಕ್ಷೆ ಆದ್ರೆ ಇವತ್ತಿಗೂ ಶಿಕ್ಷೆ ಉಣ್ತಾನೆ ಅಂತ ಆದ್ರೆ ಇವತ್ತಿಗೂ ಬುದ್ಧಿ ಸರಿ ಇಲ್ಲ. ಇನ್ನೊಂದು ಗಡ್ಡ ಕಟ್ಟಿದವರ ಹೆಂಡತಿಯಲ್ಲಿಂದ ಹುಡುಕ್ತಾನೆ ಅಂತಲ್ವ ಅರ್ಥ. ಸರಿ, ಅದೇ ಹೇಳಿದ್ದು ಆಗಲಿ ಹೋಗುವ. ಹೀಗೆ ಶುದ್ಧೀಕರಣ ಆಗಿದೆ ಅಂತ ಏನು ನಿರ್ಣಯ ಇಲ್ಲ. ಅಂಥ ರಥವನ್ನೇರಿ ಬಂದು ನಮ್ಮನ್ನ ಆಕ್ಷೇಪ ಮಾಡುವುದಕ್ಕೆ ನೋಡುತ್ತೆ. ನಮ್ಮ ಸ್ವಭಾವ ನಾವು ಮಾಯೆಯನ್ನು ಮಾಡ್ತೇವೆ, ಮಾರಣವನ್ನು ಮಾಡ್ತೇವೆ, ಕಣ್ಣು ಕಟ್ಟು ಮಾಡ್ತೇವೆ, ಮೋಸ ಮಾಡ್ತೇವೆ, ಮೋಡಿ ಮಾಡ್ತೇವೆ, ಏನನ್ನಾದ್ರೂ ಮಾಡ್ತೇವೆ. ಯಾಕೆಂದ್ರೆ ನಾವು ಮಾಡಬಹುದು, ನಾವು ಮಾಡ್ಲಿಕ್ಕೆ ಇದ್ದವರು. ಆದ್ದರಿಂದ ಧನುಜರಾದಂತಹ ನಾವು ಅನುಸರಿಸುವಂತಹ ವಿಧಾನ ಬೇರೆ, ಮಾನವರಾದಂತಹ ನಿಮ್ಮ ಅನುಸರಿಸುವಂತಹ ವಿಧಾನ ಬೇರೆ. ಇದನ್ನು ಅರಿತು ವಿಚಾರವನ್ನು ಮಾಡು. ಬೇಕಾದ್ರೆ ಇನ್ನೂ ಮಾರಣ ಮಾಡಿ, ಬೇಕಾದವರು ಎಬ್ಬಿಸಿ. ದೇವೇಂದ್ರನು ಯಾವಾಗ್ಲೂ ಕೇಳಿ, ನಿನಗವ ಈಗ ರಥ ಕೊಟ್ಟಿದ್ದಾನೆ ಅಂದ ಮಾತ್ರಕ್ಕೆ ಅವನದ್ದು ಸರಿ, ಅವನನ್ನು ಮನ್ನಿಸಿದ್ದೇನೆ ಅಂತ ಅರ್ಥವಲ್ಲ. ಅಥವಾ ನೀನೇ ಗೆಲ್ಲುತ್ತಿ ಅನ್ನೋ ನಿರೀಕ್ಷೆ ನಾವು ಕಳಿಸಿರಲೂಬಹುದು. ಅವನ ನಿರ್ಣಯವೇ ಸಾಧುವಾಗಬೇಕು ಅನ್ನುವಂತಹ ತೀರ್ಮಾನ ಏನೂ ಇಲ್ಲ. ಯಾಕೆ ನಾನು ಗೆಲ್ಲಬಾರದು, ಅಥವಾ ಯಾಕೆ ನನ್ನ ಗೆಲುವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅವನಿಗೆ ಸಾಮರ್ಥ್ಯ ಸಾಲದೆ ಹೋಗಿರಬಾರ್ದು. ಈಗ ಅವನಿಗೆ ಕಂಡಿತು ಗೆಲ್ಲುವ ಪಕ್ಷ ಬಹುಶಃ ರಾಮನದ್ದೇ ಇರಬೇಕು, ರಾವಣನದ್ದೆಲ್ಲ ಮುಗೀತಾ ಬಂತು. ಎಷ್ಟು ಮುಗಿದ್ರು ಮುಗೀತು, ಯಾಕೆ ಗೊತ್ತು? ಅದೆಲ್ಲ ಮುಗೀಲಿಕ್ಕೆ ಇರ್ತದೆ, ಮುಗಿಸಲಿಕ್ಕೆ ನಾನು ಮಾಡಿಟ್ಟದ್ದು ಅದು ಗೊತ್ತು. ಮುಗಿಸುವುದಕ್ಕೆ ನಾನು ಮಾಡಿದ್ದು ಮುಗಿದಿದೆ. ಅಷ್ಟು ಕಳಕೊಂಡರು ನನಗೆ ನಷ್ಟ ಇಲ್ಲ. ಇದೊಂದು ಇರುವಲ್ಲಿದೆ, ಇದೊಂದು ಮೊದಲೇ ಹೋದ್ರೆ ಅಷ್ಟಿದ್ದು ಪ್ರಯೋಜನ. ಅರ್ಥ ಆಯ್ತಾ? ಆದ್ದರಿಂದ ಅದು ನಷ್ಟವಾಗಿದೆ ಅನ್ನುವಂತಹ ಭಾವನೆ ನಿನಗೆ ಬೇಡ. ರಾವಣ ಒಬ್ಬ ಬದುಕಿರುವವರೆಗೆ ನಿನಗೆ ತಲೆನೋವು ತಲೆನೋವು. ರಾವಣ ಆಕ್ಷೇಪ ಮಾಡುವಲ್ಲಿ 2-3 ವಿಷಯಗಳನ್ನು ಎತ್ತಿಕೊಂಡಿ. ಸೀತಾ ವಿಯೋಗದಿಂದ ರಾಮ ಕಂಗೆಟ್ಟಿದ್ದಾನೆ. ಸೀತೆಯ ವಿರಹ ಎಂಬ ಬೆಂಕಿಯಿಂದ ಸುಟ್ಟು ಹೋಗಿದ್ದ. ಸೀತೆಯ ವಿರಹ ಎಂಬ ದುಃಖದಿಂದ ನೆನೆದವನಾಗಿದ್ದ. ಈ ರೀತಿಯಾಗಿ ಆಕ್ಷೇಪ ಮಾಡಿದ್ದ. ಅವಳು ನನ್ನ ಪತ್ನಿ, ನನಗೊಬ್ಬಳೇ ಪತ್ನಿ ಇರುವುದು. ಪತಿ ಪತ್ನಿಯರು ಹೇಗಿರಬೇಕು ಆ ನಿಜವಾದ ಮಧುರ ಸಂಬಂಧ ನಮ್ಮಲ್ಲಿ ಇದ್ದದ್ರಿಂದಲೇ ಸೀತಾ ವಿಯೋಗ ನನ್ನಲ್ಲಿ ದುಃಖವನ್ನುಂಟು ಮಾಡಿದೆ. ಆದ್ರೆ ನೀನು ಗಮನಿಸಬೇಕು, ಸೀತೆ ಹೋದಳು ಎಂದ ಮಾತ್ರಕ್ಕೆ ಬೇರೊಬ್ಬರ ಪತ್ನಿಯನ್ನು ಪಡೆಯುವ ಅಪೇಕ್ಷೆಯನ್ನು ನಾನು ಪ್ರಕಟ ಮಾಡಲಿಲ್ಲ. ಬೇರೊಬ್ಬರ ಹೆಂಡತಿಯನ್ನು ಕದ್ದು ತರುವುದಕ್ಕೆ ಹೋಗಲಿಲ್ಲ. ಬಲಾತ್ಕಾರದಿಂದ ಬೇರೊಂದು ಹೆಣ್ಣನ್ನು ಸೆಳೆಯುವುದಕ್ಕೆ ಮನಸ್ಸು ಮಾಡಲಿಲ್ಲ. ನನಗೆ ಅಡವಿಯೋ ಗಿಡವೋ ಮರವೋ ಕಲ್ಲೋ ಸೀತೆಯಾಗಿ ಕಂಡಳು ಎಂಬಲ್ಲಿ ಅವಳ ಕುರಿತಾಗಿ ನನಗಿರುವಂತಹ ಭಾವ ಏನು ಎನ್ನುವುದನ್ನು ಗಮನಿಸಿ ಆ ದಾಂಪತ್ಯಕ್ಕೆ ಗೌರವ ಕೊಡಬೇಕಾದ ಬುದ್ಧಿ ಇಲ್ಲದೆ ಸುಮ್ಮನೆ ಆಕ್ಷೇಪ ಮಾಡಬೇಡ. ಎಷ್ಟು ಮಂದಿ ಹೆಂಗಳೆಯರನ್ನು ತಂದಿದ್ದಿ, ನಿನಗೆ ನಿಜವಾದ ದಾಂಪತ್ಯದ ಸುಖ ಅಂದ್ರೆ ಏನು ಅಂತ ಹೇಗೆ ಗೊತ್ತಿರುವುದಕ್ಕೆ ಸಾಧ್ಯ? ದೊಡ್ಡದಲ್ಲ. ನಾನು ಅಂದ ಮಾತ್ರ ನನಗೆ ಮಂಡೋದರಿಯಾಗೆ ಕಾಣ್ತಾಳೆ ಅವಳು ಅಂತ ಅರ್ಥ ಅಲ್ಲ. ಈಗ ತಂದಿದ್ದಿ ಹೌದಾ, ಶಯ್ಯಗೆ ಎಳೆದಿದ್ದಿ ಹೌದಾ, ಸಾಕು ದಾಂಪತ್ಯ ಏನು ಎನ್ನುವುದನ್ನು ಗುರುತಿಸುವುದಕ್ಕೆ. ನಿನಗೆ ಮಂಡೋದರಿ ಹೇಗೆ ಕಾಣುತ್ತಾಳೆ, ಉಳಿದವರು ಹೇಗೆ ಕಾಣುತ್ತಾಳೆ ಎಂಬುದು ಪ್ರಶ್ನೆ ಅಲ್ಲ. ನಿನ್ನ ಮನೋಧರ್ಮ ಏನು ಎನ್ನುವುದನ್ನಲ್ಲಿ ನಾವು ಗುರುತಿಸಿದ್ದೇವೆ. ವಾನರರು ನಿನಗಿಂತ ದೊಡ್ಡವರ? ನಿನಗಿಂತ ದೊಡ್ಡವರ ವಾನರರು? ಹೇಗೆ? ವಾನರರ ಸಖ್ಯವನ್ನು ನಾನು ಮಾಡಿದ್ದೇನೆ ಅಂತ ಆಕ್ಷೇಪಿಸ್ತೀಯಲ್ಲ, ನಿನಗಿಂತ ವಾನರರು ದೊಡ್ಡವರ? ದೊಡ್ಡವರು ಅಂದ್ರೆ ದೊಡ್ಡವರು ಯೋಗ್ಯತೆಯಿಂದಲೋ ಗಾತ್ರದಿಂದಲೋ ಸಾಮರ್ಥ್ಯದಿಂದಲೋ ನಿನಗಿಂತ ದೊಡ್ಡವರು. ಹೇಗೆ? ಅಲ್ಲವಲ್ಲ. ಅಂಥವರೊಂದಿಗೆ ನಾನು ಸಖ್ಯ ಮಾಡುತ್ತೇನೆ ಅಂತ ಆಕ್ಷೇಪಿಸುವುದಕ್ಕೆ ನಿನಗೆ ಅರ್ಹತೆ ಉಂಟು. ನೀನು ವಾನರೊಂದಿಗೆ ಮೊದಲೇ ಸಖ್ಯ ಮಾಡಿಕೊಂಡವನಲ್ವೇ? ಒಬ್ಬ ಇದ್ದದ್ರಲ್ಲಿ ಇಲ್ಲ, ಅದು ಬೇರೆ ವಿಷಯ. ನೆಲಕ್ಕೆ ಬಿದ್ದ ಮೇಲೆ ಮೂಗಿಗೆ ಮಣ್ಣಾಗಲಿಲ್ಲ ಅಂತ ಹೇಳುವುದು ಪ್ರಶ್ನೆ ಅಲ್ಲ. ಈಗ ವಾಲಿಯೊಂದಿಗೆ ಸೋತು ಸಖ್ಯವನ್ನು ಎಸಗಿಕೊಂಡವ ಹೌದೋ ನೀನು ಅಲ್ವೋ? ವಾಲಿ ಇದ್ದಷ್ಟು ವಾನರೊಂದಿಗೆ ನಿನಗೆ ಸಖ್ಯ ಭಾವ ಇತ್ತೋ ಇಲ್ವೋ? ನಿನ್ನ ವಿರೋಧಿಯಾಗಿ ನಿನ್ನನ್ನು ಸೋಲಿಸಿದ ವಾಲಿಯನ್ನು ನೆಲಕ್ಕೆ ಕೆಡಹಿ ಅವನ ತಮ್ಮನನ್ನು ನಾನು ಸಖನನ್ನಾಗಿ ಸ್ವೀಕಾರ ಮಾಡಿದ್ದೇನೆ. ಇಲ್ಲಿ ಆಕ್ಷೇಪ ಮಾಡುವ ಹಕ್ಕು ನಿನಗಿಲ್ಲ. ನನ್ನ ಮನೋಧರ್ಮ ಏನು ಅನ್ನೋದು ಬೇರೆ ಪ್ರಶ್ನೆ. ನೀನಾಕ್ಷೇಪ ಮಾಡುವುದಕ್ಕೆ ಅಧಿಕಾರ ಉಳ್ಳವನಲ್ಲ. ಆಮೇಲೆ ಮಾಯೆ ಉಂಟು, ಮಾಡ್ತೇವೆ. ಒಬ್ಬನ ಮನೆಯಲ್ಲಿ ಒಂದು ಒಡವೆ ಉಂಟು, ಕಳ್ಳ ಹೇಳಬಹುದು. ನಾನು ಕಳ್ಳ, ಆದ್ರಿಂದ ಕದ್ದದ್ದು ಸರಿ ಅಂತ ಹೇಳಬಹುದು. ಇದರ ಅರ್ಥ ಪ್ರಪಂಚವೆಲ್ಲ ಅದನ್ನು ಸತ್ಯ ಮೌಲ್ಯ ಅಂತ ಅಂಗೀಕರಿಸಬೇಕು ಅಂತಲ್ಲ. ದೇವೇಂದ್ರ ನನಗೆ ಕೊಟ್ಟಿದ್ದಾನೆ, ವಿಭೀಷಣ ನಿನ್ನ ನಾಯಕತ್ವವನ್ನು ಬಿಟ್ಟು ನನ್ನಲ್ಲಿಗೆ ಬಂದಿದ್ದಾನೆ ಎನ್ನುವಲ್ಲಿ ನಿನ್ನ ನಾಯಕತ್ವ ಎನ್ನುವುದು ಶಿಥಿಲತೆಯನ್ನು ಹೊಂದುತ್ತಾ ಇದೆ ಅಂತ ಭಾವಿಸಿಕೊ. ಆಮೇಲೆ ಮಾಯೆ ಕುರಿತು ಆಡ್ತೀಯಲ್ಲ, ಇದೇ ಅಲ್ವೇನೋ ನಿನ್ನ ವಿದ್ಯೆ.
ಸೋಲಿಸ್ತೇನೆ, ಆ ಮೂಲಕವಾಗಿ ಗೆಲ್ಲುತ್ತೇನೆ ಅಂತ ನೀನು ಅಹಂಕಾರವನ್ನು ಕಾಣಿಸಬೇಕಾದದ್ದಿಲ್ಲ. ನೀನು ವಿದ್ಯೆಯನ್ನು ಹೊಂದಿದ್ದಿ ಅಂದರೆ ಸಾಮರ್ಥ್ಯದಿಂದ ಹೊಂದಿದ್ದಿ ಎನ್ನುವುದಷ್ಟೇ ಅರ್ಥ ಆಗುವುದಿಲ್ಲ. ನೀನು ಯಾರನ್ನು ಆಶ್ರಯಿಸಿದ್ದಿ ಅಂತಲೇ ತಿಳಿಯಬೇಕು ನಾವು. ಹಾಗಾದ್ರೆ ಏನು, ಪರಾಶ್ರಯವನ್ನು ಅವಲಂಬಿಸಿ ರಾಮನನ್ನು ಗೆಲ್ಲುವಲ್ಲಿ ಪ್ರಯೋಗ ಮಾಡ್ತೇನೆ. ಈಗ ಸಾಧ್ಯ ಉಂಟು ಅಂತಾದ್ರೆ ಮಾಯೆ ಇಲ್ಲದೆ ಗೆಲ್ಲುವುದಕ್ಕೆ ಪ್ರಯತ್ನ ಮಾಡುವವಲ್ವೋ ನೀನು. ಈಗ ಸಾಧ್ಯ ಇಲ್ಲದೆ ಇದ್ದದ್ರಿಂದ ಮಾರಣವೋ ಮತ್ತೊಂದೋ ಮಾಯೆಯೋ ಇದಕ್ಕೆ ಶರಣಾಗುವುದಕ್ಕೆ ಹೊರಟಿದ್ದಿ. ಇಲ್ಲಿ ನಿನ್ನ ಮಾಯೆಗಾಗ್ಲಿ ಮೋಸಕ್ಕಾಗ್ಲಿ ನಾನು ಸೋತು ಶರಣಾದವನಲ್ಲ. ಒಂದು ಕ್ಷಣಿಕವಾದ ಸೋಲಿನ ಭಾವನೆ ಬಂದದ್ದೇನೋ ಹೌದಾದ್ರೂ ನನ್ನ ಪ್ರಯತ್ನದಲ್ಲಿ ನಾನು ಯಾವತ್ತೂ ಹೆಜ್ಜೆಯನ್ನು ಹಿಂದಿಟ್ಟವನಲ್ಲ. ವಾನರರ ಸಹಾಯವನ್ನು ಪಡೆದಿದ್ದೇನೆ, ಲಂಕೆಗೆ ಸೇತುವೆಯನ್ನು ಬಲಿದಿದ್ದೇನೆ. ಆ ವಾನರರು ಇಂದಿಗೂ ನನ್ನನ್ನು ಸಂಪೂರ್ಣ ಮನಸ್ಕರಾಗಿ ನಾಯಕ ಅಂತ ಒಪ್ಪಿದ್ದಾರೆ. ಆದ್ರೆ ನಿನ್ನ ನಾಯಕತ್ವ ಎಲ್ಲ ಶಿಥಿಲತೆಯನ್ನು ಹೊಂದಿದೆ ಅಂತ ನಾನು ಆಡುವಲ್ಲಿ ಕೇವಲ ಇಂದ್ರನ ಕುರಿತಾಗಿ ವಿಭೀಷಣನ ಕುರಿತಾಗಿ ಅಲ್ಲ, ನಿನ್ನವರು ಅಂತ ಯಾರಿದ್ದಾರೆ ಅವರೆಲ್ಲ ಅಸುನೀಗಿ ಹೋದ್ರು. ನೀನು ಕೂಡ ವ್ಯಕ್ತಿಗತವಾಗಿ ಸಮರಾಂಗಣದಲ್ಲಿ ನನ್ನೆದುರಿಗೆ ಬಂದು 3 ಬಾರಿ ಅವಮಾನವನ್ನು ಹೊಂದಿದವ, ಸೋಲನ್ನು ಹೊಂದಿದವ, ಬಾಣಮುಖೇನವ. ನಾನು ಇನ್ನೊಂದನ್ನು ಆಶ್ರಯಿಸಿದವ ಅಂತ ಆಕ್ಷೇಪ ಮಾಡ್ತೀಯಲ್ಲ, ಯಾವುದನ್ನು ಆಶ್ರಯಿಸಿದ್ರೆ ಏನು? ನನ್ನ ಮುಂದೆ ಸೋಲೆ ಅಲ್ವೇನೋ ನಿನಗಿಟ್ಟದ್ದು. ಯಾವುದೋ ಒಂದು ಕಾಲಕ್ಕೊಂದು ಸೋಲು ಬಂದಿದೆ ಅಂತಾದ್ರೆ ಸೋಲು ಅಂತ ಕೂತಿಯ ನೀನು ಎಲ್ಲವನ್ನು ಕಳ್ಕೊಂಡಿದ್ದೀಯಲ್ಲ. ಅವಳ ಹಿಂದೆ ನೋಡ್ಬೇಕಾದೀತು, ಅನರಣ್ಯಕನಲ್ಲಿಗೆ ಹೋಗಬೇಕಾದೀತು. ತೋರಿಸಿದ್ದೇನೆ ನಾನು. ನಿನ್ನಲ್ಲಿ 3 ಬಾರಿ ಅಪಮಾನವನ್ನು ಹೊಂದಿ ಹಿಂದೆ ನಾನು ಸಾರಿದಲ್ಲಿಗೆ ನನಗೆ ಸೋಲುವನ್ನು ಹಾಗೆ ನಾನು ತರ್ಕಿಸುವುದು ಅಂತಾದ್ರೆ ನೀನು ತಾನು ಸೋತಿದ್ದೇನೆ ಅಂತ ಸೀತೆಯನ್ನು ಮರೆತಿದ್ದಕ್ಕಿಂತ ಮೊದಲೇ ಲಂಕೆಯಿಂದ ಬಿಡಾರ ತೆಗಿಬೇಕಿತ್ತು. ಯಾಕೆ ನೀನು ಸೋತು ದರೆಗೆ ಹೊರಗಿದ್ದಿ ಲಂಕಾ ರಾಷ್ಟ್ರದಲ್ಲಿ. ನನ್ನ ಮಗನಾದಂತಹ ಇಂದ್ರ ಬ್ರಹ್ಮಾಸ್ತ್ರ ಪ್ರಯೋಗದಿಂದಲೂ ನಾಗಾಸ್ತ್ರ ಪ್ರಯೋಗದಿಂದಲೂ ಅಥವಾ ನಿನ್ನ ತಮ್ಮನಾದಂತಹ ಸೌಮಿತ್ರಿ ನನ್ನ ಶಕ್ತಿಯಾಯುಧಕ್ಕೆ ತನ್ನ ಪ್ರಾಣವನ್ನು ತೆತ್ತಾಗಲು ಸೋತು ಹತಾಶನಾಗಿ ಕಣ್ಣೀರಿಳಿಸಿದ್ದು ನೀನಿದೆ ಲಂಕಾ ರಾಷ್ಟ್ರದಲ್ಲಿ. ನೀನು ನನ್ನನ್ನು 3 ಸಲ ಸೋಲಿಸಿದ್ದಕ್ಕೆ ಪ್ರತಿಯಾಗಿ ನಾನು ನಿನಗೆ 3 ಸಲ ಹೊಡೆತ ಕೊಟ್ಟಾಗಿ ಆಗಲೇ ನಿನಗೆ ನಾನು ರಾವಣನಿಂದ ಸೋತೆ ಅಂತ ಯಾಕೆ ಹಿಂದೆ ಹೋಗಲಿಲ್ಲ? ಅದು ಕೇವಲ ತಾತ್ಕಾಲಿಕವಾದ ಮತ್ತೆ ಪುನಶ್ಚೇತನವನ್ನು ಹೊಂದಿ ಎದುರಿಸುವಂತಹ ಎದೆಗಾರಿಕೆ ನಿನ್ನಲ್ಲಿಯೂ ಇತ್ತು, ನನ್ನಲ್ಲಿ ಇಲ್ಲ ಅಂತ ನಿನಗೆ ಹೇಳಿದ್ಯಾ. ಆದ್ದರಿಂದಲೂ ಎಲ್ಲವನ್ನೂ ಕಳಕೊಂಡ್ರು ಇವತ್ತಿಗೆ ಬಂದದ್ದು. ಯಾಕೆ ಗೊತ್ತಾ? ಯಾಕೆ ನೀನು ಹುಟ್ಟುವುದಕ್ಕಿಂತ ಮೊದಲೇ ನಿನ್ನ ವಂಶ ನಾನು ನೋಡಿದ್ದೆ. ಹೌದಾ? ಮತ್ತೆ ಅನರಣ್ಯಕನೆಂಬವನು ನಿನ್ನ ಸಮಯದಲ್ಲಿ ಎಷ್ಟು ತಲೆಮಾರು ಹಿಂದೆ ಆಲೋಚನೆ ಮಾಡು. ಯಾಗ ದೀಕ್ಷಾಬದ್ಧನಾಗಿ ಕುಳಿತಿದ್ದವನ ಶಿಕ್ಷೆಗೆ ಕೈ ಎಕ್ಕಿ ಚಂದ್ರಹಾಸ ಎತ್ತಿದ್ದು ನಾನು ಸೂರ್ಯವಂಶದವನ ಕುತ್ತಿಗೆಯನ್ನೇ ಕಡಿಯುತ್ತೇನೆ ಅಂತ ಯುದ್ಧ ಸಿದ್ಧತೆಯಿಂದ ಮತ್ತೆ ಒಡಗೂಡಿ ಮುಂದೆ ಬಂದವನನ್ನು ಕೈ ಸೆರೆ ಹಿಡಿದು ತಲೆಗಾಡಿದ. ನೀನಿಗೆ ಏನಾದ್ರೂ ಕುಲದ ಕುರಿತೊಂದು ಅಭಿಮಾನ ಉಂಟು ಅಂತಾದ್ರೆ ಹಿರಿಯರಿಂದ ಕಥೆ ಕೇಳಿದ ಕೂಡಲೇ ಹೊರಟುಕೊಂಡು ಬರಬೇಕಿತ್ತು. ಲಂಕೆಯಲ್ಲಿ ಉಂಟು ಅಂತ ಹುಡುಕಿಕೊಂಡು ರಾವಣನ ಬಗ್ಗೆ ನಿನ್ನ ವಂಶದ ಹಿಂದಿನ ತಲೆಮಾರಿನವನಿಗೆ ಶಾಸನ ಮಾಡಿದ್ದೇನೆ ನಾನು. ನೀನು ಮೊನ್ನೆ ಹುಟ್ಟಿದ ಹುಡುಗ ಬಂದು ನನ್ನ ಮುಂದೆ ಬಂದು ನನ್ನ ಮುಖದಲ್ಲಿರುವಂತಹ ಮೀಸೆಯಲ್ಲಿರುವ ಕೂದಲಿನ ಸಂಖ್ಯೆಯ ವಯಸ್ಸಾಗ್ಲಿಲ್ಲ ನಿನಗೆ, ನನ್ನ ಹತ್ರ ಮಾತಾಡ್ತಾನ. ಯಾವುದೋ ಹಿಂದಿನ ಕಾಲದ ಕಥೆಯನ್ನು ಎತ್ತಿಕೊಂಡು ಆಡುವುದಕ್ಕೆ ಹೊರಟಿದ್ದಿ. ನಿನ್ನ ಮುತ್ತಜ್ಜನನ್ನು ಕೊಂದಿದ್ದೇನೆ, ಆ ಕಾರಣಕ್ಕೆ ನಿನಗಿಂತ ನಾನು ಬಲಿಷ್ಠ ಅಂತ ಒಬ್ಬನಲ್ಲಿ ಸ್ಥಾಪಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. ರಾಮ ಇವತ್ತು ಲಂಕೆಗೆ ಅಭಿಯೋಗವನ್ನು ಸಾಧಿಸ್ತಾ ಇದ್ದಾನೆ ಅಂತಾದ್ರೆ ಅದಕ್ಕೂ ಕಾರಣ ಉಂಟು.
ತಪಸ್ಸು ಮಾಡುತ್ತಿರುವಂತಹ ಮುನಿಗಳನ್ನು ಬೆದರಿಸುವ, ಯಾಗ ದೀಕ್ಷಾಬದ್ಧರಾದವರನ್ನು ಎನ್ನು ಲೆಕ್ಕಿಸದೆ ಅರಸರ ತಲೆ ಕಡಿಯುವ ಮಹಾ ದ್ರೋಹವನ್ನೆಸಗಿದವನು ನೀನು. ಆ ಮೂಲಕವಾಗಿ ಪ್ರಪಂಚ ಯಾವುದನ್ನು ಮೌಲ್ಯವೆಂದು ನಂಬಿಕೊಂಡು ಬಂದಿದೆಯೋ ಅದಕ್ಕೆಲ್ಲ ವಿರೋಧವನ್ನೇ ಎಸಗುತ್ತ ಒಂದರ್ಥದಲ್ಲಿ ದ್ರೋಹಿಯಾಗಿಯೇ ಕಾಣಿಸಿಕೊಂಡವ. ಗುರುದ್ರೋಹವು ನಿನ್ನೊಳಗೆ ಇರುತ್ತೀರೇ, ಹೀಗೆ ಕಾದುತ್ತೇನೆ ಅಂತ ಮುಂದೆ ಬಂದಿದ್ದೀಯಲ್ಲ. ಸೀತೆಯನ್ನು ಅಪಹರಿಸಿ ತಂದವನು ನೀನು. ಕೇವಲ ಅದೊಂದೇ ಕಾರಣದಿಂದ ರಾಮ ಲಂಕೆಯನ್ನು ಬಂದು ಸೇರಿದ್ದಾನೆ ಅಂತ ತಿಳಿಯಬೇಡ. ನಾನು ಒಂದು ನಿಮಿತ್ತವನ್ನು ಹುಡುಕುತ್ತಾ ಇದ್ದವನಿ. ನನ್ನ ವಂಶೀಯನಾದಂತಹ ಅನರಣ್ಯಕನ ತಲೆ ಕಡಿದು ಅವನಿಂದ ಶಾಪವಾಕ್ಯವನ್ನು ಹೊಂದಿದವನಿ. ನಿನಗೆ ನೆನಪುಂಟೋ ಇಲ್ವೋ? ಆದ್ರೆ ನಾನು ಚೆನ್ನಾಗಿ ತಿಳ್ಕೊಂಡವನಿದ್ದೇನೆ. ಸಾಯುವ ಕಾಲಕ್ಕೊಂದು ವರಲಿದ ಆಗಲಿ, ಏನೂ ವರಲಿದನಲ್ಲ, ಅದಕ್ಕೆ ನಾನು ಬೆಲೆ ಕೊಟ್ಟವನೇ ಇದ್ದೇನೆ. ಯಾಕೆ? ನಾನು ವಂಶಚ್ಯುತನಾದವನಲ್ಲ, ಅದೇ ವಂಶೀಯನಾಗಿ ಇವತ್ತಿಗೂ ಇದ್ದೇನೆ. ನನ್ನ ವಂಶದ ಹಿರಿಮೆಯನ್ನು ಗರಿಮೆಯನ್ನು ಅಲ್ಲಲ್ಲಿ ಸ್ಥಾಪಿಸುತ್ತಾ ಮುಂದೆ ಬಂದವನು ನೀನು. ನನ್ನ ಪ್ರಯಾಣವನ್ನು ಕುರಿತು ಆಲೋಚಿಸು. ಎಲ್ಲೆಲ್ಲ ರಾಕ್ಷಸರ ಪ್ರಭಾವ ಉಂಟು ಅದನ್ನೆಲ್ಲ ಧಿಕ್ಕರಿಸುತ್ತಾ ಅದನ್ನು ಅಡಗಿಸುತ್ತಾ ನಾನಾಗಿ ಮೆರೆಯುತ್ತಾ ಬಂದವನು. ನನ್ನ ಪ್ರಯಾಣದಲ್ಲಿ ಎಲ್ಲಿಯೂ ಹಿನ್ನಡೆಯನ್ನು ಕಲ್ಪಿಸುವುದಕ್ಕೆ ನಿಮಗಾಗಲಿಲ್ಲ. ಲಂಕೆಯನ್ನು ಸೇರುವುದೇ ಅಸಂಭವವೆಂದು ಪ್ರಪಂಚವೆಲ್ಲ ತಿಳಿದಿದ್ದ ಕಾಲಕ್ಕೆ ಯಾವುದು ಅಸಂಭವ ಮಾರ್ಗವೆಂದು ತಿಳಿದಿದ್ರು ಅದನ್ನೇ ನನ್ನ ಪಥವಾಗಿ ಕಲ್ಪಿಸಿಕೊಂಡು ಲಂಕೆಗೆ ಬಂದು ಸೇರಿದವ ನಾನು. ಈ ಕಾಲಕ್ಕೆ ನೀನು ಏಕಾಂಗಿಯಾಗಿ ಹೋಗಿದ್ದಿ. ನಮ್ಮ ವಂಶದವನ ತಲೆ ಕಡದವನು ನೀನು. ಆ ಕಾಲಕ್ಕೆ ಅವ ಏನೋ ಹೊರಲಿದನೋ ಇದು ಸತ್ಯವಾಗಿಸುವುದಕ್ಕೆ ಬಂದಿದ್ದೇನೆ ವಂಶೀಯನಾಗಿ. ಕೇವಲ ಸೀತಾಪಹಾರ ಒಂದೇ ಕಾರಣ ಅಂತ ತಿಳಿಯಬೇಡ. ತರುಣಿಯ ದೆಸೆಯಿಂದ ಮಾತ್ರವಲ್ಲ, ಹಿಂದೆ ಮಾಡಿದಂತಹ ಗುರುದ್ರೋಹಕ್ಕೂ ಶಿಕ್ಷೆಯನ್ನು ಪಡುವುದಕ್ಕಾಗಿ ಬಂದವನಿದ್ದೇನೆ ನಾನು. ಶಹಬಾಸ್ ರಾಮ, ನಿನ್ನ ಅನಾವರಣ ಈ ಲಂಕೆಯಲ್ಲಿ ಆಗಬೇಕಾದದ್ದೇ ನನಗಿದ್ದಂತಹ ಉದ್ದೇಶ. ನಿನ್ನ ಬಾಯಿಂದ ಬರಲಿ ಅದಕ್ಕೆ ನಿನ್ನನ್ನು ಕೆಣಕಿದ್ದು. ಕೇವಲ ಸೀತಾವ್ಯಾಜದ ಮೂಲಕವಾಗಿ ರಾವಣನನ್ನು ಶಿಕ್ಷಿಸುವಂತಹ ಉದ್ದೇಶಕ್ಕೆ ದಾಶರಥಿ ಆಗಮನವಾಗಿದೆ ಲಂಕಾ ರಾಷ್ಟ್ರಕ್ಕೆ ಅನ್ನುವಂತಹ ಅಭಿಪ್ರಾಯ ನಾಳೆ ಲಂಕೆಯ ಜನಮಾನಸದಲ್ಲಿ ಸ್ಥಿರವಾಗಕೂಡದು. ನೀನೇ ಬಾಯಿ ಬಿಟ್ಟು ಹೇಳಿದೆಯಲ್ಲ, ತರುಣಿಯ ದೆಸೆಯಿಂದಲ್ಲ, ಅದೊಂದೇ ಕಾರಣ ಅಲ್ಲ. ಅಲ್ಲದಿದ್ರೂ ಕಾರಣ ಹುಡುಕಿ ನಾನು ಬರುತ್ತಿದ್ದೆ ನಿನ್ನ ಬಳಿಗೆ. ನಾನು ಅದಕ್ಕೆ ಅವಕಾಶ ಬಿಟ್ಟದ್ದು. ಅನರಣ್ಯನ ತಲೆ ಕಡಿದ ಮೇಲೆ ಅಯೋಧ್ಯೆಗೆ ದಾರಿ ಮರೆತಲ್ಲ, ಆ ಕಡೆಗೆ ಹೋಗದೇ ಇದ್ದದ್ದು. ಅವ ಹೇಳಿದನಲ್ಲ ಸಾಯುವ ಕಾಲಕ್ಕೊಂದು ಮಾತು, ನನ್ನ ವಂಶೀಯನಿಂದಲೇ ನಿನಗೆ ಮರಣ ಬರಲಿ. ಹೌದು, ನೋಡುವ. ಹಾಗಾಗಿ ಆ ವಂಶದವರ ಮೇಲೆ ಇನ್ನು ಕೈ ಮಾಡ್ಲಿಕ್ಕಿಲ್ಲ. ಲೆಕ್ಕ ಹಾಕಿ ಅವನಿಗೆ ಎಷ್ಟು ತಲೆ ಆಯ್ತು. ಇಷ್ಟರವರೆಗೆ ತಲೆ ಎತ್ತಿ ಲಂಕೆಗೆ ಬಂದವರಿಲ್ಲ ಯಾರೊಬ್ಬರು. ನೀನೊಬ್ಬ ಈಗ ತಲೆಯ ಮೇಲೆ ಜಟೆ ಕಟ್ಟಿದವ ಈ ಕಡೆ ಬಂದಿದ್ದು. ರಾವಣನ 10 ತಲೆಗೆ ಒಟ್ಟಿಗೆ ಕ್ರಯ ಎಷ್ಟಾಗ್ತದೆ ಅಂತ ಕೇಳಲಿಕ್ಕೆ ಕತ್ತರಿಸ್ತೀಯೋ ತಲೆ? ಸಾಧ್ಯ ಇಲ್ಲ. ಕತ್ತರಿಸ್ತೀಯೋ ನೀನು ತಲೆ? ರಾವಣನ ತಲೆ ಏನದ್ಭುತ ಇದು! ರಾವಣನೊಂದಿಗೆ ಸಂಘರ್ಷವನ್ನು ಮಾಡುತ್ತಾ ಇವನ 10 ತಲೆಗಳನ್ನು ಒಂದರ ಹಿಂದೆ ಒಂದರ ಹಾಗೆ ಕತ್ತರಿಸುತ್ತಾ ಹೋದೆ. ಇವನ 20 ಬಾಹುಗಳನ್ನು ಬಾಣಮುಖೇನವಾಗಿ ಖಂಡಿಸಿದೆ. ಆದರೆ ಪ್ರಯೋಜನಕ್ಕೆ ಬಾರದೆ ಹೋಯಿತಲ್ಲ. ಎಷ್ಟು ಬಾರಿ ಶಿರವನ್ನು ಛೇದಿಸಿದ್ರು ಮತ್ತೆ ಮತ್ತೆ ತಲೆಗಳು ಹುಟ್ಟಿಕೊಳ್ಳುತ್ತವೆ, ಬಾಹುಗಳು ಕಾಣಿಸಿಕೊಳ್ಳುತ್ತವೆ. ರಾವಣ ಅಜೇಯನಾಗಿಯೇ ವಿಜೃಂಭಿಸುವುದಕ್ಕೆ ಹೊರಟ ಹಾಗೆ ಕಾಣಿಸ್ತದೆ. ಹಾಗಾದ್ರೆ ನನ್ನ ಯುದ್ಧಕ್ಕೆ ಅರ್ಥ ಏನು? ಈ ಯುದ್ಧವನ್ನು ಈ ತೆರನಾಗಿ ಮುಂದುವರಿಸುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಆದ್ರಿಂದ ಸರಿಯಾದ ಅವಕಾಶ ಒದಗಿ ಬರ್ತದೋ ಎನ್ನುವ ನಿರೀಕ್ಷೆಯಿಂದಲೇ ಧನುಸ್ಸನ್ನು ಕೆಳಗಿಳಿಸಿ ರಥದಲ್ಲಿ ಕೂತು ಬಿಡುತ್ತೇನೆ. ದೇವ
ಮಾತಲಿ ರಾಮರಾವಣರ ಯುದ್ಧವನ್ನು ಬಿಡುಗಣ್ಣರು ನೋಡು ಎಷ್ಟು ಕುತೂಹಲೆಯನ್ನು ನೋಡುತ್ತಿದ್ದಾರೆ. ರಾವಣನ ನಿಗ್ರಹ, ರಾವಣನ ವಧೆ ಯಾವಾಗ ಆಗುತ್ತದೆ ಅಂತ ನಿರೀಕ್ಷೆಯಲ್ಲಿದ್ದಾರೆ. ಆ ಕಡೆಯಿಂದ ಪರ್ಯಾಯವಾಗಿ ಅಭಿವ್ಯಕ್ತಗೊಳ್ಳುತ್ತಾ ಇದೆ. ಇದು ಯಾವಾಗ ಮುಕ್ತಾಯ ಆಗ್ತದೆ, ಬೇಗದಲ್ಲಿ ಮುಗಿಯಲಿ ಎಂಬ ಹಾಗೆ ಸೂಚನೆಯೂ ಬರುತ್ತಿದೆ ಕೆಲವು ಕಡೆಯಿಂದ. ಸ್ವಾಮಿ, ಹಾಗಾಗಿ ರಣೋತ್ಸಾಹದಲ್ಲಿ ವಿಜೃಂಭಿಸ್ತಾ ಇದ್ದಾನೆ ದಶಕಂಠ. ತಾವು ಇದ್ದಕ್ಕಿದ್ದ ಹಾಗೆ ಯಾಕೋ ಕಾಲ ಕೂಡಿ ಬರಬೇಕು ಅಲ್ವೋ, ಪರಿಪಕ್ವವಾಗಬೇಕು, ಸನ್ನಿವೇಶ ಸರಿಯಾಗಿರಬೇಕು ಅಂತ ಕಾಲದ ನಿರೀಕ್ಷೆಯಲ್ಲಿದ್ದ ಹಾಗೆ. ಸ್ವಾಮಿ, ಅಂತ ದುಷ್ಟರನ್ನು ಇನ್ನು ಹೆಚ್ಚು ಹೊತ್ತು ವಿಳಂಬಿಸಬಾರದು, ವಿಜೃಂಭಿಸುವುದಕ್ಕೆ ಅವಕಾಶ ಕೊಡಬಾರದು. ಆದ್ದರಿಂದ ತಾವು ವಿಶ್ವಾಕಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ, ಆ ವಿಶ್ವಾಕಾರನು ಹೌದು, ವಿಶ್ವನಾಯಕನೂ ಹೌದು, ಆ ವಿಶ್ವೇಶ್ವರನೂ ಹೌದು. ತಡ ಮಾಡುವುದು ಏಕೆ ಸ್ವಾಮಿ? ಆದ್ದರಿಂದ ಇದು ಮಹಾಶಾರಂಗರವನ್ನೆತ್ತು ವಿಶ್ವವ್ಯಾಪಿಯಾಗಿ ನಿಂತು ಆ ದುಷ್ಟನನ್ನು ಆದಷ್ಟು ಬೇಗ ನಿಗ್ರಹಿಸುವುದು ಒಳ್ಳೆಯ ಮಾತಲಿ. ನಾನು ಬೇಗ ಮುಗಿಸಬೇಕು ಅಂತ ಇದ್ದೇನೆ, ಆದ್ರೆ ಆಗುವುದಿಲ್ಲಲ್ಲ. ಮಾತಲಿಯೇ ನಾನೆಂಬ ಮಾತಲಿ ಕೇಳು. ಸ್ವಲ್ಪ ಕೇಳ್ತೀಯನಪ್ಪ? ಏನು ಸ್ವಾಮಿ? ಸ್ವಾಮಿ, ಏನಾದ್ರೂ ಹೇಳಿ ನನ್ನ ದಾರಿ ತಪ್ಪಿಸಬೇಕು ಅಂತಲೇ ಆಲೋಚನೆಯಲ್ಲಿ ಇದ್ದ ಹಾಗುಂಟು. ಇಲ್ಲದಿದ್ರೆ ನನ್ನ ಕುರಿತಾಗಿ ನಾನೇನು ತಿಳಿದಿದ್ದೇನೆ ಅದಲ್ಲ ಇನ್ನೊಂದು ಅಂತ ಹೇಳುವುದಕ್ಕೆ ಅವಸರಿಸ್ತಾ ಇದ್ದೀಯಲ್ಲ. ನಾನೇನು ಅಂತ ನೀನು ಹೇಳಿ ನನಗೆ ತಿಳಿಯಬೇಕು. ನಾನು ದಶರಥನ ಮಗ, ನನಗೆ ಇವನನ್ನು ಗೆಲ್ಲುವ ಸಾಮರ್ಥ್ಯ ಇಲ್ಲ. ಇದಂತೂ ನಾವೀಗ ನಡೆಸಿದಂತಹ ಯುದ್ಧದಿಂದ ಶ್ರುತಪಟ್ಟಿದೆ. ರಾವಣನ ತಲೆ ಕಡಿಯುವುದಕ್ಕೆ ಬರ್ತದೆ ನನಗೆ, ಹೌದು, ಆದ್ರೆ ಅವ ಸಾಯುವುದಿಲ್ವಲ್ಲ. ಎಷ್ಟು ಬಾಣ ಪ್ರಯೋಗವನ್ನು ನಾನು ಆತನ ಮೇಲೆ ಮಾಡಿ ಆತನ ಶಿರಸ್ಸನ್ನು ಒಂದರ ಹಿಂದೆ ಒಂದರಾಗೆ ಕತ್ತರಿಸಿ ಉರುಳಿಸುತ್ತಾ ಬಂದೆ. ಆದ್ರೆ ನೋಡು, ಮತ್ತೆ ಮತ್ತೆ ಚಿಗಿತುಕೊಳ್ಳುತ್ತಾ ರಾವಣ ಮೊದಲಿನ ಹಾಗೆ ಸಶಕ್ತನಾಗಿ ಬೊಬ್ಬಿರಿಯುತ್ತಾ ಇದ್ದಾನೆ. ನೀನೇ ನೋಡಿ, ಈ ಕಾಲಕ್ಕೆ ನನ್ನಿಂದ ಈ ಯುದ್ಧವನ್ನು ಗೆಲ್ಲುವುದು ಸಾಧ್ಯ ಇಲ್ಲ ಎನ್ನುವಲ್ಲಿಗೆ ಬಂದಿದ್ದೇನೆ. ಹಾಗಾಗಿ ನಿನಗೊಂದು ಚಿಂತೆ ಇದ್ದೀತು, ಎಷ್ಟು ಕಾಲ ಈ ರಾಮನಿಗಾಗಿ ರಥವನ್ನು ಓಡಿಸುವುದಪ್ಪ ಅಂತ. ನೀನು ರಥ ಸಮೇತನಾಗಿ ಸ್ವರ್ಗಕ್ಕೆ ಹೋಗು. ಮಾತ್ರ ಅಲ್ಲ, ನನ್ನನ್ನು ಆಶ್ರಯಿಸಿದವರು ಕೆಲವರಿದ್ದಾರೆ. Somebody
ರಾಮ ಲಕ್ಷ್ಮಣ, ಯುದ್ಧದ ಪರಿಣಾಮವನ್ನಾದರೂ ಕಂಡೆಯ? ಎಲ್ಲಿಂದ ಎಲ್ಲಿಯವರೆಗೆ ನಮ್ಮ ಪ್ರಯಾಣ ಮುಂದುವರಿಯಿತು. ಆದರೆ ಯಶಸ್ಸನ್ನು ಹೊಂದುವಲ್ಲಿ ಕೊನೆಯ ಹಂತದಲ್ಲಿ ನಾನು ಸೋತು ಬಿಟ್ಟೆನು. ಹೇಳುತ್ತಾರೆ, ಪ್ರಪಂಚದಲ್ಲಿ ಸಾತ್ವಿಕತೆ ಉಳಿಯುತ್ತದೆ, ಗೆಲ್ಲುತ್ತದೆ. ಮೌಲ್ಯಗಳ ರಕ್ಷಣೆಗಾಗಿ ನಾವು ಸದಾ ಹೋರಾಟವನ್ನು ಮಾಡಬೇಕು. ಆದ್ರೆ ಅದೆಲ್ಲ ಅಣಕದ ಮಾತುಗಳಾಗಿಯೇ ಹೋದುವಲ್ಲ. ಇಲ್ಲಿ ಗೆಲ್ಲುವಲ್ಲಿ ನಾನು ಹಿಂದುಳಿದೆ ಅಂತ ಆದರೆ ನನಗೆ ಬಂದಂತಹ ಅಪಯಶ ಎಷ್ಟು ಮಹತ್ತರವಾದದ್ದು ಎನ್ನುವುದನ್ನಾದರೂ ನೋಡಿ. ಆ ಕಡೆ ಸೀತೆಯನ್ನೂ ಕಳಕೊಂಡೆ, ಈ ಕಡೆ ಯುದ್ಧದಲ್ಲಿಯೂ ಸೋಲನ್ನೇ ಉಂಡೆ. ನನ್ನನ್ನು ಅನುಸರಿಸಿ ಬಂದಂತಹ ನಿನಗೆ ದುಮ್ಮಾನವಲ್ಲದೆ ಬೇರೇನನ್ನು ಒದಗಿಸುವುದಕ್ಕಾಗಲಿ ತಮ್ಮ, ನನ್ನನ್ನು ಆಶ್ರಯಿಸಿದಂತಹ ಹನುಮಂತನು, ಸುಗ್ರೀವನು, ಇವರ ಪಾಲಿಗೂ ಬೇಕಾದ ಕೊಡುಗೆಯನ್ನು ವಿಜಯದ ರೂಪದಲ್ಲಿ ಕೊಡುವುದಕ್ಕೆ ನನಗಾಗಲಿಲ್ಲ. ವಿಭೀಷಣ ಬಂದು ನನ್ನನ್ನು ಆಶ್ರಯಿಸಿಕೊಂಡ, ಅವನಿಗೂ ಮಾತನ್ನಾಡಿದ್ದೆ. ರಾವಣನನ್ನು ಕೊಂದು ನಿನಗೆ ಲಂಕಾಧಿಪತ್ಯವನ್ನು ಒದಗಿಸಿಕೊಡುತ್ತೇನೆ, ಲಂಕೆಯ ಜನ ಇನ್ನಾದರೂ ಸಾತ್ವಿಕತೆ ಆಳ್ವಿಕೆಯನ್ನು ಕಾಣುವ ಹಾಗಾಗಲಿ ಎಂಬಂತೆ. ಆದ್ರೆ ಅದು ನನ್ನಿಂದ ಸಾಧ್ಯವಾಗುವುದಿಲ್ಲ ಎನ್ನುವುದು ಸ್ಪಷ್ಟವಾಯಿತಲ್ಲ. ಇನ್ನು ನೀನಾದರೂ ಯಾಕೆ ಕಣ್ಣೀರು ಸುರಿಸುತ್ತಾ ಇಲ್ಲಿ ನಿಲ್ಲಬೇಕು? ನೀನು ಅಯೋಧ್ಯೆಗೆ ಹೋಗು. ಸೀತೆಯನ್ನು ನೀಗಾಡಿದಂತಹ ರಾಮ ರಾವಣನನ್ನು ಕೊಲ್ಲುವುದಕ್ಕೆ ವಿಫಲನಾಗಿ ಅಯೋಧ್ಯೆಯ ಜನರಿಗೆ ತೋರಿಸುವುದಕ್ಕೆ ಮುಖ ಇಲ್ಲದೆ ಎಲ್ಲಿಯೋ ಹೋದ ಅಂತ ಹೇಳಪ್ಪ. ಹೋಗು ಹೋಗು. ರಾವಣನ ಹೋರಾಟದಲ್ಲಿ ಕೈ ಸೋತೆನಲ್ಲ ನಾನು, ಗೆಲುವಾಗಲಿಲ್ಲವಲ್ಲ ಎನಗೆ. ಹೌದು ಸ್ವಾಮಿ, ಅಲ್ಲದೆ ಎಲ್ಲರನ್ನು ಉದ್ದೇಶಿಸಿ ಯಾರ್ಯಾರಿಗೆ ಏನೇನು ಹೇಳಬೇಕು ಅದೆಲ್ಲವನ್ನು ಹೇಳಿದ ಹಾಗೆ ಕೇಳಿಸ್ತಾ ಇದೆ. ಮಾತಲೆ ನೀ ತೆರಳು ಸುರಪುರಕ್ಕೆ. ಹೌದು, ಲಕ್ಷ್ಮಣನನ್ನು ಉದ್ದೇಶಿಸಿ, ಜಾಂಬವನನ್ನು ಉದ್ದೇಶಿಸಿ, ಹನುಮಂತನನ್ನು ಉದ್ದೇಶಿಸಿ, ವಾನರ ಮುಖ್ಯರನ್ನು ಉದ್ದೇಶಿಸಿ ಕೆಲವು ಮಾತುಗಳನ್ನು ಆಡಿ. ಸ್ವಾಮಿ, ಇದು ನಾಟಕದೊಳಗೊಂದು ನಾಟಕ, ಇದು ಹಾಗಾಯ್ತ. ಮಾಯೆಯೊಳಗೊಂದು ಮಾಯೆ ಈಗೂ ಉಂಟು. ಯೋಚಿಸುವುದು ನಾನು, ತಾವು ಎಲ್ಲವನ್ನು ಮೀರಿ ನಿಲ್ಲಬಲ್ಲಂತ ಒಬ್ಬ ಸರ್ವಶಕ್ತ, ಸರ್ವಜ್ಞ, ಸರ್ವಾಂತರ್ಯಾಮಿ ತಿಳಿದುಕೊಂಡಂತಲ್ಲ, ಕೇವಲ ಈ ಚಕ್ಷುಗಳಿಗೆ ಕಾಣಿಸುವಂತ ಈ ಮಾನವ ಸ್ವರೂಪ ಏನುಂಟು ಅದು ನೋಡುವುದಕ್ಕೆ ವ್ಯಕ್ತವಾಗಿದೆ, ಮೂರ್ತವಾಗಿದೆ ಹೊರತು ಅದಕ್ಕಿಂತ ಅವ್ಯಕ್ತವಾದುದು ಬ್ರಹ್ಮಾಂಡದಷ್ಟಿದೆ. ಸ್ವಾಮಿ, ಅಲ್ಲಿ ಏನು ಕಡಿದಷ್ಟು ಸವರಿದಷ್ಟು ಚಿಗುರುತ್ತಿದೆ. ಏನು ಕಡಿಯುತ್ತಲೇ ಇರುವುದು? ಅದಕ್ಕೂ ಪರಿಹಾರ ಇದೆ. ಏನು ಪರಿಹಾರ? ಅದರೊಳಗೆ ಏನುಂಟು? ಇನ್ನೊಂದು ವಿಷಯ ಸ್ವಾಮಿ, ಜಯ ಸಿಗಲಿಲ್ಲ, ವಿಜಯವಾಗಲಿಲ್ಲ ಅಂತ. ಹೌದು, ಜಯ ವಿಜಯ ಎರಡೂ ತಮ್ಮ ಸಾನ್ನಿಧ್ಯದಲ್ಲಿ ಈಗ ತಮ್ಮೊಂದಿಗೆ ಐಕ್ಯವಾಗುವುದರಲ್ಲುಂಟೋ ಮುಂದೆ ಹೋಗುವುದರಲ್ಲುಂಟೋ ಗೊತ್ತಿಲ್ಲ. ಜಯ ವಿಜಯ ಎರಡೂ ತಮಗೆ ಒದಗಿ ಬರುವುದು ಕಾಲ ಸನ್ನಿಹಿತವಾಗಿದೆ. ಇರುವುದನ್ನು ಮಾತಾಡ್ತೀನಿ ಸ್ವಾಮಿ. ಎಲ್ಲ ಮಾಯೆಯನ್ನು ಮೀರಿ ನಿಂತ ಮಹಾ ದೇವಾದೇವನಿ
ಹಾಗಾಗಿ ಹೇಳುವುದು ಇಷ್ಟೇ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತ ನೀನು ಕೇವಲ ಈ ದುರುಳ ರಾವಣನಲ್ಲಿ ಹೀಗೆ ಅವನ ಸಮ್ಮುಖದಲ್ಲಿ ನೀನು ಸೋಲು ಉಂಟೆ ಸ್ವಾಮಿ. ಹಾಗುಂಟಲ್ವ? ಬಿಡು ವೃಥ ದುಮ್ಮಾನವ್ಯಾಕಿ, ಬಿಡು ವೃಥ ದುಮ್ಮಾನವ್ಯಾಕಿ, ಧನಿಗ ದಾನವನಿಂದ ಸರದಲ್ಲಿ ಮಡಿಯದಿರೆ, ಶರದಲ್ಲಿ ಮಡಿಯದಿರೆ, ಸುರ ಸೂತನೇ ತಾನೆಂದು ಗರ್ಜಿಸಿದ. ಸ್ವಾಮಿ, ಈ ಹಂತದಲ್ಲಿ ನಿರ್ಣಾಯಕವಾಗಿ ಹೋರಾಟ ಆಗಲೇಬೇಕು. ಆ ಕಡೆಯಿಂದ ಏನು ನಿರೀಕ್ಷೆ ಉಂಟು, ನಮ್ಮ ಕಡೆಗೆ ಏನೊಂದು ಪರೀಕ್ಷೆ ಉಂಟು, ಅದು ಪೂರ್ಣವಾಗುತ್ತಾ ಸನ್ನಿಹಿತವಾಗಿದೆ, ಕೂಡಿ ಬಂದಿದೆ. ಹಾಗಾಗಿ ಆ ದುರುಳ ರಾವಣ ಏನು ಇದ್ದಾನೆ, ಅವನ ತಲೆ ಏನು ಚಿಗುರುತ್ತಾ ಉಂಟು, ಆ ಚಿಗುರುವುದಕ್ಕೆ ಮೂಲವಾಗಿ ಮೂಲ ರೂಪವಾಗಿ ಬೀಜ ರೂಪವಾಗಿ ಆಗ ಹೇಳಿದಾಗ ಒಂದು ಅನುರೂಪವಾಗಲೇ ಶಕ್ತಿ ಉಂಟು, ಸಂಚಯ ಉಂಟು. ಆ ಸಂಚಯದ ಮೂಲ ಸ್ಥಾನದ ಉದ್ಘಾಟನೆ ಆಗಬೇಕು, ಭೇದನ ಆಗಬೇಕು, ಛೇದನ ಆಗಬೇಕು. ಇಂಥ ಬ್ರಹ್ಮ ರಾಕ್ಷಸನ ಹತ್ಯೆಗಾಗಿ ಬ್ರಹ್ಮಾಸ್ತ್ರ ತಮ್ಮಲ್ಲಿ ಇದೆಯಲ್ಲ, ಅದನ್ನು ಪ್ರಯೋಗಿಸುವುದೇ ಸೂಕ್ತ ಅಂತ ನನ್ನ ಆಲೋಚನೆ. ಮಾತಲ್ಲಿ ಹೃದಯದಲ್ಲಿ ಏನನ್ನೋ ಇಟ್ಟುಕೊಂಡವನು ಯಾವತ್ತಿಗೂ ಮೃತ್ಯುವಶನಾಗುವುದಕ್ಕಿಲ್ಲ, ಇದನ್ನು ಸೂಚಿಸಿದ್ದಲ್ವೇ ನೀನು? ಅದಕ್ಕೆ ಪರಿಹಾರವನ್ನು ಮೇಲಿನಿಂದಲೇ ಬಂದವರು ಹೇಳಿದ್ರು. ಇಡಬೇಕಾದ ಗುರಿ ಅದಲ್ಲ, ಮತ್ತೊಂದುಂಟು. ಆಮೇಲೆ ಇನ್ನೂ ಒಂದು ಭಾವನೆ ಉಂಟು ನನ್ನ ಮನಸ್ಸಿನಲ್ಲಿ. ನೀನು ತಂದದ್ದೆಲ್ಲ ವ್ಯರ್ಥವಾಗಕೂಡದು. ಅದೇನು ಶಾರ್ಂಗ, ಅದನ್ನು ತಂದಿದ್ದೀಯಲ್ವ? ಹಾಗಾದ್ರೆ ಅದನ್ನು ನಾನೊಮ್ಮೆ ಹಿಡಿದು ನೋಡಬೇಕು. ಈ ರಾವಣನ ಅಂತರಂಗದಲ್ಲಿ ಪರಿವರ್ತನೆ ಆಗಬೇಕು ಅಂತಾದ್ರೆ ಯಾವುದು ಅವ್ಯಕ್ತವಾಗಿ ಸರ್ವವ್ಯಾಪಿಯಾಗಿ ಉಂಟೋ ಅದು ಈ ರಾಮನೆಂಬ ಆವರಣದಲ್ಲಿ ಪ್ರಕಟವಾಗ್ತಾ ಇದೆ, ವ್ಯಕ್ತವಾಗ್ತಾ ಇದೆ ಎನ್ನುವುದವನಿಗೆ ತೋರಬೇಕು. ಹಾಗೆ ತೋರುವುದಕ್ಕಾಗಿ ಅವನಿಗಾಗಿಯೇ ವಿಶಿಷ್ಟವಾಗಿ ನಾನು ಕಾಣಿಸಿಕೊಳ್ಳುವುದಕ್ಕೆ ನೋಡು, ಇದೋ ಇದೋ ಪಿಡಿದು ಧನುವಿಗೆ ಶಾರ್ಗಮಾಣಿಯಾಗಿದ್ದೇನೆ, ಗುರಿ ಹಿಡಿಯಲಿ ತನಲಿ ವಿಶ್ವಾಕಾರ ತಗನಾದ ವಾಮ ಹಸ್ತದಲ್ಲಿ ಶಾರ್ಂಗವನ್ನು ಹಿಡಿದು ಅವನಿಗೆ ಗುರಿಯಾಗಿ ಅಸ್ತ್ರವೊಂದನ್ನು ಹೂಡಿ ನಿಂತ ಕಾಲಕ್ಕೆ ಇದೋ ಇದೋ ವಿಶ್ವತತ್ವವೇ ಹೀಗೆ ಪ್ರಕಟವಾಗುತ್ತಾ ಇದೆ ಎನ್ನುವುದು ಆ ದಾನವನಿಗೆ ಬೋಧೆಯಾಗಬೇಕು. ಅದಕ್ಕಾಗಿ ರಥದ ಮೇಲೆ ಎದ್ದು ನಿಂತಿದ್ದೇನೆ. ಇದ್ದೇನೆ. ಶಾರ್ಂಗ ಮಹಾಧನುಸ್ಸನ್ನು ಕರದಲ್ಲಿ ಧರಿಸಿ ರಥವೇರಿ ನಿಂತಿರುವಂತಹ ಈ ಶ್ರೀರಾಮಚಂದ್ರಮ
ಏನು ಎಷ್ಟು ಅನ್ನುವಂತಹ ಗ್ರಹಿಕೆಯನ್ನು ನನಗೆ ಮಾಡಿಕೊಳ್ಳುವಂತಹ ಅವಕಾಶವೊಂದು ತಾನಾಗಿ ಸಿದ್ಧವಾಗಿ ಹೋಯಿತಲ್ಲ. ಬ್ರಹ್ಮಾಂಡಾಧೀಶನಾದ ಕೋಟಿ ಬ್ರಹ್ಮಾಂಡಗಳನ್ನು ತನ್ನ ಉದರದಲ್ಲಿ ಧರಿಸಿಕೊಂಡಿರುವ ಲೋಕನಾಯಕನ ದಿವ್ಯ ಸಾಕಾರ ನನ್ನ ಕಣ್ಣ ಮುಂಭಾಗದಲ್ಲಾಗಿದೆ. ಭಗವಂತನಾದವ ತಾನಾಗಿ ತನ್ನನ್ನು ಯಾರಿಗೂ ಕಾಣಿಸಿಕೊಡುವುದಿಲ್ಲ. ಸಾಧಕನಾದವನು ತನ್ನ ಸಾಧನೆಯ ಫಲರೂಪವಾಗಿಯೇ ಭಗವಂತನನ್ನು ಕಂಡುಕೊಳ್ಳುವುದಕ್ಕಾಗಿ ಯತ್ನಿಸಬೇಕು. ಬಹುದೀರ್ಘಕಾಲದ ಆಯುಷ್ಯವನ್ನು ಹೊಂದಿ ನಾನು ಸಾಧಿಸಿದಂತಹ ಸಾಧನೆಗಳಿಗೆಲ್ಲ ಫಲರೂಪವಾಗಿ ಜಗದೋತ್ತಂಡ ಮೂರ್ತಿಯನ್ನು ಕಾಣುವಂತಹ ಸೌಭಾಗ್ಯ ಇಂದಿನ ದಿನ ನನಗೆ ಒದಗಿ ಬಂತಲ್ಲ. ವಿಶ್ವಾಕಾರವೇ ತಾನಾಗಿ ಹೋದ, ಅಣುವಿನಲ್ಲಿ ಅಣುವಾಗಿ ಕಾಣಿಸಬಲ್ಲ, ಬ್ರಹ್ಮಾಂಡಕ್ಕಿಂತಲೂ ಅತೀತವಾದಂತಹ ಆಕಾರವನ್ನು ತಳೆಯಬಲ್ಲ ಈ ದಿವ್ಯ ರೂಪವನ್ನು ಕಾಣುವಂತಹ ಉದ್ದೇಶದಿಂದಲೇ ಇಷ್ಟರ ತನಕ ಹಾತೊರೆಯುತ್ತಿದ್ದವ. ಹಸಿದ ಮಗುವಿನೆಡೆಗೆ ತಾಯಿ ತಾನಾಗಿ ಮಮತೆಯಿಂದ ಒಲಿದು ಬರುವ ಹಾಗೆ ವೈಕುಂಠ ಲೋಕದಿಂದ ಪತಿತನಾದಂತಹ ನನ್ನನ್ನು ಉದ್ಧರಿಸುವಂತಹ ಉದ್ದೇಶಕ್ಕಾಗಿ ಕೋದಂಡ ಪಾಣಿಯಾಗಿಯೇ ವೈಕುಂಠನಾಥ ಗರಿಗಿಳಿದು ಬಂದನು. ಕಂಡು ಧನ್ಯತೆಯ ಮೂಡಿದೆ ನನ್ನ ಮನಸ್ಸಿನಲ್ಲಿ. ನಿಜವಾಗಿಯೂ ಇಷ್ಟರ ತನಕ ಕಳೆದುಕೊಂಡಂತಹ ನನ್ನ ತಲೆಯಲ್ಲಿ ಜಿಗಿತದ್ದಕ್ಕೊಂದು ಅರ್ಥ ಹುಟ್ಟಿದ ಹಾಗಾಗಿ ಮತ್ತೆ ಮತ್ತೆ ಮನಸ್ಸಿನಲ್ಲಿ ಹುಟ್ಟುತ್ತಿದ್ದ ಬಯಕೆಗಳಿಗೆ ಪ್ರತೀಕ ನನ್ನ ತಲೆ ಜಿಗಿತದೆ. ಆ ವಿಶ್ವಾಕಾರವನ್ನು ಕಾಣಬೇಕು ಅನ್ನುವಂತ ಹಂಬಲದಿಂದಲೇ ಇಷ್ಟರ ತನಕ ಸಾಧನೆಯನ್ನೆಸಗಿತ್ತು. ನೋಡುವವರಿಗೆ ಲೋಕ ವಿರುದ್ಧವಾದದ್ದು, ಲೋಕ ಮಾರಕವಾದದ್ದು ಅಂತ ಕಂಡಿರುವುದು. ಲೋಕ ನಿಯಾಮಕನಾದ ಲೋಕಾಧ್ಯಕ್ಷನಾದಂತಹ ಇವನಿಗೆ ಅದರ ಅಂತರ್ಯ ಚೆನ್ನಾಗಿ ಅರ್ಥವಾಗಿದೆ. ಕೇವಲ ತೋರಿಕೆಗೆ ಮಾತ್ರ ಉದ್ದೇಶ ಹೀಗೆ, ನಮ್ಮ ಕ್ರಮ ವಕ್ರಗತಿಯಲ್ಲಿರಬಹುದು. ಆದರೆ ಉದ್ದೇಶಿಸಿದಂತಹ ಗುರಿ ಪ್ರಪಂಚದಲ್ಲಿ ಪ್ರಾಜ್ಞರು ಉದ್ದೇಶಿಸುವುದಕ್ಕಿಂತ ಭಿನ್ನವಾದದ್ದಲ್ಲ. ಮಾರ್ಗದ ಕುರಿತು ಗಮನ ಇಲ್ಲ ನಮ್ಮದು. ಆದ್ದರಿಂದಲೇ ಕಠಿಣ ಮಾರ್ಗವನ್ನೇ ಅವಲಂಬಿಸಿ ಆದರೂ ಭಗವಂತನನ್ನು ಕಾಣಬೇಕು ಅನ್ನುವಂತಹ ತತ್ವ ಕಂಟಿಕೊಂಡು ಬದುಕಿದ್ದೇನೆ. ಇಂದೀಗ ತತ್ವದರ್ಶನವಾಗಿ ಹೋಯ್ತಲ್ಲ ನನ್ನ ಕಣ್ಣ ಮುಂಭಾಗದಲ್ಲಿ. ಧನ್ಯನಾದೆ, ಧನ್ಯನಾದೆ. ನುಡಿಯ ಮಾತುಗಳಿಂದ ಮಾತಾಡಿಸಲು ಪಕ್ರಮಗೈದ ಕ್ಷಣಕ್ಕೆ ಸಾಕು ಸಾಕು ಬೇಡ ಛಲಫಡ ಬಲ್ಚೋಕೆ ನೋಡು ಸಾಕು ಸಾಕು ಬೇಡ ಛಲಫಡ ಮೂರು ಕವೀರ ಬಿನ್ನಾರು ಭಟಯ ಕೇಳಿ ವಿಶ್ವವನ್ನೆಲ್ಲ ಗೆದ್ದು ತಾನೇ ವಿಶ್ವೇಶ್ವರನೋ ಎಂಬ ಹಾಗೆ ವಿಜೃಂಭಿಸ್ತಾ ಇದ್ದವನು ನೀನು. ಈಗಲಾದ್ರೂ ಅರ್ಥವಾಯಿತಲ್ಲ ನೀನಲ್ಲ ವಿಶ್ವೇಶ್ವರನ. ಈ ಕಾಲಕ್ಕೆ ನನಗೆ ಶರಣಾಗಿ ಭೋಗ ಭಾಗ್ಯಗಳನ್ನು ಹೊಂದುವ ಅವಕಾಶವನ್ನು ಪಡೆಯುತ್ತೀಯ ಅಲ್ಲ, ಹೋರಾಟವೇ ಮುಂದಾಗಿ ನನ್ನಿಂದ ಮರಣವನ್ನು ಆಹ್ವಾನಿಸ್ತೀಯೋ ಹೇಳು. ನಿನಗೆ ಶರಣಾಗತಿಯಾದ್ರೂ ನನಗೆ ಸಿಕ್ಕುವುದೇನು? ಈ ಧರಣಿ ತಾನೆ. ನಾ ಶರಣು ಬರುವವನಲ್ಲ, ಮಿಕ್ಕಿನ ಸಿರಿಯು ತನಗಿತ್ತುಂಟು ಕೇಳಿದ್ದಿಳೆಯ ನಂದನೆಯ ವಿರತಿ ಸಲಿ ಕಟ್ಟಿದರೆ ಗಿರಿಜೋವನ ಬಂಧನ ತಾನೆದ ಮೊಬ್ಬಿರಿದ ದಶಗಂಟ ಮಾಡುತ್ತಿದ್ದವನು ನಾನು. ಹೋಗಿ ಹೋಗಿ ವಿಭೀಷಣನ ಸಖ್ಯ ಮಾಡಿ ನಿನಗೂ ಬಂತ ಬುದ್ಧಿ ಅಂತ ಕಾಣ್ತಾ ಇದ್ದಾನೆ. ಒಂದು ಕ್ಷಣ ಕಾಲ ಏನೋ ಮಾಯಾಜಾಲವನ್ನು ಬೀಸಿ ನನ್ನ ಕಣ್ಣುವಂಚನೆ ಮಾಡಿದಿ ಅಂತ ಮಾತ್ರಕ್ಕೆ ಶರಣು ಬರುವವ ಅಂತ ಎಣಿಸಿದೆಯೋ? ಧರಣಿ
ತರುವವನಲ್ಲ. ಓಹೋ, ನೀನು ಕೊಡುವುದು ಇದಲ್ವೋ? ಹಾ. ನಾನು ಇಷ್ಟರವರೆಗೆ ಆಯ್ಕೆ ಮಾಡಿಕೊಂಡದ್ದು. ಹಾ, ಇಷ್ಟಕ್ಕೆ ತೃಪ್ತಿ ಹೊಂದಿದವಲ್ಲ ನಾನು. ಹಾ, ಮಿಕ್ಕಿದ ಸಿರಿಯುವ ಮೇಲಿನ ನೆನಗುಂಟು. ಹಾ, ಹಾ, ನಾನು ಮೇಲಿನ ಸಿರಿಗಾಗಿ ಅಪೇಕ್ಷಿಸುವವನೇ ಹೊರತು ಈ ಸಿರಿಗಾಗಿ ಅಪೇಕ್ಷಿಸುವವನಲ್ಲ. ಹಾ. ಆದ್ದರಿಂದ ಸರ್ವತಾ ಧರಣಿಜೆಯನ್ನು ಸಾಮದಿಂದ ಕೊಡೆ ಪಟ್ಟಣ ಗಿರಿಜಾವರನ ಬಂಟ ದಶಕಂಠ ಅಲ್ಲ. ಹಾ. ಹಾಗಾದ್ರೆ ಮರಣವನ್ನೇ ಅಪೇಕ್ಷಿಸ್ತಿ ಅಂತ ಆಯ್ತು. ಸಾಧ್ಯ ಇದ್ರೆ ಅದು ಕೊಡು. ನಿನ್ನ ಹೃದಯ ಭಾಗಕ್ಕೆ ಗುರಿಯಾಗಿಟ್ಟು ಹಾ, ರಾಮ, ರಾಮ, ರಘುರಾಮ. ಸರಹದಿಗೆ ತನ ಬಿಡುದ ರಾವಣನೇ ತರಹದಿಸಿ ಮೂರನೆಯ ಜನ್ಮಕ್ಕೆ ಕೆರಳಲಿತ್ತಲು ಸುರರು ಭೂಮಗೆ ಕರೆದ ರಾಠವಿ. ಅಯ್ಯ ದೇವಸಾರಥಿ, ಸ್ವಾಮಿ, ನಮ್ಮಿರುವರ ಹೋರಾಟವನ್ನು ಕಂಡೇ ಅಲ್ಲ. ಹೌದು. ರಾವಣನ ನಿಜತ್ವವನ್ನು ಪರೀಕ್ಷೆಗೊಡ್ಡಿದ ಕಾಲಕ್ಕೆ ಹಾ. ತಾನು ರಾವಣನಾಗಿಯೇ ಮರಣಿಸುವುದಕ್ಕೆ ಅಪೇಕ್ಷಿಸಿದನೇ ಹೊರತು ಹಾ. ನನ್ನ ಅನುಚರನಾಗಿಯೋ ನನ್ನ ಭಕ್ತನಾಗಿಯೋ ಜೀವಿಸುವುದಕ್ಕೆ ಅವನು ಬಯಸಲಿಲ್ಲ. ಹಾ. ರಾವಣನ ವಧೆಯಾಗಿ ಹೋಯಿತು. ಹೌದು. ಈ ಮೂಲಕ ಸುಮನಸರಾದಂತಹ ನಿಮ್ಮ ಅಪೇಕ್ಷೆಯು ಭೂಲೋಕದಲ್ಲಿ ನೊಂದವರ ಇವನಿಂದಾಗಿ ಪೀಡಿತರಾದಂತಹ ಜನಸಂದೋಹದ ಅಪೇಕ್ಷೆಯು ಈಡೇರಿದ ಹಾಗಾಯಿತು. ಮಾತ್ರವಲ್ಲ, ಅವನ ಅಪೇಕ್ಷೆಯನ್ನು ಈಡೇರಿಸಿದವನಿದ್ದೇನೆ. ಈ ಮೂಲಕ ಪ್ರಪಂಚದಲ್ಲಿ ಸ್ಥಾಪನೆಯಾಗಬೇಕಾದಂತಹ ಸಾತ್ವಿಕತೆ ಏನು ಎನ್ನುವುದನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟ ಹಾಗಾಗಿದೆ. ನೀನು ಬಂದ ಕಾರ್ಯ ಸಾಫಲ್ಯವನ್ನು ಹೊಂದಿದೆ. ನಿನ್ನ ರಥ ಸಮೇತವಾಗಿ ನೀನು ಹಿಂದೆ ದೇವಲೋಕಕ್ಕೆ ತೆರಳು. ನಾನು ಇಲ್ಲಿ ಆಗಬೇಕಾದಂತಹ ಪ್ರಕ್ರಿಯೆಗಳನ್ನೆಲ್ಲ ಪೂರೈಸಿ ಮತ್ತೆ ಸೀತೆಯನ್ನು ಹಿಂದೆ ಕರೆದೊಯ್ಯುತ್ತೇನೆ. ಧನ್ಯೋಸ್ಮಿ. ಲೋಕಕ್ಕೆ ಶುಭವಾಗಿ. ಇದುವರೆಗೆ ಶಾರಂಗಪಾಣಿ ಶ್ರೀರಾಮ ಎಂಬ ಕಥಾನಕವನ್ನು ಸುಂದರವಾಗಿ ಮಾಡಿಕೊಟ್ಟಿದ್ದಾರೆ. ಇದರ ಹಿಂದೆ ಶ್ರಮಿಸಿದಂಥ ಎಲ್ಲ ನಮ್ಮ ಸಂಘದ ಸದಸ್ಯರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೆಯೇ ಇಷ್ಟು ಹೊತ್ತು ಮೌನವಾಗಿ ಕುಳಿತು ಆಸ್ವಾದಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತೇನೆ. ಕಥಾ ಪ್ರಸಂಗಕ್ಕೆ ಮಂಗಲವನ್ನು ಹಾಡುವರೆ ಕೇಳಿಕೊಳ್ತಾ ಇದ್ದೇನೆ. ವಾರಿಜದ ಲಂಬ ಕಾಯ ಜಯ ಮಂಗಲವು